ಅತಿಥಿಗಳನ್ನು ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಮಸ್ಕಾರ ತಿಳಿಸ್ತಾ, ಈ ದಿನ ಅರಿವು ಎಂಟರ್ಪ್ರೈಸಸ್ ಸುದ್ದಿ ಸಹ ಸಂಸ್ಥೆ ಹಾಗೂ ಟೀಮ್ ಸತೀಶ್ ಮ್ಯಾಬೆನ್ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಇವರ PMFME ಫಲಾನುಭವಿಗಳ ಉದ್ಯಮ ಬೆಸುವಿಕೆ ವಿಚಾರ ವಿನಿಮಯ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ, ಕಾರ್ಯಕ್ರಮದ ಮೊದಲಿಗೆ ನಾಡಗೀತೆಯ ಮೂಲಕ ಚಾಲನೆ ನೀಡಲಿಕ್ಕಿದ್ದೇವೆ. ಅರಿವು ಇದರ ಮೂಲ ಉದ್ದೇಶವನ್ನು ಈಡೇರಿಸುವ ನಿಟ್ಟಿನಲ್ಲಿ ನಮ್ಮ ಜೊತೆ ಸತೀಶ್ ಮ್ಯಾಬೆನ್ ಸರ್ ಕೈ ಜೋಡಿಸ್ತಾ ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶವನ್ನು ಕಾರ್ಯಕ್ರಮದ ಮುಂದಕ್ಕೆ ತಿಳಿಸಲಿಕ್ಕಿದ್ದಾರೆ. ಹಾಗೆ ನನ್ನ ಇವತ್ತು ಸಿಕ್ಕಂಥ ಸ್ವಾಗತ ಭಾಷಣದಲ್ಲಿ ಸ್ವಾಗತಿಸಲಿಕ್ಕೆ ಸಿಕ್ಕಿರುವಂಥ ನನ್ನ ಭಾಗ್ಯ ಅಂತ ಅಂದ್ಕೊಂಡು ನಾನು ಕಾರ್ಯಕ್ರಮ ಬಂದಂಥ ಅತಿಥಿಗಳನ್ನು ಸ್ವಾಗತಿಸಲಿಕ್ಕೆ ಇದ್ದೀನಿ. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ನೆಲೆಯಲ್ಲಿ ಮಾತನಾಡಲಿಕ್ಕಿರುವಂಥ ಶ್ರೀಯುತ ಸತೀಶ್ ಮ್ಯಾಬೆನ್ ಸರ್ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ, ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಸರ್. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ಪಾದನೆಗಳ ಅನಾವರಣ ಮಾಡಲಿಕ್ಕಿರುವಂತಹ ಫಾದರ್ ವಿನ್ಸೆಂಟ್ ಡಿಸೋಜ ಸರ್, ನಿರ್ದೇಶಕರು CADP ಮಂಗಳೂರು, ಕೆನರಾ ಆರ್ಗನೈಜೇಷನ್ ಫಾರ್ ಡೆವಲಪ್ಮೆಂಟ್ ಪೀಸ್ ಮ್ಯಾಂಗ್ಳೂರು, ಇವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಹಾಗೆ ಅರಿವು ಇದರ ಕಾರ್ಯಕ್ರಮದ ಮೂಲ ರೂವಾರಿಯಾಗಿರುವಂಥ ಡಾಕ್ಟರ್ UP ಶಿವಾನಂದ್ ಸರ್, ಸುದ್ದಿ ಸಮೂಹ ಮಾಧ್ಯಮ ಪುತ್ತೂರು ಹಾಗೂ ಅರಿವು ಕೃಷಿ ಕ್ಲಿನಿಕ್ ಮತ್ತು ಅರಿವು ಎಂಟರ್ಪ್ರೈಸಸ್ ಇದರ ನಿರ್ದೇಶಕರು ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಶ್ರೀ HM ಕೃಷ್ಣ ಕುಮಾರ್, ಮಾಜಿ ಆಡಳಿತ ನಿರ್ದೇಶಕರು ಕ್ಯಾಂಪ್ಕೋ ಪುತ್ತೂರು, ಇವರನ್ನು ಕೂಡ ಸಹ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವತ್ತಿನ ಕಾರ್ಯಕ್ರಮದ ಮೂಲ ಬಿಂದು ಆಗಿರುವಂಥ ಉದ್ಯಮಿಗಳು ಹಾಗೂ ಬಂದಂಥ ಎಲ್ಲ ಉದ್ಯಮಿಗಳು ಮತ್ತೊಮ್ಮೆ ಸ್ವಾಗತಿಸುತ್ತಾ ಕಾರ್ಯಕ್ರಮ ಉದ್ದೇಶ ಪ್ರಸ್ತುತಪಡಿಸುತ್ತಿದ್ದೇನೆ. ಏನೆಂದರೆ, ಈ ಕಾರ್ಯಕ್ರಮದ ಉದ್ದೇಶ ಮತ್ತು ಪ್ರಯೋಜನಗಳ ಬಗ್ಗೆ ಒಂದು ವ್ಯಾಪಾರ ಅವಕಾಶವನ್ನು ಗುರುತಿಸುವಂಥ ಒಂದು ನೆಲೆಗಿಟ್ಟು ಹಾಗೂ ಅಸ್ಮಿತೆಯನ್ನು ರೂಪಿಸುವುದು ನಮ್ಮ ಮತ್ತು ಅದರಿಂದ ವ್ಯಾಪಾರ ಮಾಡುತ್ತಾ ಹೇಗೆ ನಾವು ಸ್ವತಂತ್ರರಾಗ್ಬೋದು ಅಂತ ಹೇಳುವಂಥ ಒಂದು ನೆಲೆಗಟ್ಟನ್ನು ಇಟ್ಕೊಂಡು ಕಳೆದ ತಿಂಗಳು 5ನೇ ತಾರೀಕಂದು ಅರಿವು ಎಂಟರ್ಪ್ರೈಸ್ ಅಂತ ಒಂದು ಸಂಸ್ಥೆ ಹುಟ್ಕೊಂಡಿದೆ. ಇಲ್ಲಿ ಬೇರೆ ಬೇರೆ ತರಬೇತಿಗಳು ಹಾಗೆಯೇ ಪ್ರಾಡಕ್ಟಿಗೆ ಸಂಬಂಧಪಟ್ಟ ನಾಲೆಜನ್ನು ಕೊಡುವಂಥದ್ದು, ಹಾಗೆಯೇ ಉನ್ನತ ಮಟ್ಟಕ್ಕೆ ಹೇಗೆ ಬೆಳವಣಿಗೆ ಆಗಬೇಕು ಅಂತ ಹೇಳುವಂಥ ಉದ್ದೇಶನ ಇಟ್ಕೊಂಡು ಈ ಸಂಸ್ಥೆ ಆರಂಭ ಆಗಿದೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಕೂಡ ಸತೀಶ್ ಮ್ಯಾಬೆನ್ ಸರ್ ಇದು ಫಲಾನುಭವಿಗಳಾದ ನೀವೆಲ್ಲರೂ ಕೂಡ ಮುಂದೆ ಹೇಗೆ ನಿಮ್ಮ ಬಿಸ್ನೆಸ್ಸನ್ನು ಗ್ರೋತ್ ಮಾಡಬೇಕು ಅಂತ ಹೇಳುವಂಥ ಉದ್ದೇಶನ ಇಟ್ಕೊಂಡು ನಾವು ಇವತ್ತಿನ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿದ್ದೀವಿ. ಮತ್ತೊಮ್ಮೆ ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ದೀಪ ಬೆಳಗಿಸ್ತಾ ಇದ್ದೀವಿ.
ಅನಾವರಣ ಮಾಡಲಿಕ್ಕೆ ಇದೆ. ಈ ಕಾರ್ಯಕ್ರಮವನ್ನು ಫಾದರ್ ವಿನ್ಸೆಂಟ್ ಸರ್ ಇದನ್ನು ಅನಾವರಣ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಕೇಕ್ ಫ್ಯಾಕ್ಟರಿಯನ್ನು ನಡೆಸ್ತಾರೆ. ನಾನು ರೊಟೇರಿಯನ್ ದೇವಿದಾಸ್ ಶೆಟ್ಟಿ ಕಿನ್ನಿವಳಿಯಿಂದ. ನಾನು ಶ್ರೀಕಾಂತ್ ಆಯಿಲ್ ಸಂಸ್ಥೆ 30 ವರ್ಷದಿಂದ ನಡೆಸ್ತಾ ಇದ್ದೀನಿ. ವಿಶ್ವನಾಥ್ ಅಂತ ಪುತ್ತೂರಿಂದ ಗಾನಾಮೃತ ಆಯಿಲ್ ಮಿಲ್ಲನ್ನು ನಡೆಸ್ತಾ ಇದ್ದೀನಿ. ಒಂದು ಜಯಪ್ರಕಾಶ್ ಶೆಟ್ಟಿ ಅಂತೇಳಿ ನಾನು ಹರಿನಾಥ್ ಸ್ವೀಟ್ಸ್ ಆ್ಯಂಡ್ ಬೇಕ್ಸ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಲಿದ್ದೇನೆ ಸದ್ಯಕ್ಕೆ. ರವೀನಾ ಡಿಪೋನ್ ಅಂತ ಸೌರಭ ಫುಡ್ ಶಕ್ತಿನಗರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೇವೆ 12 ಇಯರ್ಸ್ನಿಂದ. ನಾನು ಸುಮಾ ಹರೀಶ್ ಆಚಾರ್ಯ ಅಂತೇಳಿ ನಾನೊಂದು ಕಿನ್ನಿಗೋಡಿಯಿಂದ ಸ್ವಲ್ಪ ಮುಂದೆ ಅಲ್ಲಿ ರೊಟ್ಟಿ ಫ್ಯಾಕ್ಟ್ರಿಯಲ್ಲಿ ಇರ್ತೇನೆ. ವಾಸುದೇವ ನಾಯ್ಡು ಒಂದು ಮಸಾಲ ಬಟರ್ ಮಿಲ್ಕ್ ಮತ್ತು ಸ್ವೀಟ್ ಲೆಸ್ಸಿ ಹ್ಯಾಂಡ್ಲೂಮ್ ಸಂಬಳ. ಯುವಕರ ಒಯ್ಯೂರು ಬೆಳ್ತಂಗಡಿ ಅಲ್ಪದರ ವಾರಿ ಇಂಡಸ್ಟ್ರಿ ಬೇಕಂಪಡಿ ಒಟ್ಟಿಗೆ ಬ್ರದರ್ಸ್ ಸಾರಿ ಫುಡ್ ಲೈನ್ ಇಂಡಸ್ಟ್ರೀಸ್. ದೀಪನವೀನ ಸುರತ್ಕಲ್ಲಿನ ಡ್ರೈ ಫಿಶ್ ಆ್ಯಂಡ್ ಫಿಶ್ ಪ್ರಾಡಕ್ಟ್. ನಾನು ಕಸ್ತೂರಿ ಮಹೇಶ್ ಅಂತೇಳಿ ಕೂಳೂರಲ್ಲಿ ಐಸ್ಪೈಸ್ ಅಂತೇಳಿ ಮಸಾಲ ಪೌಡ್ರ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಮಾಡ್ತಾಯಿದ್ದೀನಿ. ನಾನು ಗೀತಾ ರಾಜಾರಾಮ್ ಅಂತೇಳಿ ಪಂತಿಕ ಹೋಮ್ ಪ್ರಾಡಕ್ಟ್ ಅಂತೇಳಿ ಮಸಾಲೆ ಇಡ್ತಾರೆ. ಸ್ವಾದಿಷ್ಟ ರುಚಿಗೆ ತಕ್ಕಂತೆ ಹಾಗೂ ಆಹಾರ ಸುರಕ್ಷತಾ ನಿಯಮಕ್ಕೆ ತಕ್ಕಂತೆ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಜನರ ಆಹಾರಗೋಸ್ಕರ ಮನಸ್ಸಿಗೆ ಶರೀರಕ್ಕೆ ಆತ್ಮಕ್ಕೂ ಸಹ ಔಷಧ ರೂಪದಲ್ಲಿ ಉತ್ತಮ ಗುಣಮಟ್ಟದ ಆಹಾರ ಉತ್ಪಾದನೆ ಮಾಡುವಾಗ ನಿಮಗೆ ಇನ್ನೂ ಹೆಚ್ಚಿನ ತರಬೇತಿಯನ್ನು ನೀಡಲು ಸತೀಶ್ ಮೇಬನ್ರವರು ಡಾಕ್ಟರ್ ಯು ಪಿ ಶಿವಾನಂದರವರ ಮಾರ್ಗದರ್ಶನದಲ್ಲಿ ಇಲ್ಲಿಯ ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳ ಮಾರ್ಗದರ್ಶನದಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಡಾಕ್ಟರ್ ಅವರು ಅವರ ಮಾಲಕತ್ವದಲ್ಲಿ ಸುದ್ದಿ ಬಿಡುಗಡೆ ಎಂಬ ಪತ್ರಿಕೆ ಕೇವಲ ಸುದ್ದಿಯನ್ನು ಪ್ರಸರಿಸುವುದು ಮಾತ್ರವಲ್ಲ, ಎಲ್ಲ ರೀತಿಯ ಕಾರ್ಯಕ್ರಮಗಳಲ್ಲಿ ಅವರು ಮನೆ ಮನೆಗೆ ಹೊಸ ಹೊಸ ಸುದ್ದಿಯನ್ನು ಹೊಸ ಹೊಸ ಸುವಿಚಾರವನ್ನು ಮುಟ್ಟಿಸಿ ಈಗ ಅವರು ಈ ಆಹಾರ ಕಾರ್ಯಕ್ರಮಕ್ಕೂ ಸಹ ತಮ್ಮ ಕೊಡುಗೆ ದಾನವನ್ನು ಸಹಾಯವನ್ನು ನೀಡಲು ಮುಂದೆ ಬಂದಿದ್ದಾರೆ. ಆದ್ದರಿಂದ ಡಾಕ್ಟರ್ ಶಿವಾನಂದರಿಗೆ ಅವರವರ ಬಳಗದ ಎಲ್ಲ ಕುಟುಂಬಸ್ಥರಿಗೆ ಅವರ ಉದ್ದಿಮೆಯ ಎಲ್ಲ ಸಮಸ್ತ ಜನರಿಗೆ ಹಾಗೂ ನಿಮಗೆ ಎಲ್ಲರಿಗೂ ಇವತ್ತು ಈ ವಿವಿಧ ಹೆಸರಿನ ಬ್ರ್ಯಾಂಡಿನ ಆಹಾರವನ್ನು ತಯಾರಿಸಿ ಜನರಿಗೆ ನೀವು ಬಳಸುವಾಗ ಈ ಆಹಾರವೇ ಒಂದು ಔಷಧಿಯಾಗಲಿ, ಡಾಕ್ಟರ್ ಅವರ ಔಷಧಿಯ ಗುಣ ಮಾಡುವ, ಮಾತನಾಡುವ, ಆರೋಗ್ಯ ಕೊಡುವ ಆ ಒಂದು ಸೇವೆಯ ಜೊತೆಗೆ ಅವರು ಈ ಆಹಾರ ಒಳ್ಳೆಯ ಪ್ರಕ್ರಿಯೆಗೂ ಸಹ ಕೈ ಜೋಡಿಸಿದ್ದಾರೆ. ಆದ್ದರಿಂದ ಎಲ್ಲರೂ ನಾವು ಜೊತೆ ಸೇರಿ ಈ ನಮ್ಮ ಪರಿಸರದಲ್ಲಿ ಎಲ್ಲ ಜನರಿಗೂ ಒಳ್ಳೆಯ ಆಹಾರ ಸಿಗುವ, ಔಷಧಿ ಗುಣ ಇರುವ ಆಹಾರ ಸಿಗುವ ಒಂದು ಉದ್ದಿಮೆ ನೀವು ನಮಗೆ ಎಲ್ಲ ಇಲ್ಲಿ ನೆರೆದವರು ಮಾಲಕರು ನೀಡಿದ್ದೀರಾ. ಈ ಉದ್ದಿಮೆ ಎಲ್ಲರಿಗೂ, ಎಲ್ಲ ಜನರಿಗೂ, ಗ್ರಾಹಕರಿಗೂ ಮನಸ್ಸಿಗೆ ಶರೀರಕ್ಕೆ ಔಷಧ ಗುಣ ಇರುವ ಆಹಾರವಾಗಿ ಪರಿವರ್ತನೆಗೊಳ್ಳಲಿ. ನಿಮಗೆ ಸದುದ್ದೇಶ ಅದೇ ನಿಮ್ಮ ಮನಸ್ಸಿನಲ್ಲಿ ಇರಲಿ, ಒಳ್ಳೆಯ ಉದ್ದೇಶ, ಉತ್ತಮ ಉದ್ದೇಶ. ಆ ಉದ್ದೇಶದಿಂದ ನಮ್ಮ ಜನರು ಈ ಆಹಾರವನ್ನು ಸೇವನೆ ಮಾಡುವಾಗ ಅವರ ಮನಸ್ಸಿಗೆ ನೆಮ್ಮದಿ, ಶಾರೀರಿಕ ಆರೋಗ್ಯ ದೊರೆಯಲಿ. ಯಾಕಂದರೆ ನಾನು ಇವತ್ತಿನ ವರದಿಯನ್ನು ಓದ್ತಾ ಇದ್ದೇನೆ ಒಂದು ಪೇಪರಲ್ಲಿ, ನಮ್ಮ ಭಾರತ ದೇಶ ಆತ್ಮಹತ್ಯೆಗೆ ಫಸ್ಟ್ ಅಂತೆ. ತುಂಬ ಮನಸ್ಸಿನ ಶಾರೀರಿಕ ರೋಗಗಳು ಬರ್ತಾ ಇವೆ.
ಒಂದು ಉತ್ತಮ ಆಹಾರ ಒಬ್ಬ ವ್ಯಕ್ತಿ ಸೇವಿಸ್ತಾರಾದರೆ ಸಂತೋಷ ಇಮ್ಮಡಿ ಆಗ್ತದೆ. ಆದ್ದರಿಂದ ನಿಮ್ಮ ಜವಾಬ್ದಾರಿ ಇಮ್ಮಡಿ ಅಂತ ನಾನು ಭಾವಿಸ್ತೇನೆ. ಉತ್ತಮ ಆಹಾರ, ಮನುಷ್ಯನಿಗೆ ಆರೋಗ್ಯ ಸಿಗುವ ಆಹಾರ ನೀವು ಕೊಡುವಾಗ ನಮಗೆ ಯಾವಾಗಲೂ ಒಂದು ಕಗ್ಗತ್ತಲಿನ ಚಿಂತನೆ ಬಾರದೆ ಉನ್ಮಾದದ, ಸಂತೋಷದ, ಆಧ್ಯಾತ್ಮಿಕ ಹಾಗೂ ಆರೋಗ್ಯದಾಯಕ ಚಿಂತನೆ ಬಂದು ನಾವೆಲ್ಲರೂ ಒಳ್ಳೆಯ ಜೀವನ ನಡೆಸಲು ಮುಂದಾಗೋಣ. ಈ ದಿಶೆಯಲ್ಲಿ ಮಾಬೆನ್ರವರ ಮಾರ್ಗದರ್ಶನ, ಡಾಕ್ಟರ್ ಅವರ ಹಿತನುಡಿಗಳು ಹಾಗೂ ಸರ್ವಾಂಗೀಣ ಒಂದು ಸಹಕಾರ ನಮಗೆಲ್ಲರೂ ದೊರೆಯಲಿ ಎಂದು ನಿಮಗೆಲ್ಲರಿಗೂ ಶುಭ ಹಾರೈಸ್ತೇನೆ. ದಯಮಾಡಿ ನನ್ನನ್ನು ಕ್ಷಮಿಸಿ, ಯಾಕೆಂದರೆ ನಾನೊಂದು ಮೀಟಿಂಗ್ ಕನ್ವೀನರ್, ಇಲ್ಲಿ ನೆಕ್ಸ್ಟ್ ರೂಮಲ್ಲಿ ಮೀಟಿಂಗ್ ಆಗ್ತಾ ಉಂಟು. ನಾನು ಅವರಿಗೆ ಕ್ಷಮೆಯಲ್ಲಿ ಬಂದಿದ್ದೇನೆ. ಇಲ್ಲದ್ರೆ ನನಗೆ ಮತ್ತೆ ನನ್ನ ಜವಾಬ್ದಾರಿ ಅದು ನಿಭಾವನೆ ಮಾಡದಾಗೆ ಆಗ್ತದೆ. ಅದನ್ನು ನಿಮ್ಮನ್ನು ಒಂದು ಥ್ಯಾಂಕ್ ಯು. ನಿಮ್ಮ ಹತ್ರ ತಮ್ಮೆಲ್ಲರೂ ಶುಭ ಹಾರೈಸಿ ಫಾದರ್ ವಿನ್ಸೆಂಟ್ ಸರ್ ಇವರಿಗೆ ಎಲ್ಲರೂ ಬಿಲ್ ಕೊಡಬೇಕಾಗಿತ್ತು. ಕುಡಿಯುವಾಗಲೆಲ್ಲ ಸಂತೋಷ, ಆರೋಗ್ಯಕ್ಕೆ ಸಂತೋಷ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲರಿಗೂ ಕೂಡ ನನ್ನ ಆತ್ಮೀಯ ಅಭಿನಂದನೆಗಳು. ನಮಗೆ ಇವತ್ತು ತುಂಬ ಸಂತೋಷ ಆಗಿದೆ ಅಂತ ಹೇಳಿದರೆ, ಒಂದು ತುಂಬ ಹೊಸ ಮುಖಗಳನ್ನು ನೋಡ್ತೇವೆ. ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ರಾಜಕೀಯರ ಮುಖ ನೋಡ್ತೇವೆ, ಅವರ ಭಾಷಣ ಕೇಳ್ತೇವೆ. ಉದ್ಯಮದವರ ಅಥವಾ ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಜನಗಳಿಗೆ ಒಂದು ಒಳ್ಳೆಯ ಆಹಾರವನ್ನು, ಉದ್ಯಮವನ್ನು ಕೊಡುವಂತಹ ವ್ಯಕ್ತಿಗಳ ಪರಿಚಯ ಇದೆ ನನಗೆ. ಕೆಲವು ಸತಿ ಹೆಸರು ಗೊತ್ತಿದೆ, ಪರಿಚಯ. ನಮ್ಮ ಚಿತ್ತರಂಜನ್, ಉದಾಹರಣೆಗೆ ಬೆಳ್ತಂಗಡಿಯವರು. ಅಂದರೆ ನಮ್ಗೆ ಗೊತ್ತಿರ್ತದೆ. ಈಗ ನಾನು ಈ ಸತಿ ಬಂದಾಗ ಸತೀಶ್ ಒಬ್ಬನಿಗೆ ಹೇಳಿದೆ, ನಾವು ಮೊನ್ನೆ ಔಟಿಗೆ CPCRIಗೆ ಹೋಗಿದ್ದೆವು, ಕಾಸರಗೋಡಿಗೆ. ಉದ್ಯಮ ಮಾಡುವವರನ್ನು ಬೆಂಬಲ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಒಟ್ಟಿಗೆ ಕೈ ಜೋಡಿಸ್ಕೊಂಡಿದ್ದೇವೆ. ನಮ್ಮ ವಿಷಯ ಇಷ್ಟೇ. ಸತೀಶ್ ಒಬ್ಬ ನಮ್ಮ ಜಾಯಿಂಟ್ ಹೇಗೆ, ನಾವು ಸುದ್ದಿ ಪುತ್ತೂರು ಬೆಳ್ತಂಗಡಿಗಳಲ್ಲಿ ಪತ್ರಿಕೆ ಮಾಡ್ತಾ, ಚಾನಲ್ ಮಾಡ್ತಾ, ವೆಬ್ಸೈಟ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಜನರ ನ್ಯೂಸ್ ಹಾಕ್ತೇವೆ. ಊರಲ್ಲಿ ಏನಾಗ್ತದೆ ನಮ್ಮಲ್ಲಿ ಆಗ್ತಾ ಇರ್ತೇವೆ. ಪಂಚಾಯತ್ ನ್ಯೂಸ್ ಬರ್ತದೆ, ಶಾಲೆದು ಬರ್ತದೆ, ಸೊಸೈಟಿದು ಬರ್ತದೆ, ಎಲ್ಲ ನ್ಯೂಸ್ಗಳು ಬರ್ತಾ ಇರ್ತದೆ. ಆ ನ್ಯೂಸನ್ನು ನಾವು ಪರಿವರ್ತನೆ ಮಾಡಿ ಊರಲ್ಲಿ ಕೃಷಿ ಮಾಡೋರು, ಕೃಷಿ ಉತ್ಪನ್ನ ಮಾಡೋರು, ಮೌಲ್ಯವರ್ಧನೆ ಮಾಡೋರು ತುಂಬ ಜನ ಇದ್ದಾರೆ. ಹಾಗೆಯೇ ಉದ್ಯಮ ಮಾಡೋರು ಇದ್ದಾರೆ, ಅದನ್ನು ಮಾರ್ಕೆಟ್ ಮಾಡೋರು ಇದ್ದಾರೆ, ಬೆಳೆಸೋರು ಇದ್ದಾರೆ. ನಡೆದು ಅದರ ಕಡೆ ನಮ್ಮ ಗಮನ ಕೊಡೋ. ಒಂದು ಊರು ಅಭಿವೃದ್ಧಿ ಆಗಬೇಕಾದ್ರೆ ಉದ್ಯಮ ಅಭಿವೃದ್ಧಿ ಉದ್ಯಮ ಅಭಿವೃದ್ಧಿ ಆಗಬೇಕಾದ್ರೆ ಅದಕ್ಕೆ ಬೇಕಾದ ಮಾಹಿತಿ ಬೇಕು. ಮಾಹಿತಿ ಸಾಕಾಗೋದಿಲ್ಲ, ಆರ್ಥಿಕ ಸೌಲಭ್ಯ ಬೇಕು, ಸಬ್ಸಿಡಿ ಬೇಕು, ಅದಕ್ಕೆ ಬೇಕಾದ ಮಿಷಿನರಿ ಬೇಕು. ಅದರ ಒಟ್ಟಿಗೆ ಎಲ್ಲ ಕೊನೆಯದಾಗಿ ಮಾರ್ಕೆಟ್ ಬೇಕು. ಯಾರು ಮಾರ್ಕೆಟ್ ಮಾಡಿಕೊಂಡು ಮುಂದೆ ಹೋಗ್ತಾರೋ ಅವರು ಮಾರ್ಕೆಟ್ ಮುಂದೆ ಮುಂದೆ ಹೋಗ್ತಾರೆ. ಯಾರು ಎಷ್ಟು 40 ವರ್ಷ, 20 ವರ್ಷ, 30 ವರ್ಷ ಊರಲ್ಲಿ ಒಳ್ಳೆ ಪ್ರಾಡಕ್ಟ್ ಮಾಡಿದ್ರು ಕೂಡ, ಯಾವುದೇ ಉದ್ಯಮ ಮಾಡಿಕೊಂಡಿದ್ರು ಕೂಡ, ಎಷ್ಟೇ ಕ್ವಾಲಿಟಿ ಇದ್ರೂ ಕೂಡ ಮಾರ್ಕೆಟ್ ಇಲ್ಲದೇ ಇದ್ದರೆ ಅವರು ಮುಂದೆ ಹೋಗೋದಿಲ್ಲ. ಮಾರ್ಕೆಟ್ ಅಂದರೆ ಏನು? ಅವನೇ ನಮ್ಮಲ್ಲಿ ಒಂದು ಪುತ್ತಲೊಂದು ಹೋಟ್ಲಿದೆ, ರಾಮರಾಯರ ಹೋಟ್ಲು ಅಂತ. ಇತ್ತೀಚೆಗೆ ಬದಲ ತುಂಬ ವರ್ಷದಿಂದ ಭಾಳ ಹಳೆ ಹೋಟ್ಲು. ನಾವಲ್ಲಿ ಹೋದಾಗ ಹೋಟ್ಲಿಗೆ ಅಂದರೆ ಒಳ್ಳೆ ತಿಂಡಿ. ಆದರೆ ಆಗ ಹೋಗಿ ದೋಸೆ ಇದ್ದವ್ರಿ, ಹೋಟ್ಲ ಓನರ್ ದೋಸೆ ಇದ್ದ ಮೇಲೆ ತಟ್ಟೆ ತಂದು ಇಡಿದವ್ರಿ, ಕಡೆಗೆ ಬಿಲ್ಲು ತಗೊಳ್ದವ್ರಿ. ನಾವು ಹೇಗೆಂದರೆ ದೋಸೆ ಇತ್ತಿರೋಗಿಲ್ಲಿ ಕಾಯಬೇಕು. ಒಬ್ಬ ಎಷ್ಟು ಜನಕ್ಕೆ ದೋಸೆ ಒಯ್ದು ಅದನ್ನು ಸಪ್ಲೈ ಮಾಡಿ ತಿಂಡಿ ಎಷ್ಟು ಜನಕ್ಕೆ ಮಾಡ್ಯಾರ ಅವರು? ಒಳ್ಳೆ ತಿಂಡಿ. ನಾನು ಅವ್ರ ಹತ್ರ ಎಷ್ಟು ತುಂಬ ಹೇಳೋದುಂಟು, ನೀವು ದೋಸೆ ಒಯ್ಯಲಿಕ್ಕೆ ಬೇಜಾನಿಟ್ಟು, ಅಥವಾ ನೀವು ದೋಸೆ ಒಯ್ಯಿರಿ, ನಿಮ್ಮ ದೋಸೆ ಕೊಡಲಿಕ್ಕೆ ಜನ ಬೇರಿಟ್ಟು, ಬಿಲ್ಲು ತಗೊಳ್ಳಿಕ್ಕೆ ಬೇಜಾನ ಇಟ್ಟರೆ ನಿಮಗೆ 10 ಜನಕ್ಕೆ 20 ಜನಕ್ಕೆ ಕೊಡುವುದು 100 ಜನಕ್ಕೆ ಕೊಡು. ಅಂದರೆ ನಾನು ಇದನ್ನು ಸಣ್ಣ ಒಂದು ಉದಾಹರಣೆ ಕೊಟ್ಟದ್ದು. ಯಾಕೆಂದರೆ ಯಾವುದೇ ವ್ಯಕ್ತಿ ಉತ್ಪನ್ನ ಮಾಡೋ ವ್ಯಕ್ತಿ ಅವನು ಉತ್ಪನ್ನ ಮಾಡೋದ್ರೊಟ್ಟಿಗೆ, ಅದನ್ನು ಕೊಡೋದ್ರೊಟ್ಟಿಗೆ, ಅದನ್ನು ಸರಬರಾಜು ಮಾಡೋದ್ರೊಟ್ಟಿಗೆ ಅದನ್ನು ಮಾರ್ಕೆಟ್ ಮಾಡಲಿಕ್ಕೆ ಹೋಗ್ತಾನಲ್ಲ, ಅದು ಅವನಿಗೆ ಅತ್ಯಂತ ಶ್ರಮದಾಯ ಆಗ್ತದೆ. ಅದು ಲಾಭ ಸಿಗದಲ್ಲಿ ಕಾರಣ. ಅವನು ಹೆಚ್ಚು ಉತ್ಪನ್ನ ಟೈಮ್ ಅವನ ಈ ಎಲ್ಲ ವಿತರಣೆಗಳಿಗೆ ಹೋಗ್ತದೆ. ಬಿಲ್ ಸಿಗದಿರೋ ದೊಡ್ಡ ಕಷ್ಟ. ತುಂಬ ಉದ್ಯಮಗಳ ಹತ್ರ ನೋಡಿದೆ ನಾನು, ಅಂಗಡಿ ಕೊಟ್ಟಿರ್ತಾರೆ, ಕೊಟ್ಟಲ್ಲಿ ಸೇಲ್ ಆಗದಿರೋ ದುಡ್ಡು ಬರೋದಿಲ್ಲ, ಲಕ್ಷಾಂತರ ಕಳ್ಕೊಂಡಿರ್ತಾರೆ, ಮತ್ತು ಅದನ್ನು ಬಿಟ್ಟು ಪುನಃ ಊರಲ್ಲಿ ವ್ಯಾಪಾರ ಮಾಡ್ತಾರೆ. ಇದು ಅನುಭವದಲ್ಲಿ ನನ್ನ ಮಾತಲ್ಲ, ನಾನು ಅನುಭವಕ್ಕೆ ಅವರ ಮಾತು, ನಾನಂತ ಉದ್ಯಮ ಮಾಡಲಿಕ್ಕೆ ಹೋಗಲ್ಲ. ಆದರೆ ಇಂಥದ್ದು ಕಂಡಾಗ ನಾವು ನಿಲ್ಲಿಸ್ಕೊಟ್ಟದ್ದು ಹೇಗೆಂದರೆ, ಹಾಗೆ ಯಾವುದೇ ಉದ್ಯಮ ಮಾಡೋಕೆ ಅವನಿಗೆ ಮಾಹಿತಿ ಇಲ್ಲದಿದ್ದರೆ, ಆ ಪ್ರಾಡಕ್ಟಲ್ಲಿ ಸಿಗ್ತಾ ಅಂತ ಗೊತ್ತಿಲ್ಲದ್ರೆ, ಮಿಷಿನಲ್ಲಿ ಸಿಗ್ತಾರೆ ಗೊತ್ತಿಲ್ಲದ್ರೆ, ಅವನಿಗೆ ಉದ್ಯಮ ಮಾಡಲಿಕ್ಕೆ ಆಗೋದೇ ಇಲ್ಲ. ಅವನ ಕ್ವಾಲಿಟಿ ಬೇಕಾಗಿ ಸಿಗೋದೇ ಇಲ್ಲ. ಅಲ್ಲಿ ಕೂಡ ಅವನಿಗೆ ಕೊರತೆಗಳು ಪ್ರಾರಂಭ ಆಗ್ತದೆ. ಆಗ ನಾವು ಈ ಯೋಚನೆ ಮಾಡಿದಾಗ ಒಂದು ಪತ್ರಿಕೆ ಮಾಧ್ಯಮವಾಗಿ, ಚಾನಲ್ ಮಾಧ್ಯಮವಾಗಿ
ಜನಗಳ ವಿಷಯಗಳನ್ನು ಪರಿಚಯ ಮಾಡೋದ್ರ ಒಟ್ಟಿಗೆ ಅವರ ಜೀವನಕ್ಕೆ ಬೇಕಾಗೋ ದಾರಿ ಅದನ್ನು ಕೊಡಲಿಕ್ಕೆ ಒಂದು ಅರಿವು ಅಂತ ಕೇಂದ್ರ ಮಾಡಿ. ಅರಿವು ಕೇಂದ್ರದ ಉದ್ದೇಶವೇ ಯಾವ ಕೃಷಿ ಇರಲಿ, ಅವನು ಗಿಡ ನೆಡಬೇಕಂದ್ರೆ ಯಾವ ಗಿಡ ನೆಡಬೇಕು, ಯಾವ ಬೀಜ ನೆಡಬೇಕು, ಎಲ್ಲಿ ಸಿಕ್ಕಿದರೆ ಒಳ್ಳೆಯದು, ಯಾವ ಗೊಬ್ಬರ ಹಾಕಬೇಕು, ತಜ್ಞರು ಇರ್ಬೋದು. ಅದಕ್ಕೆ ಎಲ್ಲಿ ಮಿಷಿನರಿ ಇರ್ತದೆ, ಅದಕ್ಕೆ ಬೇಕಾದ ಫಲವತ್ತಿಯರು, ಅದಕ್ಕೆ ತಜ್ಞರು ಯಾರು? ತಜ್ಞರು ಯಾರು ಅಂದರೆ ಒಂದು ಆಸ್ಪತ್ರೆ ಇರ್ತದೆ, ಆಸ್ಪತ್ರೆ ಕಣ್ಣಿನ ಡಾಕ್ಟರ್ ಬರ್ತಾರೆ, ಕಿವಿಯ ಡಾಕ್ಟರ್ ಬರ್ತಾರೆ, ನೀವು ಆಸ್ಪತ್ರೆಗೆ ಹೋದರೆ ಎಲ್ಲ ತಜ್ಞರು ಸಿಗ್ತಾರೆ. ಹಾಗೆ ಕೃಷಿಗೆ ಒಬ್ಬ ತಜ್ಞರು ಯಾರು? ಹಾಗೆ ನಾವು ತಜ್ಞರನ್ನು ಮಾಡ್ತಾ ಒಬ್ಬ ಕೃಷಿಕನಿಗೆ ಬೇಕಾದ ಮಾಹಿತಿಯನ್ನು ಕೊಡೋ ತಜ್ಞರನ್ನು ಕೂಡ ಹುಡುಕ್ತಾ ತಜ್ಞರ ಸಂಗ್ರಹ ಮಾಡಿ. ಹಾಗೆ ನಮ್ಮಲ್ಲಿ ತಜ್ಞರ ಪಟ್ಟಿ ಇದೆ. ಹಾಗೆ CPCRI ಮಾಡಿ ಕಾಸರಿ ಹೋದಾಗ ಅದರ ನಿರ್ದೇಶಕರು ನಮ್ಮೊಟ್ಟಿಗೆ ಮಾತಾಡುವಾಗ ನಿಮ್ಮ ಉದ್ದೇಶ ಭಾಳ ಒಳ್ಳೆಯದು ಅಂತೇಳಿ. ಉದ್ದೇಶ ಭಾಳ ಒಳ್ಳೆಯದಂದರೆ ಜನಗಳಿಗೆ ನಮಗೆ ಮಾಹಿತಿ ಮುಟ್ಟಿಸ್ಲಿಕ್ಕೆ ಆಗ್ತಾ ಇಲ್ಲ, ನೀವು ನಡುವಲ್ಲಿ ನಿಂತುಕೊಂಡು ಅವ್ರಿಗೆ ಮಾಹಿತಿ ಮುಟ್ಟಿಸಿದರೆ ನಮ್ಮಲ್ಲಿ ವ್ಯವಸ್ಥೆಗಳಿವೆ, ಅವರಲ್ಲಿ ಬೇಕಾಗ್ತದೆ, ನೀವು ಮಾಧ್ಯಮ ನಡುವಲ್ಲಿ ಕೆಲಸ ಮಾಡ್ತಾಯಿದ್ದೀರಿ, ಭಾಳ ಸಂತೋಷದ ಕೆಲಸ ಅಂತ ನಮ್ಮ ಮಾಧ್ಯಮ ಪಾರ್ಟ್ನರ್ ಆಗಿ ಮಾಡಿದ್ರು. ನಾಡ್ದು ಜನವರಿಯ ನ್ಯಾಷನಲ್ ಕಾರ್ಯಕ್ರಮಕ್ಕೆ ಸುದ್ದಿ ಬಿಡುಗಡೆಯನ್ನು, ಸುದ್ದಿ ಚಾನಲನ್ನು ಮಾಧ್ಯಮ ಪಾರ್ಟ್ನರ್ಗೆ ಉಂಟು. ಅವರಿಗೆ ಯಾಕೆ ಮಾಡಿದ್ರು ಅಂದರೆ ನಾವು ಜನಗಳನ್ನು ಮುಟ್ತೇವೆ ಅಂತ. ಹಾಗೆ ಇದು ಭಾಳ ಅಗತ್ಯದ ವಿಷಯ ಅಂತ ಆಯ್ತು. ಹಾಗೆ ಉದ್ಯಮಗಳ ಹತ್ರ ಬರೋದು ಸತೀಶ್ ಬಾಬನ್ ಸಿಕ್ಕಿದ್ರು ನಮಗೆ. ಸತೀಶ್ ಬಾಬನಿಗೆ ಅಲ್ಲಿ ತರಬೇತಿ ಕರೆಗೆ ಪುತ್ತೂರಿಗೆ ಕರೆದು ಅವರು ಒಂದು ತರಬೇತಿ ಕೊಡೋದು, ನಮ್ಮ ತರಬೇತಿ ವ್ಯವಸ್ಥೆ ಮಾಡಿದ್ರು, ಮಾಹಿತಿ ಕೊಡೋದು. ಮಾಹಿತಿ ಕೊಟ್ಟರೆ ಸಾಕಾಗ್ತದಾ? ಮಾಹಿತಿ ನಂತರ ಕೇಳ್ತಾರೆ ಯಾವ ಪ್ರಾಡಕ್ಟ್ ಎಲ್ಲಿ ಸಿಗ್ತದೆ, ಹಲಸಿನ ಹಣ್ಣದೆ ಹಲಸಿನಲ್ಲಿ ಸಿಗ್ತದೆ, ಅದಕ್ಕೆ ಬೇಕಾದ ಪ್ರಾಡಕ್ಟ್ ಎಲ್ಲಿ ಸಿಗ್ತದೆ, ಅದು ಭಾಳ ಮುಖ್ಯ ಮಾಹಿತಿ ಇದೆ. ಅದು ಸಿಕ್ಕದಿದ್ದರೆ ನಿಮ್ಮ ಮಾರ್ಕೆಟ್ ಆಗೋದಿಲ್ಲ. ಹಾಗೆ ಫುಡ್ ಪ್ರಾಡಕ್ಟ್ ಮಾಡುವಾಗ ಅದಕ್ಕೆ ಬೇಕಾದ ಮಾಹಿತಿಗಳ ಅವಶ್ಯಕತೆಗಳನ್ನು ಏನು, ನೀವೆಲ್ಲ ಭಾಳ ಕಷ್ಟಪಟ್ಟು ಮಾಡಿದಿರಿ, ನೀವು ನನಗಿಂತಾದರೂ ಹೆಚ್ಚು ಅನುಭವ ಕೊಡಬಲ್ರಿ ಕಷ್ಟ ಸುಖವನ್ನು. ಆದರೆ ನಾನು ನನ್ನ ಉದ್ದೇಶವನ್ನು ಹಂಚಿಕೊಳ್ಳೋದು ಯಾಕೆಂದರೆ ನಿಮ್ಮೊಟ್ಟಿಗೆ ನಾನು ಸೇರಿಕೊಳ್ಳಿಕ್ಕೆ, ನಿಮ್ಮ ಕಷ್ಟದೊಟ್ಟಿಗೆ ಸೇರಿಕೊಳ್ಳುವಾಗ ನನಗೆ ನಿಮಗೆ ಬೇಕಾದ ಮಾಹಿತಿಯನ್ನು ಕೊಡಲಿಕ್ಕೆ ಆಗ್ತದ. ಇವತ್ತಿನ ಉದ್ದೇಶ ಮುಖ್ಯ ಉದ್ದೇಶಕ್ಕೆ ನಾನೆಲ್ಲ ಯಾರು ಸೇರಿದ್ದೀರ ಅವರೊಟ್ಟಿಗೆ ಅವರ ಈ ಕಷ್ಟಗಳನ್ನು ಅವರು ಹಂಚಿಕೊಂಡಾಗ ಒಂದು ಸುದ್ದಿ ಮಾಧ್ಯಮವಾಗಿ, ಒಂದು ಅರಿವು ಕೇಂದ್ರವಾಗಿ ಏನು ಮಾಡ್ಬೋದು, ಇವತ್ತು ನಾನು ನಿಮ್ಮ ಹತ್ರ ಕಲೀಲಿಕ್ಕೆ ಬಂದದ್ದು, ತಿಳ್ಕೊಳ್ಳಿಕ್ಕೆ, ತಿಳಿದ ಮೇಲೆ ಏನು ಮಾಡ್ಬೋದು ಅಂತ ವಿಚಾರಕ್ಕೆ. ಹಾಗಾಗಿ ಆ ಉದ್ಯಮದಿಂದ ಪ್ರಾರಂಭ ಆದಾಗ ಅವರು ಬ್ಯಾಂಕ್ ಲೋನನ್ನು ವ್ಯವಸ್ಥೆ ಮಾಡ್ತಾಯಿದ್ರು, ಸಬ್ಸಿಡಿ ಕೂಡ ತೆಗೆಸಿಕೊಡ್ತಾಯಿದ್ರು. ಅದರಲ್ಲಿ ಭಾಳ ನನಗೆ ಖುಷಿ ಆದಂದರೆ ಸತೀಶ್ ಒಬ್ಬನಿಗೆ ಯಾರಿಗೆ ಸಾಲ ಸಿಕ್ಕಿದರೆ ಖುಷಿ ಮಾಡಿಕೊಟ್ಟುಕೊಳ್ಳಿ, ಅದಕ್ಕಿಂತ ಹೆಚ್ಚು ಖುಷಿ ಆಗುತ್ತಲ್ಲ ಅವರಿಗೆ ಸಬ್ಸಿಡಿ ಸಿಕ್ಕಿದಾಗ. ನನ್ನ ಗ್ರೂಪಲ್ಲಿ ಆಗ್ತಾರೆ, ಅವರಿಗೆ ಸಬ್ಸಿಡಿ ಸಿಕ್ಕಿದೆ ಖುಷಿ, ಇವರಿಗೆ ಅಂದರೆ ಸಬ್ಸಿಡಿ ಸಿಕ್ಕಿದೆ ಅವರಿಗೆ ಖುಷಿ, ಸತೀಶ್ ಬಾಬನಿಗೆ ಅವ್ರಿಗೆ ಖುಷಿ ಇರ್ಬೋದು. ಅಂದರೆ ಅಂಥ ಒಂದು ವ್ಯಕ್ತಿ, ನಾಳೆ ಇಂಥ ವ್ಯಕ್ತಿಗಳು ನಮ್ಮ ಬೇಕು. ನಿಮ್ಗೆ ಗೊತ್ತಿದೆ, ಸರ್ಕಾರಕ್ಕೆ ದುಡ್ಡು ಕೊಡೋದೇ ಕೆಲಸ ಆಗೋದಿಲ್ಲ, ಲಂಚ ಕೊಡೋದೇ ಕೆಲಸ ಆಗೋದಿಲ್ಲ. ಒಂದು ನಿಮ್ಗೆ ಸಬ್ಸಿಡಿ ಸಿಕ್ಕಿದ್ರೆ ಪಾಲು ಕೇಳೋರೇ ಇರೋದು, ಬ್ಯಾಂಕ್ ಲೋನ್ ಕೊಟ್ಟರೆ 1% 2% ಕೊಡೋ ಬ್ಯಾಂಕ್ ಮ್ಯಾನೇಜರ್ಗಳಿದ್ದಾರೆ. ಸತೀಶ್ ಬಾಬು ನಂತರ ವ್ಯಕ್ತಿ ನಾನು ಭಾರಿ ಅಪರೂಪಕ್ಕೆ ನೋಡ್ತೇನೆ. ಹಾಗೆ ನಾನು ಸತೀಶ್ ಬಂದ ಕೊಳ್ಳಿ ಹೇಳಿದೆ, ನಿಮ್ಮಂಥವ್ರು ಬೇಕು, ನಿಮ್ಮಂಥವ್ರ ಕೆಲಸಗಳು ಜನರಿಗೆ ಮುಟ್ಟಬೇಕು, ಜನರಿಗೆ ಮುಟ್ಟಲಿಕ್ಕೆ ನಾವು ನಿಮ್ಮ ಒಟ್ಟಿಗಿದ್ದೇವೆ. ಅವರು ನಮ್ಮಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ಮಾಹಿತಿ ಕೊಡ್ತಾರೆ, ಅದಕ್ಕೆ ಬೇಕಾದ ವ್ಯವಸ್ಥೆ ಪ್ರೊಜೆಕ್ಟ್ ತಗೊಳ್ತಾರೆ, ಎಲ್ಲರಿಗೆ ಸಹಕಾರ ಮಾಡ್ತಾರೆ. ಕೊನೆಗೆ ನಾನು ಸತೀಶ್ ಎಲ್ಲರಿಗೆ ಕಷ್ಟ ಮಾರ್ಕೆಟ್ ಹೇಳಿದೆ, ಮಾರ್ಕೆಟಿಗೆ ನಾವು ಚಿಂತನೆ ಮಾಡ್ತೇವೆ. ನಮ್ಮದು ಸುಳ್ಯ ಪುತ್ತ ಬೆಳೆತಗಳಿದೆ, ನಮ್ಮಲ್ಲಿ ಪತ್ರಿಕೆ ಇದೆ, ಚಾನೆಲ್ ಇದೆ, ವೇದಿಕೆಗಳಿವೆ. ಅಲ್ಲಿ ಮಾರ್ಕೆಟ್ ಪ್ರಾಡಕ್ಟ್ ನಾವು ಇಡ್ತೇವೆ, ಪ್ರಚಾರ ಮಾಡ್ತೇವೆ, ಅವರ ಸ್ಟೋರಿ ಮಾಡ್ತೇವೆ, ಅವರ ಪ್ರಚಾರ ಮಾಡ್ತೇವೆ. ನಮ್ಮಲ್ಲಿ ವೆಬ್ಸೈಟ್ ಇದೆ, ನಮ್ಮಲ್ಲಿ ಚಾನಲ್ ಇದೆ, ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇದೆ. ಅದೆಲ್ಲ ನಮ್ಮಲ್ಲಿ ಏನು ಶಕ್ತಿ ಇದೆಯಾ ಅದನ್ನೆಲ್ಲ ಕೊಟ್ಟು ಊರಿಂದ ತಾಲೂಕಿಗೆ, ತಾಲೂಕಿಂದ ಜಿಲ್ಲೆಗೆ, ಜಿಲ್ಲೆಯಿಂದ ಜಗತ್ತಿಗೆ, ಬ್ರಾಹ್ಮಣರಿಂದ ಜಗತ್ತಿಗೆ ಅದು ಮಾಡೋ ಶಕ್ತಿ ನಮ್ಮಲ್ಲಿದೆ. ಆದರೆ ಶಕ್ತಿ ಯಾರಿಗೆ, ಯಾರ ಶಕ್ತಿ ಇರಬೇಕಾದಲ್ಲಿ, ಯಾರ ಪ್ರಾಡಕ್ಟ್ ಇರಬೇಕು? ಇವತ್ತು ಚಿತ್ತನಲ್ಲಿ ಪ್ರಾಡಕ್ಟ್ ಬೇಕು, ನಿಮ್ಮ ಪ್ರಾಡಕ್ಟ್ ಬೇಕು, ಅವರ ಬೊಂಡದ ಇದು ಬೇಕು, ಈ ಯಾವುದನ್ನು ಉಂಟು ಅದನ್ನು ಮಾರ್ಕೆಟ್ ಮಾಡೋದು ಶಕ್ತಿಯನ್ನು ನಾವು ಜನಗಳ ಮುಂದೆ ಇಡ್ತಾ ಇದ್ದೇವೆ. ಅದಕ್ಕೆ ಪುತ್ತೂರಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಇದೆ. ಈಗಾಗಲೇ ಪುತ್ತೂರಲ್ಲಿ ಒಂದು ಅರಿವು ಕೇಂದ್ರ ಅಂತ ಒಂದು ಸ್ಟಾಲ್ ಓಪನ್ ಮಾಡಿದೆವು. ಆ ಸ್ಟಾಲಲ್ಲಿ ನಾವು ಏನು ಮಾಡಿದ್ದೇವೆ ಅಂದರೆ, ಊರಲ್ಲಿ ಯಾರೋ ಒಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಮಾಡ್ತಾನೆ, ಅವನನ್ನು ಗುರುತಿಸಿ ಅವನ ಪ್ರಾಡಕ್ಟ್ ನಾವಿಟ್ಟೆವು. ಒಂದು ನಮ್ಮ ಸ್ಟಾಲಲ್ಲಿ 20 ಜನರ ಪ್ರಾಡಕ್ಟ್ ಇದೆ, ಈಗ 10-15 ಜನರ ಪ್ರಾಡಕ್ಟ್ ಇದೆ, ಮೇಲಕ್ಕೊಂದು 50-100ಕ್ಕಿಂತ ಪ್ರಾಡಕ್ಟ್ ಇದೆ. ಅವರ ಪ್ರಾಡಕ್ಟ್ ಇಟ್ಟಿದ್ದೇವೆ, ಪ್ರಚಾರ ನಾವೇ ಮಾಡ್ತಾ ಇದ್ದೇವೆ. ಅವರಿಗೆ ಬೇಕಾದ ಮಾಹಿತಿ ನಮ್ಮಲ್ಲಿ ಇಡ್ತಾರೆ, ನಮ್ಮ ಸ್ಟಾಫ್ ಇಬ್ಬರಿದ್ದಾರೆ, ಬಂದವರಿಗೆ ಮಾಹಿತಿ ಕೊಡ್ತಾರೆ. ಅಂದರೆ ಅವರದ್ದೇ ಸ್ಟಾಪ್ ಇದ್ದಾಗೆ. ಈಗ ನಿಮ್ಮದೊಂದು ಶಾಪ್ ಗೊತ್ತಲಿದ್ದರೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಜನ ಬೇಕಿತ್ತು, ಒಂದು ಶೋರೂಮ್ ಬೇಕಿತ್ತು, ನಾಳೆ ಶೋರೂಮಿಗೆ ನಮ್ಮ ಶಾಪಲ್ಲಿ ಇಡಿ, ಶೋರೂಮ್ ಆಯಿತು, ಹೇಳಲಿಕ್ಕೆ ಜನ ನಮ್ಮವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಮಾಹಿತಿ ನಮ್ಮವ್ರು ಕೊಡ್ತಾರೆ, ಐಟಮ್ ಕೊಟ್ಟರೆ ಐಟಮ್ ಕೊಡ್ತಾರೆ, ಸ್ಯಾಂಪಲ್ ಇಟ್ಟೋಗಿ ಬುಕ್ಕಿಂಗ್ ಮಾಡಿ ಕೊಡ್ತೇವೆ. ಅಂದರೆ ನಿಮಗೆ ಒಂದು ಪುತ್ತೂರಲ್ಲಿ ಒಂದು ಶಾಪ್ ಆಯಿತು, ಮಾರ್ಕೆಟ್ ಆಯಿತು, ಒಂದು ಸ್ಟಾಫ್ ಆಯಿತು, ಸಣ್ಣ ಮಟ್ಟಿನ ಗೋಡೌನ್ ಕೂಡ ಆಯಿತು. ನಿಮ್ಮ ಐಟಮಲ್ಲಿ ಇಡ್ತೀರಿ, ಇಟ್ಟಾಗ ಯಾರು ಬಂದು ತಗೊಂಡು ಹೋಗ್ಲಿಕ್ಕೆ ಬೇಕು, ನೀವು ಒಂದು ವಾರಕ್ಕೆ ದೂರದಿಂದ ಇಡಬೇಕು, ಬೇಕಂದರೆ ಅಲ್ಲಿ ತಗೊಂಡೋಗಿ ಅಂತ ಹೇಳ್ತೇವೆ. ಆಗ ಒಂದು ಮಾರ್ಕೆಟಿನ
ಅವನ ಖರ್ಚನ್ನು ಕಡಿಮೆ ಮಾಡೋದು ಹೇಗೆ, ಒಂದು ಪ್ಲಾಟ್ಫಾರ್ಮ್ ವೇದಿಕೆ ಮಾಡೋದು ಹೇಗೆ, ಅದನ್ನು ಪುತ್ತೂರಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾನು ನಿಮಗೆ ಹೊಸಬ ಈಗ ಮಾರ್ಕೆಟಿಗೆ ಇದನ್ನು ಹೊಸ ಪತ್ರಿಕೆ ಬಿಟ್ಟು ನಾನು ಡಾಕ್ಟ್ರಾಗಿ ಕಲ್ತವ, ಡಾಕ್ಟ್ರ್ ವಿದ್ಯೆ ಒಂದು 25-30 ವರ್ಷ ಡಾಕ್ಟ್ರ್ ಕೆಲಸ ಮಾಡಿದೆ. ಮತ್ತು ಪತ್ರಿಕೆ ಬಂದಾಗ ಅದು ಸ್ವಲ್ಪ ದೂರ ಆದೆ. ಈಗ ಪತ್ರಿಕೆ ಮಾಧ್ಯಮದಿಂದ ಈ ಅರಿವು ಮಾಧ್ಯಮಕ್ಕೆ ಬಂದಿದ್ದೇನೆ. ಅರಿವು ಮಾಧ್ಯಮ ಅಂದರೆ ಹೀಗೆ ಜನಗಳ ಬಗ್ಗೆ ಚಿಂತನೆ ಮಾಡೋದು ಹೇಗೆ, ಅದನ್ನು ಹೇಗೆ ಯೋಚನೆ ಮಾಡೋದು, ನಿಮ್ಮ ಕಷ್ಟ ಸುಖಗಳನ್ನು ಪಾಲು ಹೇಗೆ ಮಾಡೋದು, ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡಿ ನಿಮ್ಮ ಸಂಪಾದನೆ ಜಾಸ್ತಿ ಮಾಡೋದು ಹೇಗೆ, ಹಾಗೆ ಇದರ ಅನುಭವವನ್ನು ಅವರ ಹತ್ರ ತಗೊಳ್ತಾ ಇದ್ದೆ. ಹಾಗೆ ಈಗಾಗಲೇ ನಮ್ಮಲ್ಲಿ ತುಂಬ ಜನ ಇಟ್ಟಿದ್ದಾರೆ. ಈಗ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಅವರಿಗೆ ನಾವು ಫಸ್ಟ್ ಕೇಳೋದು ನಿಮ್ಮ ಕಷ್ಟ ಅಂತ, ಏನು ಸಮಸ್ಯೆ ಅದನ್ನು ಮೊದಲು ಹೇಳಿ, ನಿಮಗೆ ಏನು ಸೌಕರ್ಯ ಬೇಕು ಪಟ್ಟಿ ಮಾಡ್ತಾ ಇರ್ತೇವೆ. ಅದನ್ನು ನಾವು ಮೀಟ್ ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ, ಹೇಗೆ ಸಾಧ್ಯ ಇದೆ. ಉದಾಹರಣೆಗೆ ಸಣ್ಣ ಉದಾಹರಣೆ, ನಾನು ಡಿಸ್ಪ್ಲೇ ಇಟ್ಟೇವೆ ನೋಡಿ. ನಾವೀಗ ಯೋಚನೆ ಮಾಡಿ ನಮ್ಮಲ್ಲಿ 20 ಜನ ಹೆಚ್ಚು ಕಡೆ 20-25 ಪ್ರಾಡಕ್ಟ್ ಇದೆ. ನಾವು ಯೋಚನೆ ಮಂಗಳೂರು ಸ್ಟಾಲ್ ಹಾಕೋದು ಅಂತ ಇಟ್ಕೊಳ್ಳೋ. ನಾವು ಹೇಳ್ತೇವೆ ನಿಮ್ಮ ಪ್ರಾಡಕ್ಟ್ ಉಂಟಾ ಇಡಿ, ನಿಮ್ಮ ಪ್ರಾಡಕ್ಟ್ ಉಂಟಾ ಇಡಿ. 25 ಜನಕ್ಕೆ ಸ್ಟಾಲ್ ಹಾಕಲಿ ಒಂದು 50,000 ಖರ್ಚು, 2,000 ಕೊಡಿ, ಒಂದು ಸ್ಟಾಲ್ ಹಾಕ್ತೇವೆ. ಎಲ್ಲ 25 ಪ್ರಾಡಕ್ಟ್ ಆಯಿತು. ಅಲ್ಲಿ ಸ್ಟಾಲಲ್ಲಿ ಎಲ್ಲದ ಪ್ರದರ್ಶನ ಮಾಡ್ತೇವೆ. ನೀವು ಅಲ್ಲಿ ಸ್ಟಾಲ್ ಇಡುವ ಕೆಲಸ ಪಾಲಾಯಿತು. ಹಾಗೆ ಜನ ಹೇಳಲಿಕ್ಕೆ ಒಂದು ಜನ ಬೇಕು, 1,000 ಕೊಡಿ, ಒಂದು 25 ಸಂಬಳ ಆಯಿತು, ಒಂದು 2 ಹುಡುಗಿಯನ್ನು ಇಡ್ತೇವೆ. ಅಥವಾ ಅವರು ಮಾಹಿತಿ ಕೊಡ್ತಾರೆ. ನಿಮಗೆ 3,000ದಲ್ಲಿ ನಿಮ್ಮ ಸ್ಟಾಲ್ನ ಪ್ರಾಡಕ್ಟ್ ಮಂಗಳೂರು ಸ್ಟಾಲಲ್ಲಿ ಬಂತು, ಅಲ್ಲಿ ಪ್ರಚಾರವಾಯಿತು, ಹ್ಯಾಂಡ್ ಬಿಲ್ ಹಚ್ಚಿದಾಗಾಯಿತು. ನೀವೇ ಬಂದು ಕೂತ್ಕೊಳ್ತೀರಾ, ಮಾಡಿ. ನಿಮಗೆ ಶಕ್ತಿ ಇದ್ದರೆ ನೀವು ಬೇರೆ ಸ್ಟಾಲ್ ಹಾಕ್ಬೋದು, ನನ್ನ ಆಕ್ಷೇಪ ಇಲ್ಲ. ಆದರೆ ನಾವು ಇದನ್ನು ಎಲ್ಲೆಲ್ಲ ಇಂಥ ಸ್ಟಾಲ್ಗಳು ಬರ್ತವೆ ಅಲ್ಲಿ ಎಲ್ಲ ನಿಮ್ಮ ಪ್ರಾಡಕ್ಟನ್ನು ಇಟ್ಟು ಪ್ರಚಾರ ಇಟ್ಟು ಸೇಲ್ ಮಾಡಲಿಕ್ಕೆ ಯೋಚನೆ ಮಾಡಿ. ಹಾಗೆ ಮಾಡಿದ್ರಿಂದ ಏನಾಗ್ತದೆ, ನಿಮ್ಮದು ಕೂತಲ್ಲಿಯೇ ನಿಮಗೆ ಅದು ಪ್ರೊಡಕ್ಷನ್ ಒಂದು ಮಾರಾಟ ಆಗ್ತದೆ. ನಾಳೆ ಸುಳ್ಯದಲ್ಲಿ ಸ್ಟಾಲ್ ಹಾಕ್ತೇನೆ, ಸುಳ್ಯದಲ್ಲಿ ಕೂಡ ನಿಮ್ಮ ಪ್ರಾಡಕ್ಟ್ ಬಂತು. ನಾಳೆ BC ರೋಡಲ್ಲಿ ಹಾಕ್ತೇನೆ, BC ರೋಡ್ ನಿಮ್ಮ ಪ್ರಾಡಕ್ಟ್ ಬಂತು. ಹಾಗೆ ನೀವು ಸ್ಟಾಕ್ ಇಡಲಿಕ್ಕಿಲ್ಲ, ಸ್ಯಾಂಪಲ್ ಮಾತ್ರ ಇಡಲಿಕ್ಕೆ, ಬ್ರೋಚರ್ ಇಡಲಿಕ್ಕೆ ನಾವು ಬುಕ್ಕಿಂಗ್ ಮಾಡ್ತೇವೆ. ಬುಕ್ಕಿಂಗ್ ಮಾಡಿದಾಗೇನು, ನಿಮಗೆ ಆರ್ಡರ್ ಬಂದಾಗ ಸಪ್ಲೈ ಮಾಡಿ. ನಿಮ್ಮ ಐಟಮ್ ನಾವು ಇಟ್ಟುಕೊಳ್ಳೋದಿಲ್ಲ, ನಿಮ್ಮ ದುಡ್ಡು ನಿಮಗೆ ಕೊಡ್ತಾರೆ, ನಿಮ್ಮ ಕಮಿಷನ್ ನಾವು ತಗೊಳ್ತೇವೆ. ಪೇಮೆಂಟ್ ನಿಮಗೆ, ಐಟಮ್ ನಿಮ್ಮ ಹತ್ರವೇ, ಆಫೀಸು ನಿಮ್ಮದೇ, ಪುತ್ತೂರಿನ ಸ್ಟಾಲು ನಿಮ್ಮದೇ, ಬೆಳ್ತಂಡಿ ಸ್ಟಾಲು ನಿಮ್ಮದೇ, ನಿಮ್ಮ ಪ್ರಾಡಕ್ಟ್ ಇರ್ತದೆ, ನಿಮ್ಮ ಜನ ಇರ್ತಾರೆ. ನೀವು ಆಲೋಚನೆ ಮಾಡಿ, ನಿಮ್ಮ ಮಾರ್ಕೆಟಿಗೆ ಒಂದು ವೇದಿಕೆ ಆಯಿತು, ನಿಮ್ಮ ವೇದಿಕೆ ಆಯಿತು, ಪ್ರಚಾರ ಆಯಿತು, ಪುತ್ತೂರಲ್ಲೆಲ್ಲ ಗೊತ್ತಾಯಿತು ನಿಮ್ಮ ಪ್ರಾಡಕ್ಟ್ ಅಂತ, ಪುತ್ತೂರಲ್ಲೆಲ್ಲ ಗೊತ್ತಾಯಿತು. ಆಮೇಲೆ ನೀವು ಎಷ್ಟು ದೊಡ್ಡದಾಗ್ತೀರೋ ದೊಡ್ಡದಾಗಿ ಅದು ನಿಮಗೆ ಬಿಟ್ಟದ್ದು. ನಿಮ್ಮಲ್ಲಿ ಆದಾಗ ನಮ್ಮ ಮುಖಾಂತರ ಏನು ವ್ಯಾಪಾರ ಆಗ್ತದೋ ಅದರ ಬಗ್ಗೆ ನಾವು ಕಮಿಷನ್ ತಗೊಳ್ತೇವೆ. ಆಗ ನಮಗೆ ಅವನಿಗೆ ಮೇಂಟೈನ್ ಮಾಡಬೇಕಾಗ್ತದೆ. ಹಾಗೆಯೇ ನಾವು ಪತ್ರಿಕೆಯಲ್ಲಿ ಪ್ರಚಾರ ಕೊಡಬೇಕು, ಚಾನಲಲ್ಲಿ ಕೊಡಬೇಕು. ನೀವು ಒಂದು ಕೇಳಿದ್ರೆ ಗೊತ್ತಾಗಲಿಲ್ಲ ನಿಮಗೆ, ಈ ನೋಡಿ ಇಂಥ ವೇದಿಕೆ ಉಂಟು, ಆಗ ನಾವು ಹೇಳ್ತೇವೆ ನೀವು ನಮ್ಮಲ್ಲಿ ಕೊಡಿ, ನಾವು ಎಲ್ಲ ಪತ್ರಿಕೆಯಲ್ಲಿ ಮಾತಾಡ್ತೇವೆ, ನಿಮಗೆ ಕಡಿಮೆ ಖರ್ಚಲ್ಲಿ ಆಗ್ತದೆ ನೋಡ. ನೀವು ಬ್ರೋಚರ್ ಪ್ರಿಂಟ್ ಮಾಡಬೇಕು, ನಮ್ಮ ಹತ್ರ ಕೇಳಿ, ಬ್ರೋಚರ್ ಪ್ರಿಂಟ್ ಮಾಡಿದ್ರೆ ಕೇಳ್ತೇವೆ, ಮಾಹಿತಿ ಕೊಡ್ತೇವೆ, ಅಲ್ಲಿ ಕಲೆಕ್ಟ್ ಮಾಡಿ. ಬಾಟ್ಲ್ ಸಿಗ್ತದೆ, ಎಲ್ಲಿ ಬಾಟ್ಲ್ ಸಿಗ್ತದೆ ನಮ್ಮಲ್ಲಿ ಕೇಳಿ, ನಾವು ಎಲ್ಲೆಲ್ಲಿ ಬಾಟ್ಲ್ ಸಿಗ್ತದೆ ಅಂತ ಹೇಳ್ತೇವೆ. ನೀವು ಬೇಕಾದ್ರೆ ಕಂಬೈಂಡಾಗಿ ತರಿಸಿ. ಸೊ ನಿಮ್ಮ ಬಾಕಿ ಖರ್ಚುಗಳು ವೆಚ್ಚಗಳೇನಿರ್ತವೆ, ಮಾಹಿತಿಗಳೇನಿರ್ತವೆ ಅವೆಲ್ಲ ನಮ್ಮ ಸುದ್ದಿ ಮಾಹಿತಿಯಲ್ಲಿದೆ. ನಮಗೆ ಬೆಂಗಳೂರಲ್ಲೆಲ್ಲ ಪರಿಚಯ ಇದೆ, ಮಂಗಳೂರಲ್ಲಿ ಪರಿಚಯ ಇದೆ, ಯಾವ ಮಾಹಿತಿ ನಮ್ಮ ಹತ್ರ ಇದೆ. ಆಗ ನಿಮ್ಮ ಬಿಸಿನೆಸ್ಸಿಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿ ಬೇಕು ಅಂದರೆ ನಾವು ಮಾಹಿತಿ ಉಚಿತ ಕೊಡ್ತೇವೆ, ನಿಮಗೆ ಸಂಪರ್ಕ ಮಾಡಿ ಕೊಡ್ತೇವೆ. ಆಗ ಈ ವಿಷಯಗಳನ್ನು ತಗೊಂಡಾಗ ನಿಮ್ಮ ಗಮನ ಎಲ್ಲಿಗಿರ್ತದೆ, ಪ್ರೊಡಕ್ಷನ್ ಕಡೆ ಮಾತ್ರ. ಆಗ ಲಾಜಿಸ್ಟಿಕ್ಸ್ ಇರ್ತದೆ. ನಾವು ಹೇಳ್ತೀವಿ ಲಾಜಿಸ್ಟಿಕ್ ತಗೊಂಡೋಗ್ಬೇಕಲ್ಲ, ನಮ್ಮ ಗಾಡಿ ಹೋಗ್ತದೆ, ಅದರಲ್ಲಿ ಕೊಟ್ಟರೆ ಮುಡಿಸುವ, ತರುವಾಗ ನಮ್ಮ ಗಾಡಿ ತರಿಸುವ. ಇಲ್ಲ ನಮ್ಮಲ್ಲಿ ಒಂದು 20 ಜನ ಇದ್ದಾರೆ, ಈಗ ಪ್ರಾಡಕ್ಟ್ ಉಂಟು, 25 ಜನಕ್ಕೆ ಸೇರಿ ಒಂದು ಗಾಡಿ ಇಟ್ಟರೆ ನಾನು ಎಲ್ಲರಿಗೆ ಆಮೇಲೆ ಕೊಡು, ಗೂಡ್ಸ್ ಆದಾಗೆ ಎಲ್ಲರ ಸಾಮಾನು ಗೂಡ್ಸ್ ತಗೊಂಡು ಹೋಗ್ತದೆ. ಎಲ್ಲರೊಟ್ಟಿಗೆ ಬಸ್ಸಿನಲ್ಲಿ ಕೂತ್ಕೊಂಡು ಹೋಗ್ತೇವೆ. ಈ ಬಸ್ಸಿನಲ್ಲಿ ಕೂತ್ಕೊಂಡು ಎಲ್ಲರೂ ಹೇಗೆ ಹೋಗ್ತಾರೆ, ಕಾರ್ ತಗೊಂಡು ಹೋಗೋದಿಲ್ಲ. ಗೂಡ್ಸಲ್ಲಿ ನಮ್ಮ ಗಾಡಿಯನ್ನು ತಗೊಂಡು ಗೂಡ್ಸಲ್ಲಿ ಯಾಕೆ ಹಾಕ್ತೇವೆ, ಅದರ ಖರ್ಚು ಕಡಿಮೆ ಆಗ್ತದೆ. ನೀವೇ ಕಟ್ಟು ತಗೊಂಡೋಗಿ ಮನೆಗೆ ಹಾಕೋದಿದ್ದರೆ ಅದರ ಖರ್ಚು ಎಷ್ಟಾಗ್ತದೆ. ಈಗ ಇದನ್ನು ನಾನು ಬಿಸಿನೆಸ್ಸಲ್ಲಿ ಯೋಚನೆ ಮಾಡ್ತಿದ್ದೇನೆ, ಮಾಹಿತಿಯಲ್ಲಿ ಯೋಚನೆ ಮಾಡ್ತಿದ್ದೆ, ಪ್ರಚಾರದಲ್ಲಿ ಯೋಚನೆ ಮಾಡ್ತಿದ್ದೆ. ಹಾಗೆ ನಿಮ್ಮನ್ನೊಂದು ಪತ್ರಿಕೆಯಲ್ಲಿ ಚಾನಲ್ಗೆ ತಗೊಳ್ತೇವೆ, ನ್ಯೂಸಿಗೆ ತಗೊಳ್ತೇವೆ, ಸ್ಟೋರಿ ಮಾಡ್ತೇವೆ, ಬಿಡ್ತೇವೆ. ಆ ಮೂಲಕ ನೀವು ಪ್ರಚಾರ ಜಾಸ್ತಿ ಆದರೆ ನಿಮಗೆ ಬಿಸ್ನೆಸ್ ಜಾಸ್ತಿ ಆಯಿತು. ಆ ವೆಚ್ಚಗಳನ್ನು ನಾವು ನಿಧಾನವಾಗಿ ಯೋಚನೆ ಮಾಡ್ತಿದ್ದೀವಿ, ಕಡಿಮೆ ಮಾಡೋದು. ಹಾಗಾಗಿ ನಾವು ಆನ್ಲೈನ್ ಮಾರ್ಕೆಟಿಂಗ್ ಇದೆ ನಮ್ಮದು, ಜಗತ್ತಿಗೆ ಮುಡಿಸೋ ಕೆಲಸವನ್ನು ಯೋಚನೆ ಮಾಡ್ತೇವೆ. ನೀವೇ ಮಾಡಿ ಇಲ್ಲ ನಿಮಗೆ ಆನ್ಲೈನ್ ಮಾರ್ಕೆಟೇ ಮಾಡಬೇಕು, ಜಗತ್ತಿಗೆ ಮುಡಿಸ್ಬೇಕಂತಿದ್ದರೆ ಯಾವ ಪ್ರಾಡಕ್ಟ್ ಇದೆ ಕೊಡಿ, ನನ್ನ ಮಗ ಅದನ್ನು ಮಾಡ್ತಾ ಇದ್ದಾನೆ. ಸೊ ನಾವು ಮಾರ್ಕೆಟ್ ನಿಮ್ಮದು, ಪ್ರಯತ್ನ ನಿಮ್ಮದು, ಕ್ವಾಲಿಟಿ ನಿಮ್ಮದು, ದುಡ್ಡು ನಿಮಗೆ. ಕೆಲಸಗಳನ್ನು ಸುಲಲಿತ ಮಾಡುವಂಥದ್ದು ನಮ್ಮ ಕೆಲಸ. ಒಂದು ಪತ್ರಿಕೆಯಲ್ಲಿ ನೋಡಿದಾಗ ನ್ಯೂಸ್ಗಳೆಲ್ಲ ಯಾರ್ಯಾರ ಸಭೆ ಕಾರ್ಯಕ್ರಮ ಗೊತ್ತಾಗ್ತದೆ, ಯಾರು ಮದುವೆ ಆದರೆ ಗೊತ್ತಾಗ್ತದೆ, ಯಾರು ಡೆತ್ ಆದರೆ ಗೊತ್ತಾಗ್ತದೆ, ಯಾರು ಅಂಗಡಿ ಓಪನ್ ಆದರೆ ಗೊತ್ತಾಗ್ತದೆ. ಅದನ್ನು ಪತ್ರಿಕೆಯಲ್ಲಿ ಮಾಡ್ತಾ ಇದ್ದೇವೆ. ಅದನ್ನು ನಾವು ಹೇಗೋ ಜನಗಳಿಗೆ ಮಾಹಿತಿ ಕೊಡ್ತೇವೆ. ಆಗ ನಾನು ಹೇಳಿದೆ ಇದಿರಲಿ ಒಂದು ಸೈಡಲ್ಲಿ, ಈ ಮಾಹಿತಿಯ ಬದಲಾವಣೆ ಅರಿವು ಅಂದರೆ ಒಂದು ಒಳಗಿನ ಜ್ಞಾನವನ್ನು ಕ್ರಿಯೇಟ್ ಮಾಡೋದು, ಒಂದು ಅರಿವನ್ನು ಕೊಡೋದು ನಿಮಗೆ. ನೀವು ಬೆಳವಣಿಗೆದು, ನೀವು ದೊಡ್ಡವರಾಗೋದು, ನಿಮ್ಮಲ್ಲಿ ಶಕ್ತಿ ಬೆಳಗಿಸುವುದು. ಅರಿವು ಅಂತೇಳುವ ಹೆಸರನ್ನು ಇಟ್ಟುಕೊಂಡು ಅರಿವು ಒಂದು ಸಂಸ್ಥೆಯನ್ನು ಕಟ್ಟಿದೆ.
ಹಾಗಾಗಿ ಸತೀಶ್ ಮೊಬ್ಬೆ ನಮ್ಮ ಅತ್ಯಂತ ಒಳ್ಳೆಯ ಸೋರ್ಸ್. ಹಾಗೆ ನನ್ನ ಬದಿಯಲ್ಲಿ ಹಿಂದೆ ಕೃಷ್ಣಕುಮಾರ್ ಇದ್ದಾರೆ. ಪ್ರಾಯಶಃ ಈ ಒಂದು ವ್ಯವಸ್ಥೆ ಯಶಸ್ವಿ ಆಗಲಿಕ್ಕೆ ಯೋಚನೆಗಳೊಂದು ಕಾರ್ಯರೂಪಕ್ಕೆ ಬರ್ತೇವೆ ಅಂತ ಹೇಳ್ತಾರಲ್ಲ, ಮನಸ್ಸಲ್ಲಿ ಯೋಚನೆ ಇರ್ತದೆ, ಕಾರ್ಯರೂಪಕ್ಕೆ ಬರಲಿಕ್ಕೆ ಮುಖ್ಯ ಕಾರಣ ಅವರು ಕೃಷ್ಣಕುಮಾರ್ ಅಂತಿದ್ದಾರೆ. ಅವರು ಕ್ಯಾಂಪ್ಕೋದಲ್ಲಿ MD ಆಗಿತ್ತು. ಅವರಿಗೆ ಫುಡ್ ಟೆಕ್ನಾಲಜಿ ನನಗೆ ಗೊತ್ತಿರಲಿಲ್ಲ. ನಾವು ಚಾಕ್ಲೇಟ್ ಮಾಡ್ತಾರೆ ಅಂತ ಮಾತ್ರ ಗೊತ್ತಿದ್ದು. ಕೂತು ಕೇಳಿದೆವು ಕ್ಯಾಂಪ್ಕದ ಬಗ್ಗೆ. ಕಡೆಗೆ ಫುಡ್ ಟೆಕ್ನಾಲಜಿಸ್ಟ್ ಅವರು ಯಾವುದೇ ಫುಡ್ಡಿನ ಬಗ್ಗೆ ಪ್ರಾಕ್ಟೀಸ್ ಮಾಡುವವರಿಗೆ ಅದರ CFT ಇರುವುದು, ಯಾವುದೇ ಪ್ರಾಡಕ್ಟನ್ನು ಕ್ವಾಲಿಟಿ ಟೆಸ್ಟಿಗೆ, ಅದಕ್ಕೆ ಬಗ್ಗೆ ತರಬೇತಿಗೆ, ಅದಕ್ಕೆ ಕ್ವಾಲಿಟಿ ಮೇಂಟೈನ್ ಎಲ್ಲ ಅವ್ರು ನಮ್ಮೊಟ್ಟಿಗಿದ್ದಾರೆ. ಅವರು ಬಹಳ ನನಗೆ ಮುಖ್ಯ ಆಯಿತು. ಯಾಕೆಂದರೆ ಈಗ ನಾವು ಬುಂಡದ ಯೂಸ್ ಕೊಡ್ತೇವೆ, ನನಗೆ ಗೊತ್ತಿಲ್ಲ ಅದು ಕ್ವಾಲಿಟಿ. ಫುಡ್ ಕೊಟ್ಟ ಮೇಲೆ ಅವ್ರು ಹೇಳ್ತಿ ನನಗೆ ಗೊತ್ತಿಲ್ಲ, ಏನು ತೆಂಗಿನ ಎಣ್ಣೆ ಕೊಡ್ತಾರೆ ನನಗೆ ಗೊತ್ತಿಲ್ಲ. ನಾನು ಜನಗಳಿಗೆ ಒಳ್ಳೆಂತ ಕೊಡೋದು ಹೇಗೆ? ನನಗೆ ಮುಂದೆ ಹೋಗ್ಲಿಕ್ಕಾಗಲಿಲ್ಲ. ಮುಂದೆ ಹೋಗೋದು ಹೇಗೆ? ಕೃಷ್ಣಕುಮಾರ್ ಕೇಳಿದಾಗ ಅದು ನಾನು ಟೆಸ್ಟ್ ಮಾಡ್ತೇನೆ, ನಾನು ಗ್ಯಾರಂಟಿ ಕೊಡ್ತೇನೆ. ಇವತ್ತು ತೆಂಗಿನ ಎಣ್ಣೆ ನಮ್ಮಲ್ಲಿ ಇಟ್ಟಿದ್ದಾರೆ 2 ಜನ. ಇವರು ಅವ್ರ ಫ್ಯಾಕ್ಟ್ರಿಗೆ ಹೋಗಿ ತೆಂಗಿನಕಾಯಿ ಹೇಗೆ ಹೊಡಿತಾರೆ ನೋಡಿ, ಎಣ್ಣೆ ಹೇಗೆ ಮಾಡ್ತಾರೆ ನೋಡಿ, ನಮಗೆ ಸರ್ಟಿಫಿಕೇಟ್ ಮಾಡ್ತಾರೆ. ನಾವು ಅದನ್ನು ಇಡ್ತೇವೆ. ಯಾವುದೇ ಫುಡ್ ಪ್ರಾಡಕ್ಟ್ ಯಾವುದೇ ಇದ್ದರೆ ನಮ್ಮವ್ರು ಹೋಗಿ ಅವರು ಇನ್ಸ್ಪೆಕ್ಟ್ ಮಾಡ್ತೇವೆ, ಅವರು ಚೆಕ್ ನೋಡ್ತೇವೆ. ಅಂದರೆ ಹೈಜೀನಿಕಲ್ ಇದೆಯಾ, ಪ್ರಾಡಕ್ಟ್ ಸರಿ ಇದೆಯಾ, ಕೆಮಿಕಲ್ 2 ವಿಷಯ. ಕೆಮಿಕಲ್ ಮಿಕ್ಸ್ ಮಾಡ್ತಾರೆ, ಹೈಜೀನ್ ಸರಿ ಇದೆಯಾ. ನಾನು ಡಾಕ್ಟ್ರಿಗೆ ಗೊತ್ತುಂಟು, ಹೈಜೀನ್ ಮಿಕ್ಸ್ ಇದಾದರೆ ಈ ಕೊಲ ಇದ್ದರೆ, ಸಾಲ್ಮೋನೆಲ್ಲ ಬಂದರೆ ನಿಮ್ಮ ಐಸ್ ಕ್ರೀಮ್ ಅದು ಯಾವುದು ರಟ್ತದೆ, ಅದು ಕುಡಿದವರಿಗೆ ಇದು ಗೊತ್ತಿದೆ ನಿಮಗೆ ಜಗತ್ತಿನಲ್ಲಿ. ಹಾಗಿರುವಾಗ ಇದರ ಕಡೆ ಜಾಗೃತಿ ಹೇಗೆ? ಸುದ್ದಿಯಲ್ಲಿ ಅರಿವಿನಲ್ಲಿ ಸಿಗುವ ಪ್ರಾಡಕ್ಟ್ ಅದು ಕ್ವಾಲಿಟಿಯಲ್ಲಿ ಗ್ಯಾರಂಟಿ. ಇವತ್ತು ನೋಡಿ ಆ ಫಾದರ್ ಹೇಳಿದರು, ಆರೋಗ್ಯ ಒಳ್ಳೆಯದಾಗಲಿ, ನಿಮ್ಮ ಒಳ್ಳೆಯದಾಗಲಿ, ಒಳ್ಳೆಯದು ಅಂತ ಹೇಳುವವರು. ನಿಮ್ಗೆ ಗೊತ್ತುಂಟು ಕಲಬರಕೆಯಲ್ಲಿ ಎಲ್ಲ ಇದೆ. ಯಾವ ತಿನ್ನಲಿಕ್ಕೂ ಧೈರ್ಯ ಇಲ್ಲ. ಈಗ ಯಾವುದು ತಿನ್ನಲಿಕ್ಕೆ ಧೈರ್ಯ ಇಲ್ಲಿರುವಾಗ ಅರಿವಿನಲ್ಲಿ ಕೊಡೋ ಗ್ಯಾರಂಟಿ ಕೊಡೋದು ಹೇಗೆ? ನಾವು ಗ್ಯಾರಂಟಿ ಇವತ್ತು ಕೊಡಲಿಕ್ಕೆ ಪ್ರಾಡಕ್ಟ್ ಇರ್ತೇವೆ. ನಮ್ಮಲ್ಲಿ ಯಾವುದೇ ಪ್ರಾಡಕ್ಟ್ ಫುಡ್ ಪ್ರಾಡಕ್ಟ್ ಇದ್ದರೆ ಅದರ ಬಗ್ಗೆ ಚೆಕ್ಕಿಂಗ್ ಮಾಡಿ, ವೆರಿಫೈ ಮಾಡಿ, ಸರ್ಟಿಫಿಕೇಟ್ ನೋಡಿ, ಅದೆಲ್ಲ ಲಿಮಿಟೇಷನ್ ಒಳಗಿದ್ದಾಗ ನಾವು ನಮ್ಮಲ್ಲಿ ಇಡಿ. ಅಂದರೆ ಅರಿವು ಒಳಗಿಟ್ಟರೆ ಅದು ಗ್ಯಾರಂಟಿ ಫುಡ್ ಅಂತ ಲೆಕ್ಕ. ರೇಟ್ ಬಗ್ಗೆ ನಾವು ಕೇಳೋದಿಲ್ಲ, ರೇಟ್ ಅವ್ರಿಗೆ ಬಿಟ್ಟದು. ಹಾಗೆ ನಮ್ಮ ಒಂದು ಅಂದರೆ ನಾನು ಎಲ್ಲರೂ ಅವರ ಪ್ರಾಡಕ್ಟ್ ಒಳ್ಳೆಯದೇ ಇರ್ಬೋದು, ಆದರೆ ಪಬ್ಲಿಕ್ಕಿಗೆ ನಾವು ಹೇಳುವಾಗ ನಮ್ಮಲ್ಲಿ ಇಟ್ಟದ್ದು ನಮ್ಗೆ ಗೊತ್ತಿದೆ ಅಂತ ಬ್ರ್ಯಾಂಡ್. ಆಗ ಅವರ ಬ್ರ್ಯಾಂಡಿನ ಒಟ್ಟಿಗೆ ನಾವು ನಮ್ಮ ಬ್ರ್ಯಾಂಡನ್ನು ಸೇರ್ತೇವೆ. ಅರಿವು ಬ್ರ್ಯಾಂಡಿಗೆ ಸುದ್ದಿಯಲ್ಲಿ ನಮ್ಮೊಂದು ಹೆಸರಿದೆ, ಎಲ್ರಿಗೂ ಗೊತ್ತಿದೆ. ಹಾಗೆ ಸುದ್ದಿ ನಮಗೆ ಸುದ್ದಿ ಅಂತ ಬಿಟ್ಟೇವೆ ನಾವು, ಅರಿವು ಅಂತ ಮಾಡಿ ಆ ಒಂದು ಪ್ರಾಡಕ್ಟ್ ತೆಂಗಿನ ಇಟ್ಟರೆ ಅದು ಅರಿವು ಗ್ಯಾರಂಟಿ ನಾವು ಇಡ್ತೇವೆ, ನಾವು ಗ್ಯಾರಂಟಿ ಕೊಡ್ತೇವೆ. ಒಂದು ಐಸ್ ಕ್ರೀಮ್ ಇಟ್ಟರೆ ನಾವು ಗ್ಯಾರಂಟಿ ಕೊಡ್ತೇವೆ. ಒಂದು ಚಕ್ಕುಲಿ ತುಂಬ ಐಟಮ್ ಇದ್ದಾರೆ, ಅದಕ್ಕೆ ನಾವು ಅರಿವಿಂದ ಟೆಸ್ಟ್ ಮಾಡ್ತೇವೆ, ಅದು ಇಟ್ಟರೆ ನಾವು ಗ್ಯಾರಂಟಿ ಸರ್ಟಿಫಿಕೇಟ್ ಕೊಡ್ತೇವೆ. ಅದು ಎಲ್ಲ ಸರ್ಟಿಫಿಕೇಟ್ ಅವ್ರದ್ದು ಒದಗಿಸಿಕೊಳ್ಳೋದು ಇರಬೇಕು. ಎಡಿಷನ್ ನಾವು ಅಂದರೆ ನಾವು ನೋಡಿಕೊಳ್ತೇವೆ. ಆ ರೀತಿಯಲ್ಲಿ ತಗೊಳ್ಳುವವರಿಗೆ ಇವತ್ತು ಮಾರ್ಕೆಟಲ್ಲಿ ಯಾರು, ಮಾರ್ಕೆಟಲ್ಲಿ ಕಿಂಗ್ ಯಾರು? ಬಯ್ಯರ್. ಬಯ್ಯರ್ ಇಲ್ಲದಿದ್ದರೆ ಯಾವ ಪ್ರಾಡಕ್ಟು ನಡೆದಿಲ್ಲ. ಬಯ್ಯರ್ ಇದ್ದರೆ ಅವ ಯಾವ ಕೂಡ ಎಷ್ಟು ದೊಡ್ಡ ಆಗ್ತದೆ. ಅದಕ್ಕೆ ಬಯ್ಯರಿಗೆ ಅಶ್ಯೂರೆನ್ಸ್ ಕೊಡುವಂಥದ್ದು, ಒಂದು ಬಯ್ಯರಿಗೆ ವಿಶ್ವಾಸ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಿಮ್ಮ ಪ್ರಾಡಕ್ಟ್ ಹಿಡಿದು ಆದರೆ ಬಯ್ಯರಿಗೆ ನಾವು ವಿಶ್ವಾಸ ಕೊಡೋದು. ನೀವು ಏನು ಹೆದರಬೇಡಿ, ಅದು ಪ್ರಾಡಕ್ಟ್ ಸರಿ ಇದೆ, ನಾವು ಗ್ಯಾರಂಟಿ ಅಂತ ಅಶ್ಯೂರೆನ್ಸ್ ಕೊಡೋದು ಬಯ್ಯರಿಗೆ. ಆಗ ಬಯ್ಯರ್ನ ಕಡೆ ನಾವು ನಿಲ್ತೇವೆ. ಇದೊಂದು ಖಂಡಿತ ಓಪನ್ ಆಗಿ ಹೇಳಬಲ್ಲೆ, ನೀವು ನಮ್ಮೊಟ್ಟಿಗೆ ಎಷ್ಟು ಜನ ಜಾಯ್ನ್ ಆಗ್ತೀವಿ ಗೊತ್ತಿಲ್ಲ, ಆದರೆ ನಮ್ಮ ಪ್ರಾಡಕ್ಟ್ ಇಟ್ಟಾಗ ಬಯ್ಯರಿಗೆ ತೊಂದರೆ ಆದರೆ ನಾವು ಬಯ್ಯರ್ನ ಕಡೆ ನಿಲ್ತೇವೆ. ನಾವು ಬಯ್ಯರ್, ಯಾಕೆಂದರೆ ಅವನ ಆರೋಗ್ಯದ ಪ್ರಶ್ನೆ, ಅವನ ಪ್ರಶ್ನೆ. ಆಗ ನಾವು ಹೇಳ್ತೇವೆ, ಇಲ್ಲ ನಿನ್ನ ಪ್ರಾಡಕ್ಟ್ ಸರಿ ಇಲ್ಲ, ನಿನ್ನನ್ನು ಸ್ವಲ್ಪ ದೂರ ಇಡ್ತೇವೆ, ಇಲ್ಲ ಸರಿ ಮಾಡಿ ಬಾ. ಹಾಗೆ ಈ ವಿಷಯದಲ್ಲಿ ನಾವು ಕಡಾಕಡಿಯಾಗಿ ಬಯ್ಯರ್ ಹೇಳ್ತೇವೆ. ಆದರೆ ಸೆಲ್ಲನ್ನ ಕಡೆ ಹೇಗೆ ನಿಲ್ತೇವೆ ಅಂದರೆ ಅವನಿಗೆ ಸಿಗುವ ಅಮೌಂಟ್ ಬರೋ ಹಾಗೆ, ಅವನ ದುಡ್ಡಿಗೆ ಖರ್ಚು ಕಡಿಮೆ ಆಗೋ ಹಾಗೆ, ಅವನ ಪ್ರಾಡಕ್ಟಿಗೆ ದುಡ್ಡು ಬಂದು ಸಿಗುವ ಹಾಗೆ. ಹಾಗೆ ಯಾರು ನಮ್ಮಲ್ಲಿ ಇಟ್ಟಿರ್ತಾನ ಅವನಿಗೆ ದುಡ್ಡಿನ ಹಣಕಾಸಿನ ಅಂದರೆ ಮಾರಾಟ ಆದಾಗ ನಮ್ಮ ಹತ್ರ ಮಾರಾಟ ಆದರೆ ಅಲ್ಲಿ ದುಡ್ಡಿಗೆ ಕೊರತೆ ಆಗದ ಹಾಗೆ, ದುಡ್ಡು ಬಾಕಿ ಆಗದ ಹಾಗೆ ಆ ಕಡೆಯಲ್ಲಿ ನಾವು ಸೆಲ್ಲರ್ನ ಕಡೆಯಲ್ಲಿ ನಿಲ್ತೇವೆ. ಹಾಗೆ ಎರಡೂ ಕಡೆ ನಿಲ್ಲುವ ಮಾಧ್ಯಮವಾಗಿ ಅರಿವು ಕೇಂದ್ರ ಕೆಲಸ ಮಾಡ್ತೇವೆ ಈ ಕೇಂದ್ರದಲ್ಲಿ. ಹಾಗೆ ಕೃಷ್ಣಕುಮಾರ್ನ ಮಟ್ಟಿಗಿದ್ದಾರೆ. ಹಾಗೆ ಆಶೀಷನ್ನು ಹೇಳಿದರೆ ಕಂಪ್ಲೀಟ್ ಆಗೋದಿಲ್ಲ. ನಮ್ಮಲ್ಲಿ ಆಶೀಷ್ ಅಂತ ಇದ್ದಾರೆ, ಅವ್ರಿಗೆ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಇವತ್ತಿನ ಪ್ರಜಾವಾಣಿ ಮೊನ್ನೆ ವಿಜಯವಾಣಿಯಲ್ಲಿ ವಿಜಯ ಕರ್ನಾಟಕದಲ್ಲಿ ಇತ್ತು, ಎಲ್ಲ ಫುಡ್ ತಯಾರಿಕರಿಗೆ ಎಂತ ಫಾಸ್ಟೆಕ್ ಅಲ್ಲ, ಫಾಸ್ಟೆಕ್ ಟ್ರೈನಿಂಗ್ ಆಗಬೇಕಂತ. ಅಂದರೆ ಇನ್ನು ಫಾಸ್ಟೆಕ್ ಟ್ರೈನಿಂಗ್ ಆಗದಿದ್ದರೆ ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ 5 ಜನಕ್ಕಾದ್ರೂ ಆಗಿರಬೇಕು, ಎಲ್ಲರಿಗೂ ಆಗಿರಬೇಕು, ಇಲ್ಲದೇ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಆಗ್ತದೆ. ಅಂದರೆ ಫಾಸ್ಟೆಕ್ ಟ್ರೈನಿಂಗ್ ಇದೆ ಅಂತ ಪತ್ರಿಕೆಯಲ್ಲಿ ಇದೆ. ಇವತ್ತು ಎಲ್ಲ ಶೇರ್ ಆಗ್ತದೆ, ಎಲ್ಲರಿಗೂ ಒಂದೇ ಬರ್ತದೆ ಕಾನೂನು. ಅದು ಕಾನೂನು ಕಂಪಲ್ಸರಿ ಆಗ್ತದೆ. ನಿಮಗೆ ರಿನ್ಯೂವಲ್ಗೆ ಆಗುವಾಗ ಫಾಸ್ಟೆಕ್ ಟ್ರೈನಿಂಗ್ ಬೇಕಂತ ಹೇಳ್ತಾರೆ. ಅದಕ್ಕೆ ತರಬೇತಿ ಆಗಬೇಕಾಗ್ತದೆ. ಈ ತರಬೇತಿ ಕೊಡುವವರು ಯಾರು? ಅವ್ರದ್ದು ಇನ್ಸ್ಟಿಟ್ಯೂಷನ್ ಇದೆ, ಅವರು ಗ್ಲೋಬಲ್ ಇನ್ಸ್ಟಿಟ್ಯೂಷನಲ್ಲಿ ಇದ್ದಾರೆ. ಅವರು ಗ್ಲೋಬಲ್ ಇನ್ಸ್ಟಿಟ್ಯೂಷನ್ನಲ್ಲಿ ತರಬೇತಿಗಳ ಈ ಕಂಪನಿಗಳಿಗೆ GZ ಸರ್ಟಿಫಿಕೇಟ್ ಮಾಡುವಂಥದ್ದು, ಕ್ವಾಲಿಟಿ ಮಾಪನ ಮಾಡುವಂಥದ್ದು, ಪ್ಯಾರಾಮ್ಯಾಟ್ರಿಕ್ಸ್ ಕೊಡುವಂಥ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ಹಾಗೆ ಯಾವುದೇ ಸಂಸ್ಥೆಗೆ ಹೋದಾಗ ಅವರು ಸ್ಟ್ಯಾಂಡರ್ಡೈಸೇಷನ್ ಮಾಡ್ತಾರೆ, ಅದೆಲ್ಲ ಅವ್ರು ನೋಡ್ತಾರೆ. ಅದು ಗೌರ್ಮೆಂಟ್ನ ರಿಸ್ಟ್ರಿಕ್ಟ್ ಪ್ರಕಾರ ಈಗ ಲೈಸೆನ್ಸಿಗೂ ಅಥವಾ ಬೇಕಾದ ಎಲ್ಲದಕ್ಕೆ ಅವರು ಸಹಾಯ ಮಾಡ್ತಾರೆ. ಆಗ ಈ ವಿಚಾರದಲ್ಲಿ ನಮ್ಮೊಟ್ಟಿಗೆ ಇನ್ನೊಂದು ಕಡೆಯಿಂದ ಗಟ್ಟಿ ನಿಂತದ್ದು
ಕೃಷ್ಣಕುಮಾರ್ ಹೇಗೆ ಕ್ವಾಲಿಟಿ ಬಗ್ಗೆ ಎಶ್ಯೂರೆನ್ಸ್ ಕೊಟ್ಟರೆ ಕಾನೂನು ವ್ಯವಸ್ಥೆಗಳು, ಅದಕ್ಕೆ ಫೇಸ್ ಕಟ್ಟುಗಳು, ಅದಕ್ಕೆ ಬೇಕಾದ ಏನು ನಿಯಮಗಳಿವೆ, ಫೈರ್ ಎಕ್ಸ್ಟಿಂಗ್ವಿಷರ್ ಇರಲೇಬೇಕು, ಒಂದು ಇನ್ಸ್ಟಿಟ್ಯೂಷನಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಇರಲೇಬೇಕು, ಅವ್ರಿಗೆ ಕಾನೂನು ವ್ಯವಸ್ಥೆಗಳಿರ್ತವೆ, ಸೆಕ್ಯೂರಿಟಿ ವ್ಯವಸ್ಥೆಗಳಿರ್ತವೆ. ಆ ಸಂಸ್ಥೆ ಗಟ್ಟಿಯಾಗಿ ನಿಲ್ಲಲಿಕ್ಕೆ, ಕಾನೂನು ಬದ್ಧತೆ ನಿಲ್ಲಲಿಕ್ಕೆ ಆಶೀಶ್ ನಮ್ಮೊಟ್ಟಿದ್ದಾರೆ. ಆಗ ಅವರು 2 ಜನ ಸೇರಿದಾಗಿತ್ತು ನಮಗೆ. ಒಂದು ಆಶೀಶ್ ಅದರ ಕಾನೂನಾತ್ಮಕ ಹೇಳುವಂಥವ್ರು, ಅದರ ಗುಣಮಟ್ಟ ಸತ್ವದ ಬಗ್ಗೆ ಹೇಳುವವರು ಕೃಷ್ಣಕುಮಾರ್, ನಮಗೆ ಎಲ್ಲರನ್ನು ಸೇರಿಸುವಂಥವ್ರು, ಒಂದು ಮಾರ್ಗದರ್ಶನ ಕೊಡುವಂಥವ್ರು ಅಥವಾ ನಿಮಗೆ ಮಾಹಿತಿ ಕೊಡುವಂಥವ್ರು ನಮ್ಮ ಸತೀಶ್ ಬಾಬು. ಇವರೊಟ್ಟಿಗೆ ನಮ್ಮ ರೋಲ್ ಎಂತಿಲ್ಲ. ಹೂವಿನೊಟ್ಟಿಗೆ ಒಂದು ಬಳ್ಳಿ ಹೋಗ್ತದಲ್ಲ, ಅಲ್ಲ ಹೂವಿನೊಟ್ಟಿಗೆ ನೂಲು ಹೋಗ್ತದಲ್ಲ, ಹಾಗೆ ಯಾವುದು ನೀವು ಬೆಳಿತೀರಾ ನಿಮ್ಮೊಟ್ಟಿಗೆ ಸೇರಿಕೊಂಡು ಸುದ್ದಿ ಅರಿವು ಸಂಸ್ಥೆ ನಿಮ್ಮೊಟ್ಟಿಗೆ ಸೇರಿಕೊಂಡು ಬೆಳೀಲಿಕ್ಕೆ ಪ್ರಯತ್ನ ಮಾಡುತ್ತದೆ. ನಿಮ್ಮನ್ನು ಮುಂದೆ ಇಟ್ಟು ನಾವು ಹಿಂದುಗಡೆ ನಿಂತು ಒಂದು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದು ನಿಮ್ಮದೇ ಬ್ರ್ಯಾಂಡ್, ನಿಮ್ಮ ವ್ಯವಸ್ಥೆ. ಒಂದು ವೇಳೆ ಕಡೆಗೆ ಯಾರು ಕೇಳ್ತಾರೆ ನನಗೆ ಬ್ರ್ಯಾಂಡೇ ಬೇಡ ನೀವು ಮಾಡಿ ಅಂತ ಹೇಳಿದರೂ ಕೂಡ ನಾವು ಅರಿವಿನಿಂದ ಅವರಿಗೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ನಮ್ಮ ಬ್ರ್ಯಾಂಡ್ ಅಡಿಯಲ್ಲಿ ಮಾಡೋ ವ್ಯವಸ್ಥೆಯನ್ನು ಕೂಡ ಮುಂದೆಗೆ ಯೋಚನೆ ಮಾಡ್ತಿದ್ದೆ. ಅದು ಇಲ್ಲ ಅಂತಿಲ್ಲ, ಅವರ ರಿಕ್ವೈರ್ಮೆಂಟ್ ಮೇಲೆ ಕೆಲಸ ಆಗ್ತದೆ. ಹಾಗೆ ಇವತ್ತಿನ ಉದ್ದೇಶ ಪ್ರದರ್ಶನ, ಮಾಹಿತಿ. ನನ್ನ ಟೀಮ್ ಬಂದಿದ್ದಾರೆ, ಲೇಡೀಸ್ 2 ಸಂಸ್ಥೆಯಲ್ಲಿ ಕೆಲಸ ಮಾಡೋರನ್ನು ಕರೀತೇನೆ ಮತ್ತೆ ವೇದಿಕೆಗೆ. ಚೈತ್ರ ಇಬ್ಬರು ಬನ್ನಿ. ಅವ್ರು ಯಾಕೆಂದರೆ ನಿಮಗೆ ಸುಳ್ಳ್ಯದಲ್ಲಿ ಪುತ್ತೂರಲ್ಲ, ಅವರು ಒಬ್ಬಳು ಪುತ್ತೂರಲ್ಲಿ, ಇಬ್ಬರು ಬೇಗ ಬನ್ನಿ, ಇಬ್ಬರು ಸಹ ಹಸಿನಾರೆ ಶಿವಕುಮಾರ್ ಅವ್ರನ್ನ ಕರ್ಕೊಂಬಂದು. ಯಾಕೆಂದರೆ ಅವಳು ಚೈತ್ರ ಇಲ್ಲ, ಅವನು ಚೈತ್ರ ಅವರು ಪುತ್ತೂರಿನಲ್ಲಿ ನೋಡಿಕೊಳ್ಳುವವರು. ಶಿವಕುಮಾರ್ ಇಲ್ಲ, ಅವಳು ಶಿವಕುಮಾರ್ ಪುತ್ತೂರಲ್ಲಿ ಮಾರ್ಕೆಟಿಗೆ, ಅವಳು ರಮ್ಯಾ ಅಂತ, ಹಸಿನಾರ್ ಅಂತ ಸುಳ್ಳ್ಯರು. ಅಂದರೆ ಸುಳ್ಳ್ಯಲ್ಲಿ ನನ್ನ ಕಚೇರಿ ಇದೆ ಈಗಾಗಲೇ, ಈ ಮಾಹಿತಿ ಕೇಂದ್ರ ಇದೆ, ಅರಿವು ಕೇಂದ್ರ ಇದೆ, ಅಲ್ಲಿ ಪ್ರಚಾರ ಮಾಡ್ತೇವೆ, ಅಲ್ಲಿ ಐಟಮ್ ಉಂಟು ಸ್ಯಾಂಪಲನ್ನು ಪ್ರಚಾರ ಮಾಡ್ತೇವೆ, ಜನಗಳಿಗೆ ಹೇಳಿಕೊಡ್ತೇವೆ, ಪತ್ರಿಕೆಯಲ್ಲಿ ಉಚಿತವಾಗಿ ಪ್ರಕಟಿಸ್ತೇವೆ, ಇಂಥಲ್ಲಿ ದೊರಕುತ್ತೆ ಅಂತ ಹೇಳ್ತೇವೆ, ಬಂದ ಮಾಹಿತಿ ಕೊಡ್ತಾರೆ. ನಾವು ಪ್ರಾರಂಭ ಮಾಡಿದೆ. ಇನ್ನು ಇದನ್ನು ವಿಸ್ತಾರ ಮಾಡಲಿಕ್ಕೆ ಮುಂಚೆ ನಾವು 2 ಕಡೆಯಲ್ಲಿ ಕಂಪ್ಲೀಟ್ ಅದನ್ನು ಮಾಡ್ತೀವಿ. ಇನ್ನೊಂದು ತಿಂಗಳು ಕಳೆದಾಗ ಇನ್ನೂ ಒಂದು 25 ಜನ ನಮ್ಮಲ್ಲಿ ಸೇರ್ಪಡೆಯಾಗೋರಿದ್ದಾರೆ ಪುತ್ತೂರು ಸುಳ್ಳ್ಯದಲ್ಲಿ, ಈಗಾಗಲೇ ಬಂದಿದ್ದಾರೆ. ಪ್ರಾಡಕ್ಟ್ ಅವರನ್ನು ಟೆಸ್ಟ್ ಮಾಡಿ ತಗೊಳ್ತೆ. ಮುಂದಿನ ತಿಂಗಳಲ್ಲಿ ಸುಳ್ಳ್ಯದಲ್ಲಿ ನಮ್ಮ ಸಂಪೂರ್ಣ ಅರಿವು ಮಾಹಿತಿ ಸೆಲ್ಲಿಂಗ್ ಸೆಂಟರ್ ಓಪನ್ ಆಗ್ತದೆ, ಬೆಳ್ತಂಗಲಿ ಓಪನ್ ಆಗ್ತದೆ, ಬಂಟ್ವಾಳದಲ್ಲಿ ಓಪನ್ ಆಗ್ತದೆ. ಮುಂದೆಗೆ ಸ್ವಲ್ಪ ಸಮಯ ಕಳೆದರೆ ಮಂಗಳೂರಲ್ಲಿ ಓಪನ್ ಮಾಡೋ ಚಿಂತನೆ ಇದೆ. ಮಂಗಳೂರಿಗೆ ಓಪನ್ ಮಾಡಬೇಕಾದ್ರೆ ಮಂಗಳೂರು ತುಂಬ ಜನ ನಮ್ಮ ಸೇರಬೇಕು, ಅವರಿಗೆ ಮಾಹಿತಿ ಪ್ರದರ್ಶನಕ್ಕಾಗಬೇಕು, ಶೋಕೇಸ್ ಆಗಬೇಕು, ಶೋರೂಮ್ ಆಗಬೇಕು. ಹಾಗೆ ಕೊನೆಯ 2 ಮಾತಲ್ಲಿ ಹೇಳುವುದಾದರೆ ಸುದ್ದಿ ಅರಿವು ಕೇಂದ್ರ ನಿಮ್ಮ ಪ್ರಾಡಕ್ಟಿಗೆ ಅರಿವು ಶೋಕೇಸ್ ಮತ್ತು ಮಾಹಿತಿ ಕೇಂದ್ರ. 2ನೇದು ಮಾಹಿತಿ ನಿಮ್ಮಲ್ಲಿ ಕೊಟ್ಟಿರ್ಬೋದು, ಮಾಹಿತಿ ನಿಮ್ಮಲ್ಲಿ ಕೊಟ್ಟಿದ್ದರೆ ಇನ್ನೂ ನೀವು ವಿಸ್ತಾರ ಮಾಡಲಿಕ್ಕಿರ್ಬೋದು. ಇನ್ನೂ ದೊಡ್ಡದು ಅವರು ನನ್ನ ಚಿತ್ರರಂಜ ಹೇಳಿದರು, ನಾನು ಅಲ್ಲಿ ಬೇಕರಿ ಮಾಡಿದೆ, ಇನ್ನೆಲ್ಲಿ ಬೇಕರಿ, ಇನ್ನೊಂದು ಕಡೆಯಲ್ಲಿ ಬೇಕರಿ ಮಾಡಿದೆ. ನೀವು ಬೆಳೀತಾ ಇರ್ತೀರಿ, ನಿಮಗೆ ಬೆಳವಣಿಗೆ ಲಿಮಿಟ್ ಇಲ್ಲ. ನೀವು ಹೊಸ ವಸ್ತುಗಳು ತಗೊಳ್ಬೋದು, ಇನ್ನೊಂದು ವಸ್ತು ಸೇರ್ಪಡೆ ಮಾಡುವುದು. ಹಾಗೆ ಬೆಳವಣಿಗೆ ಮನುಷ್ಯನಿಗೆ ಸೀಮಿತ ಇಲ್ಲ, ಜಗತ್ತೇ ಆಕಾಶ ಲಿಮಿಟ್ ಅದಕ್ಕೆ. ಹಾಗೆ ಅಂಥ ಬೆಳವಣಿಗೆ ಪಾಲಿನಲ್ಲಿ ನೀವು ಎಲ್ಲಿ ಬೆಳಿತೀರಾ ಅಲ್ಲಿ ಸುದ್ದಿ ಮಾಧ್ಯಮ ಅರಿವು ಕೇಂದ್ರ ನಿಮ್ಮೊಟ್ಟಿಗೆ ಇರ್ತದೆ. ನಿಮಗೆ ತೊಂದರೆ ಆದಾಗ ನಿಮ್ಮ ಬೆನ್ನಿಗೆ ನಿಲ್ತೇವೆ. ನಿಮಗೆ ಬೆಳವಣಿಗೆಯೊಟ್ಟಿಗೆ ಯಾವುದೇ ಕಾರಣಕ್ಕೆ ನಿಮಗೆ ತೊಂದರೆ ಸರ್ಕಾರದಿಂದ ಆದರೆ, ಬೇರೆ ಕಡೆ ತೊಂದರೆ ಆದರೆ ನಾವು ಸುದ್ದಿ ಮಾಧ್ಯಮವಾಗಿ ಅರಿವು ಕೇಂದ್ರವಾಗಿ ನಿಮ್ಮ ಪರವಾಗಿ ಕೂಡ ನಿಂತು ನಿಮಗೆ ಬೆಂಬಲವನ್ನು ಕೊಡಲಿಕ್ಕೆ ಇಚ್ಛಿಸ್ತೇನೆ ಅಂತ ಹೇಳ್ತಾ ನನ್ನ ಮಾತು ನಿಸ್ತೇನೆ. ವಂದನೆ. ಪ್ರತಿಯೊಂದು ಉದ್ಯಮಿ ಕೂಡ ಒಬ್ಬೊಬ್ಬರಾಗಿ ಬಂದು ತಮ್ಮ ಉತ್ಪಾದನೆ ಬಗ್ಗೆ ಪ್ರತಿಯೊಬ್ಬರು ಕೂಡ ಏನೇನು ಮಾಡ್ತಾ ಇದ್ರೆ ಅದರ ಬಗ್ಗೆ ಅನಿಸಿಕೆಯನ್ನು ಹೇಳಬೇಕು. ನಿಮ್ಮದು ಆಕಾಂಕ್ಷೆ ಇದೆ, ಮುಂಚೆ ಭವಿಷ್ಯದಲ್ಲಿ ಹೇಗೆ ನಾನು ಆಗಬೇಕು, ನಿಮ್ಮ ಮಾರುಕಟ್ಟೆ ವಿಸ್ತರಣೆ ಹೇಗೆ ಆಗಬೇಕು, ಎಲ್ಲವನ್ನು ಕೂಡ ಇಲ್ಲಿ ಓಪನ್ ಆಗಿ ಪ್ರತಿಯೊಬ್ಬರು ಕೂಡ ಹೇಳಬೇಕು. ಆಗ್ಬೋದಾ? ಓಕೆ, ಸ್ಟಾರ್ಟಿಂಗ್ ಫ್ರಮ್ ದೇವಿದಾಸ್ ಶೆಟ್ಟಿ ಪ್ಲೀಸ್. ನನ್ನ ಹೆಸರು ದೇವಿದಾಸ್ ಶೆಟ್ಟಿ, ನಾನು ಕಿನ್ನಿವಳ್ಳಿಯಲ್ಲಿರೋದು. ನಾನು ತೆಂಗಿನ ಎಣ್ಣೆಯನ್ನು 30 ವರ್ಷದಿಂದ ಪ್ರಾಡಕ್ಟ್ ಮಾಡಿ ಮಾರ್ಕೆಟಿಗೆ ಕೊಡ್ತಾ ಇದ್ದೇನೆ. ನನಗೆ ಶುರುವಿಗೆ ಸಪೋರ್ಟ್ ಮಾಡಿದವರು ಸಿರಿ ಸಂಸ್ಥೆಯವರು. ಸಿರಿ ಸಂಸ್ಥೆಯವರಿಗೆ 22 ವರ್ಷ ನಾನು ತೆಂಗಿನ ಎಣ್ಣೆಯನ್ನು ಕೊಡ್ತಾ ಇದ್ದದ್ರಿಂದ ನಾನು ಇಷ್ಟು ಬೆಳೀಲಿಕ್ಕೆ ಸಾಧ್ಯವಾಯಿತು. ಈಗ ನನಗೆ ಮಾರ್ಕೆಟಿಂಗ್ ಸ್ವಲ್ಪ ವಿಸ್ತಾರವಾಗಿದೆ, ಹಾಗಾಗಿ ನಾನೇ ಮಾರ್ಕೆಟಿಂಗ್ ಮಾಡ್ತಾ ಇದ್ದೇನೆ. ನಾನು ಬೆಳಿಬೇಕಾದ್ರೆ ತುಂಬ ಜನ ನನಗೆ ಹೆಲ್ಪ್ ಮಾಡಿದರು, ಅಂದರೆ ಬೇರೆ ಬೇರೆ ಆಯಿಲ್ ಮಿಲ್ನವರು ಕೂಡ ನನಗೆ ಮಾಹಿತಿ ಕೊಟ್ಟಿದ್ದರು. ಹಾಗಾಗಿ ನಾನೀಗ ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಬೇರೆಯವರಿಗೆ ಕೂಡ ಈ ಸಲ ಕೋಕೋನಟ್ ಪ್ರಾಡಕ್ಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ತುಂಬ ಜನರಿಗೆ ಎಣ್ಣೆ ಅಥವಾ ಕೊಬ್ಬರಿ ಸಿಗದೆ ಪ್ರಾಬ್ಲಮ್ ಆಗಿತ್ತು. ಆದರೆ ನಾವೊಂದು 4-5 ಜನ ಸೇರಿಕೊಂಡು ಯಾರಿಗಾದಂಥ ಪ್ರಾಬ್ಲಮ್ ಇದ್ದರೆ ಮಾರ್ಜಿನ್ ಇಟ್ಟುಕೊಂಡಲ್ಲ, ಒಂದು ಸರ್ವಿಸ್ ಆಗಿ ನಾವು ಸುಮಾರು ಜನರಿಗೆ ಹೆಲ್ಪ್ ಮಾಡಿದ್ವಿ. ನನಗೆ ಬೇಕಾದಷ್ಟು ಕೊಬ್ಬರಿಯನ್ನು ನಾನೇ ತಯಾರಿಸ್ತಾ ಇದ್ದೇನೆ, ಹಾಗಾಗಿ ನನಗೆ ತೊಂದರೆ ಆಗಲಿಲ್ಲ. ನಾವು ದಿವಸ ಒಂದು 5,000 ತೆಂಗಿನಕಾಯಿ ಹೊಡಿತಾ ನಾವು ಮಳೆಗಾಲದಲ್ಲಿ ಕೂಡ ಎಣ್ಣೆ ಪ್ರೊಡಕ್ಷನ್ ಮಾಡ್ತಾ ಇದ್ದೇವೆ.
ಮತ್ತು ನಾವೊಂದು ಡೊಕೊಮೊ ಅಂತೇಳಿ ಉಡುಪಿ ಮತ್ತು ಮಂಗಳೂರು ಒಟ್ಟಿಗೆ ಸೇರಿ ಆಯಿಲ್ ಮಿಲ್ ಇದೊಂದು ಅಸೋಸಿಯೇಷನ್ ಮಾಡಿಕೊಂಡಿದ್ದೇವೆ. ಅದರಲ್ಲಿ ನಾವು ಎಲ್ಲ ಮಾಹಿತಿಗಳನ್ನು ಯಾವಾಗಲೂ ಹಂಚಿಕೊಳ್ತಾ ಇದ್ದೇವೆ. ನನ್ನ ಪ್ರಕಾರ ಕ್ಯಾನ್ಸರ್ ಹಾಸ್ಪಿಟಲ್ಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಅದಕ್ಕೆ 2 ಕಾರಣ. ಒಂದು ಓಝೋನ್ ಅಂದರೆ, ಇನ್ನೊಂದು ನಾವು ತಿನ್ನುವ ಆಹಾರ. ಕಳಪೆ ಮಟ್ಟದ ಎಣ್ಣೆ ಮಾರ್ಕೆಟ್ನಲ್ಲಿ ಒಳ್ಳೆ ಶೃಂಗಾರ ಮಾಡಿಕೊಂಡ ಪ್ಯಾಕೆಟ್ಗಳಲ್ಲಿ ಸಿಗುತ್ತಾ ಇರೋದ್ರಿಂದ ತುಂಬ ಕಡೆ ಪ್ರಾಬ್ಲಮ್ ಉಂಟು. ಅದು ಆ ವಿಷಯದಲ್ಲಿ ನಾವು ಎಷ್ಟು ಬೇಗ ಎಚ್ಚೆತ್ತುಕೊಳ್ಳುತ್ತೇವೋ ಅಷ್ಟು ಒಳ್ಳೆಯದು. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಾನು ತಿಳಿದುಕೊಂಡ ಪ್ರಕಾರ ತೆಂಗಿನ ಎಣ್ಣೆ ಆಗಲಿ ಯಾವುದೇ ಎಣ್ಣೆ ಆಗಲಿ ರಾ ಯೂಸ್ ಮಾಡಿದಷ್ಟು ಹೆಲ್ತ್ಗೆ ಒಳ್ಳೆಯದು. ನಾವು ಎಣ್ಣೆಯನ್ನು ಯಾವಾಗಲೂ ಉದಾಹರಣೆಗೆ ಸಂಡಿಗೆಗೆ ಎಣ್ಣೆ ಹುರಿತೇವೆ, ಎಣ್ಣೆಯಲ್ಲಿ ಸಂಡಿಗೆಯನ್ನು ಹುರಿತೇವೆ. ಆಗ ಏನಾಗ್ತದೆ ಅಂತ ಅದನ್ನು ಪುನಃ ಬಿಸಿ ಮಾಡ್ತಾ ಇದ್ದಾಗೆ ಕೊಲೆಸ್ಟ್ರಾಲ್ ತೊಂದರೆ ಜಾಸ್ತಿ ಆಗ್ತದೆ. ಮೊದಲಿನವರು ನಮ್ಮ ಮನೆಯಲ್ಲಿ ಕೂಡ ಹೆಚ್ಚಾಗಿ ರಾ ಎಣ್ಣೆಗಳನ್ನು ಯೂಸ್ ಮಾಡ್ತಾಯಿದ್ರು. ಅಂದರೆ ಅನ್ನಕ್ಕೆ ಕೂಡ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿಕೊಳ್ಳೋದು. ಆ ಲೋಕಲಲ್ಲಿ ಯಾವ ಎಣ್ಣೆ ಉಂಟು ಅದನ್ನು ಯೂಸ್ ಮಾಡ್ತಾಯಿದ್ರು. ನಮ್ಮಲ್ಲಿ ತೆಂಗಿನ ಎಣ್ಣೆ. ನಮ್ಮಲ್ಲಿ ನಾಯಿ ಮರಿಗಳಿಗೆ ಕೋಳಿಗಳಿಗೆ ಕೂಡ ಸ್ವಲ್ಪ ಎಣ್ಣೆಯನ್ನು ಕೊಡ್ತಾಯಿದ್ರು. ಆಗ ರೆಸಿಸ್ಟೆನ್ಸ್ ಪವರ್ ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಹೇಳಿ. ಹಾಗೆ ನಾವು ಈಗ ಕೂಡ ನಮ್ಮ ಶಾಪಿಗೆ ಬಂದವರಿಗೆ ನಾವೊಂದು 3 ಕಡೆಯಲ್ಲಿ ಶಾಪ್ ಇದೆ. ನಾವು ಅಂಗಡಿಯಲ್ಲಿ ಬಂದವರಿಗೆ ಹಸಿ ಎಣ್ಣೆ ಯೂಸ್ ಮಾಡುವ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೇವೆ. ತುಂಬ ಜನ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ದುಬೈಯಿಂದ ಎಲ್ಲ ಕೆಲವು ನಮ್ಮ ಲೋಕಲ್ ಇದ್ದ ಜನರುಗಳು ಎಣ್ಣೆ ತಗೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಅಲ್ಲಿಯ ಡಾಕ್ಟರ್ ಹೇಳ್ತಾ ಇದ್ದಾರೆ ಅಂತೆ, ತೆಂಗಿನ ಎಣ್ಣೆಯನ್ನು ಹಸಿ ದಿವಸಕ್ಕೆ 2 ಸ್ಪೂನು ಯೂಸ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಮಗೆ ನಮ್ಮ ಕಾಲಘಟ್ಟದಲ್ಲಿ ಇರುವಂಥ ಅಮೃತದ ಬೆಲೆ ಗೊತ್ತಿಲ್ಲ. ಮತ್ತು ಮಾರುಕಟ್ಟೆ ಬಗ್ಗೆ ಉತ್ತಮವಾಗಿ ಮಾಹಿತಿ ಇಲ್ಲಿ ಸಿಗ್ತಾ ಉಂಟು ಅರಿವು ಸಂಸ್ಥೆಯಿಂದ. ಅರಿವು ಸಂಸ್ಥೆ ಒಂದು ವೇಳೆ ನಮ್ಮ ಕಡೆ ಏನಾದರೂ ಮೂಡುಬಿದ್ರಿ ಅಥವಾ ಕಿನ್ನಿಗೋಳಿ 2 ಕಡೆಯಲ್ಲಿ ಅವರು ಏನಾದರೂ ನಿಮ್ಮ ಆಫೀಸ್ ಓಪನ್ ಮಾಡುವಾಗಿದ್ದರೆ ಸರ್, ನಮ್ಮ ಸಹಕಾರ ಖಂಡಿತ ಉಂಟು. 2 ಕಡೆಗಳಲ್ಲೂ ನಿಮಗೆ ಶಾಪಿನ ವ್ಯವಸ್ಥೆ ಬೇಕಾದ್ರೆ ನಾವು ಮಾಡಿಕೊಡ್ತೇವೆ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಈಗ ವೇದಿಕೆಯಲ್ಲಿ ಮಾತಾಡಿ ನನಗೆ ಗೊತ್ತಿಲ್ಲ. ಆದರೆ 2 ವಿಷಯಗಳನ್ನು ನಾನು ಹೇಳಬೇಕು ಅಂತ ಬಯಸ್ತಿದ್ದೇನೆ. ಒಂದು, ಅವರು ಇಲ್ಲಿ ಮಾತಾಡಿದ ಎಲ್ಲ ವಿಷಯ ಭಾರಿ ಒಳ್ಳೆಯ ವಿಷಯ. ಇದು ಮುಂಚೆಯಿಂದಲೇ ಒಂದು ನನ್ನ ತಲೆಯಲ್ಲಿ ಸಹ ಓಡ್ತಾ ಇತ್ತು. ಅದು ಒಂದು ಎಲ್ಲರಿಗೊಂದು ಅಂದರೆ ಕ್ವಾಲಿಟಿಯಾಗಿ ಯಾರು ಪ್ರೊಡಕ್ಟ್ ಮಾಡ್ತಾರೆ ಅವರಿಗೊಂದು ವೇದಿಕೆ ಯಾವಾಗಲೂ ಬೇಕು, ಅವರಿಗೊಂದು ರೆಕಗ್ನಿಷನ್ ಬೇಕು. ಅದು ಯಾವಾಗಲೂ ಬೇಕಾಗ್ತದೆ. ಯಾಕಂದರೆ ಕ್ವಾಲಿಟಿಗೆ ಈಗ ರೆಕಗ್ನಿಷನ್ ಭಾರಿ ಕಡಿಮೆ. ಯಾಕೆಂದರೆ ಎಲ್ಲರೂ ಮಾರ್ಕೆಟಿಂಗ್ ಟಾರ್ಗೆಟ್ ಅಂತ ಹೋಗ್ತಾ ಇದ್ದಾರೆ. ಮಾರ್ಕೆಟಿಂಗ್ ಟಾರ್ಗೆಟ್ ಹೋಗುವಾಗ ಅಲ್ಲಿ ಯಾವಾಗಲೂ ಫುಡ್ಡಲ್ಲಿ ಯಾವಾಗಲೂ ಕ್ವಾಲಿಟಿ ಕಮ್ಮಿ ಆಗ್ತಾ ಬರ್ತದೆ. ಮೇಯ್ನಾಗಿ ಈಗ ನಾನು ಮಾಡ್ತಾ ಇರೋದು ಕೇಕ್ ಪ್ರೊಡಕ್ಷನ್. ನಾನು USA ಅಲ್ಲಿ ಒಂದು 5 years ಕೆಲಸ ಮಾಡಿದ್ದೆ. ಅಲ್ಲಿದ್ದು ಸ್ಟ್ಯಾಂಡರ್ಡ್ಸಿಗೆ ಮತ್ತು ಇಲ್ಲಿದ್ದು ಸ್ಟ್ಯಾಂಡರ್ಡ್ಸಿಗೆ ತುಂಬ ಅಂತರ ಇದೆ. ಯಾಕಂದರೆ ಅವರು ಫುಡ್ಡನ್ನು ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾರೆ. ಇಲ್ಲಿ ಹ್ಯಾಂಡ್ಲಿಂಗಿಗೆ ಯಾರು ಸಹ ಒಂದು ಕರೆಕ್ಟಾಗಿ ಒಂದು ಅಥಾರಿಟಿ ಇಲ್ಲ, ಒಂದು ಸಿಸ್ಟಮ್ ಇಲ್ಲ ಅಂತ ನಾನು ಕ್ಲಿಯರಾಗಿ ಹೇಳ್ತೇನೆ. ಯಾಕೆಂದರೆ ಕೆಲವೊಮ್ಮೆ FSI ಲೈಸೆನ್ಸಿಗೆ ಹೋಗುವಾಗ ಸ್ವಲ್ಪ ಬೇಸರ ಆಗ್ತದೆ. ಯಾಕೆಂದರೆ ಯಾರಿಗೆ ಹೋದರೆ ಸಹ 3,000 ಕೊಟ್ಟರೆ ಲೈಸೆನ್ಸ್ ಕೊಡ್ತಾನೆ. ಆ ಥರ ಒಂದು ರೀತಿಯ ಸಿಸ್ಟಮಲ್ಲಿ ನಾವು ಬೆಳೀತಾ ಇದ್ದೇವೆ. ಮತ್ತೊಂದು ಕಾಳಜಿ ಅಂತಂದರೆ, ನಂದು ಪ್ರಾಡಕ್ಟ್ ಕೇಕ್. ಸ್ಪೆಷಲಾಗಿ ನನ್ನ ಪ್ರಾಡಕ್ಟಿಗೆ ಕಸ್ಟಮರ್ ಇರೋದು ಮಕ್ಕಳು. ಆಗ ನನಗೆ ಯಾವಾಗಲೂ ಕಾಳಜಿ ಇರ್ತದೆ, ನನ್ನ ಮಕ್ಕಳು ಎಂತ ತಿಂತಾರಪ್ಪ, ಅವರಿಗೇನಾಗ್ತದಪ್ಪ ಅಂತ ಒಂದು ಕಾಳಜಿ ಇರ್ತದೆ. ಆ ಕಾಳಜಿಯಿಂದ ಯಾವ ಮನೆಯಲ್ಲಿ ಯಾವಾಗಲೂ ಪ್ರಾಬ್ಲಮೇ. ಯಾಕಂದ್ರೆ ನನ್ನ ವೈಫಿಗೆ ಅಲರ್ಜಿ ಶುರುವಾಗಿದೆ, ಫುಡ್ ಅಲರ್ಜಿ. ಆಗ ಮನೆಯಲ್ಲಿ ಈಗ ಸಂತೋಷ ಇಲ್ಲ. ಯಾಕಂದರೆ ಈ ಫುಡ್ಡಿಂದಾಗಿ ಎಂತ ತಿನ್ನುತ್ತಪ್ಪ ಬೆಳಿಗ್ಗೆ ಎದ್ದು, ಯಾವ ಮೆಣಸು ನುಡಿಯಪ್ಪ, ಯಾವ ಹಳದಿ ಹೊಡಿಯಪ್ಪ, ಸತ್ಯ ಹೇಳ್ತಾರ ಸುಳ್ಳು ಹೇಳ್ತಾರ, ಇದೊಂದು ಕಾಳಜಿ ಇರ್ತದೆ. ಆಗ ಸಾರ್ ಹೇಳುವಾಗ ನನಗೆ ಭಾರಿ ತುಂಬ ಖುಷಿ ಆಯಿತು. ಯಾಕಂದರೆ ಇಂಥ ಒಂದು ವೇದಿಕೆ ನಮಗೆ ಬೇಕು, ಇಂಥ ಒಂದು ಚಿಂತನೆ ನಮ್ಮಲ್ಲಿ ಮೂಡಬೇಕು. ಯಾಕಂದರೆ ಇಂಥ ಒಂದು ಚಿಂತನೆ ನಮ್ಮಲ್ಲಿ ಮೂಡದಿದ್ದರೆ ನಾವು ಯಾವ ಗ್ಯಾರಂಟಿಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸೋದು? ಆ ಒಂದು ಕಾಳಜಿಯಿಂದ ಸರ್ಗೆ ನಾನು ತುಂಬ ಸಪೋರ್ಟ್ ಮಾಡ್ತಾ ಇದ್ದೇನೆ ಈ ವಿಷಯದಲ್ಲಿ. ನಾನೊಂದು 10 ವರ್ಷದಿಂದ ಕೇಕ್ ಪ್ರೊಡಕ್ಷನ್ ಮಾಡ್ತಾ ಇದ್ದೇನೆ. ನಾನು ಯಾವಾಗಲೂ ಅಗ್ರೆಸಿವ್ ಎಕ್ಸ್ಪ್ಯಾನ್ಷನ್ಗೆ ಇನ್ನೂ ಹೋಗಲಿಲ್ಲ. ಯಾಕಂದ್ರೆ ನನ್ನ ಕನ್ಸರ್ನ್ ಯಾವಾಗಲೂ ಕ್ವಾಲಿಟಿ. ಹೇಗೆ ನಮ್ಮ ಅಂಗಡಿಗೆ ಬಂದವನಿಗೆ
ತಿನ್ನುವಾಗ ಸಹ ಸಂತೋಷ ಆಗಬೇಕು, ತಿಂದು ಆದಮೇಲೆ ಸಹ ಸಂತೋಷ ಆಗಬೇಕು. ಅವನು ನನ್ನ ಹತ್ರ ಒಂದು 500 ರೂಪಾಯಿದು ಕೇಕ್ ಕೊಂಡೋಗಿ ಡಾಕ್ಟರ್ ಹತ್ರ ಹೋಗಿ 1,000 ಖರ್ಚು ಮಾಡೋ ಅವಸ್ಥೆ ಬರಬಾರ್ದು. ಆದ ಕಾರಣ ನಾನು ಯಾವಾಗಲೂ ನನ್ನ ಫ್ಯಾಕ್ಟ್ರಿಗೆ ಬಂದರೆ ನಿಮಗೆ ಐಟಮ್ ಏನು ಕಾಣೋದಿಲ್ಲ, ಆನ್ ಆರ್ಡರಲ್ಲಿ ಮಾಡ್ತೇವೆ ನಾವು ಮ್ಯಾಕ್ಸಿಮಮ್. ಲೋಕಲ್ ಆಗಿ ಸ್ಟಾಫನ್ನು ಇಟ್ಟಿದ್ದೇನೆ, ಟ್ರೈನ್ ಮಾಡಿದ್ದೇನೆ ಅವರಿಗೆ ಹೇಗೆ ಕೇಕನ್ನು ಹ್ಯಾಂಡಲ್ ಮಾಡಬೇಕು ಅಂತ. ಮತ್ತು ಆದಷ್ಟು ನನಗೆ ಗೊತ್ತಿದ್ದಷ್ಟು ರೀತಿಯ ಹೈಜೀನನ್ನು ನಾನು ಮೇಂಟೈನ್ ಮಾಡ್ತಾ ಇದ್ದೇನೆ. ಆಗ ನನ್ನ ಮೇನ್ ರಿಕ್ವೆಸ್ಟ್ ಏನಂದರೆ ಎಲ್ಲರೂ ಒಟ್ಟಾಗಿ ಒಂದು ಫುಡ್ ಅಂತ ಹೇಳೋದು ಅದೊಂದು ಯಾವಾಗಲೂ ಒಂದು ಔಷಧವಾಗಿ ಇರಬೇಕು, ಅದೊಂದು ನಮಗೆ ವಿಷ ಆಗಬಾರ್ದು. ಅದನ್ನು ನಾವು ಮನಸ್ಸಲ್ಲಿಟ್ಟು ಪ್ರೊಡಕ್ಷನ್ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಓಕೆ, ಥ್ಯಾಂಕ್ ಯು. ಅಣಾಮೃತ ಅಂತ ಆಯಿಲ್ ಮಿಲ್ಲನ್ನು ರೀಸೆಂಟ್ಲಿ 8 ತಿಂಗಳಿಂದ ಪ್ರಾರಂಭ ಮಾಡಿದ್ದೇನೆ. ನನ್ನ ಆಲೋಚನೆ ಏನಂದರೆ ಜನಗಳಿಗೆ ಉತ್ತಮ ಕ್ವಾಂಟಿಟಿಗೆ ನಾವು ಇದು ಮಾಡೋದಿಲ್ಲ ಮತ್ತು ದೊಡ್ಡ ಅಡ್ವರ್ಟೈಸ್ಮೆಂಟಿಗೂ ಹೋಗಲಿಲ್ಲ. ಬಟ್ ನಮಗೆ ದಿನದಿಂದ ದಿನ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರೆ. ಯಾಕೆಂದರೆ ಕ್ವಾಲಿಟಿ ಪ್ರಾಡಕ್ಟನ್ನೇ ಕೊಂಡೋಗಿ ಅವರೇ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ ನಮಗೆ ಬಂದ ಕಸ್ಟಮರ್ಸ್. ಮತ್ತು ಅವರೇ ಕೇಳ್ತಾರೆ, ನೀವು ನಿಮ್ಮ ಎಣ್ಣೆಯನ್ನು ನಾವು ಊಟಕ್ಕೆ ಹಾಕಿ ಇದು ಮಾಡ್ತೇವೆ, ನೀವೇನಾದ್ರು ಕೆಮಿಕಲ್ ಹಾಕ್ತಿದ್ದೀರಾ, ಕ್ವಾಲಿಟಿ ಉಂಟು ಅಂತ. ಬಟ್ ಈಗಿನ ಜನ್ರೇಷನಲ್ಲಿ ಏನಾಗಿದೆ ಅಂದರೆ ಕ್ವಾಲಿಟಿಯೇ ಇಲ್ಲ, ಮಾರ್ಕೆಟ್ ಕಾಂಪಿಟೇಷನ್ ಇದು ದೊಡ್ಡ ಒಂದು ತೊಂದರೆಗೆ ಸಿಕ್ಕಿ ಹೋಗಿಕೊಂಡಿದೆ. ಎಲ್ಲರೂ ಕ್ವಾಲಿಟಿ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ನಿಮ್ಮ ಆರೋಗ್ಯ ಆ ಒಂದು 10 ರೂಪಾಯಿ 50 ರೂಪಾಯಿಗೆ ಬೇಕಾಗಿ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಅದಕ್ಕಿಂತ ನಾವು ಕ್ವಾಲಿಟಿ ಪ್ರಾಡಕ್ಟನ್ನು ತೆಗೆದುಕೊಂಡು ಕ್ವಾಲಿಟಿ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ಎಲ್ಲರೂ ಬೇಕಿದ್ರೆ ಒಂದು ಹೋಟ್ಲಿಗೆ ಹೋದರೆ 10 ರೂಪಾಯಿ 5 ರೂಪಾಯಿ ಅವರು ಟಿಪ್ಸ್ ಕೊಡ್ತಾರೆ. 1 ಲೀಟರ್ ಎಣ್ಣೆ ಕೊಂಡು ಹೋಗುವಾಗ ಅಲ್ಲಿ 280 ಉಂಟು, 230 ಉಂಟು, 190 ಉಂಟು ಅಂತ ಹೇಳ್ತಾರೆ. ಬಟ್ ಅವರ ತಿನ್ನುವ ವಸ್ತಿಗೆ ಅವರಿಗೆ ಆಸೆ. ಮತ್ತು ಈ ಮಾಲ್ಗಳಲ್ಲಿ ಕೊಡುವ ಆಫರಿಗೆ ಆದರೆ ಆ ನಂತರ ಅದನ್ನು ಯೂಸ್ ಮಾಡಿಕೊಂಡು ಅನಾರೋಗ್ಯಯುಕ್ತಾಗಿ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಬಟ್ ಅವರು ತಿನ್ನುವ ಕ್ವಾಲಿಟಿ ತನ್ನ ಸ್ವಂತ ತಿನ್ನುವುದಕ್ಕೆ ಅವರು ಕ್ವಾಲಿಟಿ ಪ್ರಾಡಕ್ಟಿಗೆ ಆಸೆ ಮಾಡ್ತಾರೆ. ಆದ್ದರಿಂದ ಎಲ್ಲರೂ ಕ್ವಾಲಿಟಿ ಪ್ರಾಡಕ್ಟನ್ನು ಮಾಡಿ ಜನರಿಗೆ ಆರೋಗ್ಯ ಸಿಗುವ ಹಾಗೆ ಮಾಡಿ ತನ್ನಷ್ಟಕ್ಕೆ ಜನಗಳು ಅಟ್ರಾಕ್ಟ್ ಆಗ್ತಾರೆ. ನಮ್ಮಲ್ಲಿ ಜಾಸ್ತಿಯಾಗಿ ಬಂದವರು ಹೇಳೋದು ನಿಮ್ಮ ಕ್ವಾಲಿಟಿ ಉಂಟು, ಅವರೇ ನಮಗೆ ಅಡ್ವರ್ಟೈಸ್ಮೆಂಟ್ ಬಂದವರು ಹೇಳ್ತಾರೆ, ಅವ್ರು ಹೇಳಿದರು ನಮಗೆ, ಇವರು ಹೇಳಿದರು ಅಂತ. ಬಟ್ ಫ್ಯೂಚರ್ಲಿ ಸ್ಲೋಲಿ ಅದು ಇಂಪ್ರೂವ್ ಆಗ್ತಾ ಬರ್ಬೋದು. ಆದ್ದರಿಂದ ಎಲ್ಲರೂ ಕ್ವಾಲಿಟಿ ಪ್ರಾಡಕ್ಟನ್ನು ಮಾಡಿ ಜನರನ್ನು ಅಟ್ರಾಕ್ಟ್ ಮಾಡಿ ಎಲ್ಲರಿಗೂ ಆರೋಗ್ಯ ಸಿಗುವ ಹಾಗೆ ಒಂದು ಮಾಡಿ ಅಂತ ಎಲ್ಲರಿಗೂ ಕಳೆಕಳಿಯಿಂದ ಕೇಳ್ಕೊಳ್ತೇನೆ. ನಾನು ಒಂದು ಹೊಸ ಇದು ಸ್ವೀಟ್ಸ್ ಪ್ರಾಡಕ್ಟನ್ನು ಮಾರ್ಕೆಟ್ ಮಾಡುವಂತೇಳಿ ಓಪನಿಂಗ್ ಹಂತದಲ್ಲಿದೆ. ಹಾಗೆ ಇವರು ನಿನ್ನೆ ನನಗೆ ಹೀಗೆ ಒಂದು ಕಾರ್ಯಕ್ರಮ ಎಲ್ಲ ಉಂಟು, ಬಂದು ನೋಡಿ ಬಂದವರೆಲ್ಲ ಅಭಿಪ್ರಾಯವನ್ನು ಕೇಳಿ ನಿಮಗೆ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತೇಳಿ ಇನ್ಸ್ಟ್ರಕ್ಷನ್ ಮಾಡಿದರು. ಅದಕ್ಕಾಗಿ ಬಂದಿದ್ದೆ. ನಿಮ್ಮೆಲ್ಲರ ಮಾಹಿತಿ ಒಂದು 2-3 ಜನ ಮಾತಾಡಿದ್ರಿ, ಕೇಳ್ಕೊಂಡೆ. ಇನ್ನೂ ಮಾತಾಡೋರಿದ್ದಾರಲ್ಲ ಎಲ್ಲ ಕೇಳಿಕೊಂಡು ಆಮೇಲೆ ನಾವು ಸಹ ಅದೇ ರೀತಿ ಹೋಗುವ ಅಂತೇಳಿ ಬಂದಿದ್ದೀನಿ. ನಮಸ್ತೆ. ಚಿತ್ತರಂಜನ್ ಅಂತ, ನಾನು ಒಂದು ಬಿಯರ್ ಬೇಕರಿ ಅಂತ ಹೇಳುವ ಒಂದು ಬೇಕರಿಯನ್ನು ನಡೆಸ್ತಾ ಇದ್ದೇನೆ. ನನಗೆ ಇದು ಹೆಚ್ಚು ಮಾತಾಡಿ ಎಂತ ಗೊತ್ತಿಲ್ಲ, ನಾನೊಂದು 2 ಅನುಭವ ಹೇಳ್ತೇನೆ ಅಷ್ಟೇ. ಒಂದು, ನಾನು ಬೇಕರಿ ಯಾವುದೇ ಒಂದು ಉದ್ಯಮ ಮಾಡುವಾಗ ನನ್ನ ಅನಿಸಿಕೆ ಇದು, ನೀವು ಅದನ್ನು ಫಸ್ಟ್ ನಾವು ಕಲ್ತಿರಬೇಕು. ಯಾಕಂದರೆ ನಾನು SLC ಆಗಿ ಎಜುಕೇಷನಿಗೆ ಹಣ ಇಲ್ಲದೆ ನಾನು ಉಪ್ಪಳ ಅಂತ ಹೇಳೋ ಒಂದು ಜಾಗಕ್ಕೆ ನಾನು ಕೆಲಸಕ್ಕೆ ಹೋಗಿ ನನ್ನ ಉದ್ಯಮವನ್ನು ಸ್ಟಾರ್ಟ್ ಮಾಡಿದಂಥ ವ್ಯಕ್ತಿ. ನಾನು ಕರ್ನಾಟಕದಿಂದ ಕೇರಳಕ್ಕೆ ಹೋದ ಖಾಲಿ ಸಂಬಳ ಹೆಚ್ಚು ಸಿಗ್ತದೆ ಅಂತೇಳಿ ಮಾತ್ರ, ಬೇರೆ ಯಾವ ಉದ್ದೇಶ ಇಟ್ಕೊಂಡು ಹೋಗಿಲ್ಲ, ಬಿಸ್ನೆಸ್ ಮಾಡಬೇಕು ಅಂತ ಹೋಗಿಲ್ಲ. ಅದರಲ್ಲಿ ಬಿಸ್ನೆಸ್ ಮಾಡಿ ನನಗೆ ಈಗ ನಾನು ಬೇಕರಿ ಉದ್ಯಮದಲ್ಲಿ ಇದ್ದೇನೆ. 2-3 ಬೇಕರಿ ಉಂಟು ನಮ್ಮ ಹತ್ರ, ಒಂದು 60-70 ಜನ ಕೆಲಸಕ್ಕಿದ್ದಾರೆ. ಆದರೆ ನನಗೆ ಆ ಬೇಕರಿಯ ತಗಡು ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ, ತಗಡು ಕ್ಲೀನ್ ಮಾಡೋದ್ರಿಂದ ಮೇಕಿಂಗಿನವರೆಗೆ ನನಗೆ ಗೊತ್ತುಂಟು. ಆದರೆ ನನಗೆ ನಮ್ಮ ಸ್ಟಾಫ್ ಯಾವುದೇ ಒಂದು ಸಣ್ಣ ಕಂಪ್ಲೇಂಟ್ ಮಾಡಿದರೂ ಕೂಡ ನನಗೆ ಗೊತ್ತಾಗ್ತದೆ ಆ ವಿಷಯದಲ್ಲಿ. ಯಾಕಂದರೆ ನಾನು ಅದರಲ್ಲಿ ಫುಲ್ಲು SLCಯಿಂದ ಇವತ್ತಿನವರೆಗೆ ಅದರ ಅನುಭವ ಇದ್ದರಿಂದ, ಒಂದು 20-25 ವರ್ಷದ ಅನುಭವ ಇದ್ದರಿಂದ, ನಾನೊಂದು 15 ವರ್ಷವರೆಗೆ 10 ವರ್ಷ ಆಯ್ತು ಈಗ ಮ್ಯಾನೇಜ್ಮೆಂಟಿಗೆ ಬಂದು. 15 ವರ್ಷದವರೆಗೂ ನಾನು ದುಡಿತಾ ಇದ್ದೆ ಅದರಲ್ಲಿ. ಆದರೆ ನನಗೆ ಎಲ್ಲ ಕೆಲಸ ಗೊತ್ತಿದ್ದರಿಂದ ಯಾವುದೇ ಒಂದು ಪ್ರಾಡಕ್ಟ್ ನಾವು ಯಾವುದೇ ಒಂದು ಉದ್ಯಮ ಮಾಡುವಾಗ ನಮಗೆ ಅದರ ಹಿಂದೆ ಒಂದು ಗಟ್ಟಿಯಾಗಿ ನಿಲ್ಲಿಕ್ಕಾಗ್ತದೆ. ಈ ಕಾಂಪಿಟಿಷನ್ ಬರ್ತದೆ, ಮಾರ್ಕೆಟಿಂಗ್ ಕಿರಿಕಿರಿ ಇರ್ತದೆ,
ಯಾವುದೇ ಕಿರಿಕಿರಿ ರೇಟ್ ಇದಿರುವಾಗ ನಮಗೆ ಅದರ ಹಿಂದೆ ನಿಲ್ಲಬೇಕಾದ್ರೆ ನಮಗೆ ಅದರ ಕೆಲಸ ಗೊತ್ತಿರಬೇಕು. ನಾವು ಕೆಲಸ ಗೊತ್ತಿಲ್ಲದಿದ್ದರೆ ನಾವು ಕೆಲಸದವ್ರ ಹತ್ರ ಎಷ್ಟು ನೀವು ಅದನ್ನು ಕ್ವಾಲಿಟಿ ಕೊಡಿ, ಅದು ಮಾಡಿ, ಇದು ಮಾಡಿ ಅಂತ ಹೇಳಿದರೂ ಕೂಡ ನಡೆಯುವುದಿಲ್ಲ. ಯಾಕಂದರೆ ಅವರು ಅವರದ ಮೆಂಟಾಲಿಟಿಯಲ್ಲಿ ಮಾಡಿರ್ತಾರೆ, ನಮ್ಮ ಮೆಂಟಾಲಿಟಿಯಲ್ಲಿ ಮಾಡಿ. ಯಾಕಂದರೆ ಅವ್ರು ನಮ್ಮಲ್ಲಿ ಸಂಸ್ಥೆಗೆ ಕೆಲಸಕ್ಕೆ ಬರಬೇಕಿದ್ರೆ ಅವರೊಂದು 10-20 ಕೆಲಸಕ್ಕೆ ಸೇರಿರ್ತಾರೆ, ಸಂಬಳ ಹೆಚ್ಚು ಸಿಗ್ತದೆ ಅಂತೇಳಿ ಒಂದರಿಂದ ಒಂದಕ್ಕೆ ಬಂದಿರ್ತಾರೆ. ನಮ್ಮ ಮೆಂಟಾಲಿಟಿ ಅವರಿಗೆ ಸೆಟ್ ಆಗೋದಿಲ್ಲ. ಅವರೊಂದು ಕಲಿತು ಬಂದು, ಯಾಕಂದರೆ ನಮ್ಮ ಬೇಕರಿ ಫೀಲ್ಡ್, ಬೇರೆ ಫೀಲ್ಡ್ ನಂಗೆ ಗೊತ್ತಿಲ್ಲ, ಹೋಲ್ಸೇಲಲ್ಲಿ ಇರ್ತಾರೆ. ಹೋಲ್ಸೇಲಲ್ಲಿ ಅಂತಂತ ಹೇಳಿದರೆ ಅವರು ಮಾರ್ಕೆಟಿಂಗ್ ಮಾತ್ರ ಮಾತಾಡ್ತಾರೆ, ಸೇಲ್ ಇಲ್ಲ ಅವ್ರ ಹತ್ರ, ಕೌಂಟ್ರ್ ಇರೋದಿಲ್ಲ, ಅಂಗಡಿ ಕೊಡ್ತಾ ಇರ್ತಾರೆ, ಕ್ವಾಲಿಟಿ ಇರೋದಿಲ್ಲ. ಅವ್ರು ನಮ್ಮ ಸಂಸ್ಥೆಗೆ ಬರುವಾಗ ಕ್ವಾಲಿಟಿಗೆ ಒಪ್ಪುವುದಿಲ್ಲ ಆ ಕೆಲಸದವರು. ಆಗ ನಮಗೆ ಗೊತ್ತಿದ್ರೆ, ನಾನು ಹೇಳೋದು ಎಲ್ಲರ ಹತ್ರ, ನಮ್ಮ ಬೇಕರಿಯ ನಮ್ಮ ಪ್ರಾಡಕ್ಟ್ನ ನಮ್ಮ ರೆಸಿಪಿ ನಾವು ರೆಡಿ ಮಾಡಿರಬೇಕು. ನಮ್ಮ ಸ್ಟಾಫ್ ಬಂದ ಕೂಡಲೇ ಇದು ನನ್ನ ರೆಸಿಪಿ, ಇದರಲ್ಲಿ ನೀನು ಪ್ರಾಡಕ್ಟ್ ಮಾಡಬೇಕು ಅಂತ ಹೇಳುವ ಒಂದು ದೃಢವಾದ ನಿರ್ಧಾರ ಇಟ್ಕೊಂಡು ಒಂದು ಉದ್ಯಮದ ವಿಷಯದಲ್ಲಿ ಬಂದರೆ ಒಳ್ಳೆಯದು ಅಂತೇಳಿ ನನ್ನ ಅನಿಸಿಕೆ. ಮತ್ತೊಂದು, ನಾನು ಒಂದು ಸಂಸ್ಥೆ ಮಾಡಿ ಇನ್ನೊಂದು ಸಂಸ್ಥೆ ಮಾಡುವಾಗ ಬ್ಯಾಂಕಿಗೆ ಹೋಗುವಾಗ ನಮ್ಮ ಮನೆಯ ಡಾಕ್ಯುಮೆಂಟ್ನವರೆಗೆ ಕೇಳಿದರು. ಅದು ನನಗೆ ಆಗ ತುಂಬ ಬೇಸರ ಇದೆ. ಯಾಕಂದ್ರೆ ತಂದೆಗೆ ಧೈರ್ಯ ಇರಲಿಲ್ಲ. ಯಾಕಂದ್ರೆ ನಾನು ಇಷ್ಟು ಬಿಸ್ನೆಸ್ ಮಾಡಿದ್ದು ಕೂಡ ನನ್ನ ತಂದೆ ಗೊತ್ತಿಲ್ಲ. ನಾವೊಂದು ಮಡಂತ್ಯಾರು ಬಳ್ಳಮಂಜದ ಒಂದು ಹಳ್ಳಿಯಲ್ಲಿರುವಂಥ ಜನಗಳು, ನನ್ನ ತಂದೆ ಗೊತ್ತಿರಲಿಲ್ಲ. ಹಾಗೆ ತಂದೆ ಹೇಳಿದ ಮನೆ ಡಾಕ್ಯುಮೆಂಟ್ಸ್ ಕೊಡಲಿಕ್ಕೆ ಯಾರೂ ಒಪ್ಪುವುದಿಲ್ಲ. ನನಗೆ ಕೂತ್ಕೊಂಡಿರುವಾಗ ದೇವರಾಗಿ ಸಿಕ್ಕಿದ್ದು ನನಗೆ ಸತೀಶ್ ಮಬನ್ ಸರ್. ಅವರು ಒಂದು ಮಾರ್ಗದರ್ಶನಲ್ಲಿ ಹೋದದ್ರಿಂದ ನನಗೆ ಒಂದು ಸಂಸ್ಥೆಯಲ್ಲಿ 15 ಲಕ್ಷದವರೆಗೆ ಸಬ್ಸಿಡಿ ಬಂದಿದೆ. ಎಲ್ಲ ಬಂದದ್ದು ಅವರಿಂದಾಗಿ. ನಾನು ಅದು ಧೈರ್ಯದಿಂದ ಹೇಳ್ತೇನೆ. 15 ಲಕ್ಷ ರೂಪಾಯಿ ನನಗೆ ತೊಕ್ಕೊಟ್ನ ಬೇಕಾದಕ್ಕೆ ಸಬ್ಸಿಡಿ ಬಂದೆ. ನಾನು ಎಂಥ ಕೆಲಸ ಮಾಡಲಿಲ್ಲ, ಖಾಲಿ ಅವರು ಮತ್ತು ಒಂದು ಕೆನರಾ ಬ್ಯಾಂಕಲ್ಲಿ ಒಂದು ಭಾರತಿ ಮೇಡಮ್ ಅಂತಿದ್ದಾರೆ, ಅವ್ರು ನನಗೆ ಸಿಗಲಿಲ್ಲ. ನನಗೆ ಫುಲ್ ಇವ್ರ ಹತ್ರ ಕಳಿಸಿದ್ದು ಭಾರತಿ ಮೇಡಮ್ ಅಂತ. ಅವರಿಗೆ ಎಲ್ಲಿದ್ದಾರೆ ಅಂತ ನನಗೆ ಎಂತ ಗೊತ್ತಿಲ್ಲ ಅವರ ಬಗ್ಗೆ. ಆದರೆ ಅವರನ್ನು ನಾನು ಯಾವಾಗಲೂ ಮನಸ್ಸಲ್ಲಿಟ್ಟು ಪೂಜಿಸಿದೆ. ಹಾಗೆ ಅವರಿಂದಾಗಿ ಇವರು ಸಿಕ್ಕಿದ್ರು. ಇವರಿಂದಾಗಿ ಇನ್ನೊಂದು ಸಂಸ್ಥೆಗೆ ಆಗುವಾಗ ಎಲ್ಲ ರೀತಿಯ ಒಂದು ಇದು ಮಾಡಿದ್ದಾರೆ ನನಗೆ. ಯಾರು ಸಬ್ಸಿಡಿ ಮತ್ತೆ ಹೇಳ್ತಾರೆ ಎಲ್ಲರೂ ಸಬ್ಸಿಡಿ ಸಿಗೋದಿಲ್ಲ. ನಾವು ಕರೆಕ್ಟಾಗಿ ಉಪಯೋಗಿಸಿದರೆ ಆಫೀಸರ್ನವರೇ ನಮ್ಮ ಹತ್ರ ಕೇಳ್ಕೊಂಡು ಬಂದು ನಮಗೆ ಅದರ ಹಿಂದೆ ಅವರು ಸರಿಯಾದ, ನನಗೆ ಈ ಸಲ ಆತ್ಮನಿರ್ಭರ ಭಾರತದ ಒಂದು ಬ್ಯಾಂಗ್ಳೂರಿಂದ ಕೂಡ ನಮ್ಮ ಶಾಪಿಗೆ ಬಂದು ಒಂದು ದಿವಸ ವಿಸಿಟ್ ಕೊಟ್ಟೆಲ್ಲ ಹೋಗಿದ್ದಾರೆ ಅವರು. ತುಂಬ ಅದರಿಂದಾಗಿ 2.5 ಲಕ್ಷ ವಾಪಸ್ ಹೆಚ್ಚು ಬಂತು. ಯಾಕಂದರೆ ಇಲ್ಲಿ ಕರೆಕ್ಟಾಗಿ ಅದನ್ನು ಅನುಷ್ಠಾನ ಮಾಡಿದ್ರಲ್ಲಿ ನಾನು ಒಬ್ಬ ಅಂತೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನಗೆ 2.5 ಲಕ್ಷ ರೂಪಾಯಿ ಪ್ಲಸ್ ಸರ್ಕಾರದಿಂದ ಬಂದಿದೆ. ಕರೆಕ್ಟ್ ಅನುಷ್ಠಾನ ನಾನು ಮಾಡಿದ್ದೇನೆ. ಆದ್ದರಿಂದ ಸಬ್ಸಿಡಿಯ ಯಾವುದೇ ಒಂದು ವಿಚಾರದಲ್ಲಿ ನಾವು ಕರೆಕ್ಟಾಗಿರಬೇಕು ಅಂತೇಳಿ ನನ್ನ ಅಭಿಪ್ರಾಯ. ನಾವು ಸರಿ ಇದ್ದರೆ ನಮಗೆ ಡೆವಲಪ್ಮೆಂಟಿಗೆ ಹೆಲ್ಪ್ ಸಿಗ್ತದೆ. ನಾವು ಅನ್ಯಾಯದ ದಾರಿಯಲ್ಲಿ ಹೋದರೆ ನಮಗೆ ಎಲ್ಲ ಕಡೆ ಕೂಡ ನಾವೇ ಗುಂಡಿಗೆ ಬೀಳ್ತಾ ಇರುತ್ತೆ. ಕ್ವಾಲಿಟಿಯಲ್ಲಿ ಕೊಡಲಿ ಯಾವುದೇ ಕೊಡಲಿ ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತು ಹಿರಿಯರಿದ್ದಾರೆ, ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಅರಿವು ಸಂಸ್ಥೆ ಅಂತ ಹೇಳಿದ್ರೆ ಅವರು ಈಗ ಹೇಳೋದು, ನನ್ನ ಅಮ್ಮನಿಗೆ ಬೀಡಿ ಕಟ್ಟಿ ಜೀವನ ಮಾಡುವಂಥ ನನ್ನ ಅಮ್ಮ ಆ ಟೈಮಲ್ಲಿ ಕೂಡ ಎಷ್ಟು ಸಣ್ಣ ಒಂದಿಟ್ಟು ಸುದ್ದಿ ಬಿಡುಗಡೆ ಪೇಪರ್ ತರದಿದ್ದರೆ ನನ್ನ ಅಮ್ಮನಿಗೆ ಇದು ಎಂತ ನೆಮ್ಮದಿಯೇ ಇಲ್ಲ. ಅವರು ಲಾಸ್ಟ್ ಟೈಮು ಮಂಗಳೂರಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದರು. ಅಲ್ಲಿ ಕೂಡ ಕೇಳ್ತಾ ಇದ್ದಾರೆ ಶಿವಾನಂದ್ ಸರ್ ಪೇಪರ್, ಏನು ಸುದ್ದಿ ಬಿಡುಗಡೆ ಈ ಕನೈಜ ಬನ್ನಗದೆ ತವಲ್ಲ ಅಂತೇಳಿ. ಅಷ್ಟು ಈ ನಮ್ಮ ಊರಲ್ಲಿ ಸುದ್ದಿ ಬಿಡುಗಡೆ ಅಂತ ಹೇಳೋ ನಮ್ಮ ಅಂತ ಒಂದು ಹಳ್ಳಿ ಪ್ರದೇಶದಲ್ಲಿ ಒಂದು ಸ್ಪಷ್ಟ ಮಾಹಿತಿ ಇರೋದು. ಅವರು ಇಂಥ ಅರಿವು ಸಂಸ್ಥೆ ಕಟ್ಟಿದ್ದಾರೆ, ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ನಮ್ಮಿಂದ ಆಗುವ ಸರ್ ನಾವು ನಿಮ್ಮ ಆಶೀರ್ವಾದ. ಯಾಕಂದ್ರೆ ನಾವು ಸಣ್ಣದಿರೋ ಪೇಪರ್ ಅಂತ ಓದಿದ್ದು ನಿಮ್ಮದೇ ಅಲ್ಲ. ನಮ್ಮ ಮನೆಯಲ್ಲಿತ್ತು ಆ ಟೈಮಲ್ಲಿ ಅಮ್ಮ ಬೀಡಿಯ ಇದಕ್ಕೆ ಹಾಕ್ಲಿಕ್ಕೆಲ್ಲ ಯೂಸ್ ಮಾಡ್ತಿರೋ ನಾವು ಒಂದು ಪೇಪರ್ ಅಂತ ಹೇಳಿದ್ದು ಸುದ್ದಿ ಬಿಡುಗಡೆ. ಹಾಗೆ ನಮ್ಮ ಜೀವನದ ಕತೆ ಇದು. ಸಬ್ಸಿಡಿ ಆಗಲಿ ಯಾವುದಾಗಲಿ ನಾನು ಎಲ್ಲದರಲ್ಲಿ ಹೇಳೋದು ಅಷ್ಟೇ, ಕ್ವಾಲಿಟಿ ಮತ್ತು ನಾವು ನಮ್ಮ ಕೆಲಸದವರೊಟ್ಟಿಗೆ ಇರುವಂಥ ಒಂದು ದೃಢವಾದ ನಮ್ಮ ಬಿಸ್ನೆಸ್ ನಾವು ಗಟ್ಟಿ ಮಾಡ್ಕೊಳ್ಬೇಕು. ಅದರಿಂದ ಮತ್ತೆ ಕೆಲಸ ಕಲ್ತಿರ್ಬೇಕು. ನಾವು ಎಲ್ಲ ವಿಧದಲ್ಲಿ ಕೆಲಸ ಕಲ್ತೀವಿ. ಕೆಲಸದವರಿಗೆ ಅವ್ರು ನಾಳೆ ಬರದಿದ್ರೆ ನಾವು ಬಂದ್ ಮಾಡಬೇಕಾಗ್ತದೆ. ನಾವು ಈಗಲೂ ಒಂದು 2-3 ಸರಿ ಒಮ್ಮೆ ಬಂದಾಗ ಅಲ್ಲಿ ನಾನೇ ಕೆಲಸ ಮಾಡ್ತಿದ್ದೆ. ಈಗ ಒಂದು ಇತ್ತೀಚೆಗೆ 2-3 ವರ್ಷದಿಂದ ಬರುವಾಗ ನನಗೆ ಬಿಸಿ ಕೆಲಸದವ ನಮ್ಮ ಮೈನ್ ಮೇಕರ್ ಕೈ ಕೊಟ್ಟಿದ್ರು 2-3 ಸರ್ ನನ್ನನ್ನು ಮೀಟ್ ಮಾಡಲಿಕ್ಕೆ ಅಂತ ಬರ್ತಾ ಇದ್ರು. ಹಾಗೆ ನಾನು ಬೆಳಿಗ್ಗೆ ಬೆಳ್ತಂಗಡಿಯಿಂದ ಬಂದು 6 ಗಂಟೆಗೆ ಬಂದು ಕೆಲಸಕ್ಕೆ ರೆಡಿ ಮಾಡಿದ್ದೇನೆ. ಈಗ ಸ್ವಲ್ಪ ಕಷ್ಟ ಆಗ್ತದೆ, ಆದರೂ ಕೂಡ ಎಲ್ಲ ಒಂದು ಪ್ರಾಡಕ್ಟ್ನ ಬಗ್ಗೆ ಮಾಹಿತಿ ನನ್ನ ಹತ್ರ ಉಂಟು. ಅದರಿಂದಾಗಿ ನಾನೊಂದು ಈ ಮಟ್ಟಕ್ಕೆ ಮುಟ್ಟಿದ್ದೇನೆ ಅಂತ ಹೇಳಿ ಒಂದು ಹೆಮ್ಮೆ ಉಂಟು ಅಷ್ಟೇ. ನಾನು ದೀಪಾ ನವೀನ್ ಅಂತ ಸುರತ್ಕಲ್ಲಿಂದ ಡ್ರೈ ಫಿಶ್ ಬಿಸ್ನೆಸ್ ಮಾಡ್ತಾ ಇದ್ದೇನೆ 4 ವರ್ಷದಿಂದ. ಅಂದರೆ ಈಗ ಎಲ್ಲ ನೆಲದಲ್ಲೆಲ್ಲ ಹಾಕಿ ಡ್ರೈ ಮಾಡ್ತಾ ಇದ್ರು. ನಾನು ಅಂದರೆ ಸರ್ನ ಅವ್ರು ನನಗೆ ಮಾರ್ಗದರ್ಶನದಲ್ಲಿ ಒಂದು ಟೆರಿಸ್ ಮೇಲೆ ಸ್ಟ್ಯಾಂಡ್ ಸಿಸ್ಟಮ್ ಎಲ್ಲ ಮಾಡಿ ಅದರ ಮೇಲೆ ನೆಟ್ ಎಲ್ಲ ಹಾಕಿ ಚೆಂದ ಮಾಡಿ ಒಣಗಿಸ್ತಿದ್ದೇನೆ.
ಬೇಕಾದವ್ರು ಸೇಲ್ ತಗೊಳ್ಬೋದು. ಅದು ನ್ಯೂ ಪ್ರಾಡಕ್ಟ್ ನಾನೀಗ ಟ್ರೈ ಮಾಡಿದ್ದು ಪ್ರಾನ್ಸ್ ಪಿಕಲ್ ಅಂತ. ಮೊನ್ನೆ ಅದು ಫಿಶರೀಸ್ ಕಾಲೇಜಲ್ಲಿ ಟ್ರೈನಿಂಗ್ ತಗೊಂಡಿದ್ದೆ, ಅದಕ್ಕೊಂದು ಟ್ರೈ ಮಾಡಿದೆ. ಮತ್ತು ಇದು ಚಟ್ನಿ ಪುಡಿ ಮಾಡ್ತಾಯಿದ್ದೆ. ಧನ್ಯವಾದ. ನಂದು ಎಜುಕೇಷನ್ PA ಕಾಲೇಜಲ್ಲಿ ಆದದ್ದು. ಅದಾದಮೇಲೆ ಅಬ್ರಾಡ್ಗೆ ಹೋಗಬೇಕಂತ ತುಂಬ ಪ್ರೆಷರ್ ಮಾಡ್ತಾಯಿದ್ರು. ನಮ್ಮ ಮನೆಯಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಗಲ್ಫಲ್ಲೇ ಇರೋದು, ನೀನು ಸಹ ಬಾ ಅಂತ ಹೇಳಿದರು. ಆಗ ಆದಮೇಲೆ ನಾವು ನಮ್ಮದು ಬ್ಯಾಕ್ಗ್ರೌಂಡ್ ಆ್ಯಕ್ಚುಲಿ ಇಂಡಸ್ಟ್ರಿ ಫೀಲ್ಡಲ್ಲಿ. ನಮ್ಮ ತಂದೆ ನಾ ಚಿಕ್ಕದು ಇರುವಾಗಲಿಂದೇ ನಮಗೆ ಇಂಡಸ್ಟ್ರಿ ಉಂಟು, ಪ್ಲಾಸ್ಟಿಕ್ ಇದು. ಸೊ ಅದನ್ನು ನಾನೇನು ಮಾಡಿದೆ, ದೊಡ್ಡ ಲೆವೆಲ್ಗೆ ಮಾಡಿದೆ. ಆಲ್ಮೋಸ್ಟ್ ಒಂದು 1 crore ಇನ್ವೆಸ್ಟ್ಮೆಂಟ್ ಮಾಡಿ ಫ್ಯಾಕ್ಟ್ರಿ ಮಾಡಿದ್ವಿ. ಚೈನಾದಿಂದ ಮಿಷಿನಲ್ಲಿ ಇಂಪೋರ್ಟ್ ಮಾಡಿದ್ವಿ. ಆ ಟೈಮಲ್ಲಿ ಆಗ್ತದೆ ಪ್ಲಾಸ್ಟಿಕ್ ಟೋಟಲ್ ಬ್ಯಾನ್ ಆಯಿತು. ನಮ್ಮದು ಮೇಯ್ನಾಗಿ ಪ್ರಿಂಟಿಂಗ್ ಇದ್ದದ್ದು, ಶಾಪಲ್ಲಿ ಏನು ಬಟ್ಟೆಯಲ್ಲಿ ಇದು ಬಟ್ಟೆ ಕೊಡುವಾಗ ಪ್ರಿಂಟಿಂಗ್ ಇದು ಟೋಟಲ್ ಬ್ಯಾನ್ ಆಯ್ತು. ಅದು ಆಲ್ಮೋಸ್ಟ್ ಎಲ್ಲ ಮಿಷಿನರೀಸನ್ನು ನಾವು ಡಿಸ್ಪೋಸ್ ಮಾಡಬೇಕಾಗಿ ಬಂತು. ಅದಾದಮೇಲೆ ಆಗಿ ನಾವು ಬೇರೆ ಜಾಬಿಗೆ ಹೋಗೋದು ಬೇಡ, ಇಂಡಸ್ಟ್ರಿ ಫೀಲ್ಡಲ್ಲಿ ಇಡುವ ಅಂತ ಹೇಳಿ ಇದಾಗಿ ರೀಸೆಂಟಾಗಿ ಸತೀಶ್ ಮೆಬೆನ್ ಅವರು ಇದರಲ್ಲಿ ನಾವು ನೂಡಲ್ಸ್ ಇದೊಂದು ಇಂಡಸ್ಟ್ರಿ ಮಾಡಿದ್ದೇವೆ ಈಗ ಚಿಕ್ಕದಾಗಿ. ನೆಕ್ಸ್ಟ್ ಅದಕ್ಕೆ ಸಾಸಸ್ ಬೇರೆ ಬೇರೆ ಪ್ರಾಡಕ್ಟ್ ಆ್ಯಡ್ ಮಾಡಬೇಕಂತ ಇದ್ದೇವೆ. ನನ್ನ ಹೆಸರು ಕಸ್ತೂರಿ ಮಹೇಶ್. ನಾವು ಕೂಳೂರಲ್ಲಿ ಇರೋದು. ಸುಮಾರು 5 ವರ್ಷದಿಂದ ನಾನು ಮಸಾಲೆ ಪೌಡ್ರೆಲ್ಲ ಮಾಡ್ತಾಯಿದ್ದೆ. ಸ್ವಲ್ಪ ಮಾಡಿ ಹೀಗೆ ಕೊಡ್ತಾಯಿದ್ದೆ. ಸ್ವಲ್ಪ ಸಮಯ ಒಂದು 2 ವರ್ಷ ಬಿಟ್ಟು ನಾನು DSIದು ಮೆಂಬರ್ ಆದೆ. ಆವಾಗ ಅಲ್ಲಿ ಸತೀಶ್ ಮಾಬನ್ನವರ ಪರಿಚಯ ಆಯಿತು. ಅವರು ಕೇಳಿದರು, ನೀವು ಹೇಗೆ ಈ ಪ್ರಾಡಕ್ಟ್ ಎಲ್ಲ ಮಾಡ್ತಾ ಇದ್ದೀರಲ್ಲ, ಯಾಕೆ ನೀವು ದೊಡ್ಡ ಮಟ್ಟದಲ್ಲಿ ಮಾಡಬಾರ್ದು ಅಂತೇಳಿ ನಮ್ಮನ್ನು ಇನ್ಸ್ಪೈರ್ ಮಾಡಿದರು. ನನಗೂ ಕೂಡ ಅನ್ನಿಸ್ತು ಮಾಡ್ಬೋದು ಅಂಥೇಳಿ. ಹಾಗೆ PMFMEಯಿಂದ ಲೋನ್ ತಗೊಂಡು ನಾನು ಐಸ್ಪೈಸ್ ಹೋಮ್ ಮೇಡ್ ಮಸಾಲವನ್ನು ಮಾಡಿದ್ದೇನೆ. ನಾನು ಯಾವುದೇ ಪ್ರಿಸರ್ವೇಟಿವ್, ಕಲರ್, ಟೇಸ್ಟಿಂಗ್ ಪೌಡ್ರ್ ಎಲ್ಲ ಏನು ಯೂಸ್ ಮಾಡೋದಿಲ್ಲ. ಬಿಸಿಲಲ್ಲಿ ಒಣಗಿಸಿಬಿಟ್ಟು ಆಮೇಲೆ ಹುರಿದಾದ್ಮೇಲೆ ಮತ್ತೊಂದು ಸಲ ಬಿಸಿಲಲ್ಲಿ ಒಣಗಿಸಿಬಿಟ್ಟು ಪೌಡ್ರೆಲ್ಲ ಮಾಡಿ ಅದನ್ನು ಪ್ಯಾಕ್ ಮಾಡ್ತಾ ಇದ್ದೇನೆ. ಫಸ್ಟಿಗೆ ಟ್ರಾನ್ಸ್ಪರೆಂಟಲ್ಲಿ ಮಾಡ್ತಾಯಿದ್ದೆ, ಆದರೆ ಅದು ನಾವು ಎಕ್ಸಿಬಿಷನ್ಗೆಲ್ಲ ಹೋಗುವಾಗ ಅದಕ್ಕೆ ಬಿಸಿಲು ಹೊಡೆದ್ರೆ ಕಲರೆಲ್ಲ ಬೇರೆ ಆಗ್ತಿತ್ತು, ಅದರೊಳಗೆ ವೇಫರ್ ಎಲ್ಲ ಬರ್ತಾಯಿತ್ತು, ಮಸಾಲೆ ಪುಡಿ ಎಲ್ಲ ಬೇಗ ಹಾಳಾಗ್ತಿತ್ತು. ಅದು ಆದಮೇಲೆ ನೆಕ್ಸ್ಟ್ ನಾನು ಇಂಥ ಸಿಲ್ವರ್ ಪೌಚ್ ಮಾಡಿ ಅದರಲ್ಲೆಲ್ಲ ಮಸಾಲೆ ಮಾಡ್ತಾಯಿದ್ದೇನೆ. ಈಗ ತುಂಬ ಜನರು ಬಂದು ತಗೊಂಡು ಹೋಗ್ತಾರೆ, ಬಾಂಬೆಗೆ, ಫಾರಿನ್ಗೆಲ್ಲ ತಗೊಂಡು ಹೋಗ್ತಾರೆ. ಈಗ ಈ ಬಿಸ್ನೆಸ್ಸಲ್ಲಿ ನನಗೆ ಖುಷಿ ಕೊಟ್ಟಿದೆ. ಮಾಬೆನ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ತೆ ಎಲ್ಲರಿಗೂ. ನಾನು ಗೀತಾ ರಾಜಾರಾಮ್ ಅಂತೇಳಿ ವಾಮಂಜೂರು ಬೊಂಡಂತಿಲದಲ್ಲಿರೋದು. ನಂದು ಫಸ್ಟಿಗೆ ಕೋವಿಡ್ ಟೈಮಲ್ಲಿ ತುಂಬ ಸಮಸ್ಯೆ ಆಯಿತು, ಹಣದ ಸಮಸ್ಯೆ ಆಯಿತು. ಆಗ ಏನು ಮಾಡೋದು ಅಂತ ಎಣಿಸುವಾಗ ಒಂದು EDP ಪ್ರೋಗ್ರಾಮಿಗೆ ಹೋದೆ. ಅಲ್ಲಿ ನಮಗೆ ಸತೀಶ್ ಸರ್ ಸಿಕ್ಕಿದ್ರು. ಅಲ್ಲಿಂದ ನಾನೇನಾದರೂ ಮಸಾಲೆ ಮಾಡಬೇಕು ಅಂತೇಳಿ ನಾನೇ, ಅಂದರೆ ಕ್ವಾಲಿಟಿ ಮೇಂಟೈನ್ ಮಾಡಿದರೆ ಆ ಟೈಮಲ್ಲಿ ನಮಗೆ ಆರೋಗ್ಯದ ಸಮಸ್ಯೆ ಎಲ್ಲರಿಗಿದ್ದ ಕಾರಣ ಇದು ಫಸ್ಟ್ ಕ್ವಾಲಿಟಿಯನ್ನು ಮೇಂಟೈನ್ ಮಾಡುವ, ಆರೋಗ್ಯ ಎಲ್ಲರಿಗೆ ಸರಿ. ಅಂದರೆ ಜೀರಿಗೆ ಕೊತ್ತಂಬರಿ ಆವಾಗ ಒಂದು ಸಲ ಎಲ್ಲರೂ ಪ್ರಚಾರ ಮಾಡಿದರು, ಜೀರಿಗೆ ಕೊತ್ತಂಬರಿ ಜಾಸ್ತಿ ತಿಂದವರಿಗೆ ಕೋವಿಡ್ ಎಲ್ಲ ಜಾಸ್ತಿ ಇಮ್ಯುನಿಟಿ ಪವರ್ ಜಾಸ್ತಿ ಇರ್ತದೆ ಅಂತೇಳಿ, ಅದಕ್ಕೆ ಅದನ್ನೇ ನಾನೇನು ಮಾಡಬಾರ್ದು ಅಂತೇಳಿ ಸ್ಟಾರ್ಟ್ ಮಾಡಿದೆ. ಆಗ ಕಷಾಯ ಪೌಡರ್ ಎಲ್ಲ ತುಂಬ ಹೀಗೆ ಮನೆಗೆ ಮಾಡ್ತಾ ಇದ್ದೆ. ಅದರಲ್ಲಿಯೇ ಸಾಧಾರಣ ಕಡಿಮೆ ಆಗ್ತಿತ್ತು, ಶೀತ ಕೆಮ್ಮು ಎಲ್ಲ. ಅದರಿಂದ ಒಂದೊಂದೇ ಮಸಾಲೆ ಜಾಸ್ತಿ ಮಾಡಿ ಪುಳಿಮುಂಚಿ ಮಸಾಲೆ ಎಲ್ಲ ನಮ್ಮದು ಸ್ವಲ್ಪ ಜಾಸ್ತಿ ಸೇಲ್ ಆಗ್ತದೆ, ಎಲ್ಲ ಹೊರಗೆಲ್ಲ ಹೋಗ್ತದೆ. ಆಗ ನಮಗೆ ಸತೀಶ್ ಸರ್ ಒಬ್ಬರು ಸಿಗದಿದ್ದಿದ್ರೆ ನಾವು ಎಂತ ಮಾಡಲಿಕ್ಕೆ ಇರಲಿಲ್ಲ ಅನ್ನಿಸ್ತದೆ. ಯಾಕಂದರೆ ಲೋನಿನ ಬಗ್ಗೆ ಆವಾಗ ನೀವು ಜಾಸ್ತಿ ಏನಾದರೂ ಮಾಡಿ ಅಂತ ಹೇಳಿ PMFMEಯಲ್ಲಿ ಲೋನ್ ತೆಗೆಸಿಕೊಟ್ರು. ನನಗೆ ಏನು ಕಷ್ಟವೇ ಆಗಲಿಲ್ಲ. ಬ್ಯಾಂಕ್ ಮ್ಯಾನೇಜರ್ ಹತ್ರನೂ ಅವರೇ ಮಾತಾಡಿದರು, ಎಲ್ಲ ಸಬ್ಸಿಡಿನೂ ಅವರೇ ಕೊಡಿಸಿದ್ರು. ತುಂಬ ಖುಷಿಯಾಗಿದೆ. ಹಾಗೆ ಇದು ಕಷಾಯ ಪೌಡರ್ ಮಾತ್ರ ತುಂಬ ಇದು ಮಡಿಕೇರಿಗೆಲ್ಲ ಹೋಗ್ತದೆ. ನನ್ನ ಅತ್ತಿಗೆ ಒಂದು ತುಂಬ ಸಪೋರ್ಟ್ ಮಾಡಿದರು ನನಗೆ. ಎಲ್ಲ ಏಲಕ್ಕಿ ಲವಂಗ ಎಲ್ಲ ಅವರೇ, ನೀನೇನು ಮಾಡ್ತೀಯಾ ಮಾಡು, ನಾನು ಸಪೋರ್ಟ್ ಇದ್ದೇನೆ ಅಂತ ಹೇಳಿದ್ದಕ್ಕೆ ಇಷ್ಟೆಲ್ಲ ನಡೀತು ಅಷ್ಟೇ. ಥ್ಯಾಂಕ್ ಯು. ನಮ್ಮ ಜ್ಯೂಸಿಗೆ ಕುಡಿದ್ರಲ್ಲ, ನಮ್ಮದು ಫ್ಯಾಕ್ಟ್ರಿ ಅಂದರೆ ಮನೆ ಮೇಲೇ ಸಣ್ಣದು, ನೀರ್ಮಾರ್ಗದಲ್ಲಿ ಒಂದು 10 ವರ್ಷದಿಂದ ಮಾಡ್ತಾ ಇದ್ದೇನೆ. ಐಸ್ ಕ್ರೀಮು ಸಣ್ಣ ಮಟ್ಟದಲ್ಲಿ, ಆಮೇಲೆ ಜ್ಯೂಸ್ ಎಲ್ಲ ಈಗ ತುಂಬ ಮಾಡ್ತಾ ಇದ್ದೇನೆ.
ಹೀಗೆ ಪ್ಯಾಕಾಗಿ ಮಾಡ್ತಾ ಇಲ್ಲ. ನಾವು ಫಂಕ್ಷನಿಗೆಲ್ಲ ಕೊಡ್ತಾ ಇದ್ದೇವೆ ಈ ಥರ ಜ್ಯೂಸನ್ನು. ಲೀಟ್ರ್ 50 ಲೀಟ್ರ್ 100 ಲೀಟ್ರು ದಿನಕ್ಕೊಂದು 200 ಲೀಟ್ರ್ ಪ್ರಾಡಕ್ಟ್ ಮಾಡ್ತೇನೆ ನಾನು. ನಮ್ಮದು ಇದು ಬೊಂಡ ಜ್ಯೂಸ್ ಅಲ್ಲ, ಬೇರೆ ಸಹ ಎಲ್ಲ ಉಂಟು. ಫಂಕ್ಷನಿಗೆ ಯಾರೆಲ್ಲ ಕಸ್ಟಮೈಸ್ ಆರ್ಡ್ರ್ ಅವರು ಹೇಗೆ ಆರ್ಡ್ರ್ ಹೇಳ್ತಾರೆ ಹಾಗೆ ಮಾಡ್ತೇವೆ. ಫ್ರೂಟ್ಸ್ ಇದ್ದು ಒಂದು 5 ಬಗೆದು ಜ್ಯೂಸ್ ಎಲ್ಲ ಮಾಡ್ತೇವೆ. ಇದು ನಮ್ಮದು ಪಾಪ್ಯುಲರ್ ಈಗ. ಆಮೇಲೆ ನಾನು 10 ವರ್ಷದ ಹಿಂದೆ PMEGP ಪ್ರೈಮ್ ಮಿನಿಸ್ಟರ್ ರೋಜ್ಗಾರ್ ಯೋಜನೆಯಿಂದ ಲೋನ್ ತಗೊಂಡು ಫ್ಯಾಕ್ಟ್ರಿ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಒಂದು 5 ವರ್ಷ ಹಿಂದೆ ಮಾಬೆನ್ ಸರ್ ಮೀಟಾಗಿ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಆಗಿದೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಇದ್ದೇನೆ. ಹಾಗೂ ಸಭಾಸೀನರಾದ ಆತ್ಮೀಯರಿಗೆಲ್ಲ ನಮಸ್ಕಾರಗಳು. ನಮ್ಮ ಹುಡುಗರಿಗೆ ಮಗನಿಗೆ ಡಾಕ್ಟರ್ ಸತೀಶ್ ಮಾಬೇನ್ರ ಪರಿಚಯವಾಗಿ ಅವರು ಸ್ವತಃ ಸಂಪನ್ಮೂಲ ವ್ಯಕ್ತಿ ಹಾಗೂ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಎರಡೂ ಆಗಿದ್ದಾರೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಎಲ್ಲರಿಗೂ ಸಹಾಯ ಮಾಡೋದು, ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಸಿಗುವ ಸೌಲಭ್ಯಗಳನ್ನು ಎಲ್ಲರಿಗೂ ಪ್ರಾಮಾಣಿಕವಾಗಿ ತಲುಪಿಸಲಿಕ್ಕೆ ದುಡಿತಾ ಇದ್ದಾರೆ. ಅಂಥವರ ಮಾರ್ಗದರ್ಶನದಲ್ಲಿ ನಮ್ಮ ಹುಡುಗರು ಮಂದಾರ ತೆಂಗಿನೆಣ್ಣೆ ಪ್ರಾಡಕ್ಟ್ಸನ್ನು ಮಾಡಿ 1 ವರ್ಷ ಆಗ್ತಾ ಉಂಟಷ್ಟೇ. ಅದರಲ್ಲಿ ಎಲ್ಲ ರೀತಿಯ ಸಫಲತೆಯನ್ನು ಪಡೀತಾ ಇದ್ದಾರೆ. ಹಾಗೆ ಎಲ್ಲರಿಗೂ ಅವರ ಮಾರ್ಗದರ್ಶನದಲ್ಲಿ ಹೋದರೆ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಎಲ್ಲರಿಗೂ ಉಪಕಾರ ಮಾಡ್ತಾರೆ. ಹಾಗೆ ಎಲ್ಲರಿಗೂ ಒಂದು ಆತ್ಮನಿರ್ಭರ ಭಾರತ ಕಲ್ಪನೆಯಡಿ ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಲು ಸಹಾಯ ಮಾಡ್ತಾರೆ. ಹಾಗೆ ಎಲ್ಲರಿಗೂ ಅದರಲ್ಲಿ ಯಶಸ್ಸು ಸಿಗಲಿ ಹೇಳಿ ಹಾರೈಸ್ತಾ 12 ಮಾತುಗಳು. ಎಲ್ಲರಿಗೂ ನಮಸ್ಕಾರ. ನಾನು ಸುಮಾ ಹರೀಶ್ ಅಂತ ಕಿನ್ನಿಗೋಳಿಯಿಂದ ಬಳ್ಕುಂಜೆ ರೋಡಲ್ಲಿ ನಮ್ಮದೊಂದು ರೊಟ್ಟಿ ಫ್ಯಾಕ್ಟ್ರಿಯನ್ನು 15 ವರ್ಷದಿಂದ ನಡೆಸ್ತಾ ಇದ್ದೇವೆ. ನನಗೆ ಅಂದರೆ ಹೆಚ್ಚಾಗಿ ಹೀಗೆ ಮಾತಾಡಿ ಎಲ್ಲ ಅಭ್ಯಾಸ ಇಲ್ಲ. ಮತ್ತು ನನಗೆ ಅಂದರೆ ಇದರಲ್ಲಿ ನಾನು ಸ್ವತಃ ದುಡಿದು ಬೇರೆಯವರಿಂದ ಕಲಿತು ನನ್ನ ಈ ಪ್ರಾಡಕ್ಟನ್ನು ನಾನು ಎಲ್ಲರ ಇದರಲ್ಲಿ ಏನೂ ಇದು ಮಾಡದೆ ನನಗೆ NRLMನವ್ರದ್ದು ಮನೆಗೆ ಬಂದವರು ದಡ್ ಸರ್ಟಿಫಿಕೇಟನ್ನು ಕೊಟ್ಟಿರ್ತಾರೆ. ಆದ್ದರಿಂದ ನಾನು ಈ ಪ್ರಾಡಕ್ಟನ್ನು ಹೊರದೇಶಕ್ಕೆಲ್ಲ ಕೊಂಡೋಗ್ತಾರೆ. ಅವ್ರು ಹೇಳ್ತಾರೆ 6 ತಿಂಗಳು 7 ತಿಂಗಳು ಇಟ್ಟರು ನಿಮ್ಮ ಪ್ರಾಡಕ್ಟ್ ಹಾಳಾಗೋದಿಲ್ಲ, ನಾವೆಲ್ಲ ಯೂಸ್ ಮಾಡ್ತೇವೆ ಅದನ್ನು ಅಂತ. ಆಮೇಲೆ ಸತೀಶ್ ಮಾಬೇನವರು ಅವರು ನನಗೆ ಒಂದು 8-9 ಲಕ್ಷ ತನಕ ಲೋನ್ ತೆಗೆಸಿ ಕೊಟ್ಟಿದ್ದಾರೆ. ಅದರಿಂದ ಸ್ವಲ್ಪ ಸಣ್ಣ ಇದರಲ್ಲಿ ಆಗುವಂಥದ್ದು ಈಗ ಸ್ವಲ್ಪ ದೊಡ್ಡ ಇದರಲ್ಲಿ ಮಟ್ಟದಲ್ಲಿ ನಡೆಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ. ಡಾಕ್ಟರ್ ಸರ್ ಹೇಳಿದರು ಅರಿವು, ನಾಲೆಜ್. ಎಲ್ಲೋ ಓದಿದ ನೆನಪು, ಮೈ ಪೀಪಲ್ ಆರ್ ಪೆರಿಶ್ ಲ್ಯಾಕ್ ಆಫ್ ನಾಲೆಜ್. ಇಲ್ಲಿ ಈ ಸಮಾರಂಭದಲ್ಲಿ ಎಲ್ಲರಿಂದಲೂ ಅರಿವು ಅಂದರೆ ನಾಲೆಜ್. ಕೆಲವರು ನಾವು ಏನಾಗಿದ್ದೇವೆ ಇನ್ನೂ ಏನಾಗ್ತೇವೆ, ಈ 3 ವಿಷಯದಲ್ಲಿ ಮಾತಾಡೋದನ್ನು ಕೇಳಿದ್ದೇವೆ ನಾವು. ಮನುಷ್ಯ ಹೇಗೆಂದರೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ, ಅವರ ಅಸ್ತಿತ್ವ ಅದಂದರೆ ಇನ್ ಇಸ್ ಇಮೇಜ್ ಆ್ಯಂಡ್ ಲೈಕ್ನೆಸ್. ದೇವರು ಹೇಗೆ ದೇವರ ಪ್ರೀತಿ, ಕರುಣೆ, ದಯೆ ಮತ್ತು ಹಂಚಿದ್ದು ತನ್ನಲ್ಲಿದ್ದನ್ನು ಇತರರಿಗೆ ಕೊಡುವಂಥದ್ದು. ಈಗ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ನೀವೆಲ್ಲರಿಗೂ ನಿಮ್ಮಲ್ಲಿ ಇದ್ದದನ್ನು ನಮಗೆಲ್ಲ ಜ್ಞಾನದ ಮೂಲಕ ನಿಮ್ಮ ಕರ್ತೃ ಅಂದರೆ ನಿಮ್ಮ ಕೈಗಳಿಂದ ನಿಮ್ಮ ಮನಸ್ಸಿನಿಂದ ಹೃದಯದಿಂದ ಏನು ಮಾಡಿದ್ದೀರಾ ಅದನ್ನು ಎಲ್ಲ ನಮಗೆ ಕೊಡ್ತಾ ಇದ್ದೀರಿ. ಇದು ನಮಗೆ ಒಂದು ದೇವರ ಅಂಶ, ಪೋರ್ಷನ್ ಪಾರ್ಟ್ ಆಫ್ ಗಾಡ್ ಅಂತ ಹೇಳ್ತೇವೆ ನಾವು. ಹಾಗಿರುವಾಗ ನಮಗೆ ಕೆಲವು ಜನ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ನಾಲೆಜ್ ಈಸ್ ಗಾಡ್ ಅಂತೆ. ದೇವರಿಂದಲೇ ಬರಬೇಕು ನಾಲೆಜ್. ಯಾಕೆಂದರೆ ಯಾವಾಗ ನಾಲೆಜ್ ಉಂಟು ಅದನ್ನು ಬೇರೆಯವರಿಗೆ ಕೊಡ್ತೇವೆ. ನಾಲೆಜ್ ಅಂದರೆ ನಾನು ಫಸ್ಟ್ ಆಫ್ ಆಲ್ ನಾವು ಏನಾಗಿದ್ದೇವೆ ನಾಲೆಜ್ ಬರಬೇಕಾದ್ರೆ ನಾನು ಏನಾಗಿದ್ದೆ, ಏನು ಮಾಡಿದ್ದೆ, ಈಗ ಏನು ಮಾಡ್ತಾ ಇದ್ದೇನೆ, ಏನಾಗಬೇಕು ಎಂಬ ವಿಷಯದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಒಬ್ಬ ತಪ್ಪು ಮಾಡಿದ ಮನುಷ್ಯನಿಗೆ ಅರಿವು ಬೇಡಬೇಕಾದ್ರೆ ನಾನು ಕಾನ್ಷಿಯಸ್ ಸ್ಪ್ರಿಕ್ ಆಗಬೇಕು ಅವನಿಗೆ. ಅಂದರೆ ದೇವರ ಅಸ್ತಿತ್ವ ಅಂದರೆ ನಿಮ್ಮಂಥವರಿಂದ ಬಂದ ಆ ಅರಿವು, ಆ ಜ್ಞಾನ, ತಿಳುವಳಿಕೆ ನಮಗೆ ಜ್ಞಾನೋದಯ ಆಗ್ತದೆ. ಫಸ್ಟ್ ಆಫ್ ಆಲ್ ಅಂದರೆ ಮನುಷ್ಯ ತಪ್ಪು ಮಾಡಿದಾಗ ಸಣ್ಣ ಮಗು ಹೋಗಿ ಅಡಗಿಕೊಳ್ತದೆ. ಯಾಕಂದರೆ ಅದಕ್ಕೆ ಒಂದು ನಮೂನೆ ಹೃದಯಕ್ಕೆ ಇಟ್ ಇಸ್ ಕಾನ್ಷಿಯಸ್ ಸ್ಪಿಕ್ ಆಗ್ತದೆ. ಹಾಗೆ ಈಗ ಈ ಪ್ರಾಡಕ್ಟ್ನಲ್ಲಿ ಏನಾಗಿದೆ, ನಾವು ಇಲ್ಲಿ ಇರುವುದು ದೇವರು ಕೊಟ್ಟದ್ದು ನಮಗೂ ಒಳ್ಳೆ ಆಹಾರ, ಒಳ್ಳೆ ನೀರು ಎಲ್ಲ ಆರೋಗ್ಯ ಎಲ್ಲ ಕೊಟ್ಟಿದ್ದಾರೆ. ಡಾಕ್ಟರ್ ಏನಂದರೆ ನಮ್ಮ ಬೈಬಲ್ ಹೇಳ್ತದೆ, ಆನರ್ ದ ಡಾಕ್ಟರ್ ಬಿಕಾಸ್ ಐ ಹ್ಯಾವ್ ಕ್ರಿಯೇಟೆಡ್ ಹಿಮ್, ಐ ಹ್ಯಾವ್ ಗಿವನ್ ದ ಮೆಡಿಸಿನ್, ಐ ಹ್ಯಾವ್ ಕ್ರಿಯೇಟೆಡ್ ದ ಮೆಡಿಸಿನ್ ಆ್ಯಂಡ್ ಗಿವನ್ ಹಿಮ್ ನಾಲೆಜ್ ಆ್ಯಂಡ್ ವಿಸ್ಡಮ್. ಯಾವ ಡಾಕ್ಟ್ರಿಗೆ ಯಾವಾಗ ಏನು ಅರಿವು ಕೊಡಬೇಕಾದ್ರೆ ಅದು
ದೇವರಿಂದ ಬರಬೇಕು. ಇಲ್ಲಿ ನಮ್ಮ ಶೆಟ್ಟಿಯವರು ಹೇಳಿದರು, ಮತ್ತೊಬ್ಬರು ಏನೆಂದರೆ ತಾಯಿ ದೇವರು ಅಂದೇಳಿ ಅವರದ ವಿಷಯ ಕೇಳಿದ್ದೇನೆ. ತಾಯಿಯ ಹೆಸರಿನಲ್ಲಿ ಅವರು ಉದ್ಯೋಗ ನಡೆಸ್ತಾ ಇದ್ದಾರೆ. ಇನ್ನೊಬ್ಬರು ಸಹೋದರಿ ಹೇಳಿದರು, ನನ್ನ ತಾಯಿ ನನಗೆ ಕಲಿಸಿಕೊಟ್ರು ಅಂದೇಳಿ. ಯಾಕೆಂದರೆ ತಾಯಿಯೇ ದೇವರು ಅಂತ ಹೇಳ್ತೇವೆ ನಾವು, ಮಾತೃ ದೇವೋಭವ, ಅದು ನಾವು ಕೇಳ್ಕೊಂಡಿದ್ದೇವೆ. ಸಣ್ಣ ಮಗು ಇರುವಾಗ ನಮಗೆ ತಪ್ಪು ಮಾಡಿದರೆ ತಪ್ಪು ಸರಿ ಮಾಡು ಅಂತ ಹೇಳ್ತಾರೆ, ನಮಗೆ ಮೊಣಕಾಲುರಿಯ ತಪ್ಪು ಒಪ್ಪಿಕೊ ಅಂತ ಹೇಳಿದ್ದಾರೆ. ಹಾಗಿರುವಾಗ ನಾವೀಗ ನೋಡಿ ಇನ್ನೊಬ್ಬರಿಗೆ ಆಹಾರ ಕೊಡುವಾಗ ವಿಷ ಕೊಡ್ತಾ ಇದ್ದೇವೆ. ಈಗ ಮೊನ್ನೆ ನಾನೊಂದು ನಮ್ಮ ನೆರೆಕರೆಯಿಂದ ಒಂದು ಶಾಪಿನಿಂದ ತುಪ್ಪ ತಂದೆ, ಅದು ಯಾವ ಕಂಪನಿಯಿಂದ ಏನು ಹೇಳೋದಿಲ್ಲ ಇಲ್ಲಿ. ಅದು ಸ್ವಲ್ಪ ಉಪಯೋಗ ಮಾಡಿದ ನಂತರ ಅದು ಬಿಸಿ ಮಾಡುವಾಗ ಅದರಲ್ಲಿ ಇದು ಮಾಯಣ, ನಾವು ಮಾಯಣ ಜೀವನತುಪ್ಪದ ಮಾಯಣ ಅಲ್ಲ, ನಾವು ಬತ್ತಿ ಮಾಡುವ ಮಾಯಣ ಅದರಲ್ಲಿ ಅಡಿಯಲ್ಲಿ ಅದು ಸಿಗ್ತದೆ. ಆಮೇಲೆ ನಾವು ಇನ್ನೊಂದು ಕಡೆಯಿಂದ ನಾವು ತೆಂಗಿನೆಣ್ಣೆ ತಂದಿದ್ದೆವು. ಅಲ್ಲಿ ಅದು ಸ್ವಲ್ಪ ಸಮಯದ ನಂತರ ಅದರ ಕಲ್ಲರ್ನಲ್ಲಿ ಹೆಚ್ಚಿಗೆ ಕಮ್ಮಿನಿಲ್ಲ, ಆದರೆ ಅದರ ಬಣ್ಣ ಅದೇ ಉಂಟು, ಅದರ ರುಚಿ ಸ್ಮೆಲ್ ಚೇಂಜ್ ಆಗ್ತಾ ಬರ್ತಾ ಉಂಟು. ಒಬ್ಬರದ್ದು ಕೇಳಿದರು, ಅದು ಏನೋ ಒಂದು ಈ ಡಾಮರ್ ಮತ್ತು ಈ ಇದು ಉಂಟಲ್ಲ, ಆ ಲೋಹಗಳೆಲ್ಲ ಇದು ಮಾಡಿ ಲಾಸ್ಟ್ ಒಂದು ಇದು ಸಿಗ್ತದಂತೆ. ಅದು ಬಣ್ಣ ಮತ್ತು ಅದರದ್ದು ಇದು ಕಲ್ಲರ್ ಕೊಡೋದಿಲ್ಲ, ಅದು ಬಣ್ಣ ಹಾಗೆ ಇರ್ತದೆ. ಮತ್ತು ಅದಕ್ಕೆ ಎಂಥ ತುಪ್ಪ ಹಾಕಿದರೆ ತುಪ್ಪದ ಪರಿಮಳ ಬರ್ತದೆ, ತೆಂಗಿನೆಣ್ಣೆ ಸ್ವಲ್ಪ ಹಾಕಿದರೆ ತೆಂಗಿನೆಣ್ಣೆ ಸಹ ಬರ್ತದೆ, ಅದರ ಪರಿಮಳ ಬರ್ತದೆ. ನಾವು ಅದನ್ನೇ ತಿಂತಾ ಇದ್ದೇವೆ, ಅದನ್ನೇ ನಾವು ಅದರಿಂದ ನಮ್ಮ ಆರೋಗ್ಯ ಹಾಳಾಗ್ತಾ ಉಂಟು. ಇಂಥ ಒಂದು ಅರಿವು ಎಂಬ ಈ ಒಂದು ಶ್ರೀಯುತ ಮಾವಿನ ಮುಖಾಂತರ ನಮಗೆ ತಿಳಿದು ಬಂತು. ಹಾಗಿರುವಾಗ ಡಾಕ್ಟರ್ಗಳು ಹೇಳಿದರು, ಇದು ನಮಗೆ ನಿಜವಾಗಿಯೂ ನಮ್ಮ ಪೀಳಿಗೆಗೆ ಒಂದು ನಾಲೆಜ್, ಮುಂದಿನ ಪೀಳಿಗೆಗೆ ನಾವು ಅಂತ ನಮಗೆ ಒಂದು ತಿಳಿದು ಕಲಿಸುವ ಒಂದು ವಿಷಯ ಆಗಿದೆ. ನಾವು ಶ್ರೀಯುತ ಡಾಕ್ಟ್ರಿಗೂ ಮತ್ತು ನಮಗೆ ಏನು ಇಲ್ಲಿ ತಮ್ಮಲ್ಲಿದ್ದ ಜ್ಞಾನವನ್ನು ಹಂಚಿದ್ದೀರಾ ಮಾಬೇನ್ರವರು, ಡಾಕ್ಟರು, ಇವರಿಗೆ ನಿಮಗೆಲ್ಲ ದೇವರು ಒಳ್ಳೆ ಮಾಡಿ ಅಂತ ದೇವರಿಗೆ ಸ್ತೋತ್ರ ಹೇಳ್ತಾ, ನಿಮ್ಮೆಲ್ಲರೂ ನಮ್ಮಂಥವರಿಗೆ ನೀವು ಪ್ರಾಯದವರಿಗೆ ನೀವು ಜ್ಞಾನ ಮತ್ತು ಸಹಕಾರ ನೀವೆಲ್ಲ ಕೊಡಬೇಕಾಗಿ ಕೇಳ್ಕೊಳ್ತೇನೆ. ನಮಸ್ಕಾರ. ನನ್ನ ಹೆಸರು ಸುಜೀರ್ ವಾಸುದೇವ್ ನಾಯ್ಕ್ ಅಂತೇಳಿ. ನಾನು ಪ್ರಥಮವಾಗಿ ಒಂದು ಕಂಪನಿಯಲ್ಲಿ 15 ವರ್ಷ ಕೆಲಸ ಮಾಡಿದ್ದೇನೆ. ಆಮೇಲೆ ಕಾರಣಾಂತರದಿಂದ ಕೆಲಸ ಬಿಟ್ಟು ಬಂದು ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಒರಿಜಿನಲಿ ವಿ ಆರ್ ಫ್ರಮ್ ಬಿಸ್ನೆಸ್ ಫೀಲ್ಡ್. ನಮ್ಮ ತಂದೆ ಅಣ್ಣ ಎಲ್ಲರೂ ಬಿಸ್ನೆಸ್ ಫೀಲ್ಡ್ನಲ್ಲಿ. ನನಗೆ ಬಿಸ್ನೆಸ್ ಅಂದರೆ ತುಂಬ ಬೇಡ, ಇದು ಕಟ್ಟಿ ಹಾಕಿದ ಹಾಗೆ, ಎಲ್ಲಿ ಹೋಗಲಿಕ್ಕಿಲ್ಲ, ಎಲ್ಲಿ ಬರಲಿಕ್ಕಿಲ್ಲ, ಸರ್ವಿಸ್ ಮಾಡಬೇಕು ಅಂತೇಳಿ ಒಂದು ಆಸೆ ಇತ್ತು. ಸೊ ಗ್ರ್ಯಾಜುಯೇಷನ್ ಆದ ಕೂಡಲೇ ಕಂಪನಿಯಲ್ಲಿ ಕೆಲಸ ಸಿಕ್ಕಿದ್ದು, ಕಂಪನಿಗೆ ಹೋಯಿತು. 15 ವರ್ಷ ಕಂಪನಿ ಕೆಲಸ ಮಾಡಿದ ಮೇಲೆ ಕಲ್ಕತ್ತಾಗೆ ಟ್ರಾನ್ಸ್ಫರ್ ಮಾಡಿದ್ದು. ನಾನು ಕಲ್ಕತ್ತಾಗೆ ಹೋಗೋದಿಲ್ಲ VRS ಕೊಟ್ಬಿಟ್ಟು ಹೊರಗೆ ಬಂದೆ. ಏನು ಮಾಡೋದು, 6 ತಿಂಗಳ ಸಂಬಳ ಮಾತ್ರ ನಮ್ಮದು, ಬೇರೆ ಎಂಥದ್ದು ಇಲ್ಲ. ಕೊನೆಗೆ ಎಂತ ಮಾಡೋದು ಅಂತೇಳಿ ಒಂದು ಸ್ಟೇಷನರಿ ಶಾಪ್ ಮಾಡಿಕೊಡೋದು. ಸ್ಟೇಷನರಿ ಶಾಪ್ ಆಗ ಲೇಡೀಸ್ ಪ್ರಿಫರೆನ್ಸ್ನಲ್ಲಿ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಅಂತೇಳಿ ಅದರಲ್ಲಿ ಲೋನ್ ತಗೊಂಡು 1 ಲಕ್ಷ ಲೋನು, 7,000 ಸಬ್ಸಿಡಿ, ಒಂದು ಸ್ಟೇಷನರಿ ಶಾಪ್ ಹಾಕಿತ್ತು. ಸೊ ಕಂಪನಿಯಲ್ಲಿ ಇರುವಾಗಲೇ ಇದು ಮಾಡಿದ್ರಿಂದ ಕಂಪನಿಯಿಂದ ಹೊರಗೆ ಬಂದ ಕೂಡಲೇ ಅಲ್ಲಿ ಒಂದು ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಆಯಿತು. ಹೀಗೆ ಅದು ನಡೀತಾ ಇರುವಾಗ ನಮ್ಮದೇ ಒಂದು ಪ್ರಾಡಕ್ಟ್ ಮಾಡಿದರೆ ಹೇಗೆ ಅಂತೇಳಿ ರುಚಿ ಮಸಾಲ ಮಜ್ಜಿಗೆ ಅಂತ ಹೇಳುವ ಒಂದು ಫ್ಯಾಕ್ಟ್ರಿಯನ್ನು ನಾವು ಪ್ರಾರಂಭಿಸಿದೆವು. ಇದು ನನಗೆ ಅಂದರೆ ಸ್ವಲ್ಪ ಮಜ್ಜಿಗೆ ಲಸ್ಸಿಯಲ್ಲಿ ತುಂಬ ಇಂಟ್ರೆಸ್ಟ್. ಕಂಪನಿಯಲ್ಲಿರುವಾಗ ನಾವು ಮೊದಲು ಎಲ್ಲಿ ಹೊರಗಡೆ ಹೋಗ್ತಾ ಇದ್ದರೆ ಈ ಮಜ್ಜಿಗೆ ಲಸ್ಸಿ ಪಾನೀಯಗಳು ಕುಡಿತಾ ಇದ್ದೆವು. ಎಲ್ಲಿ ಹೋದರೂ ನಮ್ಮ ಸಮಾಧಾನಕ್ಕೆ, ನಮ್ಮ ಸ್ಯಾಟಿಸ್ಫ್ಯಾಕ್ಷನಿಗೆ ಅಂಥದ್ದು ಎಲ್ಲಿ ದೊರೀತಿರಲಿಲ್ಲ. ಸೊ ಹೀಗೆ ಆಯಿತು, ನಾವೇ ಏಕೆ ಮಾಡಬಾರ್ದು, ನಾವು ಒಂದು ಕ್ವಾಲಿಟಿ ಪ್ರಾಡಕ್ಟನ್ನು ಏಕೆ ಮಾಡಬಾರ್ದು ಅಂತೇಳಿ ಹೀಗೆ ಆಲೋಚನೆ ಮಾಡಿಬಿಟ್ಟು ಒಂದು 50-100 ಪ್ಯಾಕೆಟ್ನಿಂದ ಪ್ರಾರಂಭ ಮಾಡಿದ್ದು. ಇದು ಸಾಧಾರಣ 15 ವರ್ಷದ ಮೊದಲು, 15-20 ವರ್ಷದ ಮೊದಲೇ. ಹಾಗೆ ಮಾಡಿ ನಮ್ಮದು ಈ ಸ್ಟೇಷನರಿ ಶಾಪ್ ಹೇಳಿದಲ್ಲ, ಅಲ್ಲಿ ಮಾರ್ತಾ ಇದ್ದೆವು ನಾವು. ಅಲ್ಲಿ
ಗ್ಲಾಸಿನಲ್ಲಿ ಹಾಕಿ ಕೊಡೋದು. ಆಗ ಒಂದು ಗ್ಲಾಸ್ ಮಜ್ಜಿಗೆಗೆ 2 ರೂಪಾಯಿ. ಶಾಲೆ ಮಕ್ಕಳು, ಬದ್ರಿಯ ಶಾಲೆಯ ಮಕ್ಕಳೆಲ್ಲ ಬಂದು ಕುಡಿತಾಯಿದ್ರು. ಸೊ ಅಲ್ಲಿಂದ ಮಾರ್ಕೆಟ್ ಮಾಡ್ತಾ ಆಗುವಾಗ ನಾವು ಇದನ್ನು ಮಾರ್ಕೆಟ್ ಏಕೆ ಮಾಡಬಾರ್ದು ಅಂತೇಳಿ ಒಂದು ಯೋಚನೆ ಬಂತು. ಹಾಗೆ ಏನು ಮಾಡಬೇಕು, ಎಂಥದ್ದು ಮಾಡಬೇಕಂತ ಹೇಳಿಬಿಟ್ಟು ಪ್ಲಾಸ್ಟಿಕ್ ಪೌಚ್ ಮಾಡಿ ಮಾಡಿದ್ರೆ ಬ್ರ್ಯಾಂಡ್ ಒಂದು ಕ್ರಿಯೇಟ್ ಮಾಡಬೇಕು. ಯಾಕಂತ ಹೇಳಿದರೆ ಪೌಚ್ ನಿಮಗೆ ಯಾರು ಕೊಂಡೋಗ್ತಾರೆ, ಎಲ್ಲರೂ ಮಾಡ್ತಾರೆ. ಸೊ ನಾವೇನು ಮಾಡಿದ್ವಿ, ಬಿಗಿನಿಂಗ್ನಿಂದಲೇ ನಮ್ಮದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ನು. ಅದು ನಾಯಕ್ಸ್ ರುಚಿ, ಮಸಾಲ ಬಟರ್ ಮಿಲ್ಕ್ ಮತ್ತು ಸ್ವೀಟ್ಲೆಸ್ ಇಂದ ಹೀಗೆ ಪೌಚ್ ಮಾಡಿ ಮಾರ್ಕೆಟ್ ಮಾಡ್ತಾ ಇದ್ದೆವು. ಸೊ 15 ವರ್ಷದಲ್ಲಿ ನಿಮ್ಮದು ಸಾಧಾರಣ ಒಂದು 13 ವರ್ಷ ನಮಗೆ ಎಂಪ್ಲಾಯೀಸ್ ಇದ್ದರು. ಒಬ್ಬಳು ಹಾಕಿಕೊಡಲಿಕ್ಕೆ, ಒಬ್ಬಳು ಸೀಲ್ ಮಾಡಲಿಕ್ಕೆ. ನಾವು ಮಾಡಿಕೊಡೋದು, ಒಬ್ಬಳು ಹಾಕಿಕೊಟ್ಟು 200 ml ಪೌಚ್ನಲ್ಲಿ ಹಾಕಲಿಕ್ಕೆ, ಸೀಲ್ ಮಾಡಲಿಕ್ಕೆ. 7, 8, 10 ವರ್ಷದ ಹೀಗೆ ನಡೆಯಿತು. ಆಲ್ ಆಫ್ ಎ ಸಡನ್ ಒಂದು ದಿವಸ ನಾವು ನಾಳೆಯಿಂದ ಬರೋದಿಲ್ಲ ಅಂತೇಳಿ ಹೇಳಿಬಿಟ್ರು. ಏನು ಮಾಡೋದು, ಎಲ್ಲ ಮಾಡಿ ಆಗಿದೆ, ಮಾರ್ಕೆಟ್ ಉಂಟು, ಎಲ್ಲ ಉಂಟು, ಏನು ಮಾಡಬೇಕು, ಡೂ ಆರ್ ಡೈ, 2 ಆಪ್ಷನ್ಸ್. ಮಾಡು ಇಲ್ಲ ಮಡಿ. ನಾವು ಮತ್ತೆ ಎಲ್ಲ ಏನು ಮಾಡಿದ್ವಿ, ಮನೆಯವರು ಎಲ್ಲ ಸೇರಿ ಬೆಳಿಗ್ಗೆ ರಾತ್ರಿ ಎಲ್ಲ ಮಾಡಿಬಿಟ್ಟು ಈಗ ಅದು ಪೂರೈಸಬೇಕಲ್ಲ, ಮಾರ್ಕೆಟ್ ಡಿಮ್ಯಾಂಡ್ ಪೂರೈಕೆ ಮಾಡಬೇಕಲ್ಲ. ಸೊ ಹೀಗೆ ಮಾಡಿಬಿಟ್ಟು ಮಾಡ್ತಾ ಇದ್ದೆವು. ಮತ್ತು ಹೀಗಾಯಿತು, ಇದು ಲೇಬರ್ ಹಿಡ್ಕೊಂಡ್ರೆ ಕೆಲಸ ಆಗಲಿಕ್ಕಿಲ್ಲ, ಎಂತ ಮಾಡಬೇಕು ಅಂತ ಹೇಳುವಾಗ ಹೀಗೆ ಎನ್ಕ್ವೈರ್ ಮಾಡ್ತಾ ಇರುವಾಗ PMFME ಇದರಲ್ಲಿ ಲೋನು ಸಿಗುತ್ತೆ, ಮೆಷಿನರಿ ಹಾಕ್ಬೋದು. ನಮ್ಮ ಮಿಷಿನರಿಗೆ 5 ಲಕ್ಷ ಮೆಷಿನಿಗೆ ಇದೆ, ಮತ್ತು ಅದಕ್ಕೆ ಬೇಕಾದ ರಿಕ್ವೈರ್ಮೆಂಟ್ಸ್ಗೆಲ್ಲ ಬೇಕಿತ್ತು. ಆಗ ಆಲ್ರೆಡಿ ನಾವು 13 ವರ್ಷ ಕಂಪ್ಲೀಟ್ ಮಾಡಿ ಆಗಿದೆ. ಇನ್ನು ಇದು ಕೆಲಸದವರನ್ನು ಹುಡ್ಕೊಂಡು ಹೋಗೋ ವ್ಯಾಪಾರ ಅಲ್ಲ ಅಂತ ಹೇಳಿಬಿಟ್ಟು ಮೆಷಿನಿಗೆ ಹೋಗ್ಬೋದು. ಆಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಲ್ಲಿ ಹೋಗುವಾಗ ನಮಗೆ ಸತೀಶ್ ಮಾಬೆನ್ ಅವರ ಹೆಸರು ಕೇಳಿ ಬಂತು. ಸೊ ಅಲ್ಲಿಗೆ ಅವರಿಗೆ ಮೀಟ್ ಆಗಲಿಕ್ಕೆ ಹೋಗೋ, ಅವರು ಫೀಲ್ಡ್ ವರ್ಕ್, ಅವರು ಯಾವಾಗಲೂ ಬ್ಯುಸಿ ಇರ್ತಾರೆ, ಅವರು ನಮಗೆ ಸಿಗಲಿಲ್ಲ. ಸೊ ಏನೇ ಇರಲಿ ಅಂತೇಳಿ ಅಲ್ಲೆಲ್ಲ ಮಾಹಿತಿ ಪಡ್ಕೊಂಡು ಬಿಟ್ಟು ಅಲ್ಲಿಂದ ಅಪ್ಲಿಕೇಶನ್ ಎಲ್ಲ ತಗೊಂಡು ನಮ್ಮ ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡಿದ್ದು. ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡುವಾಗ ನಮ್ಮ ಬ್ಯಾಂಕಿನವರೆಲ್ಲ ನಮಗೆ ಫುಲ್ ಸಪೋರ್ಟ್. ಯಾಕಂತ ಹೇಳಿದರೆ ನಮ್ಮದು ಎಲ್ಲ ಇದುವರೆಗೆ 10-15 ವರ್ಷದಲ್ಲಿ ಬ್ಯಾಂಕ್ನವರು ನಮಗೆ ಫುಲ್ಲು ಝೀರೋದಿಂದ ಸ್ಟಾರ್ಟ್ ಆಗಿದ್ದು. ನಮಗೆ ಬ್ಯಾಂಕಿನವರು ಲೋನ್ ಕೊಟ್ಟು, OD ಫೆಸಿಲಿಟಿ ಕೊಟ್ಟು ನಮ್ಮ ಈ ಉದ್ಯೋಗವನ್ನು ಇಲ್ಲಿವರೆಗೆ ಸಪೋರ್ಟ್ ಮಾಡಿದವರೇ ಬ್ಯಾಂಕಿನವರು. ಸೊ ನಾವು ಇಮಿಡಿಯೇಟ್ ಅಲ್ಲಿ ಹೋಗೋ, ಸರ್ ಒಂದು 10 ಲಕ್ಷ ಲೋನು ಕೊಡುವ ಸರ್, ನಿಮಗೆ ಕೊಡುವ ಅಂತ ಹೇಳಿದರು. ಸೊ ಅವರು ಬ್ಯಾಂಕಿನವರೇ ಸತೀಶ್ ಮಾಬೆನ್ ಸರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈಗ ನಮ್ಮವರಿಗೆ ಬೇಕು ಅಂತ ಹೇಳೋ ಇಮಿಡಿಯೇಟ್ ಅವರು ಆಯ್ತಪ್ಪ ಕೊಡುವ, ಏನು ಬೇಕಾದ್ರು ಅದಕ್ಕೆ ಡಾಕ್ಯುಮೆಂಟ್ ಏನು ಬೇಕು ಅದೆಲ್ಲ ಕೊಟ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಇಮ್ಮಿಡಿಯೇಟ್ ನಮಗೆ 1 ವಾರದೊಳಗೆ ನಮಗೆ ಬೇಕಾದ ವ್ಯವಸ್ಥೆ ಎಲ್ಲ ಆಗಿಬಿಟ್ಟು ಲೋನ್ ಸ್ಯಾಂಕ್ಷನ್ ಆಯಿತು. ಈಗ ನಾವು ಮೆಷಿನರಿ ಹಾಕಿದ್ದೆವು. ಈಗ ಈ ಮೆಷಿನರಿ ಹಾಕಿದ್ರಿಂದ ಯಾರು ಬಂದರೂ ಬಾರದಿದ್ದರೂ ನಾವು ನಮ್ಮ ಕೆಲಸ ಮಾಡ್ತಾ ಹೋಗ್ತೀವಿ. ಮೇಯ್ನ್ ಇರೋದು ಪ್ಯಾಕಿಂಗಿಗೆ. ಅದಕ್ಕೆ ಪ್ಯಾಕಿಂಗಿಗೆ ಜನ ಬೇಕೇ ಇತ್ತು. 1000 ಪ್ಯಾಕೆಟ್ ಹೊಡಿಬೇಕಾದ್ರೆ ಬೆಳಿಗ್ಗೆ 5 ಗಂಟೆಯಿಂದ, ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಆಗ್ತದೆ. ಈಗ ಮೆಷಿನ್ ತಗೊಂಡ ಮೇಲೆ 1 ಗಂಟೆಗೆ 1,500 ಪ್ಯಾಕೆಟ್ ಹೊಡಿತದೆ. ಆಗ ಲೇಬರ್ ನಮಗೆ ಇಲ್ಲದಿದ್ರೂ ಪರವಾಗಿಲ್ಲ, ನಾವೇ ಸ್ವತಃ ಮಾಡ್ತೇವೆ, ಪ್ಯಾಕ್ ಮಾಡ್ತೇವೆ, ಕಳಿಸ್ತೇವೆ. ನಮ್ಮದು ಡೈಲಿ ಮಾರ್ಕೆಟಿಗೆ ಹೋಗ್ತದೆ ಮಸಾಲ ಮಜ್ಜಿಗೆ ಮತ್ತು ಸ್ವೀಟ್ಲೆಸ್ಸಿ, 2 ಪ್ರಾಡಕ್ಟ್ ಡೈಲಿ. ಈಗ ಈ ಮಿಷಿನ್ ಸಿಸ್ಟಮ್ ಮಾಡಿದ ಮೇಲೆ ಅದರಲ್ಲಿ ನಾವು ಡೇಟ್ ಮೆನ್ಷನ್ ಮಾಡ್ತೇವೆ, ಎಷ್ಟು ದಿನ ಇಡ್ಬೋದು, ಯಾವ ಕೂಲಿಂಗ್ನಲ್ಲಿ ಇಡಬೇಕು, ಅದೆಲ್ಲ ಮೆನ್ಷನ್ ಮಾಡಿ ನಾವು ಕೊಡ್ತೇವೆ. ಇದೆಲ್ಲ ಏನು ಮಾಡುತ್ತೆ ಅಂತ ಹೇಳಿದರೆ, ಇದನ್ನೆಲ್ಲ ನಾವು ಮಾಡಿದ್ರಿಂದ ನಮಗೆ ಅಂಗಡಿಯವ ಅಲ್ಲಿಂದ ಮಾರಾಟ ಮಾಡುವಾಗ ಯಾವಾಗದ್ದು ಪ್ರಾಡಕ್ಟ್ ಯಾವಾಗಲೋ ಮಾರಿ ನಮಗೆಲ್ಲ ನಮ್ಮ ಕ್ವಾಲಿಟಿ ಇರುವ ಪ್ರಾಡಕ್ಟ್ ಅವ ಅಲ್ಲಿಂದ ಡೇಟ್ ಎಕ್ಸ್ಪೈರ್ ಎಲ್ಲ ಮಾರಿಬಿಟ್ರೆ ಅದೆಲ್ಲ ಪ್ರಾಬ್ಲಮ್ ಅಲ್ಲ. ಸೊ ಇದೀಗ ಡೇಟ್ ಎಲ್ಲ ಹಾಕಿಬಿಟ್ಟು ನಾವು ಡೈಲಿ ಹೋಗೋದ್ರಿಂದ ಮಾರ್ಕೆಟಿಗೆ ಎಷ್ಟು ಬೇಕಷ್ಟು ತಗೊಳ್ಬೇಕು. ನಮ್ಮದು ರಿಟರ್ನ್ ಇಲ್ಲ, ಎಕ್ಸ್ಚೇಂಜ್ ಇಲ್ಲ, ತಗೊಳ್ತಾನೆ.
ಎಷ್ಟು ಬೇಕಷ್ಟು ತಗೊಳ್ತಾರೆ. ನಾವು ಡೀಲರ್ಸ್ಗಳಿಗೆ ಡೈಲಿ ನಾವು ನಮ್ಮದು ಮಂಗಳೂರಿನಲ್ಲಿ 120 ಕಿಲೋಮೀಟರ್ ರೇಂಜಿನಲ್ಲಿ ಸಪ್ಲೈ ಮಾಡ್ತಾಯಿದ್ದೀನಿ. ಡೈಲಿ ಅರ್ಲಿ ಮಾರ್ನಿಂಗ್ 8 o'clock ಟು ನೈಟ್ 9:30, 10ವರೆಗೆ ನಮ್ಮದು ಮಾರ್ಕೆಟ್ನಲ್ಲಿ ಜನ ಇರುತ್ತೆ. ಯಾಕಂದರೆ ಒಂದೊಂದೇ ಏರಿಯಾ ಕವರ್ ಮಾಡಿಕೊಂಡು ಬರಬೇಕು. ಸೊ ಒಮ್ಮೆ ಮಾರ್ಕೆಟಿಗೆ ಹೋದರೆ ಮತ್ತೆ ಪುನಃ ತಿರ್ಗಾ ಆ ಮಾರ್ಕೆಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮತ್ತು ನೆಕ್ಸ್ಟ್ ಡೇ. ಸೊ ಮಾರ್ಕೆಟಿಂಗ್ನಲ್ಲಿ ಏನಿದೆ ಅಂತ ಹೇಳಿದರೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ನಾವು ಸ್ವತಃ ಇದನ್ನು 0ದಿಂದ ಈ ಲೆವೆಲಿಗೆ ತರಬೇಕಾದ್ರೆ ಇದರಲ್ಲಿ 100% ನನ್ನದೇ ಎಫರ್ಟ್ಸ್ ಇದೆ. ಯಾಕಂತ ಹೇಳಿದರೆ ಮಾಡೋದು ನಾನೇ, ಕೊಂಡೋಗೋದು ನಾನೇ, ಮಾರ್ಕೆಟ್ನಲ್ಲಿ ಹಾಕೋದು ನಾನೇ. ಮತ್ತು ಇವರು ಆಗ PR ಬೇಕರ್ ಅವರು ಹೇಳಿದಾಗೆ ತನಗೆ ಎಲ್ಲ ಮಾಡಬೇಕು ಅಂತ ಹೇಳೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡ್ತೇವೆ ಅಂತೇಳಿ ಈಗ ಹಾಕರ್ಸ್ ಅಂತೇಳಿ ಇಟ್ಟಿದ್ದೇವೆ. ಹಾಕರ್ಸ್ ಸಪ್ಲೈ ಮಾಡ್ತೇವೆ, ನಮ್ಮದೇ ಔಟ್ಲೆಟಿಗೆ ಅವರು ಹೋಗಿ ಸಪ್ಲೈ ಮಾಡ್ತಾರೆ. ಡೈಲಿ ಹೋಗೋದ್ರಿಂದ ಎಂಥ ಪ್ರಾಬ್ಲಮ್ ಬರೋದಿಲ್ಲ. ಯಾಕಂತೇಳಿ ಅವರಿಗೆ ಆ ದಿವಸಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ತಾನೆ. ಅಷ್ಟು ತಗೊಂಡು ಅದು ಖಾಲಿ ಆಗುತ್ತೆ, ಮತ್ತು ನೆಕ್ಸ್ಟ್ ಡೇ ಪುನಃ ಹೋಗ್ತೇವೆ ನಾವು. ಸೊ ನಮ್ಮದು ಮಜ್ಜಿಗೆಗೆ 7 days ಟೈಮ್ ಕೊಟ್ಟಿದ್ದೇವೆ, ಲಸ್ಸಿಗೆ 5 days ಟೈಮ್ ಕೊಟ್ಟಿದ್ದೇವೆ. ಅದು ಪ್ರಾಪರ್ ಕೂಲಿಂಗ್ನಲ್ಲಿದ್ದರೆ ಮಾತ್ರ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಹಾಲು ಮತ್ತು ಹಾಲಿನ ಉತ್ಪನ್ನ ಇವುಗಳು ಕರೆಕ್ಟ್ ನೀವು ಮೇಂಟೈನ್ ಮಾಡೋದಿದ್ರೆ ಹಾಳಾಗುತ್ತೆ. ಸೊ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಾಗಲೂ ಹಾಗೆ ನಾವು ನಮ್ಮದು ಆ ಕ್ಲೈನ್ಲಿನೆಸ್ ಗೊತ್ತಲ್ಲ, ಹಾಲಿನ ಪ್ರಾಡಕ್ಟ್ ಎಷ್ಟು ಕೇರ್ಫುಲ್ ಆಗಿರಬೇಕಂತ. ಯಾಕಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಒಂದಕ್ಕೊಂದಾಗುತ್ತೆ. ಸೊ ಇದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಯಾರು ಇದ್ದರೂ ನಮ್ಮ ಪ್ರೆಸೆನ್ಸಲ್ಲಿ 100% ಅಲ್ಲಿರಬೇಕು. ಯಾಕಂತೇಳಿದರೆ ಎಲ್ಲಿ ಯಾವ ವರ್ಕರ್ ಏನು ಪ್ರಾಬ್ಲಮ್ ಆದರೂ ಅದು ಇಂಡೈರೆಕ್ಟ್ಲಿ ಬರುವುದು ನಮಗೆ. ಸೊ ನಾವು ಏನು ಮಾಡಬೇಕಂತೇಳಿದರೆ ಆಗ ಅವರು ಹೇಳಿದಾಗೆ 100% ವರ್ಕ್ ನಮಗೆ ಗೊತ್ತಿರಬೇಕು. ಪ್ರತಿಯೊಂದು A to Z, ಯಾವುದೇ ಇಂಡಸ್ಟ್ರಿ ಮಾಡಲಿ, ಯಾವುದೇ ಫ್ಯಾಕ್ಟ್ರಿ ನಡೆಸಲಿ, ಯಾವುದೇ ಒಂದು ಹೋಮ್ ಇಂಡಸ್ಟ್ರಿ ಮಾಡಲಿ, ಪ್ರತಿಯೊಂದು ವಿಷಯ ನಮ್ಗೆ ಗೊತ್ತಿರಬೇಕು. ಲಾಸ್ಟ್ ಮಿನಿಟ್ ಯಾರಾದರೂ ಏನಾದರೂ ಕೈ ಕೊಟ್ಟರೆ ಅದನ್ನು ಮಾಡಿ ಮುಂದುವರಿಸುವಂಥದ್ದು ಕೆಪಾಸಿಟಿ ನಮಗೆ ಬೇಕು. ಹಾಗಾದರೆ ಮಾತ್ರ ಇದು ನಡೆಸಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ 100% ನಾವೀಗ ನಮ್ಮ ಹತ್ರ ಹಣ ಇದೆ ಅಂತ ಹೇಳಿಬಿಟ್ಟು ಫ್ಯಾಕ್ಟ್ರಿ ಅಥವಾ ಏನಾದರೂ ಸಣ್ಣ ಮಟ್ಟದ ವ್ಯಾಪಾರ ಎಲ್ಲ ಮಾಡಿ ಅಲ್ಲಿ ಮಾಡುವ ಪ್ರಾಡಕ್ಟಿಗೆ ಜನ ಇಲ್ಲ ಅದರಿಂದ ನಾವು ಏನು ಮಾಡಲಿಕ್ಕಾಗುತ್ತೆ. ಈಗ ಇವನ್ ಫಾರ್ ಎಕ್ಸಾಂಪಲ್ ಲೈನಿಗೆಲ್ಲ ಹೋಗ್ತಾರೆ, ಜನ ಇಡ್ತೇವೆ ನಾವು. ನಮಗೆ ಯಾರು ಔಟ್ಲೆಟ್ ಏನು ಎಂತ ನಮಗೆ ಗೊತ್ತಿರೋದಿಲ್ಲ, ನಮಗೆ ವ್ಯಾಪಾರ ಮಾಡಿ ಬರ್ತದೆ. ಅಲ್ಲಿ ಹೋಗಿ ಲಾಸ್ಟಿಗೆ ಒಂದು ಫೈನ್ ಮಾರ್ನಿಂಗ್ ನಾನು ಬರೋದಿಲ್ಲ ಅಂತ ಹೇಳಿ ಹೋದರೆ ಈ ಓನರಿಗೆ ಗೊತ್ತಿರೋದಿಲ್ಲ ಯಾವ ಅಂಗಡಿ ಎಲ್ಲಿ ಏನು ಎಂಥ ಸಂಗತಿಯೇ ಗೊತ್ತಿರೋದಿಲ್ಲ. ಅವ ಹೋದ ಕೂಡಲೇ ಇಲ್ಲಿ ಮಾಡಿದ ಪ್ರಾಡಕ್ಟ್ ಏನು ಮಾಡಲಿಕ್ಕಾಗಿದೆ. ಸೊ A to Z ಮಾಡಲಿಕ್ಕೂ ಗೊತ್ತಿರಬೇಕು, ಮಾರ್ಕೆಟಿಂಗಿಗೂ ಹೋಗಿರಬೇಕು, ಎಲ್ಲಿ ಏನು ಆಗುತ್ತೆ ಅಂತ ಹೇಳುವ ಎಲ್ಲ ವಿಷಯ ನಮ್ಮ ಗಮನದಲ್ಲಿ ಇರಬೇಕು. ಇದೆಲ್ಲ ಗಮನದಲ್ಲಿ ಇಟ್ಬಿಟ್ಟು ಇದನ್ನೆಲ್ಲ ಮಾಡಿದರೆ ಇದೊಂದು ಸಕ್ಸಸ್. ಇದು ನಮ್ಮದೊಂದು 15 ವರ್ಷದ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. 15 ವರ್ಷದಲ್ಲಿ 12 ವರ್ಷ ನಾನು ಸ್ವತಃ ಮಾಡಿದ್ದೀನಿ. ಈಗ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ಈಗಲೂ ಅವರು ಯಾರು ಬರೆದಿದ್ರೆ ನಾವು ಫೀಲ್ಡಿಗೆ ಇಳಿದಾಯಿತು. ನಾವು ಓನರ್, ನಾನು ಹೋದರೆ ಏನಾಗುತ್ತೆ ಇದು ಇಲ್ಲ, ನೆವರ್. ನಮ್ಮ ಪ್ರಾಡಕ್ಟ್ ಅಂದರೆ ನಮ್ಮ ಮಕ್ಕಳಾಗೆ, ಮಕ್ಕಳು ಏನು ಮಾಡಿದರೂ ಪೇರೆಂಟ್ಸ್ಗಳು ಅದನ್ನು ಸಹಿಸ್ಕೊಂಡು ಅದನ್ನು ಸುಧಾರಿಸ್ಕೊಂಡು ಹೋಗುವಂಥದ್ದು ಅವರ ಕರ್ತವ್ಯ. ಅದೇ ರೀತಿ ನಮ್ಮ ಪ್ರಾಡಕ್ಟ್, ನಾವು ಏನು ಪ್ರಾಡಕ್ಟ್ ಮಾಡ್ತೇವೆ ಅದು ನಮಗೆ ಕಾನ್ಫಿಡೆನ್ಸ್ ಇರಬೇಕು. ನಾನು ಮಾಡಿದ ಪ್ರಾಡಕ್ಟ್ ಕರೆಕ್ಟ್ ಇದೆ, ಕ್ವಾಲಿಟಿ ಇದೆ, ನನಗೆ ಫಸ್ಟ್ ಕಾನ್ಫಿಡೆನ್ಸ್ ಇರಬೇಕು. ನಾನು ಮತ್ತೆ ಮಾರ್ಕೆಟಿಗೆ ಹಾಕಿ ಒಬ್ಬ ತಗೊಂಡು ಹೋದವ ಏನೋ ಕ್ವಶನ್ ಮಾಡ್ತಾನೆ ನಿಮಗೆ, ಅದು ಹುಳಿಯಾಗಿದೆ ಮಾರೆ, ಅಥವಾ ಅದು ಸಕ್ಕರೆ ಕಡಿಮೆ ಆಗಿದೆ ಮಾರೆ, ಉಪ್ಪು ಜಾಸ್ತಿ ಆಗಿದೆ ಮಾರೆ, ಉಪ್ಪು ಕಡಿಮೆ ಆಗಿದೆ ಮಾರೆ. ಸೊ ಯು ಶುಡ್ ಬಿ ರೆಡಿ ಟು ಆನ್ಸರ್ ಆಲ್ ದೀಸ್ ಕ್ವಶನ್ಸ್. ಎಲ್ಲಿ ಯಾವಾಗ ಏನು ಯಾಕೆ ಗೊತ್ತಾ, ನೀವು ಮ್ಯಾನುಫ್ಯಾಕ್ಚರರ್ ಆಗಿ ನಿಮಗೆ ಅದರದ್ದು ABCD ಗೊತ್ತಿದ್ದರೆ ಯಾವ ಪ್ರಶ್ನೆ ಬಂದರೂ ಏನಾಗಿದೆ ಅಂತೇಳಿ ನಿಮ್ಗೆ ಗೊತ್ತಿದ್ರೆ ನೀವು ಆನ್ಸರ್ ಕೊಡಲಿಕ್ಕೆ ರೆಡಿ ಇರ್ತೀರ. ನಮಗೆ ಏನು ಗೊತ್ತಿಲ್ಲದಿದ್ರೆ ನಾವು ಎದುರು ನಾವು ಕ್ವಶನ್ ಕೇಳುವಾಗ ನಾವು ತಬ್ಬಿಬ್ಬಾದರೆ ಏನಾಗೋದು. ಸೊ ನನ್ನದೊಂದು ಎಕ್ಸ್ಪೀರಿಯೆನ್ಸ್ ನಾನು ನಿಮಗೆ ಶೇರ್ ಮಾಡಿದ್ದೇನೆ ನಾನು. ಸೊ ಇದು ನಾನು ಹೇಳೋದಂತಂದ್ರೆ ಒಂದು ಕ್ವಾಲಿಟಿ,
ಎರಡನೇದು ಸರ್ವಿಸ್. ಇದನ್ನು ಎರಡನ್ನು ನಾವು ಮನಸ್ಸಿನಲ್ಲಿ ಇಟ್ಟು ನಮ್ಮ ರೇಟ್ ವಿಷಯ ಅದು ನಮಗೆ ಬಿಟ್ಟದ್ದು. ಯಾಕಂತ ಹೇಳಿದರೆ ಮಾರ್ಕೆಟ್ನಲ್ಲಿ ನಿಮಗೆ ಧರ್ಮಕ್ಕೆ ಸಿಗಲಿಕ್ಕೂ ಸಾಕು, ಅದು ದಟ್ ಇಸ್ ಇಮ್ಮೆಟೀರಿಯಲ್. ನನ್ನ ಪ್ರಾಡಕ್ಟ್, ನನ್ನ ಕ್ವಾಲಿಟಿ, ನನ್ನ ಸರ್ವಿಸು, ನನ್ನ ರೇಟ್ ಇದು. ಮತ್ತು ನಾವು ಈ ಪೇಪರ್ ಅಡ್ವರ್ಟೈಸ್ಮೆಂಟ್ ಆಗಲಿ, ನಮ್ಮ ಯಾವುದೇ ಮೀಡಿಯಾದವರಾಗಲಿ, ನಾವು ನಮ್ಮ ಪ್ರಾಡಕ್ಟ್ ಶಾಪಿಗೆ ಇಡ್ತೇವೆ, ಅವರು ಕುಡಿತಾರೆ, ಅವ್ರು ಹೋಗಿ ಇನ್ನೊಬ್ಬರಿಗೆ ಹೇಳ್ತಾರೆ, ಅವನಿಗೆ ಹೆಸರು ಗೊತ್ತಿಲ್ಲದ ಹೇಳ್ತಾರೆ, ಅವೊಂಜಿ ಕೆಂಪುದ ಪ್ಯಾಕೆಟ್ ಉಂಡತ್ತೆ, ಅವು ಕೇಸರಿದ್ದ ಪ್ಯಾಕೆಟ್ ಉಂಡು, ಅವು ಕೊರಲಿ. ಸೊ ನಾವು ಮಾಡಿದ ಪ್ರಾಡಕ್ಟ್ ಜನರಿಂದ ಮೌತ್ ಕ್ಯಾನ್ವಾಸಿಂಗ್ ಹೇಳ್ತಾರೆ. ಇದರಿಂದಾಗಿ ಹೋದರೆ ನಿಮಗೆ ಎಲ್ಲ ಅಡ್ವರ್ಟೈಸ್ಮೆಂಟ್ಗಿಂತಲೂ ಜಾಸ್ತಿ ಪ್ರೊಪಗಂಡ. ಇದು ನನ್ನ ಎಕ್ಸ್ಪೀರಿಯನ್ಸ್. ಸೊ ಜನರಿಂದ ಜನರಿಗೆ ಕ್ಯಾನ್ವಾಸ್ ಆಗುವಂಥದ್ದು, ಮೌತ್ ಟು ಮೌತ್ ಕ್ಯಾನ್ವಾಸ್ ಆಗುವಂಥದ್ದು, ಇದು ಪರ್ಮನೆಂಟ್ ಆಗಿ ನಾವು ಹೀಗೆ ಮಾಡಿಕೊಂಡು ಯಾವ ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋದು ಏನು ಮಾಡೋದು. ಈಗ 15 ವರ್ಷದಿಂದ ನಾವು ಮಾರ್ಕೆಟ್ನಲ್ಲಿದ್ದೇವೆ. ಈಗ ಇವರದು PMFI ನಮಗೆ ಮಿಷಿನ್ ಬಂದಿದ್ದರಿಂದ, ಮತ್ತು ಸತೀಶ್ ಮಾಬೆನ್ ನಮಗೆ ಫುಲ್ಲು ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಅವರು ಟಚ್ಚಲ್ಲಿ ಇರ್ತಾರೆ. ನಮಗೆ ಮಾತ್ರ ಅಲ್ಲ, ನಿಮಗೆ ಯಾರಿಗೆ ಬೇಕು ಅವರಿಗಾದರೂ ಹೇಳಿ ನಾವು ಮಾಡುವ ನಾಯಕ. ಸೊ ನಾವು ಅವರಿಗೆ ಏನು ಗೈಡೆನ್ಸ್ ಬೇಕಾ, ಏನು ಅವರಿಗೆ ನಮ್ಮಿಂದ ಹೆಲ್ಪ್ ಆಗಬೇಕಾ ನಾವು ಮಾಡ್ತಾ ಇದ್ದೇವೆ. ಅವರು ಬ್ಯುಸಿ ಇರ್ತಾರೆ, ನಾವು ಬ್ಯುಸಿ ಇರ್ತೇವೆ. ಆದರೂ ಅವರು ನಮಗೆ ಯಾವಾಗಲೂ ನಮ್ಮ ಹತ್ರ ಟಚ್ಚಲ್ಲಿ ಇರ್ತಾರೆ. ಸೊ ಇವತ್ತು ಬ್ಯುಸಿ ಇದ್ದರೂ ಈಗ ನೀವು ಬರಲೇಬೇಕು ಅಂತೇಳಿ ಒಂದು ರಿಕ್ವೆಸ್ಟ್ ಮಾಡಿದ್ರಿಂದ ನಾವು ಬಂದಿದ್ದೇನೆ. ಸೊ 2 ಮಾತು ನಿಮಗೆ ನಾನು ಹೇಳಿದ್ದೇನೆ. ಸೊ ನಮ್ಮ ಪ್ರಾಡಕ್ಟ್ ಎನಿ ಟೈಮ್ ಎನಿವೇರ್ ನೀವು ಮಂಗಳೂರಲ್ಲಿ ಸಿಗುತ್ತೆ, ನೀವು ಕುಡಿಬೋದು. ಏನು ಇದ್ದರೂ ಅದರಲ್ಲಿ ಕಸ್ಟಮರ್ ಕೇರ್ ನಮ್ಮದೇ ಇದೆ. ನೀವು ಎನಿ ಟೈಮ್ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಏನೇ ಒಳ್ಳೇದಂತೇಳಿ ಅಲ್ಲ, ಏನಾದರೂ ಪ್ರಾಬ್ಲಮ್ ಇದ್ದರೂ ನಮಗೆ ಅದು ಇನ್ಫಾರ್ಮ್ ಮಾಡಬೇಕು. ಯಾಕಂತೇಳಿದರೆ ನಮಗೆ ಗೊತ್ತಿರಬೇಕು, ನಮಗೆ ವಿಷಯ ಗೊತ್ತಾಗಬೇಕು. ಸೊ ಇಷ್ಟು ಹೇಳಿ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ಮಾತೆರೆಗಳ ನಮಸ್ಕಾರ. ಎನ್ನಬೋದಲ್ಲಿ ರಾಜವಂಡದೆ ಕಲ್ಲಡಕಡೆ ಬೇಕರಿ ಮಲ್ತೊಂದುಲ್ಲೆ 10-20 ವರ್ಷ ಅಂಡು ಬೇಕರಿ ಮಲ್ತದೆ. ಯಾನೆ ಸೊಂದ ಮಲ್ತು ಅಂತೀನಿ, ಕೈಟೆ ಮಲ್ತು ಬೇಲಕ್ಕೆ ಜನಲ ಇತ್ತಂడి. ವಾರಡು 2 ದಿನ 3 ದಿನ ರಜೆ ಮಲ್ತು ಅಂತಾರೆ ಬೇಲದಕ್ಕಳು. ಲಾಸ್ಟಿಗೆ ಬ್ಯಾಂಕ್ ಹಿಡ್ಬೋದು ಪಾತ್ರ ಇರ್ತೀನಿ. ಬಿಟ್ಲದ ಒಂಜಿ ಮ್ಯಾನೇಜರ್ ಇತ್ತರಿ 6 ಅಂಕಿ ಮೆರ್ನ ಆಫೀಸರ್ನ ಪರಿಚಯ ಮಲ್ತು ಊರ್ನ ಇಂಜ ಒಂಜಿ 11 ಲಕ್ಷ ಲೋನ್ ಸಿಕ್ಕಂಡು ಐಟು ಮಿಷನ್ ಇತ್ತು. ಮಿಷನ್ ಮಲ್ತು ಮಾತ ಮಿಷನ್ ಮಲ್ತದೆ ಮಲ್ತೊಂದು ತೊಂದರೆಜಿ ಎಂದಿಟ್ಟು ಹೋಗೊಂದು ವ್ಯಾಪಾರ ಮತ್ತ ತೊಂದರೆ ಆತೆ. ಅಂದರೆ ನಮಗೆ 2 ವರ್ಷಕ್ಕಿಂತ ಮುಂಚೆ ಏನಾದರೂ ಒಂದು ಸ್ವಂತ ಅಂತ ಏನಾದರೂ ಮಾಡಬೇಕು ಎಂಬ ಉದ್ದೇಶಕ್ಕಾಗಿ ಏನು ಅಪರ್ಚುನಿಟಿ ಇದೆ ಅಂತ ಹುಡುಕ್ತಾ ಇದ್ದೆ. ಹಾಗೆ ನೋಡುವಾಗ ಅಂದರೆ ಏನಾದರೂ ಒಂದು ಆಯಿಲ್ ಮಿಲ್ ಅಂತ ಊರಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ಮಾಡಬೇಕು. ಹಾಗೆ ಅದಕ್ಕೆ ಲೋನ್ ಹೇಗೆ ಸಿಗುತ್ತೆ, ಕೆಲವ್ರ ಹತ್ರ ಬ್ಯಾಂಕ್ ಅವ್ರ ಹತ್ರ ಕೇಳಿದೆ. ಅಂದರೆ ಮುದ್ರಾದಲ್ಲಿ ಸಿಗ್ಬೋದು. ಹಾಗೆ ಸರಿಯಾಗಿ ಮಾರ್ಗದರ್ಶನ ಯಾರು ಮಾಡೋರು ಇರಲಿಲ್ಲ. ಹಾಗೆ ಹುಡುಕ್ತಾ ಇರುವಾಗ ಒಂದು ಸಲ ಇದರಲ್ಲಿ ಆಯಿಲ್ ಮಿಲ್ ಫ್ಯಾಕ್ಟ್ರಿ ಅವ್ರ ಹತ್ರನೇ, ಅಂದರೆ ಪ್ರೊಡಕ್ಷನ್ ಮಾಡುವವ್ರ ಹತ್ರನೇ ಕೇಳಿದಾಗ ಅವರು ಒಬ್ಬರು ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು. ಅವರನ್ನು ಕಾಂಟ್ಯಾಕ್ಟ್ ಮಾಡುವಾಗ ಅಂದರೆ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಅವರು ಮಾಹಿತಿ ಕೊಡ್ತಾರೆ ಅಂತ. ಅವರು ಅಂದರೆ ಸತೀಶ್ ಸರ್ ಅಂತ ಒಬ್ಬರು ಇದ್ದಾರೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಇವರ ನಂಬರ್ ಕೊಟ್ಟಾಗ, ಅಂದರೆ ಅದಕ್ಕೆ ಏನೆಲ್ಲ ಬೇಕು ಎಲ್ಲ ಇವರು ಸರಿಯಾಗಿ ಕೊಟ್ಟಾಗ ನನಗೆ ಇದೆಲ್ಲ ಆಗುತ್ತಾ. ಮತ್ತು ಕೆಲವರೆಲ್ಲ ಹೇಳಿದರು, ಅಂದರೆ ಗೌರ್ಮೆಂಟ್ ಸ್ಕೀಮಾ, ಅದು ಯಾರು ಕುಣಿದು ಸಾಯ್ತಾರೆ ಅದಕ್ಕೆ ಅದು ಸಿಗಲ್ಲ ನಿಮಗೆಲ್ಲ, ಅದಕ್ಕೆ ಪ್ರಯತ್ನ ಮಾಡಬೇಡಿ ಅಂತ. ಅಂದರೆ ಸತೀಶ್ ಸರ್ ಒಂದೊಂದೇ ಹೇಳಿದಾಗ ಮತ್ತೆ ಹಾಗೆಯೇ ಸುಮ್ಮನೆ ಇದ್ದೆ. ಮತ್ತೆ ಒಂದು 6 ತಿಂಗಳಾಯಿತು. ಸತೀಶ್ ಸರ್ ಫೋನ್ ಮಾಡಿದರು, ಇಲ್ಲಿ ಮಂಗಳೂರೆಲ್ಲ ಮಾಡ್ತಿದ್ದಾರೆ ಮಾರ್ರೆ, ನಿಮಗೆ ಹಳ್ಳಿಯಲ್ಲೊಂದು ಮಾಡಿ, ನಿಮಗೆ ಇಲ್ಲಿ ಮಾಡಲಿಕ್ಕೆ ಆಗಲ್ವಾ ಹಾಗೆ ಹೇಳಿದಾಗ ಮತ್ತೆ ಪುನಃ ಬ್ಯಾಂಕಿಗೆ ಹೋದೆ. ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಪಾಸ್ಬುಕ್ ಎಲ್ಲ ಮಾಡಿದ ಮೇಲೆ ಮತ್ತೆ ಸ್ಟೇಟ್ ಬ್ಯಾಂಕಲ್ಲಿ ರಾಜೇಶ್ವರಿ ಅಂತ ಒಬ್ಬರು ಇದ್ದರು. ಅವರಿಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇವರೇ ಕೊಟ್ಟರು. ಅವರೇ ಕಾಲ್ ಮಾಡಿ ಏನೆಲ್ಲ ಬೇಕು ಪುನಃ ಫಾಲೋಅಪ್ ಮಾಡಿದರು ನನ್ನನ್ನು. ಅಂದರೆ ಏನೆಲ್ಲ ಬೇಕು ತಂದುಕೊಡಿ, ತಂದುಕೊಡಿ ಅಂತ. ಮತ್ತು ಸತೀಶ್ ಸರ್ ಅಂದರೆ ಏನೆಲ್ಲ ಬೇಕು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಒಂದೊಂದೇ ಹೇಳಿದ್ರು. ನಮಗೆ ಎಲ್ಲ ಹೇಳಿದಾಗ ಅದೆಲ್ಲ ಮಾಡಲಿಕ್ಕೆ ಆಗುತ್ತೆ, ಅದು ಆಗಬೇಕು, ಇದಾಗಬೇಕು, ಪ್ರತಿಯೊಂದು ಆಗಬೇಕಂದ್ರೆ ತುಂಬ ತಲೆನೋವಾಗಿ. ಮತ್ತು ಸತೀಶ್ ಸರ್ ಮೋಟಿವೇಶನ್ ಮಾಡಿದರು, ಮಾಡಿ ಮಾರ್ರೆ ನೀವು ಹಳ್ಳಿಯಲ್ಲಿ ಇದ್ಕೊಂಡು ಇಲ್ಲ ಏನಾದರೂ
ಅಂದರೆ ಅಲ್ಲಿಗೆ ಪ್ರಯೋಜನ ಆಗುತ್ತೆ. ಈ ರೀತಿ ಮಾಡಿ ಗೌರ್ಮೆಂಟ್ ಸ್ಕೀಮು ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ ಅಂತ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳಿ, ಅಂದರೆ ಕೊನೆಗೆ ಒಂದು ಮಾರ್ಚ್ ತಿಂಗಳಲ್ಲಿ, ಲಾಸ್ಟ್ ಇಯರ್ ಮಾರ್ಚ್ ತಿಂಗಳಲ್ಲಿ ಲೋನ್ ಸ್ಯಾಂಕ್ಷನ್ ಆಗಿ ಈಗ 1 ವರ್ಷ ಆಯ್ತು ಅಷ್ಟೇ. ಅಂದರೆ ಕಲ್ಪದರ್ ಆಯಿಲ್ ಮಿಲ್ ಅಂತ ಕೊಯ್ಯೂರು ಬೆಳ್ತಂಗಡಿಯಲ್ಲಿ ಈಗ ಅಂದರೆ ಮಂಗಳೂರಲ್ಲೂ ಸೇಲ್ ಮಾಡ್ತಾ ಇದ್ದೇನೆ ತಂದು, ಚೆನ್ನಾಗಿ ಹೋಗ್ತಾ ಇದೆ. ಅಂದರೆ ಈಗಿನ ಕಾಲದಲ್ಲಿ ಅಂದರೆ ಒಂದು 30 ವರ್ಷಕ್ಕಿಂತ ಈಚೆಗೆ ಚಿಕ್ಕ ಬೀಜಗಳಿಂದ ಎಲ್ಲ ಎಣ್ಣೆ ತಯಾರಿಸಿ ಮಾರ್ಕೆಟಲ್ಲಿ ಅಡ್ವರ್ಟೈಸ್ ಕೊಟ್ಟು ಮಾರಾಟ ಮಾಡ್ತಿದ್ದಾರೆ. ಅದರಿಂದಾಗಿ 30 ವರ್ಷದಿಂದ ಈಚೆ ಮಧುಮೇಹ ಆಗಲಿ ಬೇರೆ ಬೇರೆ ರೋಗಗಳು, ಹೊಸ ರೋಗಗಳು ಹುಟ್ಟಿಕೊಂಡಿದೆ ಡಾಕ್ಟರ್ಗಳ ರಿಸರ್ಚ್ ಪ್ರಕಾರ. ಅಂತಹ ಒಂದು ತಪ್ಪಿಸಬೇಕಾದ್ರೆ ನಾವು ಅಂದರೆ ನ್ಯಾಚುರಲ್ ಆಗಿರುವಂತಹ ಎಣ್ಣೆ ಜಾಸ್ತಿ ಪ್ರಮೋಟ್ ಮಾಡುತ್ತಾ ಎಲ್ಲರ ಆರೋಗ್ಯವನ್ನು ರಕ್ಷಣೆಗೆ ನಾವು ಒಂದು ಸಪೋರ್ಟ್ ಮಾಡಬೇಕು ಅಂತ ನನ್ನ ಉದ್ದೇಶ. ಆದಷ್ಟು ಒಳ್ಳೆಯ ಎಣ್ಣೆ ಸಮಾಜಕ್ಕೆ ತಲುಪಿಸಬೇಕೆಂಬ ಉದ್ದೇಶಕ್ಕಾಗಿ ಕೆಲಸ ಮಾಡ್ತಿದ್ದೇನೆ. ಧನ್ಯವಾದಗಳು ಸರ್. ನಮಸ್ಕಾರ. ಆ್ಯಕ್ಚುಲಿ ನಾನು ಮೊದಲು ಸೌದಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ನಮ್ಮ ಓನರ್ ಇಬ್ರಾಹಿಂ ಅಲ್ಮಾನ ಇದ್ದರು. ಅಲ್ಲಿ ಸಾಧಾರಣ 10ರಿಂದ 12,000 ಸ್ಟಾಫ್ ಇದ್ದರು. ಅವರು ಹೇಳ್ತಿದ್ದರು, ಅವರದ್ದೊಂದು ಮಾತಿದ್ದು ಲೀವ್ ಆ್ಯಂಡ್ ಲೆಟ್ ಲೀವ್. ಅದೇ ರೀತಿ ಇಲ್ಲಿದ್ದು ನಮ್ಮದು ಇವತ್ತಿದ್ದು ಗ್ಯಾದರಿಂಗ್ ನೋಡಿದರೆ ಅದೇ ರಿಫ್ಲೆಕ್ಟ್ ಮಾಡ್ತಿದ್ದೆ, ಲೀವ್ ಆ್ಯಂಡ್ ಲೆಟ್ ಲೀವ್. ಇವತ್ತು ಬೆಳಿಗ್ಗೆ ಒಂದು ಮೇಡಮ್ ಸಿಕ್ಕಿದ್ರು ಇಲ್ಲಿಯೇ, ಈಗ ಅವರೆಲ್ಲ ಹೋದರು. ಅವ್ರ ನಂಬರ್ ತೆಗೊಂಡು ಹೇಳಿದರು, ನಾವು ಹೋಳಿಗೆ ಮಾಡ್ತೇವೆ, ನಿಮ್ಮದು ಎಂಥದ್ದು, ನಮ್ಮದು ಇಡ್ಲಿ ಉಂಟು. ಅವ್ರು ಹೇಳಿದ್ರು, ಓಕೆ ನಿಮ್ಮದು ಇಡ್ಲಿಗೆ ನಾನು ಸಹಾಯ ಮಾಡ್ತೇನೆ, ಮತ್ತು ನಮ್ಮ ಹೋಳಿಗೆಗೆ ನೀವು ಸಹಾಯ ಮಾಡಿ, ಆಯಿತು. ಅದೇ ರೀತಿ ಅದೇ ಮಾತು ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಉಂಟು. ಅದಾಗುವಾಗ ಇಲ್ಲಿ ಸುದ್ದಿ ಮಾಧ್ಯಮದವರು ನೋಡಿದರೆ ಅವರು ನಮ್ಮ ವಸ್ತುಗಳನ್ನು ಮಾರ್ಕೆಟಿಂಗ್ ಮಾಡೋದರಲ್ಲಿ ಮತ್ತು ನಮ್ಮ ಸಂಸ್ಥೆ ಅಭಿವೃದ್ಧಿ ಹೊಂದುವಲ್ಲಿ ಒಂದು ರೀತಿಯ ಕ್ಯಾಟಲಿಸ್ಟ್ ಪಾತ್ರವನ್ನು ವಹಿಸ್ತದೆ. ಅದು ಹೇಗೆ ಅಂತ ಹೇಳಿದರೆ, ನಮ್ಮ ಹೆಟ್ರೋಜೆನಿಯಸ್ ಸೊಸೈಟಿಯಲ್ಲಿ 4 ವಿಧದ ಜನ ಇರ್ತಾರೆ. ಒಂದು, ಅವರಿಗೆ ಈಗ ಎಕ್ಸಾಂಪಲ್ ಕ್ವಾಲಿಟಿ ಸ್ಟಫ್ ಅಂತ ಹೇಳಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರ್ತದೆ, ಅವರಿಗೆ ತಗೊಳ್ಳುವ ಅನುಕೂಲ ಇರ್ತದೆ. ಕೆಲವರು ತಗೊಳ್ತಾರೆ, ಕೆಲವರು ತಗೊಳ್ಳೋದಿಲ್ಲ. ಅದೇ ರೀತಿ ಕೆಲವರಿಗೆ ಅನುಕೂಲ ಇರುವುದಿಲ್ಲ, ಆದರೂ ಸಹ ಕೆಲವರು ಅದರಲ್ಲಿ ತಗೊಳ್ಳೋಕೆ ಆಶಿಸ್ತಾರೆ, ಕೆಲವರು ಆಶಿಸ್ತಾರೆ ಮತ್ತು ಅವರಿಂದ ಆಗೋದಿಲ್ಲ. ಈ ಸುದ್ದಿ ಮಾಧ್ಯಮದವರಿಂದ ಏನಾಗ್ತದೆ ಅಂತ ಹೇಳಿದರೆ, ಯಾರಿಗೆ ಅನುಕೂಲ ಉಂಟು ಮತ್ತು ಯಾರು ತಗೊಳ್ತಾರೆ ಅವರಿಗೆ ಅವರು ನಮ್ಮ ಪ್ರಾಡಕ್ಟನ್ನು ಪರಿಚಯಿಸ್ತಾರೆ, ಇದು ಸಹ ಒಂದು ಪ್ರಾಡಕ್ಟ್ ಉಂಟು, ಇದು ಸಹ ಒಂದು ನೋಡಿ. ಯಾರಿಗೆ ಅನುಕೂಲ ಉಂಟು, ಯಾರು ಉಪಯೋಗಿಸೋದಿಲ್ಲ ಅವರಿಗೆ ಇದರ ಪ್ರೋಸ್ ಆ್ಯಂಡ್ ಕಾನ್ಸನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದರಿಂದ ಅವರಿಗೂ ಸ್ವಲ್ಪ ಆಲೋಚನೆ ಮಾಡಲಿಕ್ಕೆ ಮಜಬೂರು ಆಗ್ತದೆ, ಇದರಿಂದ ಏನೋ ಇರಬೇಕು, ಏನಿದು ನೋಡುವ ಅಂತ. ಅದೇ ರೀತಿ ಯಾರಿಗೆ ಅನುಕೂಲ ಇರುವುದಿಲ್ಲ, ಯಾರು ತಗೊಳ್ಳಿಕ್ಕೆ ಆಶಿಸ್ತಾರೆ, ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಸ್ವಲ್ಪ ನಮ್ಮ ವಾಲ್ಯೂಮನ್ನು ಸಣ್ಣದು ಮಾಡಿ ಸಣ್ಣ ಕ್ವಾಂಟಿಟಿಯಲ್ಲಿ ಸೇಲ್ ಮಾಡಲು ಹಾಗೆ ಮಾಡಿ ಅವರನ್ನು ತಗೊಳ್ಳಿಕ್ಕೆ ಉತ್ತೇಜಿಸ್ತಾರೆ. ಮತ್ತು ಕೆಲವರು ಅನುಕೂಲ ಇದ್ದು ತಗೊಳ್ಳಿಕ್ಕೆ ಆಗೋದಿಲ್ಲ, ಅವರನ್ನು ಸಹ ಅವರು ಯಾವುದೇ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪವಾಗಿ ತಗೊಳ್ಳಿಕ್ಕೆ ಅನುಕೂಲವಾಗುವ ಹಾಗೆ ಅವರಿಗೆ ಆ ಪ್ರಾಡಕ್ಟನ್ನು ಸಣ್ಣ ರೀತಿಯಲ್ಲಿ ಮಾಡೋದು ಅಥವಾ ಬಟ್ ಎನಿ ಹೌ ಅದರ ಉಪಯೋಗ ಮತ್ತು ಪಾಸಿಟಿವ್ ಮತ್ತು ನೆಗೆಟಿವ್ ಪಾಯಿಂಟ್ಸನ್ನು ಅವರು ಎಕ್ಸ್ಪ್ಲೇನ್ ಮಾಡಿ ಅವರಿಂದಾಗಿ ನಮ್ಮದು ಮಾರ್ಕೆಟಿಂಗ್ ಇಂಪ್ರೂವ್ ಆಗಲಿಕ್ಕೆ ಅವರು ಒಳ್ಳೆಯ ರೋಲನ್ನು ಮಾಡ್ತಾರೆ. ನನಗೆ ಏನಾಯ್ತು ಅಂತ ಹೇಳಿದರೆ, ನಾನು ಕೊರೋನಾ ಆದ ನಂತರ ಸೌದಿಯಿಂದ ಇಲ್ಲಿಗೆ ಬಂದದ್ದು. ನಂದು ಮೇಯ್ನ್ ಇಂಟೆನ್ಷನ್ ಇದ್ದು ದೋಸೆ ಬ್ಯಾಟರ್, ಇಡ್ಲಿ ಬ್ಯಾಟರ್ ಮಾಡಬೇಕಂತ. ಅದಕ್ಕೆ ಸರಿಯಾಗಿ ನಾನು ಓಡಾಡುವಾಗ ಮಾಬೇನ್ ಸರ್ ನನಗೆ ಸಿಕ್ಕಿದ್ರು. ಅವರ ಗೈಡೆನ್ಸಲ್ಲಿ ಇವರು ನನಗೆ ಎಲ್ಲ ಅನುಕೂಲ ಮಾಡಿಕೊಟ್ರು. ಅದರ ಸಂಗಡ ಅವರು ಗೈಡ್ ಮಾಡಿದರು ಒಂದು ಕೋಕೋನಟ್ ಆಯಿಲ್ ಸಹ ಮಾಡಲಿಕ್ಕೆ, ವುಡ್ ಪ್ರೆಸ್ ಕೋಕೋನಟ್ ಆಯಿಲ್. ಅಲ್ಲಿ ಏನಾಯ್ತು ಅಂತ ಹೇಳಿದರೆ, ಇಲ್ಲಿ ಬ್ಯಾಟರಿಗೆ ಡಿಮಾಂಡ್ ಇಲ್ಲ. ಮೊದಲು ಮನೆಯಲ್ಲಿ ಬ್ಯಾಟರ್ ಮಾಡ್ತಿರಲಿಲ್ಲ, ಬ್ಯಾಟರ್ ಮನೆಗೆ ಇಟ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದರು. ಈಗ ಬ್ಯಾಟರ್ಸ್ ಇಟ್ಕೊಂಡು ಹೋಗ್ತಿಲ್ಲ, ಅವರಿಗೆ ರೆಡಿಮೇಡ್ ಇಡ್ಲಿ ಬೇಕು. ನಾನು ಬ್ಯಾಟರ್ ಮಾಡಿದ್ದೆ, ಹೆಚ್ಚಿನವರು ತಿಕ್ಕೊಂಡು ಹೋಗಲಿಲ್ಲ, ಅವರಿಗೆ ರೆಡಿಮೇಡ್ ಇಡ್ಲಿ ಬೇಕು. ಈಗ ನಾನು ರೆಡಿಮೇಡ್ ಇಡ್ಲಿ ಮಾಡ್ತಾಯಿದ್ದೇನೆ, ಬಟ್ ಇಟ್ ಕೀಪ್ಸ್ ಮೀ ಆಲ್ವೇಸ್ ಬಿಸಿ, ಫುಲ್ ಟೈಮ್ ಕೆಲಸ ಉಂಟು ಅದರಲ್ಲಿ. ಎರಡನೇ ಪ್ರಾಡಕ್ಟ್ ಕೋಕೋನಟ್ ಆಯಿಲ್, ಅದು ಸಾಧಾರಣ ಆಗ್ತಾ ಉಂಟು, ಬಟ್ ಇನ್ನೂ ಸಹ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೇನೆ. ಸುದ್ದಿ ಮಾಧ್ಯಮದವರು ಅದಕ್ಕೆ ಸಹಾಯ ಮಾಡ್ತಾರೆ ಅಂತ ನಾನು ನಂಬ್ತೇನೆ. ಮತ್ತು ಎಲ್ಲರಿಗೂ ಸಹಕರಿಸೋದಕ್ಕೆ ಥ್ಯಾಂಕ್ಸ್, ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್.
ಮುಂದಿನ ಭಾಗವಾಗಿ ಎಚ್ ಎಂ ಕೃಷ್ಣಕುಮಾರ್ ಸರಿಂದ ಕಾರ್ಯಕ್ರಮದ ಮುಂದಿನ ಭಾಗವನ್ನು. ನಾನು ಕ್ಯಾಂಪ್ಕೋದಲ್ಲಿ 36 ವರ್ಷ ವಿವಿಧ ಸ್ತರಗಳಲ್ಲಿ ಕೆಲಸ ಮಾಡಿ, ಬೇಸಿಕಲಿ ನಾನು ಫುಡ್ ಟೆಕ್ನಾಲಜಿಸ್ಟ್ ಫ್ರಮ್ CFTRI ಮೈಸೂರು, ಭಾರತದ ಪ್ರತಿಷ್ಠಿತ ಆಹಾರ ಸಂಶೋಧನಾಲಯ. ತದನಂತರ ಕ್ಯಾಂಪ್ಕೋದಲ್ಲಿ ವಿವಿಧ ಸ್ತರಗಳಲ್ಲಿ ಕೆಲಸ ಮಾಡಿ ಕಳೆದ ಏಪ್ರಿಲಲ್ಲಿ ವ್ಯವಸ್ಥಾಪಕ ನಿರ್ದೇಶಕನಾಗಿ ನಿವೃತ್ತಿ ಹೊಂದಿದ್ದೇನೆ. ಈ 36 ವರ್ಷಗಳ ಅನುಭವದೊಂದಿಗೆ ನಮ್ಮ ಅರಿವು ಎಂಟರ್ಪ್ರೈಸಸ್ ಅಥವಾ ಸುದ್ದಿ ಸಮೂಹ ಸಂಸ್ಥೆಗಳ ರಿಕ್ವೈರ್ಮೆಂಟಿಗೆ ಅನುಗುಣವಾಗಿ ಅದಕ್ಕಿಂತ ಜಾಸ್ತಿ ನನ್ನಿಂದ ಈ ಆಹಾರ ಕ್ಷೇತ್ರದಲ್ಲಿ ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡ್ಬೋದು ಎಂಬ ನಿಟ್ಟಿನಲ್ಲಿ ಕಳೆದ 3 ತಿಂಗಳಿಂದ ನನ್ನಿಂದ ಆದಷ್ಟು ಪ್ರಯತ್ನವನ್ನು ಅರಿವು ಮಾಹಿತಿ ಕೇಂದ್ರದ ಮೂಲಕ ಸಮಾಜಕ್ಕೆ ಕೊಡ್ತಾ ಇದ್ದೇನೆ. ಬೆಳಗ್ಗೆ ಫಾದರ್ ಹೇಳಿದರು ಕೂಡ, ಫುಡ್ ಮೆಡಿಸಿನ್ ಅಂತೇಳಿ. ನಮ್ಮ ವೇದಗಳಲ್ಲಿ ಕೂಡ ನೀವು ಕೇಳಿರ್ಬೋದು, ಅನ್ನಂ ಬ್ರಹ್ಮ ರಸೋ ವಿಷ್ಣು ಭೋಕ್ತದೇವೋ ಜನಾರ್ದನಂ ಅಂತೇಳಿ. ಅಂದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ಈಗ ನೀವೆಲ್ಲ ಈಗ ಸಣ್ಣದರಲ್ಲಿ ಇರ್ಬೋದು, ದೊಡ್ಡದರಲ್ಲಿ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ಯಾವುದೇ ಸ್ಕೇಲಲ್ಲಿ ಇರ್ಬೋದು, ಒಂದು ಆಹಾರ ಉತ್ಪನ್ನವನ್ನು ಮಾಡ್ತಾ ಇದ್ದೀರಿ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ನೀವು ಹೇಳಿದ್ದೀರಿ ಏನು ಕ್ವಾಲಿಟಿ ಅಂದರೆ ಏನು ಎಲ್ಲ ಬಗ್ಗೆ ನಿಮಗೆ ಹೇಳಿದ್ದೀರಿ ಕೂಡ. ಆದರೆ ಎಲ್ಲರೂ ಕೂಡ, ಪ್ರತಿಯೊಬ್ಬನೂ ಕೂಡ ಮನದಲ್ಲಿ ಇಟ್ಕೊಳ್ಬೇಕಾದ್ದು ಶ್ಲೋಕದಲ್ಲಿ ಹೇಳಿದಾಗೆ ಅನ್ನ ಅಂದರೆ ಬ್ರಹ್ಮ. ಆ ಅನ್ನ ಯಾವುದೇ ರೂಪದಲ್ಲಿ ಇರ್ಬೋದು, ಯಾವುದು ನಾವು ನಮ್ಮ ದೇಹದ ಸದೃಢ ರಚನೆಗೆ ಯಾವುದನ್ನು ನಾವು ಉಪಯೋಗಿಸ್ತೇವೆ ಅದು ಆಹಾರ. ಅದರಲ್ಲಿ ಇರುವಂಥ ರಸ ಅಂದರೆ ವಿಷ್ಣು ಅಂತೇಳಿ ಹೇಳ್ತಾರೆ. ಹೊಯ್ಗೆ ಇಂಟೀರಿಯರ್ ಡಿಸೈನ್ಸ್, ಸ್ಟ್ರಕ್ಚರ್ಸ್ ಎಲ್ಲ ಸೇರಿ ಆದ್ರೇ ಒಂದು ಸುಂದರವಾದ ಮಹಲನ್ನು ಕಟ್ಟಲಿಕ್ಕೆ ಆಗ್ತದೆ, ಒಂದು ಪ್ಯಾಲೇಸನ್ನು ಅಥವಾ ಮನೆಯನ್ನು ಕಟ್ಟಲಿಕ್ಕೆ ಆಗುತ್ತೆ. ಅದೇ ರೀತಿ ನಮ್ಮ ದೇಹ ರಚನೆಗೆ ಕೂಡ ಒಂದು ಸದೃಢ ದೇಹ, ಆರೋಗ್ಯಕರ ಶರೀರ ಆಗಬೇಕಿದ್ರೆ ಆ ಮಹಲಿನ ಹಾಗೆ ಅದಕ್ಕೆ ಪೂರಕವಾದ ಅಂಶಗಳು ಹೋದ್ರೇ ನಮ್ಮ ದೇಹ ಕೂಡ ಸದೃಢವಾಗಿರ್ಬೋದು. ಈಗಾಗಲೇ ಕೆಲವರು ಹೇಳಿದರು ಕೂಡ ಹಾವಳಿ, ಕಲಬೆರಕೆ ಹಾವಳಿ ಬಗ್ಗೆ. ಆಯಿಲ್ ಇಂಡಸ್ಟ್ರಿಯಲ್ಲಿ ಏನಾಗ್ತದೆ, ಉಳಿದ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ, ಯಾಕೆಂತೇಳಿದರೆ ಪ್ರತಿಯೊಬ್ಬನಿಗೂ ಕೂಡ ಹಣದ ಲಾಲಸೆ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಈ ಒಂದು ಆಹಾರ ಕ್ಷೇತ್ರ ಭಾರತದಲ್ಲಿ ಎಷ್ಟು ವೇಗದಲ್ಲಿ ದಾಪುಗಾಲು ಹಾಕ್ತಾ ಇದೆ ಅಂತ ಹೇಳಿದರೆ, ಪ್ರತಿ ವರ್ಷ ಸಾಧಾರಣ 10%, 8ರಿಂದ 10% ಗ್ರೋತ್ ಕಾಣ್ಬೋದು ವಿವಿಧ ಆಹಾರ ಸೇವನೆಯಲ್ಲಿ ಅಥವಾ ಆಹಾರ ಇಂಡಸ್ಟ್ರಿಯಲ್ಲಿ. ನಮ್ಮ GDPಗೆ ಕೂಡ ಉತ್ತಮ ಕೊಡುಗೆಯನ್ನು ಈ ಆಹಾರ ಉತ್ಪಾದನಾ ಕ್ಷೇತ್ರ ಕೊಡ್ತಾ ಇದೆ. ಮೋರ್ ದೆನ್ 14ರಿಂದ 15%ನಷ್ಟು ಇದರ ಕೊಡುಗೆ ಇದೆ. ಆ ಒಂದು ಇಕನಾಮಿ ಆ್ಯಂಗ್ಲಿಂದ ನೋಡುವಾಗ ಕೂಡ ನಿಮಗೆ ಗೊತ್ತಿರ್ಬೋದು ಹಾವಳಿ ಎಷ್ಟಿರ್ಬೋದು, ಉಳಿದವರ ದಾಳಿ ಎಷ್ಟಿರ್ಬೋದು ಎಲ್ಲ ಗೊತ್ತಿದೆ. ಆವಾಗ ನಮ್ಮಂಥ ನಿಮ್ಮಂಥ ಸಣ್ಣ ಉದ್ದಿಮೆದಾರರು ಏನಾಗಬಹುದು, ಅದರ ಪರಿಸ್ಥಿತಿ ಏನಿರ್ಬೋದು, ಹೇಗೆ ನಡೆಸುವುದು ಎಂಬುದರ ಬಗ್ಗೆ ತುಂಬ ಗಂಭೀರವಾದ ವಿಷಯ, ಚಿಂತನೆ ಮಾಡಬೇಕಾದ ವಿಷಯ ಕೂಡ. ನಮ್ಮ ಅರಿವು ಕೇಂದ್ರದ ಮುಖಾಂತರ ಕೂಡ ಏನು ನಾವು ಇದರ ಬಗ್ಗೆ ಆಲೋಚನೆ ಮಾಡಿದಂದರೆ, ಏನು ನಾವು ಅರಿವಲ್ಲಿ ಇಡ್ತಿದ್ದೇವೋ ಅದು ಒಂದು ಉತ್ತಮವಾದ ಗುಣಮಟ್ಟ ಅಂತೇಳಿದರೆ ನಾನು ಇಲ್ಲಿ ಅದರ ರುಚಿ, ಅದರ ಆಕಾರ ಇದರ ಬಗ್ಗೆ ಹೇಳ್ತಾ ಇಲ್ಲ, ಅದು ಸುರಕ್ಷತೆಯ ಬಗ್ಗೆ ನಾನು ಫಸ್ಟಿಗೆ ಆದ್ಯತೆ ಕೊಡ್ತಾ ಇದ್ದೇನೆ. ಯಾಕೆಂದರೆ ನಾನು ಬೇಸಿಕಲಿ ಫುಡ್ ಸೇಫ್ಟಿ ಚಾಂಪಿಯನ್. ನಾನೇ ಸ್ವತಃ ಹೇಳ್ಕೊಳ್ತೇನೆ, ಫುಡ್ ಸೇಫ್ಟಿಗೆ ನಾನು ಕೊಟ್ಟಷ್ಟು ರೆಸ್ಪೆಕ್ಟ್ ಕ್ವಾಲಿಟಿಗೆ ಕೊಡೋದಿಲ್ಲ. ಯಾಕೆಂದರೆ ನಾನು ಮಾಡ್ತಾ ಇರುವಂಥ ಆಹಾರ ನನ್ನ ಮಗು ತಿನ್ಬೋದು ನಾಳೆ. ಅಂದರೆ ನಾವು ಕಸ್ಟಮರ್ ಅಂತ ಹೇಳ್ತೇವೆ, ಯಾರು ಕಸ್ಟಮರ್? ಗ್ರಾಹಕ ಹೊರ ಜಗತ್ತಿನವಲ್ಲ. ನಾಳೆ ನನ್ನ ಮಗುವೇ ತಿನ್ಬೋದು. ಈಗ ನೀವು ಮಾಡಿದ್ದು ಫಿಶ್ ಅಲ್ವಾ, ಚಟ್ನಿ, ಪಿಕಲ್, ನೀವು ಮಾಡಿದ ಜ್ಯೂಸ್ ನಾಳೆ ನಿಮ್ಮ ಮಗುವೆ ಕುಡಿದು ಡಯರಿ ಆದರೆ ಏನಾಗ್ಬೋದು? ಆ ಒಂದು ಯೋಚನೆಯನ್ನು ನಾವು ಯಾವಾಗಲೂ ಸದಾ ತಲೆಯಲ್ಲಿ ಇಟ್ಕೊಳ್ಬೇಕು. ಅಂದರೆ ಗ್ರಾಹಕ ಅಂದರೆ ಹಣಕ್ಕೋಸ್ಕರ ಕೊಡುವುದಲ್ಲ, ಹೊರಗಿನವ ಅಲ್ಲ. ನಮ್ಮ
ಮಗು ಇರ್ಬೋದು, ತಂಗಿ ಮಗ ಇರ್ಬೋದು, ಅಣ್ಣನ ಮಗ ಇರ್ಬೋದು, ಅಥವಾ ಸ್ವತಃ ನೀವೇ ಇರ್ಬೋದು. ನಾನು ಹೇಳಿದೆ ಬ್ರಹ್ಮ ನೀವೇ ಇರ್ಬೋದು. ಬ್ರಹ್ಮನಿಗೆ ನಾವು ಅಂಥ ಆಹಾರವನ್ನು ಕೊಡ್ತೇವಾ? ದೇವರಿಗೆ ಕೊಡಲಿಕ್ಕೆ ಹೋಗ್ತೇವಾ? ಇಲ್ಲ ಅಲ್ವಾ? ಸೊ ನಮ್ಮ ಜಠರಾಗ್ನಿಗೆ, ಆ ಬ್ರಹ್ಮನಿಗೆ ನಾವು ಕೊಡುವ ಆಹಾರ ಕೂಡ ಸೂಕ್ತವಾದ ಪವಿತ್ರವಾದದ್ದಿರಬೇಕಲ್ವಾ? ಸೊ ಅದನ್ನು ಯಾವುದೇ ಸ್ಕೇಲಲ್ಲಿ ಮಾಡಿದರೂ ಕೂಡ ಅದನ್ನು ಗಮನದಲ್ಲಿಟ್ಟುಕೊಂಡು ನಾವು ಮುನ್ನಡೆಯುವುದು ಅತಿ ಅವಶ್ಯಕ. ಅದು ಇಕನಾಮಿಕ್ಸ್ ಬೇರೆ, ಇದು ಒಂದು ಸ್ವಲ್ಪ ಬೇರೆ. ಖಂಡಿತವಾಗಿಯೂ ಕೂಡ ಇಷ್ಟೇ ನಾನು ಹೇಳುವಾಗ ಹಾಗಾದರೆ ನಾವು ಅರ್ನ್ ಮಾಡೋದು ಹೇಗೆ ಎಂಬುದರ ಬಗ್ಗೆ ನಿಮಗೆ ಚಿಂತನೆ ಆಗ್ಬೋದು. ಇವರು ಹೇಳಲಿಕ್ಕೆ ಸುಲಭ, ಹಾಗಾದರೆ ನಾನು ಏನು ಇದರಿಂದ ಇಷ್ಟೆಲ್ಲ ಮಾಡಿ ಸಾಧಿಸುವುದು ಹೇಗೆ ಎಂಬುದರ ಬಗ್ಗೆ ಸಹಜವಾಗಿ ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ಬೋದು, ಒಂದು ಬರುವಂಥ ಮೂಡುವಂಥ ಪ್ರಶ್ನೆ ಕೂಡ. ಸೊ ಅದಕ್ಕೋಸ್ಕರನೇ ನಾನು ಜಾಸ್ತಿ ಇದರ ಬಗ್ಗೆ ಸಿಸ್ಟಮ್ನ ಬಗ್ಗೆ ಹೇಳೋದಿಲ್ಲ. ಇವತ್ತು ಸ್ವಲ್ಪ ಟೈಮ್ ಕನ್ಸ್ಟೆಂಟ್ ಕೂಡ ಇದೆ. ನಮಗೆ ಈಗ ಒಬ್ಬರು ಹೇಳಿದರು, ನನ್ನ ಕೆಲಸ ಬಗ್ಗೆ ನನಗೆ ಎಲ್ಲ ಗೊತ್ತಿದೆ, ಕ್ವಾಲಿಟಿ ಮೈಂಟೈನ್ ಮಾಡಬೇಕು. ಇನ್ನೊಬ್ಬರು ಹೇಳಿದರು, ಕ್ವಾಲಿಟಿ ಮೈಂಟೈನ್ ಮಾಡಿದರೆ ಗ್ರಾಹಕ ಬರ್ತಾರೆ. ಎಲ್ಲ ಕರೆಕ್ಟಾಗಿ ಹೇಳಿದೆ. ಕ್ವಾಲಿಟಿಯನ್ನು ನೀವು ಹೇಗೆ ಡಿಫೈನ್ ಮಾಡ್ತೀರಾ? ಎಲ್ಲ ಗುಣಮಟ್ಟ ಕ್ವಾಲಿಟಿ ಅಂದರೆ ನಾನಲ್ಲಿ ನೋಟ್ ಮಾಡ್ತಾ ಇದ್ದೆ ಮೊಬೈಲಲ್ಲಿ. ಎಲ್ಲರ ಬಾಯಲ್ಲಿಯೂ ಕ್ವಾಲಿಟಿ ಅಂತೇಳಿ ಬಂತು. ನಂದು ಕ್ವಾಲಿಟಿ ಅಂತೇಳಿ. ಕ್ವಾಲಿಟಿಯನ್ನು ನೀವು ಹೇಗೆ ಡಿಫೈನ್ ಮಾಡ್ತೀರಾ? ನಿಮ್ಮ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅಂತೇಳಿ ಒಂದು ಗಾದೆ ಇದೆ ಅಲ್ವಾ? ನಿಮ್ಮ ಪರಿಮಿತಿಯೊಳಗೆ ಅದನ್ನು ಹೇಗೆ ನೀವು ಡಿಫೈನ್ ಮಾಡ್ತೀರಾ? ನಾವು ಈಗ ಒಂದು ಇಂಡಸ್ಟ್ರಿ ಯಾವುದೇ ಇರ್ಬೋದು, ಯಾವ ಸ್ಕೇಲಲ್ಲಿ ಇರ್ಬೋದು, ದೊಡ್ಡದಿರ್ಬೋದು, ಸಣ್ಣದಿರ್ಬೋದು, ಆದರೆ ಅಟ್ ದ ಎಂಡ್ ಆಫ್ ದ ಡೇ ನಮಗೆ ಏನಾದರೂ ಉಳಿಬೇಕು, 10 ಪೈಸೆ ಇಲ್ವಾ? ಇಲ್ಲ ಇದ್ರೆ 100 ರೂಪಾಯಿ ಖರ್ಚು ಮಾಡಿ ಅದನ್ನು 90 ರೂಪಾಯಿ ಮಾರಲಿಕ್ಕೆ ಆಗ್ತದಾ? ಆಗೋದಿಲ್ಲ ಅಲ್ವಾ? ಮಾಡಿದರೆ ಅದು ಬಿಸ್ನೆಸ್ಸಾ? ಅಲ್ಲ, ಖಂಡಿತ ಅಲ್ಲ. ಸೊ ಆದ್ದರಿಂದ ಕ್ವಾಲಿಟಿ ಅಂದರೆ ಆ ಒಂದು ಗುಣಮಟ್ಟ ಅಥವಾ ಆಟ್ರಿಬ್ಯೂಟ್ ಅಂತ ಹೇಳ್ತೇವೆ, ವಿಚ್ ಸ್ಯಾಟಿಸ್ಫೈಸ್ ದ ಕಸ್ಟಮರ್, ಗ್ರಾಹಕ, at the lowest cost to the producer. ನೀವು ಆ ಲೋವೆಸ್ಟ್ ಕಾಸ್ಟ್ ಟು ದ ಪ್ರೊಡ್ಯೂಸರನ್ನು ಹೇಗೆ ನೀವು ಹದ್ದು ಬಸ್ಸಿನಲ್ಲಿ ಇಡುವುದು ಎಂಬುದು ನಿಮ್ಮ ಚಾಣಕ್ಷತನ. ಅದು ಹೊರಗಿನವರು ಬರಲ್ಲ, ಗ್ರಾಹಕ ಬರಲ್ಲ. ಆ ಚಾಣಕ್ಷತನ ನಿಮ್ಮ ಹತ್ರ ಇರಬೇಕು. ಗುಣಮಟ್ಟ ಕಾಯ್ದುಕೊಳ್ಬೇಕು. ಆ ಗುಣಮಟ್ಟ ಕಸ್ಟಮರನ್ನು ಸ್ಯಾಟಿಸ್ಫೈ ಮಾಡಬೇಕು, ಗ್ರಾಹಕ ವರ್ಗವನ್ನು ಸ್ಯಾಟಿಸ್ಫೈ ಮಾಡಬೇಕು. ಇಷ್ಟೇ. ಅಂದರೆ ಏನು ಮಾಡಬೇಕು, ನಿಮ್ಮ ಕೈಯಲ್ಲಿ ಏನಿದೆ ಅದನ್ನು ನೀವು ಹೇಗೆ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು, ಆ ಮುಖೇನ ಗ್ರಾಹಕರನ್ನು ಹೇಗೆ ಸಂತೃಪ್ತಿ ಪಡಿಸ್ಬೋದು. ಈಗ ನೀವು ಜ್ಯೂಸ್ ಮಾಡ್ತಾ ಇದ್ದೀರಾ, ಫಿಶ್ ಮಾಡ್ತಾ ಇದ್ದೀರಾ, ಮನೆಯಲ್ಲಿ ಸಾಂಬಾರು ಮಾಡ್ತಾ ಇದ್ದೀರಾ. ನಾನು ಸ್ಕೇಲಿಗೆ ಹೋಗಲ್ಲ, ಕಮರ್ಷಿಯಲ್ ಸ್ಕೇಲಿಗೆ. ಒಂದು ಸಿಂಪಲ್ ವೆಜಿಟೇಬಲ್ ಪಲಾವ್ ಮಾಡ್ತೀರಾ, ಹೇಗೆ ನೀವು ನಿಮ್ಮ ಪ್ರೊಡಕ್ಷನನ್ನು ಸ್ಟಾರ್ಟ್ ಮಾಡ್ತೀರಿ? ಬೆಳಗ್ಗೆ ಅಡಿಗೆ ಮನೆಯಲ್ಲಿ ಪಲಾವ್ ಮಾಡ್ತೀರಿ ಅಂತೇಳಿ ಒಂದು ಜಸ್ಟ್ ಹೇಳಿ ಅಂತೆ, ಒಂದು ಲೆಟ್ ಇಟ್ ಬಿ ಇಂಟ್ರಾಕ್ಷನ್. ಹೌದು, ಒಂದು ಪ್ಲ್ಯಾನಿಂಗ್ ಆಯಿತು ನಿಮ್ಮದೊಂದು ಪ್ಲ್ಯಾನಿಂಗ್ ಅಂತ ತಗೊಂಡೆ. ಮತ್ತೆ ಏನೆಲ್ಲ ಐಟಮ್ ಬೇಕು ಅಂತೇಳಿ ಆಯಿತು. ಮತ್ತೆ ಒಂದು ಅದು ಕೂಡ ಪ್ಲ್ಯಾನಿಂಗ್ಗೆ ಹೋಯಿತು. ಮತ್ತೆ ಅದು ಟೈಮಿಂಗ್ ನೀವು ಅಗೇನ್ ಸೀದಾ ಶೆಡ್ಯೂಲ್ಗೆ ಹೋದ್ರಿ, ಸಪ್ಲೈ ಶೆಡ್ಯೂಲಿಗೆ ಹೋದ್ರಿ, ಇರಲಿ. ಹಾಂ ಅಲ್ವಾ? ಪ್ರತಿಯೊಂದು ಕೂಡ. ಈಗ ನಾನು ಕೂಡ ನಿನ್ನೆ ಒಂದು ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ವೆಸಲ್ ಇದೆ, ಅದನ್ನು ತೊಳೆಯದೇ ಸೀದಾ ಇಟ್ಟರೆ ಅಥವಾ ಕಣ್ಣು ನೋಡದೆ ಸೀದಾ ಇಟ್ಟರೆ ಅದರೊಳಗಡೆ ಜಿರಳೆ ಇದ್ದರೆ, ಅಲ್ಲ ಹೇಳಿದ್ದು ನಾನು, ಸಿಂಪಲ್, ಕಣ್ಣಿಗೆ ಕಾಣೋದು ಅಥವಾ ಹೇಳಲಿಕ್ಕೆ ಕೇಳಲಿಕ್ಕೆ ಸುಲಭ. ಎಲ್ಲಿಯಾದರೂ ಜಿರಳೆ ಹಲ್ಲಿ ಇದ್ದರೆ ಏನಾಗ್ಬೋದು ಅಲ್ವಾ? ಅಂದರೆ ಸಿಂಪಲ್, ಒಂದು ಸಣ್ಣ ಮಿಸ್ಟೇಕ್, ನಿಮ್ಮ ವಿಜುವಲ್ ಇನ್ಸ್ಪೆಕ್ಷನ್ ಮಾಡದೆ ಹೊಲ್ದಿದ್ದೀರಿ, ಎಲ್ಲ ಮಾಡಿದ್ದೀರಿ, ವಿಜುವಲ್ ಇನ್ಸ್ಪೆಕ್ಷನ್ ತಪ್ಪಿದೆ, ಅದರಿಂದಾಗಿ ಆದ ಅನಾಹುತ 2 kg ಮಾಡಿದರೆ 2 kg ಪಲಾವ್ ವೇಸ್ಟ್. ಕಾಸ್ಟ್ ಎಲ್ಲಿಂದ ಹೋಯಿತು? ನಿಮ್ಮ ಪಾಕೆಟಿಂದ ತಾನೇ ಅಲ್ವಾ? ಅದಕ್ಕೇನು ಹಾಕಿದ ಶ್ರಮ, ಹಣ
ಎಲ್ಲ ವ್ಯರ್ಥ ಆಯಿತು. ಕಸ್ಟಮರಿಗೆ ಹೋಗಲಿಲ್ಲ ಅಂತೇಳಿ ಇಟ್ಕೊಳ್ಳುವ. ಒಂದು ಇದನ್ನೇ ನಾವು ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ ಅದರಲ್ಲಿ ಈ ರೀತಿ ತಗೊಳ್ತೇವೆ. ನೀವು ಸಣ್ಣ ಸ್ಕೇಲಲ್ಲಿ ಮಾಡ್ತಾ ಇರ್ಬೋದು, ದೊಡ್ಡ ಸ್ಕೇಲಲ್ಲಿ ಮಾಡ್ತಾ ಇರ್ಬೋದು. ಈಗ ಬೆಳಗ್ಗೆ ಯಾರೇ ಹೇಳಿದರು 4 ಸ್ಟ್ಯಾಕ್ ಅಂತೇಳಿ ಕಂಪಲ್ಸರಿಯಾಗಿ ಆಗಬೇಕು ಅಂತೇಳಿ ಹೇಳಿದರು. ಈಗ ಸರ್ ಡಾಕ್ಟ್ರು ಹೇಳಿದರು ಸರ್ಟಿಫಿಕೇಟ್ ಇದ್ದರೆ ಆಯಿತು. ಇನ್ನು ಅದು ಅಲ್ಲ, ಅದರೊಟ್ಟಿಗೆ ಆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕೂಡ ಕಂಪಲ್ಸರಿಯಾಗಿ ಆಗಬೇಕು. ಇವನ್ ಹೋಟೆಲ್ ಇಂಡಸ್ಟ್ರಿ, ಕ್ಯಾಟ್ರಿಂಗ್ ಇಂಡಸ್ಟ್ರಿ, ಯಾವ ಇಂಡಸ್ಟ್ರಿ ಮಾಡಬೇಕಿದ್ರೂ ಕೂಡ ಅದು ಮಸ್ಟ್ ಅಂತೇಳಿ. ಅಂದರೆ ಯಾಕೆ ಅಂತ ಹೇಳಿದರೆ ನಿಮಗೆ ಇದರ ಬಗ್ಗೆ ಒಂದು ಗಹನವಾದಂತಹ ಒಂದು ವಿಚಾರ ಗೊತ್ತಿರಬೇಕು. ಅಂದರೆ ಯಾವುದೇ ಒಂದು ಇನ್ಪುಟ್ ಮೆಟೀರಿಯಲ್, ಅದು ಪಲಾವಿಗೆ ಬೇಕಾದ ಇನ್ಪುಟ್ ಮೆಟೀರಿಯಲಿಂದ ಹಿಡಿದು ಕಸ್ಟಮರಿಗೆ ಹೋಗುವವರೆಗೆ ಏನೆಲ್ಲ ವಿಷಯಗಳಿರ್ತದೆ, ಮೆಷಿನ್, ಮೆಟೀರಿಯಲ್ಸ್, ಮೆಥಡ್ಸ್, ಅಲ್ಟಿಮೇಟ್ಲಿ ಬೆಳಗ್ಗೆ ಯಾರೋ ಹೇಳಿದರು ಪೀಪಲ್ ಅಂತೇಳಿ. ನಾನು ಇಲ್ಲೇ ಇದ್ದರೆ ಅವರು ಮಾಡಲಿಕ್ಕಿಲ್ಲ. ಬ್ರೆಡ್ಡಿನವರು ಇಲ್ಲಲ್ಲ, ಈಗ ಚಿತ್ತರಂಜನ್ ಅಲ್ವಾ, ಬೀನಾ ಬೇಕರಿ. ಪೀಪಲ್, ಮೆಷರ್ಮೆಂಟ್ಸ್, ಶಿಫ್ಟ್ ಟು ಕಸ್ಟಮರ್ಸ್, ಇಲ್ಲಿಯವರೆಗೆ ಒಂದು ಇದಾಯಿತು. ಆಗ ಅವರು ಹೇಳಿದಾಗೆ ಒಂದು ರೀತಿ ಅವರ ರೀತಿಯಲ್ಲಿ ಕರೆಕ್ಟ್, ನನ್ನ ರೀತಿಯಲ್ಲಿ ಅದು ತಪ್ಪು. ಯಾಕೆಂದರೆ ಅಲ್ಲಿ SOP ಸ್ಟ್ಯಾಂಡರ್ಡ್ ಪ್ರೋಸೆಸ್ ಈಸ್ ಮಿಸ್ಸಿಂಗ್. ಜನ ಮಿಸ್ಸಿಂಗ್ ಅಲ್ಲ, ಓನರ್ ಮಿಸ್ಸಿಂಗ್ ಅಲ್ಲ. ಅಂದರೆ ಇಲ್ಲಿ ಒಂದು ಸಕ್ಸೆಷನ್ ಪ್ಲ್ಯಾನ್ ಕೂಡ ಬೇಕು. ಇವತ್ತು ಜನ ಬಿಟ್ಟರು, ನಾಳೆ ನಾನೇ ಇಲ್ಲ ಅಂತಾದರೆ ಇಂಡಸ್ಟ್ರಿ ಕಂಟಿನ್ಯೂ ಆಗಬೇಕಲ್ವಾ ಮಕ್ಕಳಿಗೆ. ಅಂದರೆ ನಾವು ಯಾವಾಗಲೂ ರಿಸ್ಕ್ ಮ್ಯಾನೇಜ್ಮೆಂಟ್ ತಗೊಳ್ಳುವಾಗ ಇಂಡಿವಿಜುವಲ್ದು ಮಾತ್ರ ಅಲ್ಲ, ನಾನು ಆ ಹೊತ್ತಿಗೆ ಅದು ಎಗ್ರಿ ಆದೆ ನಾನು. ಆದರೆ ನಿಮ್ಮ ಹತ್ರ ಒಂದು ಸ್ಟ್ಯಾಂಡರ್ಡ್ ಪ್ರೋಸೆಸ್ ಈಸ್ ಮಿಸ್ಸಿಂಗ್. ಪಲಾವ್ ಮಾಡಬೇಕಿದ್ರೆ ಒಂದು ರಿಟರ್ನ್ ಡೌನ್ ಪ್ರೊಸೀಜರ್ ಟೈಪು. ಈಗ ನಿಮ್ಮ ಹತ್ರ ಈಗ ಎಷ್ಟೋ ನಿಮಗೆ ಗೊತ್ತಿದೆ. ಯಾಕೆ ಅಂತ ಹೇಳಿದರೆ ಅಜ್ಜಿ ಹಾಕಿದ ಉಪ್ಪಿನಕಾಯಿ, ಹಿಂದಿನ ಅಜ್ಜಿದ್ದು, ಈಗ ಆ ರುಚಿ ಉಂಟಾ? ಯಾವುದೇ ಉಪ್ಪಿನಕಾಯಲ್ಲಿ ಯಾರ್ದು ತಪ್ಪು? ಅಜ್ಜಿದ್ದ? ಮತ್ತು ಮೊಮ್ಮಕ್ಕಳದಲ್ಲ, ಅಜ್ಜಿದ್ದು ತಪ್ಪು. ಯಾಕೆಂದರೆ ಅವರು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಬರೆದಿಡಲಿಲ್ಲ, ಸೊಸೆಗೆ ತಿಳಿಸಲಿಲ್ಲ. ತಪ್ಪು ಅಜ್ಜಿದ್ದು, ಸೊಸೆದ್ದಲ್ಲ, ನನ್ನದಲ್ಲ. ಈಗ ನಾನು ಹುಡುಕ್ತಾ ಇದ್ದೇನೆ, ಹೋದಲ್ಲಿ ಹುಡುಕ್ತಾ ಇದ್ದೇನೆ ಆ ಉಪ್ಪಿನಕಾಯಿ ಎಲ್ಲಿದೆ. ಅಂದರೆ ದಟ್ ಈಸ್ ದ ಸ್ಟ್ರೆಂತ್. ಇಂಡಿಯನ್ ಫುಡ್ ಕಲ್ಚರ್ ಇದ್ದು ಸ್ಟ್ರೆಂತ್. ಅದನ್ನೇ ಹೇಗೆ ನಿಮ್ಮಂಥವರು ಯಾರಾದರೂ ಮಾಡುವವರಿದ್ದರೆ ವಿದೌಟ್ ಪ್ರಿಸರ್ವೇಟಿವ್, ಎಷ್ಟು 5 ವರ್ಷ ಇಟ್ಟರು ಅದು ಹಾಳಾಗ್ತಾ ಇರಲಿಲ್ಲ. ಸೊಸೆ ಹಾಕಿದರೆ 1 ವರ್ಷನೂ ನಿಲ್ಲಲ್ಲ. ಈಗ ಅಲ್ಲ, ಯಾರು ತಪ್ಪು ತಿಳ್ಕೊಳ್ಬೇಡಿ. ಅಲ್ಲ, ಇಂಟ್ರೆಸ್ಟ್ ಇಲ್ಲ ಇದ್ರೆ ತೊಂದರೆ ಇಲ್ಲ. ಬೈಬಲ್ ಹೇಗೆ ಇದೆ, ಭಗವದ್ಗೀತೆ ಹೇಗೆ ಇದೆ, ವರ್ಷಾನುಗಟ್ಟಲೆ ಸಂವತ್ಸರ ಹಿಂದಿನ ಭಗವದ್ಗೀತೆ ಇವತ್ತು ಕೂಡ ಪ್ರಸ್ತುತವಾಗಿದೆ. ಯಾಕೆ? ಡಾಕ್ಯುಮೆಂಟೆಡ್. ಬೈಬಲ್ ಡಾಕ್ಯುಮೆಂಟೆಡ್, ಕುರಾನ್ ಡಾಕ್ಯುಮೆಂಟೆಡ್. ಇಲ್ಲಿ ಯಾಕಿಲ್ಲ? ಫಾಲೋ ಆಗೋದಿಲ್ವಾ? ಸೊ ಆ ಒಂದು ಡಾಕ್ಯುಮೆಂಟೇಷನ್ ಭಾರಿ ಇಂಪಾರ್ಟೆಂಟ್. ಪ್ರತಿಯೊಂದು ಸಣ್ಣ ಸ್ಕೇಲಲ್ಲಿ ಮಾಡಿದ್ರು ಇಂಪಾರ್ಟೆಂಟ್, ದೊಡ್ಡ ಸ್ಕೇಲಲ್ಲಿ ಮಾಡಿದ್ರು ಇಂಪಾರ್ಟೆಂಟ್. ಈಗ ವೇರಿಯೇಷನ್ ಬರ್ತದೆ. ಈಗ ಕೆಲವರು ಹೇಳಿದರು ವೇರಿಯನ್ಸ್, ಅವನು ಮಾಡಿದರೆ ಸರಿ ಬರಲ್ಲ, ಇವರು ಮಾಡಿದರೆ ಸರಿ ಬರಲ್ಲ. ಅದು ವೇರಿಯನ್ಸ್ ಫ್ಯಾಕ್ಟರ್. ಅಂದರೆ ಒಂದು ಸ್ಟ್ಯಾಂಡರ್ಡ್ ಮಾನದಂಡ ಇಲ್ಲದೆ ಅದೇ ಈ 4 ಸ್ಟ್ಯಾಕ್ ಇರ್ಬೋದು, ಈ Z ಇರ್ಬೋದು ಹೇಳೋದು. ಅಂದರೆ ಇದರ ಉದ್ದೇಶ ಕೂಡ ಇಷ್ಟೆಲ್ಲ PM ಲೋನ್ ಯೋಜನೆಯಲ್ಲಿ ಸಣ್ಣ ಇಂಡಸ್ಟ್ರಿಯಿಂದ ಹಿಡಿದು ಉದ್ದಿಮೆ ಸ್ಟಾರ್ಟ್ ಮಾಡಲಿಕ್ಕೆ ಸಹಾಯ ಕೊಡ್ತಾ ಇದೆ. ಆದರೆ ಅದು ಸಸ್ಟೈನ್ ಹೇಗೆ ಆಗೋದು? ಸಹಾಯ ಕೊಟ್ಟರೆ, ಲೋನ್ ಕೊಟ್ಟರೆ ಆಯಿತು, ಸ್ಟಾರ್ಟ್ ಮಾಡಿ ಆಯಿತು. ಸ್ಟಾರ್ಟ್ ಮಾಡಿ ಅದು ಮುಗಿಯುವವರೆಗೆ ಒಳ್ಳೆ ಮಾರ್ಕೆಟ್ ಆಯಿತು, ಎಲ್ಲ ಆಯಿತು. ಆದರೆ ಮುಂದಕ್ಕೆ ಅದನ್ನು ಇನ್ನೂ ಬಲಿಷ್ಠವಾಗಿ ಹೇಗೆ ರೂಪಿಸಬೇಕು? ಆ ರೂಪಿಸಬೇಕಿದ್ರೆ ಈ ಸ್ಟ್ಯಾಂಡರ್ಡ್ಸ್ ಒಳಗಡೆ ಹೋಗಬೇಕು, ಕಲ್ಚರಲ್ಲಿ ಬರಬೇಕು. ಈಗ ಸರ್ ಲೋನ್ ತೆಗೆಸಿ ಕೊಡ್ತಾರೆ, ಸ್ಟಾರ್ಟಪ್ ಆಗುತ್ತೆ, ಎಲ್ಲ ಆಗುತ್ತೆ, ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ಅದು ಇನ್ನೂ ಉತ್ತಮವಾಗಿ ಮಾರುಕಟ್ಟೆಯಲ್ಲಿ ತನ್ನ ಕಾಲಲ್ಲಿ ನಿಲ್ಲಬೇಕಿದ್ರೆ ಏನಾಗಬೇಕು, ಅದರ ಬಗ್ಗೆ ಚಿಂತನೆ ಅತಿ ಅಗತ್ಯ. ಅದು ನಾವು ಈ ಸ್ಟಾರ್ಟಪ್ನವರ ಅತಿ ಇಂಪಾರ್ಟೆಂಟ್, ಪ್ರಾಮುಖ್ಯವಾದ ವಿಚಾರ ನಾವು ತಲೆಯಲ್ಲಿ ಇಟ್ಕೊಳ್ಬೇಕಾದ್ದು. ಈಗಲೇ ಪ್ರಾಥಮಿಕ ಹಂತದಲ್ಲೇ. ಈಗ ಯಾರೋ ಹೇಳಿದರು ಫಸ್ಟಿಗೆ ನಾನು ಟ್ರಾನ್ಸ್ಪರೆಂಟ್ ಪೌಚಲ್ಲಿ ಹಾಕ್ತಾಯಿದ್ದೆ, ತದನಂತರ ಸಿಲ್ವರ್ ಪೌಚಿಗೆ ಹೋದೆ ಅಲ್ವಾ, ಯಾರು ಮಸಾಲ ಪೌಡ್ರು ಮೇಡಮ್ ಹೇಳಿದ್ದು ಅಲ್ವಾ. ಒಂದು ಒಳ್ಳೆಯ ಚಿಂತನೆ.
ಏನು ಅಂದರೆ ಅವರಿಗೆ ಅರ್ಥ ಆಗಿದೆ, ಪ್ಲಾಸ್ಟಿಕ್ ಟ್ರಾನ್ಸ್ಪರೆಂಟಲ್ಲಿ ಶೆಲ್ಫ್ ಲೈಫ್ ಕಮ್ಮಿ ಇದೆ, ಆ್ಯರೋಮಾ ಲಾಸ್ ಆಗುತ್ತೆ, ಕೇಕ್ ಆಗುತ್ತೆ, ಅದೆಲ್ಲ ಅವರಿಗೆ ಎಕ್ಸ್ಪೀರಿಯನ್ಸ್ ಅನುಭವ ಆಯಿತು ಅಲ್ವಾ. ಅದರಿಂದ ಅವರು ಇಮ್ಮಿಡಿಯೇಟಾಗಿ ಇನ್ನೊಂದು ಹೈ ಬ್ಯಾರಿಯರ್ ಮೆಟೀರಿಯಲ್ಗೆ ಹೋದರು. ಅದು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಥವಾ ಅನುಭವದಿಂದಲೋ ಅಥವಾ ಔಟ್ಸೈಡ್ ನೋಡಿಯೋ ಅಂತೂ ಒಂದು ಚೇಂಜ್ ಮಾಡಿದ್ದಾರೆ. ಅದನ್ನು ಪ್ರಾಥಮಿಕ ಹಂತದಲ್ಲೇ, ಯಾಕೆಂದರೆ ಈ ಸರ್ಟಿಫಿಕೇಷನ್, ಈ ಸ್ಟ್ಯಾಂಡರ್ಡ್, ಈಗ ನಾನು ಇಲ್ಲಿಗೆ ಹೇಳ್ತಾ ಇದ್ದೇನೆ ಟ್ರೈನಿಂಗ್, ನಿಮಗೆ ಅದು ಸಣ್ಣ ಲೆವೆಲಲ್ಲಿ ಇರ್ಬೋದು, ದೊಡ್ಡ ಲೆವೆಲಲ್ಲಿ ಇರ್ಬೋದು. ಒಂದು ಪ್ರಾಡಕ್ಟ್ ಸ್ಟಾರ್ಟ್ ಮಾಡುವಾಗ ಅದಕ್ಕೆ ಪೂರಕವಾದಂತಹ ಮೆಟೀರಿಯಲನ್ನು ಹಾಕ್ಕೊಳ್ಳೋದು. ಇಲ್ಲೇ ಇದ್ರೆ ಅವರು 1 ವರ್ಷದಲ್ಲಿ ಇನ್ನೂ ದುಪ್ಪಟ್ಟು ಆಗ್ತಾ ಇತ್ತು ಅದೇ ಮೆಟೀರಿಯಲ್ ಹಾಕ್ತಾ ಇದ್ದರೆ. ಸ್ಟಾರ್ಟಿಂಗಿಂದಲೇ ಒಂದು ಬ್ಯಾಡ್ ರಿಮಾರ್ಕ್ ಬರ್ತಾ ಇರಲಿಲ್ಲ. ಅಂದರೆ ಯಾವಾಗಲೂ ಕ್ವಾಲಿಟಿ, ಯಾವಾಗ ಎಲ್ಲ ಹೇಳ್ತಾ ಇದ್ರಲ್ಲ ಕ್ವಾಲಿಟಿ, ಗುಣಮಟ್ಟ ಅಂತೇಳಿ, ಈಸ್ ದ ಎಕ್ಸ್ಪೆನ್ಸ್ ಆಫ್ ಡೂಯಿಂಗ್ ರಾಂಗ್ ಥಿಂಗ್ಸ್. ನಾನು ಎಗೇನ್ ಬರೋದು, ನಿಮ್ಮ ಲಾಭ ಇರೋದು ಎಕ್ಸ್ಪೆನ್ಸ್ ಆಫ್ ಡೂಯಿಂಗ್ ರೈಟ್ ಥಿಂಗ್ಸ್, ನಾಟ್ ರಾಂಗ್ ಥಿಂಗ್ಸ್. ಅದು ನಿಮಗೆ ಇವಾಗ ಲೆಕ್ಕಕ್ಕೆ ಸಿಗಲ್ಲ. ನಾಳೆಗೆ ನಿಮಗೆ 100 ರೂಪಾಯಿ ಕೊಟ್ಟರೆ 110 ರೂಪಾಯಿ ಸಿಗಲ್ಲ. 1 ವರ್ಷ ಕಳೆದಾಗ ನಿಮಗೆ 100 ರೂಪಾಯಿ ಹಾಕಿದ್ದು 120ಕ್ಕೆ ಬರುತ್ತೆ. ಈಗ ಅದು 105ರಲ್ಲೇ ಇರ್ಬೋದು. ಇದು ಗ್ಯಾರಂಟಿಯಾಗಿ ಹೇಳ್ತೇನೆ. ದಟ್ ಈಸ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಆ ನಿಟ್ಟಿನಲ್ಲಿ ಅದು ಸಣ್ಣದಿರ್ಬೋದು, ದೊಡ್ಡದಿರ್ಬೋದು. ಈಗ ನಾನೀಗ ಮಾತಾಡ್ತಿರುವಂಥ ದೊಡ್ಡ ಸ್ಕೇಲಲ್ಲಿ, ಮೆಗಾ ಸ್ಕೇಲ್ ಫ್ಯಾಕ್ಟ್ರಿಗೆ, ಮೆಗಾ ಸ್ಕೇಲ್ ಪ್ರೊಡಕ್ಷನಿಗೆ. ಆದರೆ ಅಲ್ಲಿ ಒಂದು ರೀತಿ ಬೇರೆ, ಇಲ್ಲಿ ಒಂದು ರೀತಿ ಬೇರೆ. ಇದೊಂದು ಸಣ್ಣ ಸ್ಮಾಲ್ ಸ್ಕೇಲ್ ಇದರಲ್ಲಿ. ಸೊ ಸ್ಮಾಲ್ ಸ್ಕೇಲ್ ಆದರೂ ಕೂಡ ಮ್ಯಾರಥಾನ್ ರೇಸ್ ವಿನ್ ಆಗಬೇಕಿದ್ರೆ ಫಸ್ಟ್ ಸ್ಟೆಪ್ ಹಾಕಲೇಬೇಕಲ್ವಾ. ಆ ಹಾಕಿದ್ದು ತಪ್ಪಿದರೆ ಅಲ್ವಾ. ಸೊ ನಾವು ಮ್ಯಾರಥಾನ್ ರೇಸ್ ವಿನ್ ಆಗಬೇಡ್ವಾ. ಸೊ ಇವತ್ತು ನಾವು ಸಣ್ಣದಿರ್ಬೋದು, ಹಾಕಿದ ಸ್ಟೆಪ್ಪು ಕರೆಕ್ಟಾಗಿರಬೇಕು. ಕರೆಕ್ಟಾಗಿದ್ರೇ ಮುಂದೆ ಇನ್ನೂ ನೆಕ್ಸ್ಟ್ ಸ್ಟೇಜಿಗೆ ಹೋಗಲಿಕ್ಕಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅದರ ಬಗ್ಗೆ ವಿಚಾರ ವಿಮರ್ಶೆ ಅತಿ ಅಗತ್ಯ. ಅದಕ್ಕೆ ಪೂರಕವಾದ ಸಹಾಯ ಅಥವಾ ಸಹಕಾರ ನಮಗೆ ಏನು ಗೊತ್ತಿದೆ ಇವತ್ತು ಅರಿವು ಕೇಂದ್ರ, ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ರೆಡಿ ಇದ್ದೇವೆ. ಅದರಲ್ಲಿ ಏನು ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಅದಕ್ಕೆ ನಮ್ಮದೇ ಆದ ಕೆಲವು ಫೀಸ್ಗಳಿರ್ಬೋದು, ಆ ವಿಷಯ ಬೇರೆ. ಯಾವುದೇ ಜಗತ್ತಲ್ಲಿ ಬಿಟ್ಟಿಯಾಗಿ ಸಿಗೋದಿಲ್ಲ ಅಲ್ವ ಸರ್. ಆದರೆ ಹೌದು, ಅಲ್ಲ ನಾನು ಹೇಳಿದ್ದು ಓಪನ್ ಆಗಿ ಹೇಳ್ತಾ ಇರೋದು. ಈಗ ನನ್ನ ಉದ್ದೇಶ ಕೂಡ ಎಲ್ಲ ಹೀಗೆ ನೀವು ಸ್ಟಾರ್ಟ್ ಮಾಡಿದರೆ ಇದು ಮೇಲೆ ಬರಬೇಕು, ಆ ನಿಟ್ಟಿನಲ್ಲಿ ಮಾತ್ರ. ಈಗ ಜಸ್ಟ್ ಈಗ ನೀವು ಪ್ರಾಡಕ್ಟನ್ನೆಲ್ಲ ನೋಡ್ತಾ ಇದ್ದೇನೆ, ಕೆಲವೆಲ್ಲ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ನಿಮಗೆ ಕೆಲವರು ಬೆಳಗ್ಗೆ ಯಾರೋ ಮಾತಾಡುವಾಗ ಹೇಳಿದರು, ನಾನು CPCRಗೆ ಹೋದೆ, ನನಗೆ ಮಾಹಿತಿ ಸಿಗಲಿಲ್ಲ. ಯಾರೋ ಆಯಿಲ್ನವರು, ಅವರು ಯಾರೋ ಅಲ್ವಾ, ಯಾರು ಹೇಳ್ತಾಯಿದ್ರು, ICR ಎಲ್ಲೋ ಸರಿಯಾದ ಮಾಹಿತಿ ಸಿಗಲಿಲ್ಲ ಅಂತೇಳಿ. ಖಂಡಿತ ಕರೆಕ್ಟಾದ ಜನ ಹೋಗಿರಲಿಕ್ಕಿಲ್ಲ ಅಥವಾ ಅವ್ರ ಹತ್ರ ಇದ್ದಿರಲಿಕ್ಕಿಲ್ಲ. ನೀವು ಅದೇ ರೀತಿ CFTRಗೆ ಹೋದರೆ ಅಲ್ಲಿ ನನಗೆ ಎಂಟ್ರಿ ಇದೆ, ನಿಮಗೆ ಯಾವ ಟೆಕ್ನಾಲಜಿ ಬೇಕು ಅದನ್ನು ತಗೊಂಡು ಬರಬಲ್ಲೆ. ಫೀಸ್ ಇದೆ ಅದಕ್ಕೆ ಕೂಡ, ಅವರದ್ದು, ನಂದಲ್ಲ. ಯಾರ್ದು ಒಂದು ಈಗ ಸ್ಟಾರ್ಟಪ್ಪಿಗೆ ಅವರದ್ದೇ ಆದ, ಈಗ ಎಲ್ಲ ಗೌರ್ಮೆಂಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ತನ್ನ ಕಾಲ ಮೇಲೆ ನಿಲ್ಲಬೇಕಿದ್ರೆ ಅವರೇ ಕೆಲಸ ಮಾಡಬೇಕು, ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲದ್ರೆ ಅವರಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಸಿಗೋದಿಲ್ಲ. ಸೊ ಈಗ ಎಲ್ಲ ನಿಟ್ಟಿನಲ್ಲಿ ಸಾಧಾರಣ ಒಂದು 500-600ಕ್ಕಿಂತ ಮೇಲೆ, ಅದೀಗ ಶ್ರಿಂಪ್ ಇರ್ಬೋದು, ಯಾವುದೇ ಕ್ಯಾನಿಂಗ್ ಇರ್ಬೋದು, ಜಾಮ್ ಪ್ರೊಡಕ್ಷನ್ ಇರ್ಬೋದು, ಯಾವುದೇ ಮಾಡಬೇಕಿದ್ರೂ ಕೂಡ ಟೆಕ್ನಾಲಜಿ ರೆಡಿ ಇದೆ. ತಗೊಂಡು ಬರೋದು, ಯೂಸ್ ಮಾಡೋದು, ಅದು ಕೂಡ ಸಾರಿಗೆ ಹೇಳಿದರೆ ಅದು ಅವರ ಕಾಸ್ಟಿಗೆ ಕೂಡ ಅದು ಇನ್ಕ್ಲೂಡ್ ಆಗುತ್ತೆ. ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತೇಳಿ ಅವರ ಪ್ರಾಜೆಕ್ಟ್ ರಿಪೋರ್ಟಿಗೆ ಆ್ಯಡ್ ಆಗುತ್ತೆ. ಸೊ ಅಂಥದ್ದೇನಾದರೂ ಬೇಕಾದರೂ ಕೂಡ ನಿಮಗೆ ಕರೆಕ್ಟಾದ ಜನರ ಹತ್ರ ಅಥವಾ ಸೈಂಟಿಸ್ಟ್ ಹತ್ರ ಆ ಇನ್ಸ್ಟಿಟ್ಯೂಟ್ಗೆ ಕಳಿಸ್ಬೋದು. ನಾನು ಸ್ವತಃ ಫುಡ್ ಟೆಕ್ನಾಲಜಿಸ್ಟ್ ಆದ ಕಾರಣ ಸಾಧಾರಣ ಎಲ್ಲ ಪ್ರಾಡಕ್ಟ್ ಇದ್ದು, ನಾನೀಗ ಇದ್ದದ್ದು ಚಾಕ್ಲೇಟ್ ಇಂಡಸ್ಟ್ರಿಯಲ್ಲಿ 36 ವರ್ಷ. ಹಾಗಂತ ಚಾಕ್ಲೇಟಿಗೆ ಸೀಮಿತ ಆಗಿಲ್ಲ ನನ್ನ ಕೆಲಸ. ಯಾಕೆಂತೇಳಿ ನಾನು ಮಾತಾಡಬೇಕಿದ್ರೆ ಅದು ಯಾರಾದರೂ ಹೇಳಬೇಕಿದ್ರೆ ನಾನು ನನ್ನನ್ನು ಅಪ್ಡೇಟ್ ಮಾಡ್ತಾ ಇರಬೇಕು. ನಂದು ಏನಿದ್ರು 1983 ಮಾಡೆಲ್. ಈಗ ಫುಡ್ ಇಂಡಸ್ಟ್ರಿ, ಫುಡ್ ಟೆಕ್ನಾಲಜಿ ಕೂಡ ಚೇಂಜ್ ಆಗಿದೆ. ನಾನು ಕೂಡ ಅದಕ್ಕೆ ಚೇಂಜ್ ಆಗ್ತಾ ಇದ್ದೇನೆ, ಸುಮ್ಮನೆ ಕೂತಿಲ್ಲ. ಇವರು ನಮ್ಮೊಟ್ಟಿಗೆ ಕೆಲಸ ಮಾಡಿದವರು 30 ವರ್ಷ, ಕ್ಯಾಂಪ್ಕೋದಲ್ಲೇ ಇದ್ದವರು ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ, ಅವರಿಗೆ ಗೊತ್ತಿದೆ.
ಗಾನಾಮೃತ ಅವರು ರಿಟೈರ್ ಆದಮೇಲೆ ಅವರದ್ದೇ ಸ್ವಂತ ಸ್ಟಾರ್ಟ್ ಮಾಡಿದ್ದಾರೆ. ಆ ಒಂದು ಅನುಭವ ಇದೆ ಫುಡ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದು. ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದ್ವಿ ಅಂತ ಕೂಡ ವಿಶ್ವನಾಥ್ ಅವರಿಗೆ ಗೊತ್ತಿದೆ. ಅವರು ಪುತ್ತೂರಿನವರೇ, ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲೇ ಇದ್ದರು. ನಾವು ಸಹೋದ್ಯೋಗಿಗಳು ಆ್ಯಕ್ಚುಲಿ ಅಲ್ವಾ, ಆವಾಗ ಫ್ಯಾಕ್ಟ್ರಿಯಲ್ಲಿ ಸಹೋದ್ಯೋಗಿಗಳು. ಈಗ ಅವ್ರದ್ದೇ ಸ್ಟಾರ್ಟ್ ಮಾಡಿದ್ದಾರೆ. ಉತ್ತಮ. ಅವರ ಇದನ್ನು ಬೆಳಗ್ಗೆ ಬಂದ ಕೂಡಲೇ ಹೇಳಿದರು, ನಮ್ಮ ಬ್ಯಾಚಿನವರು ಉಳಿದವರೆಲ್ಲ ತುಂಬ ವೀಕ್ ಆಗಿದ್ದಾರೆ ಸರ್, ನೀವೆಲ್ಲ ಇನ್ನೂ ಕೂಡ ಸ್ವಲ್ಪ ಗಟ್ಟಿ ಇದ್ದೇವೆ. ಯಾಕೆ ಅಂತೇಳಿ ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಅವರೇ ಹೇಳಿದರು, ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ, ಹಾಗೆ ಆ್ಯಕ್ಟಿವ್ ಆಗಿದ್ದೇವೆ. ಉಳಿದವರು ಸ್ವಲ್ಪ ಜಗ್ಗು ಬಿದ್ದಿದ್ದಾರೆ ಎಲ್ಲ. ಅವರು ತೊಡಗಿಸಿಕೊಂಡು ರಿಟೈರ್ ಅಂದರೆ ಮುಗೀತು ಲೈಫ್ ಅಂತೇಳಿ ಸುಮ್ಮನೆ ಇದ್ದಾರೆ. ಅಂದರೆ ನೆಕ್ಸ್ಟ್ ಜನ್ರೇಷನ್ ಈಗ ನಾವು ಮಾಡೋದು ನಮಗೋಸ್ಕರ ಅಲ್ಲ, ಇಟ್ ಈಸ್ ಎ ಸಕ್ಸೆಷನ್ ಪ್ಲ್ಯಾನ್. ನನ್ನ ಫ್ಯಾಮಿಲಿಗೆ ನೆಕ್ಸ್ಟಿಗೆ ಏನು ಅಂಥೇಳಿ ನಾವು ಆಲೋಚನೆ ಮಾಡೋದು. ಅದು ಸಣ್ಣದಿರ್ಬೋದು ದೊಡ್ಬೋದು. ಈಗಿನ ಯುಗದಲ್ಲಿ ಅಥವಾ ಜಗತ್ತಲ್ಲಿ ಕ್ಷಣಿಕ, ಇವತ್ತಿದ್ದದ್ದು ನಾಳೆ ಇಲ್ಲ, ಗೊತ್ತಿಲ್ಲ. ಮಗನಿಗೆ ಒಳ್ಳೆ ಜಾಬ್ ಇವತ್ತಿದ್ರೆ ನಾಳೆ ಯಾವಾಗ ಅವನನ್ನು ಮನೆಗೆ ಕಳಿಸ್ತಾರೆ ಅಂತೇಳಿ ದೇವರಿಗೆ ಗೊತ್ತು ಅಲ್ವಾ. ಜಗತ್ತು ಹಾಗೆ ನಡೀತಾ ಇದೆ. ಆ ಟೈಮಲ್ಲಿ ನಾವು ಖಾಲಿ ಅವನಿಗೆ ಜಾಬ್ ಕೊಟ್ಟು ಮುಗಿಸೋದಲ್ಲ, ನಿಲ್ಲಿಸೋದಲ್ಲ. ಏನು ಅದು ತಪ್ಪಿದರೆ ಅವನಿಗೆ ಇನ್ನೊಂದು ಏನು ಮಾಡಿ ಇಡ್ಬೋದು ಎಂಬುದು ನಮ್ಮ ಡ್ಯೂಟಿ ಕೂಡ. ಸೊ ಆ ನಿಟ್ಟಿನಲ್ಲಿ ನಾವು ಮಾಡ್ತಾಯಿದ್ದೇವೆ ಕೂಡ. ಸೊ ಇಷ್ಟು ಅಂದರೆ ಈಗ ಕೆಲವೆಲ್ಲ ಸ್ಲೈಡ್ಸ್ಗಳಿದ್ದಾವೆ, ಅದು ನೆಕ್ಸ್ಟ್ ವಿಸ್ತಾರವಾಗಿ ಬೇಕಾದರೆ ಅದನ್ನು ಸಬ್ಜೆಕ್ಟನ್ನು ತಗೊಳ್ಳುವ. ಈಗ ಇಲ್ಲಿ ಕೂಡ ಕೆಲವರು ಪ್ರಾಡಕ್ಟ್ ಎಲ್ಲ ಇಟ್ಟಿದ್ದೀರಿ. ನೀವು ಔಟ್ಸೈಡ್ ಮಾರ್ಕೆಟಿಗೆ ಜಸ್ಟ್ ಒಂದು ಹೇಳ್ತಾ ಇದ್ದೇನೆ, ಔಟ್ಸೈಡ್ ಮಾರ್ಕೆಟಿಗೆ ಇಂಥದ್ದೆಲ್ಲ ನೀವು ಡಿಸ್ಪ್ಲೇ ಮಾಡ್ತಾ ಇದ್ದರೆ ಔಟ್ಸೈಡ್ ಮಾರ್ಕೆಟಲ್ಲಿ ಇದು ಇಮ್ಮಿಡಿಯೇಟಾಗಿ ಕೆಲವೆಲ್ಲ ಮಾರ್ಪಾಡು ಆಗಬೇಕು. ರೆಗ್ಯುಲೇಟ್ರಿ ಕಂಪ್ಲೈನ್ಸ್ ಇಲ್ಲ, ಲೇಬಲಲ್ಲಿ ಆಗಿರ್ಬೋದು, ಯಾವುದರಲ್ಲಿ ಆಗ್ಬೋದು. ನೀವು ಯಾವಾಗ ಇದನ್ನು ರಿಟೇಲ್ ಮಾರ್ಕೆಟಲ್ಲಿ ಶೋಕೇಸಲ್ಲಿ ಇಡ್ತೀರಾ, ಇದು ಒಂದು ವೆಯ್ಟ್ಸ್ ಆ್ಯಂಡ್ ಮೆಷರ್ಸ್ ಆ್ಯಕ್ಟ್, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟಿಗೆ ಅನುಗುಣವಾಗಿ ಇರಬೇಕು. ಹೀಗೆ ನೀವು ಕೈಯಿಂದ ಕೈಗೆ ಕೊಡುವುದಿದ್ದರೆ ಏನು ಅಷ್ಟು ದೊಡ್ಡ ಪ್ರಾಬ್ಲಮ್ ಇಲ್ಲ. ಯಾವಾಗಾದರೂ ಇದನ್ನು ಮಾರ್ಕೆಟಲ್ಲಿ ಶೋರೂಮಲ್ಲಿ ಅಥವಾ ಇದರಲ್ಲಿ ಇಡುವುದಿದ್ದರೆ ರೆಗ್ಯುಲೇಟ್ರಿ ಕಂಪ್ಲೈನ್ಸ್ ಆಗಲೇಬೇಕು. ಯಾಕೆ ಅಂತ ಹೇಳಿದರೆ ಒಂದು ಸಣ್ಣ ಮಿಸ್ಟೇಕ್ ಇದ್ದರೂ ಕೂಡ ಓನರಿಗೆ 25,000 ರೂಪಾಯಿ ದಂಡ. ಸೊ ಕಾಸ್ಟ್ ಆಫ್ ಡೂಯಿಂಗ್ ರಾಂಗ್ ಥಿಂಗ್ಸ್. ಇದನ್ನು ಕರೆಕ್ಟಾಗಿ ಮಾಡಲಿಕ್ಕೆ ನಿಮಗೆ ಆಗೋ ಖರ್ಚು 3,000. ಆಲೋಚನೆ ಮಾಡಿ, 22,000 ನೀವು ಉಳಿಸಿದಿರಿ. ಒಂದು ಯಾರಾದರೂ ರೈಡ್ ಸಿಕ್ಕಿದರೆ, ಈಗ ಎಲ್ಲ ಕಡೆ ಈಗ ಫಾಸ್ಟ್ಯಾಗ್ ಬರ್ತದೆ, ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ವೇಟ್ಸ್ ಇನ್ಸ್ಪೆಕ್ಟರ್ ತಿರುಗ್ತಾನೆ ಇರ್ತಾರೆ. ಶೋಕೇಸಲ್ಲಿ ಅವರಿಗೆ ರೈಟ್ ಇದೆ ಕಾನೂನಾತ್ಮಕವಾಗಿ, ಎಲ್ಲಿಂದ ಯಾವ ಸ್ಯಾಂಪಲ್ ಬೇಕಾದ್ರೂ ತೆಗೆದು ಟೆಸ್ಟ್ ಮಾಡ್ಬೋದು ಅವರಿಗೆ. ಸೊ ಇದೆಲ್ಲ ಕೆಲವೆಲ್ಲ ಪ್ರಾಡಕ್ಟ್ಗಳು ಲೀಗಲ್ ಕಂಪ್ಲೈನ್ಸ್ ಇಲ್ಲ, ದಯವಿಟ್ಟು ಅದನ್ನು ಮಾಡಿಕೊಳ್ಳಿ. ಅದು ಏನೆಲ್ಲ ಬೇಕು ಅಂತೇಳಿ ನಿಮಗೆ ಹೋದರೆ FSSAI ಸ್ಟ್ಯಾಂಡರ್ಡ್ಸಲ್ಲಿ ಹೋದರೆ ಲೇಬ್ಲಿಂಗ್ ಆಫ್ ಪ್ರೀ ಪ್ಯಾಕೇಜ್ಡ್ ಫುಡ್ ಕಮಾಡಿಟಿ ಬೇಕಾದ್ರೆ ಬರ್ಕೊಳ್ಳಿ. ಲೇಬಲಿಂಗ್ ಆಫ್ ಪ್ರೀ ಪ್ಯಾಕೇಜ್ಡ್ ಫುಡ್ಸ್, ಅದರಲ್ಲಿ 14 ಐಟಮ್ ಇದೆ. ಆ 14 ಕೂಡ ಕಂಪ್ಲೈನ್ಸ್ ಆಗಿರಬೇಕು. ಒಂದು ಕಂಪ್ಲೈನ್ಸ್ ಆಗಿಲ್ಲದಿದ್ದರೂ ಕೂಡ ಪರ್ ಹೆಡ್ 25,000 ದಂಡ. ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ಅದು ನಿಮಗೆ ಚಲನ್ ರೈಸ್ ಆದಾಗೆ ಅವನಲ್ಲಿ ತಗೊಂಡು ಹೋಗ್ತಾನೆ, ನಿಮಗೆ ನೋಟಿಸೇ ಬರೋದು 25,000 ರೂಪಾಯಿ ಕಟ್ಟಲಿಕ್ಕೆ. ಆಯ್ತಲ್ಲ. ಶೆಲ್ಫಲ್ಲಿ ಇಡೋದು ಯಾವುದೇ ಪ್ರಾಡಕ್ಟ್ ಇರ್ಬೋದು, ಅದೀಗ ಜ್ಯೂಸ್ ಆಗಿದ್ದರೂ ಕೂಡ ನೀವು ಶೆಲ್ಫಲ್ಲಿ ಇಡೋದಿದ್ದರೆ ಅದಕ್ಕೆ ಅದರದ್ದೇ ಆದ ಇದೆ, ಅದನ್ನು ಫಾಲೋ ಮಾಡಲೇಬೇಕು. ವೆಯ್ಟ್ ಕೆಲವರೆಲ್ಲ ಕೈಯಲ್ಲಿ 75 ಬರೀತಾರೆ, ತಪ್ಪು, ಬರೆಯುವಾಗಿಲ್ಲ. ವೆಯ್ಟ್, ಎಕ್ಸ್ಪೈರಿ ಡೇಟ್ ಮತ್ತು ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಏನಿದ್ರೂ ಕೂಡ ಸ್ಟಿಕ್ಕರ್ ಕೂಡ ಹಾಕುವಾಗಿಲ್ಲ. ಈ 3 ವಿಷಯಗಳಿಗೆ ಖಾಲಿ ಶುಡ್ ಬಿ ಪ್ರಿಂಟೆಡ್ ಅಥವಾ ಸೀಲ್. ಕೆಲವರು ಸೀಲ್ ಹುಡ್ದು ನೋಡಿದೆ, ಸ್ವಲ್ಪ ಅದರಲ್ಲಿ ಕೂಡ ನೀವು ಮಾಹಿತಿ ಬೇಕಾದ್ರೆ ಕೊಡ್ತೇನೆ. ಎಲ್ಲಿ ಒಳ್ಳೆ ಸೀಲು ಸಿಗ್ತದೆ, ಒಳ್ಳೆ ಇದರಲ್ಲಿ ಹಾಕುವಂಥ ಸೀಲು ಸಿಗ್ತದೆ ಅಂತೇಳಿ ಕೊಡ್ತೇನೆ. ಮತ್ತು ಇದರಲ್ಲಿ ಬ್ರ್ಯಾಂಡೆಡ್ ಅನ್ಬ್ರ್ಯಾಂಡೆಡ್ ಅಂತೇಳಿ ಬರಲ್ಲ ಫುಡ್ ಪ್ರಾಡಕ್ಟಲ್ಲಿ. ಕೆಲವರೆಲ್ಲ ಇದು ಅನ್ಬ್ರ್ಯಾಂಡೆಡ್ ಅಂತೇಳಿ ನೀವು ಲೇಬಲ್ ಹಾಕಿದ ಕೂಡಲೇ ಅದು ಬ್ರ್ಯಾಂಡ್ ಆಯಿತು, ರಿಜಿಸ್ಟರ್ ಆಗಲಿ ರಿಜಿಸ್ಟರ್ ಆಗದೇ ಇರಲಿ. ಆಯಿತಾ. ಇದಕ್ಕೆ ಬಲ್ಕ್ ಸೇಲಿಗಾದರೆ ಸ್ವಲ್ಪ ಪ್ರಾಬ್ಲಮ್ ಇಲ್ಲ. ಇದನ್ನೇ ನೀವು 5 kg ಬಲ್ಕ್ ಪ್ಯಾಕಲ್ಲಿ ಅಂಗಡಿಗೆ ಕೊಟ್ಟು ಅವನು ಬರಣಿಗೆ ಹಾಕೋದಿದ್ದರೆ ತೊಂದರೆ ಇಲ್ಲ. ಯಾವಾಗ ನಿಮ್ಮ ಪ್ರಾಡಕ್ಟ್ ನಿಮ್ಮ ಕಂಪನಿ ಹೆಸರು ಬಂತ ನೀವು ಅದನ್ನು ಫಾಲೋ ಮಾಡಲೇಬೇಕು. ಅದೇ ನೀವು ಇದನ್ನು ತಗೊಂಡೋಗಿ ಏನು ಲೇಬಲ್ ಇಲ್ಲದೆ ಹೋಗಿ
ಗೂಡಂಗಡಿಗೆ ಕೊಟ್ಟು ಅವನು ಭರಣಿಗೆ ಹಾಕುವುದಾದರೆ ಅಷ್ಟು ದೊಡ್ಡ ಇಶ್ಯೂ ಆಗೋದಿಲ್ಲ. ಯಾಕೆಂದರೆ ಅದು ಎಲ್ಲಿಂದ ಬಂದಿದೆ ಏನು ಅಂತೇಳಿ ಇಶ್ಯೂ ಆಗುತ್ತೆ, ಅಂದರೆ ಅಷ್ಟು ಸೀರಿಯಸ್ ಆಗಲ್ಲ, ಅಲ್ಲಿ ಟ್ರೇಸೇಬಲ್ ಇರಲ್ಲ ನಿಮ್ಮನ್ನು ಹಿಡಿಲಿಕ್ಕೆ. ನೀವು ಯಾವಾಗ ಇದನ್ನು ಹಾಕಿದ್ದೀರಾ ಆವಾಗ ಅದು ಫಾಲೋ ಆಗಲೇಬೇಕು. ಅಂದರೆ ಇದು ಜಸ್ಟ್ ಟು ಅವಾಯ್ಡ್ ಎಕ್ಸ್ಪೆನ್ಸ್ ಆಫ್ ಡೂಯಿಂಗ್ ರಾಂಗ್ ಥಿಂಗ್ಸ್ ಅಂತೇಳಿ. ನಿಮಗೆ ಅದರಲ್ಲಿ ಏನು ಖರ್ಚು ಜಾಸ್ತಿ ಇಲ್ಲ, ಹೇಗೂ ಲೇಬಲ್ ಮಾಡ್ತೀರಿ, ಪ್ರಿಂಟಿಂಗ್ ಮಾಡ್ತೀರಿ, ಮಾಡುವಾಗ ಅದನ್ನು ಕರೆಕ್ಟಾಗಿ ಮಾಡಿದರೆ ಆಯಿತು. ಅದು ಮೇ ಬಿ ನಿಮಗೆ ಗೊತ್ತಿಲ್ಲದೆ ಆಗಿರಲಿಕ್ಕೂ ಸಾಕು, ಅದು ಖಂಡಿತವಾಗಿಯೂ ಅದು ಮಸ್ಟ್ ಆಗಲೇಬೇಕು. ಅದು ಚೇಂಜಸ್ ಅಂದರೆ ಅನ್ನೆಸರಿ ಯಾಕೆ ನಾವು ಪೆನಲೈಸ್ ಆಗಬೇಕು, ಗೊತ್ತಿಲ್ಲದೆ ಆಗಿದ್ದು ವಿಷಯ. ಈಗ ಗೊತ್ತಾಯಿತು, ಇನ್ನು ಮುಂದೆ ಇಮ್ಮಿಡಿಯೇಟ್ ಈ ಲೇಬಲ್ ಎಲ್ಲ ಮುಗಿದ ಕೂಡಲೇ ಆ ಒಂದು ಚೇಂಜ್ ಅವರಿಗೆ ಹೋಗಿ. ಆ ಆಕ್ಸಿಡೆಂಟ್ ಅಥವಾ ಆ ಇನ್ಸಿಡೆಂಟ್ ಇದು ಯಾವಾಗ ಆಗ್ತದೆ ಅಂತ ಗೊತ್ತಿಲ್ಲ, ಅವರು ತಿರುಗಾಡ್ತಾನೆ ಇರ್ತಾರೆ ಮಾರುಕಟ್ಟೆಯಲ್ಲಿ ಅಲ್ವಾ. ಸೊ ಅದಕ್ಕೆ ಯಾಕೆ ಆಸ್ಪದ ಕೊಡಬೇಕು. ಸೊ ಇಷ್ಟು ಹೇಳ್ತಾ ಟೈಮ್ ಕೂಡ ಆಯಿತು. ಇನ್ನು ಮುಂದೆ ಏನಾದರೂ ಇದರ ಬಗ್ಗೆ ಮಾಹಿತಿ ಬೇಕಾದರೆ ಮಾಹಿತಿ ಕೇಂದ್ರದ ಮುಖಾಂತರ ಖಂಡಿತವಾಗಿಯೂ ನಾವು ನಿಮ್ಮೊಟ್ಟಿಗೆ ಶೇರ್ ಮಾಡಲಿಕ್ಕೆ ರೆಡಿ ಇದ್ದೇವೆ. ದೃಷ್ಟಿಯಲ್ಲಿ ಭಾಳ ಅತ್ಯುತ್ತಮ ಅನುಭವ ನನಗೆ ಆಗಿದೆ. ತುಂಬ ಜನರ ಅನುಭವ ತಗೊಳ್ತಾ ಇದ್ದೇವೆ, ನಾವು ಅದನ್ನು ಉಪಯೋಗ ಮಾಡ್ತೇವೆ. ಹಾಗೆ ನೀವು ಎಲ್ಲರಿಗೆ ನಮ್ಮ ಸಹಕಾರ ಉಂಟು, ನಂಬರ್ ಇದೆ. ನಿಮ್ಮೊಟ್ಟಿಗೆ ನಾವು ಸಂಪರ್ಕಿಸ್ತೇವೆ, ನಮ್ಮ ಜನ ಬರ್ತಾರೆ, ನಮ್ಮ ಮೂಲಕ ನಿಮಗೆ ಎಷ್ಟು ಪ್ರಯೋಜನ ಆಗ್ತದೆ ನಿಮ್ಮ ಲೆವೆಲಲ್ಲಿ ನಾವು ಮಾತಾಡ್ತೇವೆ. ಅದಕ್ಕೆ ಹೊಂದಿಕೊಂಡು ನಮ್ಮ ಬೆಂಬಲವನ್ನು ಕೊಡ್ತೇವೆ. ಒಂದು ವಿಚಾರವನ್ನು ಇಲ್ಲಿ ಚರ್ಚೆಯಲ್ಲಿ ಬಂದಾಗ ಭಾಳ ಪ್ರಾಮುಖ್ಯ ವಿಚಾರ ಇವತ್ತು ಕೃಷ್ಣಮೂರ್ತಿ ಹೇಳಿದ್ದು, ಕ್ವಾಲಿಟಿಗಿಂತ ಆರೋಗ್ಯ ಮುಖ್ಯ. ಆರೋಗ್ಯದಿಲ್ಲದೆ ಅದು ಕ್ವಾಲಿಟಿ ಝೀರೋ ಅಲ್ಲ, ನೆಗೆಟಿವ್. ಒಂದಲ್ಲಿ ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾ ಇದ್ದರೆ ಅಥವಾ ಈಕೋಲೆ ಇದ್ದರೆ ಅದು ಎಷ್ಟು ಕ್ವಾಲಿಟಿ ಮಾಡಿದ್ರಿ ನೀವು ಎ ಸಿ ರೂಮಲ್ಲೇ ಇದ್ದರೆ ಅದು ತಿನ್ನುವಂಥದ್ದಲ್ಲ, ಅದು ಡ್ಯಾಮೇಜ್. ಅದಕ್ಕೆ ಪ್ರಥಮ ಆದ್ಯತೆಯನ್ನು ನಾವು ಕೊಟ್ಟಿದ್ದೇವೆ. ನಾನು ವೈದ್ಯನಾಗಿ ಡಾಕ್ಟ್ರಾಗಿ ಮಾಡಿದವ, MBBS ಆಗಿ ಪ್ರಾಕ್ಟೀಸ್ ಮಾಡಿದವ, ಕೃಷ್ಣಮೂರ್ತಿಯವರ ಟೆಕ್ನಾಲಜಿ ಎರಡೂ ನಾವು ಯೋಚನೆ ಅದನ್ನು ಮಾಡ್ತೇವೆ. ಕ್ವಾಲಿಟಿ ಸ್ವಲ್ಪ ಹೆಚ್ಚು ಕಡಿಮೆ ಅದು ಓಕೆ, ಅವನ ಆರೋಗ್ಯಕ್ಕೆ ತೊಂದರೆ ಆಗೋ ಸೊಪ್ಪು. ಹಾಗಾಗಿ ಪ್ರಥಮ ಆದ್ಯತೆಯನ್ನು ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಒತ್ತು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಎಲ್ಲಿ ಕ್ಲೀನ್ ಮಾಡ್ತೀರಾ, ಪಾತ್ರೆ ತೊಳೆಯುವಾಗ ಅಲ್ಲಿ ಕ್ಲೀನ್ ಇಲ್ಲದ ಹೈಜೀನ್ ತೊಳೆದೇ ಮುಟ್ಟಿದರೆ ಬ್ಯಾಕ್ಟ್ರಿ ಕಣ್ಣಿಗೆ ಕಾಣದಿರ್ಬೋದು, ರುಚಿ ವ್ಯತ್ಯಾಸ ಆಗದಿರ್ಬೋದು. ಈಕ್ವಲ್ ಅಥವಾ ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾಗಳಲ್ಲಿ ಇರಲಿಕ್ಕೆ ರುಚಿಯಲ್ಲಿ ವ್ಯತ್ಯಾಸ ಆಗಬೇಕಂತ ಐಸ್ ಕ್ರೀಮ್ ತಿಂದು ಆಸ್ಪತ್ರೆಗೆ ಸೋರೋರಾಗಿ ಖುಷಿ ಆಗ್ತದೆ, ಮನೆಗೆ ಮರಚಿದ ಆಸ್ಪತ್ರೆ. ಯಾಕೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಇರ್ತವೆ, ಲೋಕಲ್ ಪ್ರಾಡಕ್ಟ್. ಇದರ ಬಗ್ಗೆ ನಾನು ಒತ್ತು ಕೊಡಲಿಕ್ಕೆ ಬಯಸ್ತೇನೆ. ನಮ್ಮ ಅರಿವಿನ ಮುಖ್ಯ ಉದ್ದೇಶ ಆರೋಗ್ಯಕ್ಕೆ ಯಾವುದೇ ಕೆಮಿಕಲ್ ಹಾಕಿರ್ಬಾರ್ದು, ಎಸೆನ್ಸ್ ಹಾಕಿರಬಾರ್ದು, ಅದಕ್ಕೆ ಆರೋಗ್ಯ ಹಾನಿಕರ ಇರಬಾರ್ದು, ಪರ್ಟಿಕ್ಯುಲರ್ಲಿ ಪೆಥೋಜಿನ್ಸ್ ಇರಲೇಬಾರ್ದು. ಒಂದು ಒತ್ತಾರೆ. ಅದಕ್ಕೆ ನಾವು ನಿಮ್ಮೊಟ್ಟಿಗೆ ಎರಡನೇ ಅದಕ್ಕೆ ಬೇಕಾದ ಮಾಹಿತಿ ತರಬೇತಿಯಲ್ಲೂ ಕೂಡ ಕೃಷ್ಣಕವರು ಕೊಡಲಿಕ್ಕೆ ರೆಡಿ ಇದ್ದಾರೆ. ಆ ತರಬೇತಿ ಅದಕ್ಕೆ ಸಂಬಂಧಪಟ್ಟೆ. ಇನ್ನೊಂದು ಎರಡನೇ ವಿಚಾರ ಮಾರ್ಕೆಟಿಂಗ್. ಇಲ್ಲಿ ಕೂಡ ಸಣ್ಣ ವಿಚಾರ, ಮಾರ್ಕೆಟಿಂಗ್ ನಿಮ್ಮಲ್ಲಿ ತುಂಬ ಜನ ಮಾಡಿದ್ದೀರಿ, ನಿಮಗೆ ಧೈರ್ಯ ಇದೆ, ಕ್ವಾಲಿಟಿ ಇದೆ. ನೀವು ಎಲ್ಲಿದ್ದೀರಿ ಅಂತ ಹೇಳಿದರೆ, ಒಂದು ನಿಮ್ಮ ಏರಿಯಾದಲ್ಲಿ ಮಾತ್ರ ನೀವು ಪ್ರಭಾವ, ನಿಮ್ಮ ಏರಿಯಾದಲ್ಲಿ ಮಾತ್ರ ಸ್ಪ್ರೆಡ್ಡ, ಸಂತೋಷದಲ್ಲಿದ್ದೀರಾ, ನನಗೆ ಚಿಂತೆ ಇಲ್ಲ. ಆದರೆ ನಾನೆಂತ ಹೇಳೋದಂದರೆ, ನಾವಿವತ್ತು ಐಫಿಲ್ ಟವರ್ ನೋಡ್ಲಿಕ್ಕೆ ಹೋಗ್ತೇವೆ, ತಾಜ್ ಮಹಲ್ ನೋಡ್ಲಿಕ್ಕೆ ಹೋಗ್ತೇವೆ. ತಾಜ್ ಮಹಲ್ ಅಲ್ಲಿದೆ. ತಾಜ್ ಮಹಲ್ನ ವ್ಯಾಲ್ಯೂ ಜಗತ್ತಿಗೆ ಎಲ್ರಿಗೂ ಗೊತ್ತಿದೆ. ನಾನು ಹೇಳಿದ್ದು, ನಿಮ್ಮ ಪ್ರಾಡಕ್ಟ್ ಇದ್ದಾಗ ನೀವು ಅದನ್ನು ಪ್ರಚಾರ ಅಂತ ತಗೊಳ್ಳಿ, ಯಾಡ್ ಅಂತ ತಗೊಳ್ತೀರಂತ ನಾನು ಹೇಳೋದಿಲ್ಲ. ನಿಮ್ಮ ಪ್ರಾಡಕ್ಟಿನ ಕ್ವಾಲಿಟಿ ಮಾಹಿತಿ ನೀವು ಏನು ಮಾಡಿದ್ದೀರಿ ಅಂತ ಹೇಳೋದನ್ನು, ಅದು ನಿಮ್ಮ ಜಗತ್ತಲ್ಲಿ ಇವತ್ತು ಜಗತ್ತು ಅಂಗೈಯಲ್ಲಿ ಉಂಟು, ಮೊಬೈಲಲ್ಲಿ, ಸೋಷಿಯಲ್ ಮೀಡಿಯಾದಿದೆ, ಭಾಳ ಕಷ್ಟ ಇಲ್ಲ. ಯಾವುದೇ ಪ್ರಾಡಕ್ಟ್ ನಿಮ್ಮದ ಬಗ್ಗೆ ಜಗತ್ತಿಗೆ ಮಾಹಿತಿ ಕೊಡೋ ವ್ಯವಸ್ಥೆ ಮಾಡಿ, ಅದು ನಾವು ಮಾಡ್ತಾಯಿದ್ದೀವಿ. ಅಂದರೆ ಈಗ ಅವರು ಮಜ್ಜಿಗೆ ಹೇಳಿದರು, ಸಣ್ಣ ಉದಾಹರಣೆ, ಮಜ್ಜಿಗೆ ಕ್ವಾಲಿಟಿ ಇದೆ, ನನಗಿಷ್ಟ ಗೊತ್ತಿರಲಿಲ್ಲ. ಇಲ್ಲಿ ಪ್ರಭಾಸ್ ಅಂತ ಐಸ್ ಕ್ರೀಮ್ ಇದೆ. ನಾನು ಮೊನ್ನೆ ಗೋವಾಕ್ಕೆ ಹೋದೆ. ಗೋವಾಕ್ಕೆ ಹೋದಾಗ ಅಲ್ಲಿ ಯಾಕೆ ಮಂಗಳೂರುವರೆಗೂ ಅಲ್ಲಿ ಅದು ಪ್ರಭಾಸ್ ಐಸ್ ಕ್ರೀಮ್ ಇದೆ ಅಂತೆ. ಗೋವಾಕ್ಕೆ ಬಂದು ಅಲ್ಲಿ ಗೋವಾದಿಂದ ಬಂದು ಮಂಗಳೂರು ಬಂದಾಗ ಒಂದು ಪ್ರಭಾಸ್ ಐಸ್ ಕ್ರೀಮ್ಗೆ ಹೋಗೋದು. ಒಂದು ಊರಿಗೆ ಹೋದರೆ ಊರಿಗೆ ಏನು ತಿನ್ನಲಿಕ್ಕೆ ಅಂತ ಅದಕ್ಕೆ ಹೋಗ್ತಾರೆ. ಧಾರವಾಡಕ್ಕೆ ಹೋದರೆ ಅಲ್ಲಿ ಪ್ರಾಡ ತಿನ್ನುವ, ಧಾರವಾಡ ಪ್ರಾಡ ಅವನಿಗೆ ಊರಲ್ಲಿ ಗೊತ್ತಿರ್ತದೆ, ಹೊರಗೆ ಗೊತ್ತಿರೋದಿಲ್ಲ. ಈಗ ಜಗತ್ತು ಹೇಗೆ ಅಂದರೆ, ಇವತ್ತೊಂದು ಫುಡ್ ಪ್ರಾಡಕ್ಟ್, ಬಟ್ಟೆ ಆ್ಯಂಡ್ ಪಟ್ ಅಂತ ಪ್ರಾಡಕ್ಟ್ ಇದೆ. ಮೊನ್ನೆ ನಾನು ಹೋದೆ, ಅಂಗಡಿ ಓಪನ್ ಮಾಡಿದ್ದಾರೆ. ಅವ್ರ ಬಟ್ಟೆ ಆ್ಯಂಡ್ ಪಟ್ನ ಪ್ರಾಡಕ್ಟ್ ಇವತ್ತು ತುಂಬ ಕಡೆಯಲ್ಲಿ ಸ್ಪ್ರೆಡ್ ಆಗಿದೆ. ಯಾಕೆ ಹೇಳಿ, ಸೋಷಿಯಲ್ ಮೀಡಿಯಾ, ಅದರ ಕಂಟೆಂಟ್, ಅದರ ಪ್ರಚಾರ ಮುಟ್ಟಿದೆ. ನಿಮ್ಮ ಪ್ರಾಡಕ್ಟ್ ಸೇಲ್ ಆಗ್ತದೆ, ನೀವು ಅಷ್ಟೇ ಮಾಡಿ. ಆದರೆ ನಿಮ್ಮ ಪ್ರಾಡಕ್ಟ್ ಇದೆ ಅಂತ ಹೇಳುವಂಥದ್ದನ್ನು ನಾವು ಜಗತ್ತಿಗೆ ತಿಳಿಸೋದು ನಮ್ಮ ರೋಲಲ್ಲಿ. ನಾನು ಹೇಳೋದಂದರೆ, ಇವತ್ತು ಅವ್ರ ಮಜ್ಜಿಗೆಯಲ್ಲಿ ಅವ್ರ ಪ್ರಚಾರ ಬೇಡ, ಆದರೆ ಈ ಮಜ್ಜಿಗೆ ಇಲ್ಲಿ ಇದೆ ಅಂತ ಗೊತ್ತಾಗಬೇಕು. ಊರಿಗೆ ಬಂದವ ಆ ಮಜ್ಜಿಗೆ ಬಂದು ಕಾಯಬೇಕು, ಅಲ್ಲಿ ಮಜ್ಜಿಗೆ ಸಿಗ್ತದ ಅಂತ.
ಇದು ಬಾಯಿಂದ ಬಾಯಿಗೆ ಸಾಕಾಗುವುದಿಲ್ಲ. ಯಾಕೆಂದರೆ ಬಾಯಿಂದ ಬಾಯಿಗೆ ಬಂದದ್ದು ಇಡೀ ಜಗತ್ತಿಗೆ ಹರಡುವಂತೆ ಮಾಡುವಂಥದ್ದು ಸಾಮಾಜಿಕ ಜ್ಞಾನ ಇವತ್ತು ಉಂಟು. ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ವ್ಯಾಪ್ ಇದೆ, ವೆಬ್ಸೈಟ್ ಇದೆ, ಚಾನಲ್ ಇದೆ. ಹಾಗೆ ನಾನು ಹೇಳಿದ್ರು ನೀವು ಎಲ್ಲರೂ ಕೂಡ ಏನು ಯೋಚನೆ ಮಾಡಬೇಕು, ಅವರು ಮೀನು ಮಾಡಲಿ. ಇದು ಅಲ್ಲಿ ಸುರತ್ಕಲ್ಲಲ್ಲಿ ವ್ಯಾಪ್ತಿಯಲ್ಲ, ಇವರ ಮೀನಿನ ಪ್ರಚಾರ ಇವತ್ತು ಬಂದು ಸೋಷಿಯಲ್ ಮೀಡಿಯಲ್ಲಿ ಬಂದು ಪ್ರಚಾರ ಆಗಿ ಜಗತ್ತಿಗೆ ಬಂದರೆ ಸುರತ್ಕಲ್ಲೊಂದು ಮೀನು ಉಂಟು ಅದು ಗೊತ್ತಾಗ್ತದೆ. ಯಾರಿಗೆ ಆಸಕ್ತಿ ಉಂಟು ಅವರಿಗೆ. ಇವತ್ತು ಗೂಗಲಲ್ಲಿ ಏನು ನಿಮಗೆ ಏನು ಬೇಕಂತ ಕ್ಲಿಕ್ ಮಾಡ್ತೀರಾ ಅದು ತೋರಿಸ್ಕೊಡ್ತದೆ. ನಿಮಗೆ ಯಾವ ಊರಿಗೆ ಹೋಗಿ ಎಂತ ಬೇಕಂತ ಕೇಳ್ತಾರೆ ಅದು ಕೊಡ್ತದೆ. ಈಗ ಜಗತ್ತು ಹಾಗೆ ತೆರೆದ ಜಗತ್ತು. ನಾಳೆ ಯಾಕೆ ಅಂದರೆ ಇನ್ನೊಬ್ಬ ಒಂದು ಅದರ ಉಪಯೋಗ ಮಾಡ್ತಾನೆ, ಅವನ ಪಾರ್ಟಿ ಅವನಿಗೆ ಮಾರ್ಕೆಟ್ ಆಗ್ತದೆ, ಅವನ ವಿಚಾರದಲ್ಲಿ ಇರ್ತದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದೆ ಗೊತ್ತಿರ್ತದೆ. ನೀವೆಲ್ಲ ಕಡೆ ಹೋರ್ಡಿಂಗ್ ನೋಡ್ತೀರಿ, ಗೊತ್ತಿರೋದಾಗ GL ಚಿನ್ನದ ಅಂಗಡಿ ಅಂತ ಇರ್ತದೆ, ಸಂಜು ಶೆಟ್ಟಿ ಬಟ್ಟೆ ಶಾಪ್ ಅಂತ ಇರ್ತದೆ, ಹೋಟೆಲ್ ಅಂತ ಇರ್ತದೆ. ಯಾಕೆ ಹೇಳಿ, ಅದು ಪ್ರಾಡಕ್ಟ್ ಉಂಟು ಅಂತ ಹೇಳುದು. ಹೋಗುದು ನಿಮ್ಮ ಚಿನ್ನದ ಅಂಗಡಿ, ನೀವು ಅರೆ ಚಿನ್ನದ ಅಂಗಡಿ ಉಂಟು ಅಂತ ಗೊತ್ತಾಗಬೇಕಲ್ಲ. ಒಂದು ಚಿನ್ನದ ಇದ್ದರೆ ಅಲ್ಲಿಗೆ ಹೋಗುದು, ಗೊತ್ತಿಲ್ಲ ಅಲ್ಲಿ ಬರ್ತಾನೆ. ಸೊ ನಾನು ಎಲ್ಲರೂ ನಿಮ್ಮ ಹತ್ರ ಕೇಳೋದು, ನಿಮಗೆ ಆದ ಮಟ್ಟಿಗೆ ನಿಮ್ಮ ಪ್ರಾಡಕ್ಟ್ ಒಳ್ಳೆಯದೇ ಕ್ವಾಲಿಟಿ ಇದೆಯೇ, ಆದರೆ ಅದು ನೀವು ಜಗತ್ತಿಗೆ ತಿಳಿಸಲಿಕ್ಕೆ ದೊಡ್ಡ ಖರ್ಚಿಲ್ಲ, ಕಷ್ಟೇನಿಲ್ಲ. ನಿಮ್ಮ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಪ್ರಚಾರ, ಸೋಷಿಯಲ್ ಮೀಡಿಯಾಗಳು, ಯಾವ ಮೀಡಿಯಾದನ್ನು ನೋಡ್ತಾ ಫುಡ್ ಅದಕ್ಕೆ, ಯಾವುದ್ರ ಬಗ್ಗೆ ನೋಡ್ತಾ ಅದಕ್ಕೆ ಸ್ಪ್ರೆಡ್ ಮಾಡ್ತೋಗಿ, ಮತ್ತೆ ಅವರು ಶೇರ್ ಮಾಡ್ತಾರೆ, ಮತ್ತೆ ಅವರವ್ರು ಶೇರ್ ಮಾಡ್ತಾರೆ. ನಾನು ಮೊನ್ನೆ ಮಜ್ಜಿಗೆ ಒಂದು ಭಾಳ ಒಳ್ಳೆ ಕುಡಿದೆ, ಭಾರಿ ಒಳ್ಳೆ ಮಜ್ಜಿಗೆ. ಆದರೆ ಈ ಮಜ್ಜಿಗೆ ಬಗ್ಗೆ ಅವರಿಗೆ ಪ್ರಚಾರ ಮಾಡಲಿಕ್ಕೆ ಕಂಟೆಂಟ್ ಬೇಕು. ಆಗ ಹೋದಲ್ಲಿ ಸ್ಪ್ರೆಡ್ ಮಾಡ್ತೇವೆ. ಹೋಗಿ ಮಂಗಳೂರಿಗೆ ಹೋದ ಮಜ್ಜಿಗೆ ಕುಡಿದುವ. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ನಾನು ಅವರ ಮಾರ್ಕೆಟ್ ಹೇಳೋದಿಲ್ಲ, ಕೆಪಾಸಿಟಿ ಅಷ್ಟೇ ಇರ್ಬೋದು. ಆದರೆ ಪ್ರಾಡಕ್ಟಿಗೆ ಜನ ಕ್ಯೂ ನಿಲ್ಲುವಾಗ ಆ ಪ್ರಾಡಕ್ಟಿಗೆ ಆಗ ನಿಮ್ಮ ವ್ಯಾಲ್ಯೂ. ದುಡ್ಡಿನ ವಿಷಯ ಕೇಳ್ತಾರೆ ನಾನು, ಅಂದರೆ ಕುಡ್ದದನ್ನು ಅವ್ರು ಹೇಳಬೇಕು, ತಿಂದದನ್ನು ಹೇಳಬೇಕು. ನಿಮ್ಮ ಐಟಮ್ ತೊಗೊಂಡೋದ್ರೆ ಊರಿಗೆ ಹೇಳಬೇಕು, ನೋಡಿ ಇದು ಇಲ್ಲಿಂದ ತಂದಿದ್ದೇನೆ ಏಟ್ ಅನ್ನೋದು. ಇದು ಈ ಜಗತ್ತಿಗೆ ನಾನು ಅದನ್ನು ಕೊಡಬಲ್ಲೆ. ನಾವು ಮಾಧ್ಯಮದವರು, ನಮ್ಮ ಕೆಲಸ ಅದು. ಹಾಗಾಗಿ ನೀವು ಎಲ್ಲ ಯೋಚನೆ ಮಾಡಿದಾಗ ಎಲ್ಲ ಮಾಡ್ತೀರಿ, ಎಲ್ಲವೂ ಆದ ಮೇಲೆ ಕೆಲಸ ಆಗಿದೆ, ಒಳ್ಳೆ ಕ್ವಾಲಿಟಿ ಎಲ್ಲವೂ ಆಗಿದೆ. ನಾನು ಇವತ್ತು ಜ್ಯೂಸನ್ನು ವೇದಿಕೆಯಲ್ಲಿ ಕೊಡಿಸಿದೆ, ಹೋಗಲಿಕ್ಕೆ ಮುಂಚೆ ಕೇಳಿ ಅವರು ಗೆಸ್ಟಾಗಿ ಬಂದರು, ಅವ್ರು ಹೋಗ್ತೇನೆ ಅಂತ ಹೇಳಿದ್ರು, ಇಲ್ಲ ಅದು ಕುಡಿದೋಗಿ ಅಂತೇಳಿ. ಅವರು ನಮ್ಮ ದೀಪ ಉತ್ಪಾದನೆ ಮಾಡಿದ್ರು, ಅವರು ಕುಡಿಬೇಕು. ಇವತ್ತು ಅವ್ರು ಹೇಳ್ತಾರೆ ಓದವರಿಗೆ, ನಾನು ಇದನ್ನು ಹೇಗೆ ಮಾಡ್ತೀರಿ, ನಿಮ್ಮ ಕಾಸ್ಟ್ ಎಷ್ಟು, ನಿಮ್ಮ ಕಾಸ್ಟನ್ನು ಕಡಿಮೆ ಮಾಡೋದು ಹೇಗೆ, ಪ್ರಚಾರ ವೇದಿಕೆಗಳು ಹೇಗೆ, ಅದು ನಾವು ಮಾಧ್ಯಮ ನೀವು ಒಟ್ಟಿದ್ದೇವೆ. ಅದರ ಖರ್ಚು ನಿಮ್ಮದು, ಆದರೆ ಲಾಭ ಅದು ವ್ಯವಸ್ಥೆಗಳು. ಹಾಗಾಗಿ ಬರೀ ಪ್ರೊಡಕ್ಷನ್ ಅಲ್ಲ, ಕ್ವಾಲಿಟಿಯಲ್ಲಿ ಎಲ್ಲೋ ಇದೆ. ಮಾಧ್ಯಮದಲ್ಲಿ ನಮ್ಮ ಶಕ್ತಿ ಅದು. ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಕಾಸ್ಟ್ ಕಟ್ಟಿಂಗ್ನಲ್ಲಿ ರೀಚ್ ಆಗೋದು ಹೇಗೆ. ವಾಟ್ಸಪ್ ಗ್ರೂಪ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ನಿಮಗೆ ಗ್ರೂಪ್ಗಳಲ್ಲಿ ಅದು ಪ್ರಚಾರ ಯಾರಿಗೆ ಪ್ರಚಾರ ಬೇಕು. ಈಗ ಸ್ಪೆಸಿಫಿಕ್ ಗ್ರೂಪ್ ಇದೆ. ಈಗ ಪ್ರಚಾರದಲ್ಲಿ ಮಂಗಳೂರಲ್ಲೇ ಪ್ರಚಾರ ಬೇಕಾ, ಮಾಧ್ಯಮಗಳಿವೆ. ಯಾವ ಊರಿಗೆ ಮುಡಿಸ್ಬೇಕಷ್ಟು ಸೆಲೆಕ್ಟಿವ್ ಇದೆ. ನೀವು ಯಾವ ಊರಿಗೆ ಗೂಗಲ್ ನೋಡಿ, ಯಾವ ಊರಿಗೆ ಹೋಗಿ ಒಂದು ಐಟಮ್ ಹೋಟೆಲ್ ಬೇಕೇಳಿ ಅಲ್ಲಿ ನಿಮ್ಮ ಪಕ್ಕ ತೋರಿಸ್ತಾನೆ. ನಾವು ನಿಮ್ಮ ಹೋಟೆಲಲ್ಲಿ ಹುಡುಕ್ತೀರಿ, ಒಂದು ತಿಂಡಿ ಹೋಟೆಲ್ ಉಂಟು, ಬೇಕರಿ ಅಲ್ಲಿ, ಪೆಟ್ರೋಲ್ ಬಂಕ್ ಎಲ್ಲಿ ಉಂಟು, ಅವ ಅಲ್ಲೇ ಪೆಟ್ರೋಲ್ ಬಂಕ್ ತೋರಿಸ್ತಾನೆ. ಅಂದರೆ ನಾನು ಹೇಳಿದ್ರೆ ಇದನ್ನು ಉಪಯೋಗ ಮಾಡಿ. ಯಾವುದನ್ನು ಉಪಯೋಗ ಮಾಡಬೇಕಂದ್ರೆ ನಿಮ್ಮನ್ನು ಈ ಕೃಷ್ಣನ ಯಶೋದೆ ಕೃಷ್ಣ ಬಾಯಿ ತೆಗಿಲಿ ಅಂತ ಏನು ಮಾಡಿದ್ರು, ಕೃಷ್ಣನನ್ನು ಆಡ್ತಾ ಇರ್ತಾ ಏನೋ ನುಂಗಿದೆ ಅಂತ ಹೇಳುವಾಗ ಯಶೋದೆ ಬಾಯಿ ತೆಗಿ ಅಂತ ಹೇಳುವಾಗ ಅವ್ರು ನೋಡೋ ಗಂಡದೆ ಅಂತದ್ದು ಬಾಯಿಯೊಳಗೆ ಬ್ರಹ್ಮಾಂಡ. ನೀವು ಬ್ರಹ್ಮಾಂಡ ಆಗಬೇಕು, ನಿಮ್ಮ ಪ್ರಾಡಕ್ಟ್ ಜಗತ್ತಿಗೆ ಸಿಗ್ತದೆ. ಹಾಗಾಗಿ ನಿಮ್ಮ ಪ್ರಾಡಕ್ಟಿಗೆ ಜಗತ್ತಿನ ವ್ಯಾಲ್ಯೂ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಜಗತ್ತಿನ ಪ್ರಾಡಕ್ಟ್ ಡಿಮಾಂಡ್ ಆಗ್ಬೋದು, ಜಗತ್ತಿಗೆ ಶ್ರೇಷ್ಠ ಆಗ್ಬೋದು. ಈ ಫುಡ್ ಇಲ್ಲಿ ಇದೇ ಕ್ವಾಲಿಟಿ ಫುಡ್ ಆಗ್ತದೆ. ಇದು ಎಲ್ಲ ದೇಶದಲ್ಲಿ ಉಂಟು. ಯಾವ ಊರಿಗೆ ಹೋದ್ರೂ ಕೂಡ ಅಲ್ಲಿ ಹೇಳ್ತಾರೆ, ಈ ಊರಲ್ಲಿ ಏನು ಭಾಳ ಮುಖ್ಯ, ಎಲ್ಲಿ ಸಿಗ್ತದೆ, ಯಾವ ಫುಡ್ ಅಂತ ಮಾಹಿತಿ ಇದೆ. ನಮ್ಮೂರಲ್ಲಿ ಇಲ್ಲ, ನಮ್ಮೂರಲ್ಲಿ ಅದರ ಕೊರತೆ ಇದೆ. ಆ ಕೊರತೆ ನೀಗಿಸುವ ಶಕ್ತಿ ನಾವು ಕೊಡ್ತೇವೆ ನಿಮಗೆ. ನಿಮ್ಮ ಗ್ರೋತಲ್ಲಿ ನಾವು ಒಟ್ಟಿಗಿದ್ದೇವೆ. ವಂದನೆಗಳು. ಕೊನೆಯ ಘಟ್ಟದಲ್ಲಿದೆ. ಇವತ್ತಿನ ಕಾರ್ಯಕ್ರಮ ಅಧ್ಯಕ್ಷರಾದ ಸತೀಶ್ ಮೆಬಿನ್ ಸರ್ ಇಂದ ಅಧ್ಯಕ್ಷೀಯ ಮಾತು. ಗುಡ್ ಆಫ್ಟರ್ನೂನ್ ಎಲ್ಲವೂ ಕೂಡ. ಖುಷಿಯಲ್ಲಿದ್ದೀರಾ? ಇಲ್ಲ, ಸ್ವಲ್ಪ ಬಿಸಿಯಲ್ಲಿದೆ. ಪಾತರ್ನಾಡು ಎಂಬೆ ಕೂಡ ಶುರು ಮಾಡಿದೆ, ನಾನು ಎಂಬೆ ಹೊಂತಾವೆ ಆಗಿದೆಯಾ? ಹಾಗೆ ನನಗೊಂದು ನಮ್ಮ ಈ ಒಂದು ವೇದಿಕೆಯಲ್ಲಿ ಬೆಳಗಿನಿಂದ ಈವರೆಗೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಎಲ್ಲರೂ ಕೂಡ ಬಹಳ ಒಂದು ಆಸಕ್ತಿಯಿಂದ ಕ್ರಿಯಾಶೀಲರಾಗಿ ಭಾಗವಹಿಸಿದ್ರಿ. ಅದಕ್ಕಾಗಿ ಅದನ್ನು ಮಾಡಿದ್ದು ಯಾರು? ಅತಿಥಿಗಳು. ಅವರಿಗೆ ಜೋರು ಚಪ್ಪಾಳೆ ನಿಮ್ಮ ಕಡೆಯಿಂದ. ಜೋರು ಊಟಕ್ಕೆ ರೆಡಿ ಆಗುತ್ತೆ. ಆಗ ಜೋರು ಚಪ್ಪಾಳೆ ಕೊಟ್ಟಾದಾಗ ಊಟಕ್ಕೆ ಹಸಿವು ಜಾಸ್ತಿ ಆಗುತ್ತೆ. ಸೊ ನಾನು ಜಾಸ್ತಿ ಮಾತಾಡೋದಿಲ್ಲ. ನನ್ನದೊಂದು ಕನಸು ಇದೆ, ಅದನ್ನು ಮಾತ್ರ ಹೇಳ್ತೇನೆ. ಆಗೋದಾ? ತಯಾರಿದ್ದೀರಾ? ಸೊ ನಾವು ಉದ್ಯಮಿಗಳಾಗಿ ಕನಸು ಕಾಣೋದು ಸಹಜ. ಇವನು ಏನು ಕನಸು ಕಾಣ್ತಾನಪ್ಪ ಅಲ್ಲ, ಹೌದಾ? ಸೊ ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನೆರವೇರಲಿಕ್ಕೆ ಕಾರಣಕರ್ತರಾದಂತಹ ಮಾನ್ಯ ಡಾಕ್ಟರ್
ಶಿವಾನಂದ್ ಅವರೇ, ಅದೇ ರೀತಿ ಕೃಷ್ಣ ಪ್ರಸಾದ್ ಅವರೇ, ಅದೇ ರೀತಿ ನಮ್ಮ ಗ್ಲೋಬಲ್ ಝೆಡ್ ಸರ್ಟಿಫಿಕೇಷನ್ ರಾಜ್ಯಾಧಿಕಾರಿ ಮಾನ್ಯ ಆಶೀಶ್ ಅವರೇ, ಅದಕ್ಕಿಂತಲೂ ಮಿಗಿಲಾಗಿ ನನ್ನ ಆತ್ಮೀಯ ಏನು ಹೇಳ್ತಾರೆ ಮಾದರಿ ಉದ್ಯಮಿಗಳು ತಾವೆಲ್ಲರೂ ಕೂಡ ಇವತ್ತು ಏನಿದ್ರಿ, ಅದು PMFME ಇರ್ಬೋದು, ಕನಿಷ್ಠ ಅಂತ ಹೇಳಿದರೆ ಇದ್ದದ್ರಲ್ಲಿ ಮೈಕ್ರೋ ಅಲ್ವಾ, ಮೈಕ್ರೋ ತಮ್ಗೆ ಗೊತ್ತಿದೆ, 1 ಲಕ್ಷದಿಂದ 1 ಕೋಟಿವರೆಗೆ. ಈ ಮೈಕ್ರೋ ಉದ್ಯಮಿಗಳು ಇವತ್ತು ಬಂದವರು ಶ್ರೇಷ್ಠವಾದ ದಕ್ಷಿಣ ಕನ್ನಡ ಜಿಲ್ಲೆಯ ಉದ್ಯಮಿಗಳು, ಮಾದರಿ ಉದ್ಯಮಿಗಳು ತಾವೆಲ್ಲರೂ ಕೂಡ. ತಾವು ತಮ್ಮ ಮಾದರಿಯಿಂದಾಗಿ ನನ್ನ ಮುಂದಿನ ದಿನಗಳಲ್ಲಿ ನನ್ನ ಕನಸು ಏನಿದೆ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಇದು ಬಹಳ ಕಮ್ಮಿ ಆಯಿತು ಅಲ್ವಾ. ಸೊ ಅದಕ್ಕೆ ನೀವು ಭದ್ರವಾದಂಥ ಒಂದು ಅಡಿಪಾಯ ಹಾಕಿದ್ರಿ. 3 ವರ್ಷದ ಹಿಂದೆ ಇದೇ ಒಂದು ವೇದಿಕೆಯಲ್ಲಿ, ಇದು ಕ್ರೀಡಾ ಕಾರ್ಯಕ್ರಮ ಇರ್ಬೋದು, ಉದ್ಯಮಶೀಲತೆ ಇರ್ಬೋದು, ಸೊ ಇದೇ ವೇದಿಕೆಯಲ್ಲಿ ನಾನು 15 ವರ್ಷ ನಾನು ಕಾರ್ಯಕ್ರಮ ಮಾಡಿದ್ದೇನೆ ಬರೀ ಉದ್ಯಮಶೀಲತೆ ಬಗ್ಗೆ. ಉದ್ಯೋಗ ಮಾಡಬೇಕಂತ ITI ಇರ್ಬೋದು, ಇಲ್ಲಿ ವಿಮೆನ್ಸ್ ITI ಇದೆ ಅಲ್ವಾ. ಎಲ್ಲ ಕಡೆಯಲ್ಲಿ ಉದ್ಯಮಶೀಲತೆ ಮಾಡುವಾಗ ಪ್ರಾರಂಭದಲ್ಲಿ ನನಗೆ ಬೈತಿದ್ರು, ಎದುರಿಗೆ ಬೈದಿದ್ರು ಸಹ ಅವು ಹೆಂಗ್ಲಿಗೆ 1 ಲಕ್ಷ 10 ಲಕ್ಷ ತಿಕ್ಕೋಣ ಅಂತ ಮನಸ್ಸಿನಲ್ಲಿ ಬೈತಾಯಿದ್ರು. ಅವ್ರು ಬರಲಿಲ್ಲ. ಗೀತಾರಾಜರಮ್ಮ ನಗಾಡ್ತಾ ಇದ್ದಾರೆ, ನಮ್ಮ ಶಶಿಕಲಾ ಭಟ್ರು ಅವರು ಕೂಡ ನಗಾಡ್ತಾ ಇದ್ದಾರೆ, ನಮ್ಮ ಕಸ್ತೂರಿ ಮಹೇಶ್ ಕೂಡ. ಸೊ ನನಗೆ ಬಹಳ ಇನ್ನೊಂದು ಸಂತೋಷದ ವಿಷಯ ಏನಂತ ಹೇಳಿದರೆ, ಇವತ್ತು ಬಂದವರಲ್ಲಿ 2 ವರ್ಷ 3 ವರ್ಷದ ಹಿಂದೆ ಅರ್ಜಿ ಹಾಕಿ ಎಲ್ಲರೂ ಕೂಡ 50% ಸಬ್ಸಿಡಿ ಬಂದವರು, ಅವರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರೂ ಕೂಡ 50% ಸಬ್ಸಿಡಿ ಬಂದಿದೆ. ಒಂದು 4-5 ಮಂದಿಗೆ ಬರಲಿಕ್ಕೆ ಬಾಕಿ ಇದೆ. ಸೊ ಅದು ಒಂದೆರಡು ತಿಂಗಳುಗಳಲ್ಲಿ ಬರ್ತದೆ, ಬರದೆ ನಾನು ಬಿಡೋದಿಲ್ಲ, ಆಗ್ಬೋದಾ. ಸೊ ಇನ್ನೊಂದು ಏನಂತ ಹೇಳಿದರೆ, ಇದು ನಮ್ಮ ಪ್ರಾರಂಭದ ಮೆಟ್ಟಿಲು. ಇವತ್ತು ನಮಗೆ ಹೆಮ್ಮೆ ಅನ್ನಿಸ್ಬೋದು, ನಾವೆಲ್ಲ ಉದ್ಯಮವನ್ನು ಪ್ರಾರಂಭ ಮಾಡಿದ್ದೇವೆ ಎಲ್ಲ. ಇವತ್ತು ಕ್ವಾಲಿಟಿ ಬಗ್ಗೆ ಇರ್ಬೋದು, FSSAI ಬಗ್ಗೆ ಇರ್ಬೋದು, ಅಥವಾ ನಮ್ಮ ಮೆಷಿನರಿ ಬಗ್ಗೆ ಇರ್ಬೋದು, ಅಥವಾ ಹಾರ್ಡ್ ವರ್ಕಿಂಗ್ ಅಲ್ವಾ, ಡೇ ನೈಟ್ ಕೆಲಸ ಮಾಡುವವರು ಎಲ್ಲರೂ ಕೂಡ ಅವರವರ ಅಭಿಪ್ರಾಯದಲ್ಲಿ ನೀವೆಲ್ಲರೂ ಕೂಡ ತಿಳಿಸಿದ್ದೀರಿ. ಆದರೆ ಇದು ಮುಕ್ತಾಯ ಅಲ್ಲ, ಇದು ಆರಂಭ. ಇವತ್ತು ನಮ್ಮ ದೇಶ ಇನ್ನೂ ಕೂಡ ಬಡತನದಲ್ಲಿದೆ. ಇವತ್ತು ಕೂಡ ವಿದೇಶಿಯರು ಹೇಳ್ತಾರೆ, ಇಂಡಿಯಾ ಈಸ್ ಎ ರಿಚ್ ಕಂಟ್ರಿ ಬಟ್ ಇಂಡಿಯನ್ಸ್ ಆರ್ ಪುವರ್. ಅದಕ್ಕೆ ಯಾರು ಕಾರಣ? ನಾವು ಯಾರು ಮೈಕ್ರೋ ಇಂಡಸ್ಟ್ರಿಯಲ್ಲಿ ಇದ್ದೇವಲ್ಲ, ಸೂಕ್ಷ್ಮ ಅಥವಾ ಕಿರು ಉದ್ಯಮ ಕ್ಷೇತ್ರದಲ್ಲಿ ಇದ್ದೇವೆ, ನಾವು ಹಾಗೆ ಇದ್ದೇವೆ. ಅಟ್ಲೀಸ್ಟ್ ಇವತ್ತು ನಾವು ಸ್ವಲ್ಪ ಆದರೂ ಬಂದಿದ್ದೇವೆ. ಇನ್ನೂ ಕೂಡ ಆ ಒಂದು ಹಂತಕ್ಕೆ ಬರದವರು ಕೋಟ್ಯಾಂತರ ಜನರಿದ್ದಾರೆ ಸರ್, ಕೋಟ್ಯಾಂತರ ಜನರಿದ್ದಾರೆ. ಅವರಿಗೂ ಸಹ ಕನಸಿದೆ. ಆ ಕನಸನ್ನು ಈಡೇರಲಿಕ್ಕೆ ಕೆಲವೊಂದು ಅಡಚಣೆಗಳು ಈಗ ನಿಮ್ಮದೇ ಅಭಿಪ್ರಾಯದಲ್ಲಿ ಹೇಳಿದ್ರಿ ನೀವು ಅಲ್ವಾ. ಸೊ ಅದರ ನೇತೃತ್ವವನ್ನು ಇವತ್ತು ನಾವು ಇಲ್ಲಿ ಸೇರಿದಂಥ ಉದ್ಯಮಿಗಳು ಮಾಡಬೇಕು. ಹಾಗಿದ್ದಾಗ ಮುಂದಿನ ಪೀಳಿಗೆಯಲ್ಲಿ ಅದು ಶುದ್ಧ ಸುಳ್ಳು. ಯಾವುದು? ಇಂಡಿಯಾ ಈಸ್ ಎ ರಿಚ್ ಕಂಟ್ರಿ ಬಟ್ ಇಂಡಿಯನ್ಸ್ ಆರ್ ಪುವರ್ ಎನ್ನುವಂಥದ್ದು ಶುದ್ಧ ಸುಳ್ಳು. ಯಾಕೆ ಹೇಳ್ತಾರೆ? ಯಾಕಂತೇಳಿದರೆ ಇಲ್ಲಿ ಸಿಗುವಂಥ ಸಂಪನ್ಮೂಲ ಏನಿದೆ, ನಮ್ಮ ದೇಶದಲ್ಲಿ ಸಿಗುವಷ್ಟು ಸಂಪನ್ಮೂಲ ಜಗತ್ತಿನ ಯಾವುದೇ ದೇಶದಲ್ಲಿಲ್ಲ. ನಮ್ಮ ದೇಶದಲ್ಲಿ ಮಾತಾಡುವಷ್ಟು ಭಾಷೆಗಳು ಜಗತ್ತಿನ ಯಾವುದೇ ದೇಶದಲ್ಲಿಲ್ಲ. ನಮ್ಮ ದೇಶದಲ್ಲಿರುವಷ್ಟ ಧರ್ಮಗಳು ಜಗತ್ತಿನ ಯಾವುದೇ ದೇಶದಲ್ಲೂ ಇಲ್ಲ. ಇಲ್ಲಿ ಸಿಗುವಂಥ ಶೈಕ್ಷಣಿಕ ಸಂಪನ್ಮೂಲ ಇರ್ಬೋದು, ನೈಸರ್ಗಿಕ ಸಂಪನ್ಮೂಲ ಇರ್ಬೋದು, ಗಿಡ ಮರಗಳು ಇರ್ಬೋದು, ಅಥವಾ ಹೈನುಗಾರಿಕೆ ಕ್ಷೇತ್ರ ಇರ್ಬೋದು, ಕೃಷಿ ಕ್ಷೇತ್ರ ಇರ್ಬೋದು, ಜಗತ್ತಿನ ಯಾವುದೇ ರಾಜ್ಯದಲ್ಲಿಲ್ಲ. ಇಲ್ಲಿ ನಾವು ಯಾವುದೇ ಭಾಷೆಯನ್ನು ಆಡ್ಬೋದು, ಯಾವುದೇ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸ್ಬೋದು, ಯಾವುದೇ ಚಟುವಟಿಕೆಯನ್ನು ನಾವು ಮಾಡ್ಬೋದು, ಯಾವುದೇ ಆಹಾರ ಸಂಸ್ಕರಣೆಯನ್ನು ನಾವು ಮಾಡಬಹುದು. ಅದು ಸೂಕ್ಷ್ಮ ಇರ್ಬೋದು, ಅಥವಾ ಮಧ್ಯಮ ಇರ್ಬೋದು, ಅಥವಾ ಬೃಹತ್ ಕೈಗಾರಿಕೆ ಸಹ ನಾವು ಮಾಡ್ಬೋದು. ಆದರೂ ಕೂಡ ಅದರ ಸಂಖ್ಯೆ ಬಹಳ ಕಡಿಮೆ ಇದೆ. ಅಂದರೆ ಅದರ ವಿಚಾರವಾಗಿ ನಕಾರಾತ್ಮಕ ಚಿಂತನೆ ಜಾಸ್ತಿ ಇದೆ. ನಾವು ಜಾಸ್ತಿ ನಕಾರಾತ್ಮಕ ಚಿಂತನೆ ಮಾಡೋದು ನಮಗೆ ಬೇಡ, ಯಾರು ಮಾಡೋರು ಮಾಡ್ತಾರೆ, ಯಾರು ಹೇಳಿದ್ರು ಆಗ ಅದು ಶ್ರೀಮಂತರಿಗೆ ಮಾತ್ರ ಉದ್ಯಮ ಎನ್ನುವಂಥ ಶ್ರೀಮಂತರು ಇಲ್ಲ ರೀ. ಸುಮ್ಮನೆ ನಾವು ತಿಳ್ಕೊಳ್ಬೇಕು, ನಮ್ಮ ಪರಿಸರದಲ್ಲಿ ನನಗೆ ಒಂದು ಸ್ವಉದ್ಯೋಗ ಮಾಡಲಿಕ್ಕೆ ಏನೆಲ್ಲ ಸವಲತ್ತುಗಳು ಇದೆ ಅದನ್ನು ನಾನು ಸದುಪಯೋಗ ಮಾಡೋದು ಹೇಗೆ, ಏನೆಲ್ಲ ಸವಲತ್ತುಗಳು ಇದೆ ಅಂತ ವಿದೇಶಿಯರು ಬಂದು ಹುಡುಕಿ ನಮ್ಮ ಕಚ್ಚಾ ವಸ್ತುಗಳನ್ನು ಕೊಂಡೋಗಿ ಅಲ್ಲಿ ಪಕ್ಕಾ ವಸ್ತುಗಳನ್ನು ಮಾಡಿ ನಮ್ಮ ಇದೇ ಬಡ ಭಾರತೀಯರಿಗೆ ಮಾರ್ತಾ ಇದ್ದಾರೆ ಸರ್, ಮಾರ್ತಾ ಇದ್ದಾರೆ. ನಾವು ತಗೊಳ್ತಾ ಇದ್ದೇವೆ.
ಉದಾಹರಣೆಗೆ ಹೆಚ್ಚಿನವರು ತೆಂಗಿನೆಣ್ಣೆ ಅಲ್ವಾ, ತುಂಬ ಮಂದಿ ಇದ್ದಾರೆ. ಆ ತೆಂಗಿನ ಕಾಯಿಯ ಆ ಒಂದು ಫಲಭರಿತವಾದಂಥ ಒಂದು ಏನು ಸಂಪೂರ್ಣ ಪೌಷ್ಟಿಕ ಅಥವಾ ಪ್ರೋಟೀನ್ಸ್, ವಿಟಮಿನ್ಸ್, ಖನಿಜಾಂಶ ಇರುವಂತಹ ಒಂದು ಕಲ್ಪವೃಕ್ಷ ತೆಂಗಿನ ಮರ. ಆ ತೆಂಗಿನಕಾಯಿಯಲ್ಲಿರುವಂಥ ಪೌಷ್ಟಿಕ ಆಹಾರ ಏನಿದೆ, ಆ ಹಾಲಿನಿಂದ ತೆಂಗಿನೆಣ್ಣೆ ತೆಗಿತಾರೆ. ನಾವೀಗ ಕೊಬ್ಬರಿ ಎಣ್ಣೆ ತೆಗಿತೇವೆ, ಅದು ಸೆಕೆಂಡ್ರಿ. ಆ ತೆಂಗಿನ ಹಾಲಿನಿಂದ ಎಣ್ಣೆ ತೆಗೆದು ಅದು ಇಲ್ಲಿ ನಮಗೆ ಬರ್ತಾ ಇದೆ ಒರಿಜಿನ್ ಕೋಕೋನಟ್ ಆಯಿಲ್. ಕೇಳಿದ್ರಲ್ಲ ಅಲ್ವಾ? ಆದರೆ ಆ ಒರಿಜಿನ್ ಕೋಕೋನಟ್ ಆಯಿಲ್ ನಮ್ಮ ಡಾಕ್ಟರ್ ಕೃಷ್ಣ ಪ್ರಸಾದ್ ಹೇಳ್ತಾರೆ ಅಲ್ವಾ, ಆ ಗುಣಮಟ್ಟದ ಒಂದು ಒರಿಜಿನ್ ಕೋಕೋನಟ್ ಆಯಿಲ್, ಆ ಒರಿಜಿನ್ ಕೋಕೋನಟ್ ಹಾಲು ನಮ್ಮ ದೇಶದಲ್ಲಿರುವಂಥ ಕರಾವಳಿ ಪ್ರದೇಶ, ನಮ್ಮ ಭೂಮಿಯಲ್ಲಿ ಬೆಳೆಸುವಂಥ ತೆಂಗಿನ ಮರದಿಂದ ಮಾತ್ರ ಸಾಧ್ಯ. ಇದು ವಿದೇಶಕ್ಕೆ ರಫ್ತಾಗಿ ಅಲ್ಲಿಂದ ನಮಗೆ ಆಮದು ಮಾಡಿಕೊಳ್ತಾ ಇದ್ದೇವೆ. ನೀವು ಸೂಪರ್ ಬಜಾರಲ್ಲಿ ಮಾತ್ರ ಸಿಗುತ್ತೆ, ದೊಡ್ಡ ದೊಡ್ಡ ಸೂಪರ್ ಬಜಾರಲ್ಲಿ. ಯಾವುದು? ಒರಿಜಿನಲ್ ಕೋಕೋನಟ್ ಆಯಿಲ್, ವರ್ಜಿನ್ ಕೋಕೋನಟ್ ಆಯಿಲ್. ಅದಕ್ಕೆ ಲೀಟ್ರಿಗೆ 1,500 2,000 ಕೊಟ್ಟು ತಗೊಳ್ತೇವೆ. ಯಾರಾಗ ಹೇಳಿದರು, ರೇಟ್ ನೋಡ್ತಾರೆ ಅಂತ, ವಿಶ್ವನಾಥ್ ಹೇಳಿದರು, ರೇಟ್ ನೋಡಿ ಜನ ತಗೊಳ್ತಾರೆ ಅಂತ. ಆದರೆ ಅದೇ 1,500 ವರ್ಜಿನ್ ಆಯಿಲ್ ನಮ್ಮ ಭೂಮಿಯಲ್ಲಿ ಬೆಳೆದಂಥ ಒಂದು ಆಹಾರ ವಸ್ತು. ಇದು ನನಗೆ ಬಹಳ ಬೇಸರ ತರುವಂಥ ವಿಷಯ. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮಲ್ಲಿ ಸಂಪತ್ತಿದೆ, ಅದರ ಕ್ರೋಢೀಕರಣ ಆಗ್ತಾ ಇಲ್ಲ, ಬರೀ ರಾಜಕೀಯ ಆಗ್ತಾ ಇದೆ. ಯಾರು ಹೇಳಿದರು, ಸರ್ಕಾರದಿಂದ ನಾವು ತಗೊಳ್ಬೇಕಿದ್ರೆ ಲಂಚ ಕೊಡಬೇಕು, ಅವರಿಗೆ ಮುಂಗಡ ಕೊಡಬೇಕು ಅಲ್ವಾ? ಬಹಳ ಬೇಸರ ವಿಷಯ ಸರ್. ನಾನು 35 ವರ್ಷದಿಂದ ವಾಲಂಟ್ರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ, ಒಟ್ಟು ಗೌರ್ಮೆಂಟಿನ ಕೆಲಸ ಮಾಡ್ತಾ ಇದ್ದೇನೆ. ಸರ್ಕಾರದ ಕೆಲಸ ನಾನು ವಾಲಂಟ್ರಿಯಾಗಿ ಮಾಡ್ತಾ ಇದ್ದೇನೆ, ವಿದೌಟ್ ಸ್ಯಾಲ್ರಿ. ಯಾಕೆ ಅಂತ ಹೇಳಿದರೆ, ನನ್ನ ಹಾಗೆ ಯಾರು ಸಹ ಕಷ್ಟಪಡಬಾರ್ದು, ಆರ್ಥಿಕ ತೊಂದರೆಯನ್ನು ಅವರು ಜೀವನ ಪರ್ಯಂತದಲ್ಲಿ ಸಹ ಆರ್ಥಿಕ ತೊಂದರೆಯನ್ನು ಪಡಬಾರ್ದು ಎನ್ನುವಂಥ ಉದ್ದೇಶ. ಇನ್ನೊಂದು, ಹೆಚ್ಚಿನವರು ನೀವು ಕೃಷಿ ಕ್ಷೇತ್ರದ ಹಿನ್ನೆಲೆಯವರು, ಅದರಲ್ಲೂ ಕೂಡ ತೆಂಗಿನೆಣ್ಣೆ ಇರ್ಬೋದು, ಅಥವಾ ಸಂಬಾರ ಇರ್ಬೋದು ಅಲ್ವಾ, ಅಕ್ಕಿ ರೊಟ್ಟಿ ಇರ್ಬೋದು ಅಲ್ವಾ, ಅಥವಾ ಟೆಂಡರ್ ಕಾಕೋನಟ್. ನಮ್ಮ ಟೆಂಡರ್ ಕಾಕೋನಟ್ ಇವತ್ತು ನಾವು ಕೊಡ್ತೇವಲ್ಲ, CPCR ಇಂದ ಪಾಸ್ ಆಗಿದ್ದದ್ದು. ಇದೇ ಶಶಿಕಲಾ ಮತ್ತು ರಾಘವೇಂದ್ರ ಭಟ್ ಅವರು ಹೆಚ್ಚಿನ ಅದನ್ನು ಇನ್ನೂ ಕೂಡ ಉತ್ಕೃಷ್ಟ ಗುಣಮಟ್ಟದ ಮಾಡಿ ಥ್ರೂಔಟ್ ಮನೆಯಲ್ಲಿ ಸಿಗುವಂತೆ ಮಾಡಬೇಕು ಅವರು. ಈಗ ಬರೀ ಕ್ಯಾಟ್ರಿಂಗ್ ಆರ್ಡ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ ಅವರಲ್ವ, ಇರಲಿ. ಅದರ ಜೊತೆಗೆ ಬೇರೆ ಬೇರೆ ಸಾವಯವ ಹಣ್ಣು ಹಂಪಲುಗಳ ಅವರು ಐಸ್ ಕ್ರೀಮ್ ಕೂಡ ತಯಾರಿಸ್ತಾರೆ. ಓಕೆ, ಹೈನುಗಾರಿಕೆ ಇನ್ನೊಂದು ಕಡೆಯಲ್ಲಿ ಹಾಲು ಮತ್ತು ಹಾಲು ಉತ್ಪನ್ನ ಬಹಳ ಕುಂಠಿತವಾಗಿದೆ, ಅದನ್ನು ನಾವು ಬೆಳೆಸಬೇಕು. ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ನಾನು ಎಲ್ಲ ನಮ್ಮ ಘಟಕಗಳಿಗೆ ಭೇಟಿ ನೀಡಿದಾಗ ಬಿಜಿಯಲ್ಲಿ ಒಂದು ಘಟಕಕ್ಕೆ ಹೋದೆ. ಪೇಟೆಯಲ್ಲಿ, ಪಟ್ಟಣದಲ್ಲಿ ನೋಡಿ, ಹಳ್ಳಿಯಲ್ಲಿ ಮಾಡಬೇಕಾದಂಥ ಹಾಲು ಮತ್ತು ಹಾಲು ಉತ್ಪನ್ನ ಘಟಕ ಬಿಜಿಯಲ್ಲಿ ಒಂದು ಘಟಕಕ್ಕೆ ಹೋದೆ. ಅಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ರು ಅಂತ ಹೇಳಿದರೆ, ನನಗಿಂತ ಮುಂಚೆ ಒಂದು ಕ್ರೇನ್ 1.25 ಲಕ್ಷ ಕ್ರೇನ್ ತಗೊಂಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿದ್ದಾರೆ, ಅದು ಸಹ ಫಸ್ಟ್ ಫ್ಲೋರಲ್ಲಿ ಇದ್ದುಕೊಂಡು ಹಾಲು ಮತ್ತು ಹಾಲು ಉತ್ಪನ್ನವನ್ನು ಮಾಡ್ತಾ ಇದ್ದಾರೆ. ನಮಗೆ ನಾಚಿಕೆ ಸಂಗತಿ ಅಲ್ವಾ? ಹಳ್ಳಿಯಲ್ಲಿ ಮಾಡದ ಕೆಲಸವನ್ನು ಅವರು ಪೇಟೆಯಲ್ಲಿ ಮಾಡ್ತಾ ಇದ್ದಾರೆ. ನನಗೆ ಶಾಕ್, ಏನಪ್ಪ ಅಂತ. ಮತ್ತು ನಾನು ಲೋನ್ ಪಾಸ್ ಆಗೋ ಮುಂಚೆ 1.25 ಲಕ್ಷ ಕೊಟ್ಟು ಕ್ರೇನ್ ತಗೊಂಡಿದ್ದಾರೆ. ಅಂದರೆ ಕೆಳಗಿಂದ 1,000 ಲೀಟ್ರ್ ಹಾಲು ಬರುತ್ತೆ, ಬೇರೆ ಬೇರೆ ಕಂಪನಿಯಿಂದ ಹಾಲು ಬರುತ್ತೆ, ಮೇಲೆ ಬರುತ್ತೆ ಆ ಕ್ರೇನಿಂದ. ಆ ಹಾಲಿನಿಂದ ಮಜ್ಜಿಗೆ ಮತ್ತು ಲಸ್ಸಿ ಮಾಡಿಕೊಂಡು ಅದೇ ಕ್ರೇನ್ನಿಂದ ಕೆಳಗೆ ಬಂದು ಕೆಳಗಡೆ ರಿಕ್ಷಾ ಮತ್ತು ಆಟೋ ಟೆಂಪೋದವರೆಲ್ಲ ಕೊಂಡೋಗ್ತಾರೆ. ಅದು ಬೇರೆ ಯಾರಲ್ಲ, ಸುಜೀರ್ ವಾಸ್ತವ ನಾಯಕ್. ಅವರಿಗೆ ಒಂದು ಜೋರು ಚಪ್ಪಾಳೆ ಕೊಡಿ. ಯಾಕಂದರೆ ನನ್ನ ಒಂದು ನೋವು ಏನಂತ ಹೇಳಿದರೆ, ಹಾಲು ಮತ್ತು ಹಾಲು ಉತ್ಪನ್ನ ಘಟಕ ಹಳ್ಳಿಯಿಂದ ಪೇಟೆಗೆ ಬರಬೇಕಲ್ಲ, ಇದು ಪೇಟೆಯಿಂದ ಹಳ್ಳಿಗೆ ಹೋಗ್ತಾ ಇದೆ ಸರ್. ಅದೇ ರೀತಿ ತೆಂಗಿನೆಣ್ಣೆ, ನಾನು ಪ್ರತಿಯೊಬ್ಬರಿಗೂ ಕೂಡ ತೆಂಗಿನೆಣ್ಣೆ ಹೇಳ್ತೇನೆ. ಯಾಕಂದರೆ ಯಾರು ಹೇಳಿದರು, 1 ಚಮಚ, ನಮ್ಮ ದೇವ ಶೆಟ್ಟಿ ಹೇಳಿದರು, 1 ಚಮಚ ಎಣ್ಣೆ ಕುಡೀರಿ. ಯಾವುದು? ಶುದ್ಧ ತೆಂಗಿನೆಣ್ಣೆ. ಅಂಗಡಿಯಿಂದ ತಗೊಳ್ಳೋ ಅದು ಸೆಕೆಂಡ್ರಿ ಅಲ್ವಾ. ನಾವೇ ತಯಾರಿಸಿದ ಶುದ್ಧ ಎಣ್ಣೆ ನಮ್ಮ ಹೊಟ್ಟೆಗೆ, ಮಕ್ಕಳ ಹೊಟ್ಟೆಗೆ, ಪ್ರಾಣಿ ಪಕ್ಷಿಗಳ ಹೊಟ್ಟೆಗೆ ಹೋದರೆ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲ. ಅದನ್ನು ಸ್ವತಃ ದೇವ ಶೆಟ್ಟರು ಕೂಡ ಹೇಳಿದರು. ಅದಕ್ಕಾಗಿ ನಾನು ಪ್ರತಿಯೊಬ್ಬರಲ್ಲೂ ಕೂಡ ಹೇಳ್ತಾ ಇದ್ದೇನೆ, ಒಂದು ತೆಂಗಿನೆಣ್ಣೆ ಮಿಲ್ ಘಟಕ ನಿಮ್ಮ ಮನೆಯಲ್ಲಿ ಇರಲಿ. ಯಾಕೆ? ಮಾರ್ಕೆಟಿಂಗ್ ಅಲ್ಲ, ಮಾರ್ಕೆಟಿಂಗ್ ಸೆಕೆಂಡ್ರಿ. ನಮಗೆ ಯೂಸ್ ಮಾಡಲಿಕ್ಕೆ, ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಫ್ಯಾಮಿಲಿಯವರಿಗೆ, ಮತ್ತೆ ಅದರಲ್ಲಿ ಸ್ವಲ್ಪ ಮಾರುಕಟ್ಟೆ ಮಾಡಿ ಅದರ ನಮ್ಮ ಖರ್ಚನ್ನು ತಗೊಳ್ಳೋದು ಸೆಕೆಂಡ್ರಿ. ನಿಮಗೆ 3 ಲಕ್ಷ ಮಾತ್ರ ಖರ್ಚಾಗೋದು. ಎಷ್ಟು? ಬರೀ 3 lakhs. ವುಡ್ ಪ್ರೆಸ್ ಇರ್ಬೋದು ಅಥವಾ ಮೆಟಲ್ ಪ್ರೆಸ್ ಅಲ್ವಾ ದೇವೇಶ್ವರ ಅಲ್ವಾ.
3 ಲಕ್ಷ 1.5 ಲಕ್ಷ ನಾನು ಕೊಡ್ತೇನೆ ರೀ. ಆ 1.5 ಲಕ್ಷ ನಮಗೆ ಲಾಭ ಆಗುತ್ತೆ ಅಲ್ವಾ, ಅದು ಸೆಕೆಂಡ್ರಿ. ಆ 1.5 ಲಕ್ಷ ನಾವು ನಷ್ಟ ಮಾಡಿಕೊಂಡು ನಾವು ಬೇಕಾದಷ್ಟು ವೈದ್ಯರುಗಳಿಗೆ ಕೊಡ್ತಾ ಇದ್ದೇವೆ, ಅಲೋಪೆಥಿಕ್ ಡಾಕ್ಟರ್ಸಿಗೆ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನು ಮಂಗಳೂರಲ್ಲಿ ಹುಟ್ಟಿ ಬೆಳೆದವನು. ಬರೀ ಒಂದು ವೆನ್ಲಾಕ್ ಆಸ್ಪತ್ರೆ ಇತ್ತು, ಮಂಗಳೂರು ನರ್ಸಿಂಗ್ ಹೋಮ್ ಇತ್ತು, 1-2, ಮತ್ತೆ ಇಲ್ಲ ಕೆಲವರು ಡಾಕ್ಟರ್ಸ್ ಕ್ಲಿನಿಕ್ಸ್ ಹಾಕ್ಕೊಂಡಿದ್ರು, ಕ್ಲಿನಿಕ್ ಅಲ್ವಾ ಡಾಕ್ಟರ್ಸ್. ಈಗ ಇಷ್ಟು ವರ್ಷ ಆಯಿತು ನಾನು ನೋಡ್ತಾ ಇದ್ದೆ, ನನ್ನ ಕಣ್ಣೆದುರಲ್ಲೇ ಪ್ರತಿ ಗಲ್ಲಿಗಳಲ್ಲಿ ನರ್ಸಿಂಗ್ ಹೋಮ್ಗಳು, ದೊಡ್ಡ ದೊಡ್ಡ ಹೈ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು. ಆವಾಗ ವೆನ್ಲಾಕ್ನಲ್ಲಿ ಒಂದು ಎಕ್ಸ್ರೇ ತೆಗಿತಿದ್ರು, ಔಷಧಿ ಕೊಡ್ತಾಯಿದ್ರು. ಈಗ ಹಾಗೆಲ್ಲ, ಇಲ್ಲಿಂದ ಹಾಕಿದರೆ ಅಲ್ಲಿಂದ ಬರ್ತದೆ. ಏನದು? ಇಲ್ಲಿಂದ ಹಾಕಿದರೆ ಅಲ್ಲಿಂದ ಬರ್ತದೆ. ಏನದು? ವಾಟ್ ಡಸ್ ಇಟ್ ಕಾಲ್ಡ್? ಗಿವನ್ ಸ್ಕ್ಯಾನಿಂಗ್, ನಾಟ್ ಓನ್ಲಿ ಸ್ಕ್ಯಾನಿಂಗ್, ಸಮ್ ನೇಮ್ ಇಸ್ ದೇರ್. MRI, ಓಕೆ, ವಾಟ್ ಇಟ್ ಮೇ ಬಿ ಅಲ್ವಾ. ಅದು ಸರಿ. ನಿಮ್ಮ ಜೇಬು ನೋಡಿ, ಇವರು ಮೈಕ್ರೋ ಎಂಟರ್ಪ್ರಿನರಾ ಅಲ್ಲ, ಸ್ಮಾಲ್ ಎಂಟರ್ಪ್ರಿನರಾ, ಲಾರ್ಜ್ ಎಂಟರ್ಪ್ರಿನರಾ, ಇವರು ಕೃಷಿಕರ, ಇವ್ರ ಎಷ್ಟು ಸಂಪತ್ತಿದೆ ಅದನ್ನು ನೋಡಿ ಬಿಲ್. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ದಿಸ್ ಇಸ್ ಬಿಕಾಸ್ ಆಫ್ ಮಾಲ್ ನ್ಯೂಟ್ರಿಷನ್ ಫುಡ್ಸ್. ಪೌಷ್ಟಿಕ ಆಹಾರದ ಕೊರತೆಯಿಂದಾಗಿ ಇಷ್ಟೊಂದು ಆಸ್ಪತ್ರೆಗಳು ಬಂದಿದೆ, ವ್ಯಾಪಾರ ನಡೀತಾ ಇದೆ. ವ್ಯಾಪಾರ ಅದು ಲಕ್ಷಗಟ್ಟಲೆ ಕೋಟಿಗಟ್ಟಲೆ. ಒಂದು ಸೀಟ್ ಬೇಕಿದ್ರೆ, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನನ್ನ ಅಮ್ಮ ಅವರು ಇಲ್ಲಿಟ್ರೇಟ್, ಶಿ ವಾಸ್ ಇಲ್ಲಿಟ್ರೇಟ್, ಶಿ ನೋ ಮೋರ್ ವಿತ್ ಮೀ, ಶಿ ವಾಸ್ ಇಲ್ಲಿಟ್ರೇಟ್. ಆದರೆ ಅವರು ಕೃಷಿಕಳಾಗಿದ್ಲು. ಎಲ್ಲ ರೀತಿಯ ನೇಜಿ ನಡೋದಿರಲಿ, ಕೊಯ್ಯೋದು ಇರಲಿ, ಭತ್ತ ಅದನ್ನು ಹೊಟ್ಟಿ ಮಾಡಿ ತೆಗೆಯೋದಿರಲಿ, A to Z ಪ್ಲಸ್ ಹೈನುಗಾರಿಕೆ, ಹಾಲು ಸಂಬಂಧಿತ ವಸ್ತುಗಳನ್ನು ತಯಾರಿಸಿದ್ರು. ಮಜ್ಜಿಗೆ ಆಗಲಿ, ಬೆಣ್ಣೆ ಆಗಲಿ, ತುಪ್ಪ ಆಗಲಿ. ಅದು ಯಾರು ಕೃಷ್ಣ ಪ್ರಸಾದ್ ಹೇಳಿದ್ರು, ಆಗ ಈ ಔಷಧಿಯನ್ನು ಕೊಡ್ತಾರೆ ಮುಂಚಿನ ಕಾಲದಲ್ಲಿ ಅಲ್ವಾ. ಈಗಿನವ್ರಿಗೆ ಯಾರಿಗೂ ಗೊತ್ತಿಲ್ಲ. ಗಿಡಮೂಲಿಕೆ ಔಷಧಿ, ಬಾಣಂತಿಯರಿಗೆ ಒಂದು ಔಷಧಿ ಮಾಡ್ತಾರೆ, ಶುದ್ಧ ತುಪ್ಪ. ಆ ತುಪ್ಪ ಈಗ ಇಲ್ಲ. ಶುದ್ಧ ತುಪ್ಪ, ಆಮೇಲೆ ಮೆಂತೆ, ಆಮೇಲೆ ಒಳ್ಳೆ ಮೆಣಸು, ಎಲ್ಲ ಸಾವಯವದಿಂದ ತಯಾರಾದಂಥ ವಸ್ತುಗಳು. ಶುದ್ಧ ತುಪ್ಪ, ದೇಶಿ ಹಾಲು, ಅದನ್ನು ಫ್ರೈ ಮಾಡ್ತಾರೆ. ಅವರು ಫ್ರೀ ಸರ್ವಿಸ್ ಕೊಡ್ತಾರೆ. ಅಂದರೆ ಎಲ್ಲರೂ ಬಾಕಿ ಉಳಿದವರೆಲ್ಲ ಬಂದು ಅಮ್ಮನ ಹತ್ರ ಮೆಡಿಸಿನ್ಸ್ ಮಾಡ್ತಾಯಿದ್ರು. ನಾನು ಕದ್ದು ತಿಂತಾ ಇದ್ದೆ. ಯಾಕೆ? ಆ ಫ್ಲೇವರ್ ಇದೆಲ್ಲ ತಡಿಲಿಕ್ಕೆ ಆಗೋದಿಲ್ಲ, ಅದು ಎಷ್ಟು ಪರಿಮಳ. ಅವ್ರು ನಮಗೆ ಬೈತಾ ಇದ್ರು, ಯಾಕಂದರೆ ಅದು ನಮ್ಮದಲ್ಲ, ಬೇರೆಯವ್ರದ್ದು. ಗೊತ್ತಾಯ್ತಾ? ಒಂದೊಂದು ಚಮಚ ನಾವು ತಿಂತೇವೆ, ಬೇರೆ ಪ್ರಶ್ನೆ. ಆ ಟೇಸ್ಟ್ ಅದನ್ನು ಕೊಡುವವರು ಯಾರಿಲ್ಲ ಸರ್, ಈಗ ಯಾರಿಲ್ಲ. ಅದನ್ನು ಮಾಡಿ, ಅದಕ್ಕೆ ತಯಾರಿಸಲಿಕ್ಕೆ ನಿಮಗೆ ಎಷ್ಟು ಲಕ್ಷ, ಎಷ್ಟು ಕೋಟಿ ಬೇಕು, ನಾನು ಮಾಡಿಕೊಡ್ತೇನೆ. ಯಾವಾಗಲೂ ನಾನು ಹೇಳ್ತೇನೆ. ಇದರಿಂದಾಗಿ ವಿದೇಶಿಯರು ಇನ್ನೂ ಹೇಳ್ತಾ ಇದ್ದಾರೆ, ಇಂಡಿಯಾ ಇಸ್ ಎ ರಿಚ್ ಕಂಟ್ರಿ ಬಟ್ ಇಂಡಿಯನ್ಸ್ ಆರ್ ಪುವರ್. ಹಾಗಾಗಿ ನಾವೆಲ್ಲರೂ ಕೂಡ ಇದರ ಒಂದು ನೇತೃತ್ವವನ್ನು ನೀವು ತಗೊಂಡ್ರೆ, ಬಹುಶಃ ಈ ಒಂದು ನೆಕ್ಸ್ಟ್ ಈ ಒಂದು ಸಭಾಂಗಣದಲ್ಲಿ ಎಲ್ಲರೂ ಹೊಸಬರು ಇಲ್ಲಿ ಬರ್ಬೋದು. ಯಾವುದು? ನೂತನ ಉದ್ಯಮಿಗಳು. ಅದು PMFME, PMHB ಉದ್ಯಮಿ, ಅಥವಾ ನಮ್ಮ ಮಹಿಳಾ ಉದ್ಯೋಗಿನಿ ಅಂತ ನಾನು ಹೇಳೋದು, ಅಥವಾ ಮುದ್ರಾ ಹೇಳೋದಿಲ್ಲ, ಯಾವುದು ಹೇಳೋದಿಲ್ಲ. ಎಲ್ಲ ಯೋಜನೆಗಳಿಂದ ಏನು ಸಿಗುತ್ತೆ, ಯಾವುದೆಲ್ಲ SMEಯಿಂದ ಅಲ್ವಾ. ನೀವು ಕೊಲೆಟ್ರಾಲ್ ಕೊಟ್ಟರೆ ಎಷ್ಟು ಲಕ್ಷಗಟ್ಟಲೆ, ಎಷ್ಟು ಕೋಟಿಗಟ್ಟಲೆ ಕೂಡ ಬ್ಯಾಂಕಿನವರು ಕೊಡ್ತಾರೆ. ಕೊಲೆಟ್ರಾಲ್ ಸೆಕ್ಯೂರಿಟಿ, ವಿತ್ ಕೊಲೆಟ್ರಾಲ್ ಸೆಕ್ಯೂರಿಟಿ. ಜಯಪ್ರಕಾಶ್ ಶೆಟ್ಟಿ ಅವರು ಪಾಪ 40 ಲಕ್ಷಕ್ಕೆ ಹಾಕಿದ್ದಾರೆ. ಅವ್ರ ಹತ್ರ ಕೊಲೆಟ್ರಾಲ್ ಕೇಳ್ತಾ ಇದ್ದಾರೆ. ವಿದೌಟ್ ಕೊಲೆಟ್ರಲ್ ಐ ಆಮ್ ಗೋಯಿಂಗ್ ಟು ಸ್ಯಾಂಕ್ಷನ್ ವಿದಿನ್ ಎ ವೀಕ್. ಯಾರು? ಜಯಪ್ರಕಾಶ್ ಶೆಟ್ಟಿ, ಹರಿಣಾ ಫುಡ್, ಪ್ಲೀಸ್ ಗಿವ್ ಇಮ್ ಎ ಬಿಗ್ ಹ್ಯಾಂಡ್. ನೆಕ್ಸ್ಟ್ ವೀಕಲ್ಲಿ ಅವರಿಗೆ ಸ್ಯಾಂಕ್ಷನ್ ಆಗುತ್ತೆ 40 ಲಕ್ಷ PMFMEಯಲ್ಲಿ. ನಾನು ಚಾಲೆಂಜನ್ನು ಮಾಡ್ತಾ ಇದ್ದೇನೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಆ ಒಂದು ನೋವು, ನಾವು ಇನ್ನೊಬ್ಬರ ನೋವನ್ನು ತಿಳ್ಕೊಳ್ಬೇಕು. ಯಾವಾಗ ನಾವು ಈಗ ನೀವು ಕ್ವಾಲಿಟಿ ಬಗ್ಗೆ, ನಿಮ್ಮ ಪರಿಶ್ರಮದ ಬಗ್ಗೆ, ಹಾರ್ಡ್ ವರ್ಕಿಂಗ್ ಎಲ್ಲರೂ ಹೇಳಿದರು. ನೀವೆಲ್ಲರೂ ಕೂಡ ಇದರದ್ದು ಮಾದರಿ ಅಂತ ನಾನು ಹೇಳಿದ್ದೇನೆ. ಎಲ್ಲರೂ ಕೂಡ ಇಲ್ಲಿ ಹಾರ್ಡ್ ವರ್ಕರ್ಸ್. ಅದಕ್ಕೆ ಸಿಗುವಂಥ ಒಂದು ಸಂತೋಷ ಇದೆಲ್ಲ, ಎಷ್ಟು ಲಕ್ಷಗಟ್ಟಲೆ, ಎಷ್ಟು ಕೋಟಿಗಟ್ಟಲೆ ಕೊಟ್ಟರು ಸಿಗಲ್ಲ. ಆ ಒಂದು ನೆಮ್ಮದಿ. ನಾನೇ ಮಾಡಿದ್ದು, ನಾನೇ ವರ್ಕ್ ಮಾಡಿದ್ದು, ಸರ್ವಿಸ್ ನಾನೇ ಮಾಡಿದ್ದು, ಕ್ವಾಲಿಟಿ ನಾನೇ ನೋಡಿದ್ದು ಅಲ್ವಾ. ಸೊ ಆ ಒಂದು ಸಂತೋಷವನ್ನು ಇನ್ನೊಬ್ಬರಿಗೆ ಹಂಚಿ ಅವರು ಸಹ ಬರವಾಗಿ ಮಾಡಿ. ನಮ್ಮಲ್ಲಿ ಯಾವುದೇ ಮತ್ಸರ ಇರಬಾರ್ದು, ದ್ವೇಷ ಇರಬಾರ್ದು. ಅಂದರೆ ನನಗೆ ಕಾಂಪಿಟೇಟರ್ ಆಗಿ ಬರ್ಬೋದಾ, ಇರಬಾರ್ದು. ಮಾಡುವವರು ಮಾಡಲಿ, ಅವರಿಗೆ ಆಸಕ್ತಿ ಇರೋದು ಮಾಡಿ, ನೀವು ಪ್ರೋತ್ಸಾಹ ಕೊಡಿ. ನಾನು ನಿಮಗೆ ಅವರಿಗೆ ಧನ ಸಹಾಯ ಸಿಗಲಿಕ್ಕೆ ನಾನು ಇರ್ತೇನೆ, ಎಷ್ಟರವರೆಗೆ ಇರ್ತೇನೆ ಅಷ್ಟು. ಎಲ್ಲರೂ ಕೂಡ ಮಾಡಬೇಕು. ಇಲ್ಲಿ ಯಾವುದೇ ಏನು ಹೇಳ್ತಾರೆ, ಭಾಷೆಗೆ ಕೊರತೆ ಇಲ್ಲ, ಎಲ್ಲ ಭಾಷೆ ಕಲಿದೆ. ನಾನು ಕನ್ನಡ ಮತ್ತು ತುಳು ಕಲಿತರೆ ಮಾತ್ರ ಸಾಕಾಗೋದಿಲ್ಲ.
ಹಿಂದಿ ಕಲಿಬೇಕು, ಇಂಗ್ಲೀಷ್ ಕಲಿಬೇಕು. ಯಾಕಂದರೆ ನಿಮ್ಮ ಪ್ರಾಡಕ್ಟ್ ಈಗ ನನ್ನ ಕನಸು ಹೇಳ್ತೇನೆ ಅದೇ ನಾನು ಇದ್ದೇನೆ, ನಾನು ಇದ್ದೇನೆ, ಇಲ್ಲದ್ರೆ ನಾನು ಇಲ್ಲಿ ಬರಲಿಕ್ಕೆ ಸಾಧ್ಯ ಇರಲಿಲ್ಲಲ್ಲ. ನಾನು ಮಧ್ಯದಲ್ಲಿ ಯಾವಾಗಲೂ ಇದ್ದೇ ಇರ್ತೇನೆ. ಈ ಒಂದು ಪ್ರಾಡಕ್ಟ್ ಏನಿದೆ ಇಲ್ಲಿ ಇಟ್ಟದ್ದು ಇನ್ನೂ ಹೆಚ್ಚಿನ ಗುಣಮಟ್ಟದ್ದು, ನೀವು ಲೇಬಲ್ ಎಲ್ಲ ಚೇಂಜ್ ಮಾಡಬೇಕು. ನೀವು ಇದು ಟಚ್ಚಲ್ಲಿ ಇರಬೇಕು. ದಯವಿಟ್ಟು ನಮ್ಮ ಚೈತ್ರಾಜಿ ಮತ್ತು ರಶ್ಮಿಜಿ ದಯವಿಟ್ಟು ವೇದಿಕೆಗೆ ಬನ್ನಿ. ದಯವಿಟ್ಟು ಹಸನಾಜ್ ಮಾರ್ಕೆಟಿಂಗ್ ಇನ್ಚಾರ್ಜ್, ಓಕೆ, ಮೂವರು ಬನ್ನಿ. ಮತ್ತೆ ಯಾರಿದ್ದಾರೆ? ಶಿವಕುಮಾರ್ ದಯವಿಟ್ಟು ಬನ್ನಿ. 4 ಚೇರ್ಸ್ ಹಾಕಿ, ಒಂದು ಚೇರ್ ಸ್ವಲ್ಪ ಈಚೆ ಬನ್ನಿ. ಡಾಕ್ಟ್ರ್ ಈಚೆ ಬನ್ನಿ ಸ್ವಲ್ಪ, ಅವರಿಗೊಂದು ಚೇರ್ ಹಾಕಿ. 4 ಮಂದಿದ್ದು ನಂಬರ್ ನೀವು ತಗೊಳ್ಬೇಕು. ಅರ್ಥ ಆಯ್ತಾ? ಈ 4 ಮಂದಿದ್ದು ನಂಬರ್ ನೀವು ಯಾಕೆ ತಗೊಳ್ಳೋದಂದರೆ, ಈ ಒಂದು ಏನು ಉತ್ಪನ್ನ ಇದೆ ಇವತ್ತು, ಬನ್ನಿ ಕುಶಾಲಪುರ ಬನ್ನಿ ಬನ್ನಿ. ಓಕೆ, ಈ ಒಂದು ಉತ್ಪನ್ನಗಳು ಏನಿದೆ ಈಗ ನಾವು ತಂದದ್ದು, ನಮಗೆ ಕಾನ್ಫಿಡೆನ್ಸ್ ಇದೆ, ಎಲ್ಲ ಕ್ವಾಲಿಟಿ ಅಲ್ವಾ, ಎಲ್ಲ ಇದರ FSSAI ನಿಯಮಾವಳಿ ಪ್ರಕಾರ ಆಗಿದೆ. ಇನ್ನೂ ಹೆಚ್ಚಿನ ಒಂದು ಮಟ್ಟದಲ್ಲಿ ಅದು ಗ್ರಾಹಕರಿಗೆ ತಲುಪುವಾಗ ಹೆಚ್ಚಿನ ಮಟ್ಟದ ನಿರೀಕ್ಷೆ ಯಾವುದು, ದಾಖಲಾತಿಗಳು ಅಷ್ಟೇ ಪ್ರಿಂಟ್ ಮಾಡಿ ಲೇಬಲ್ ಮಾಡಿ ಅದನ್ನು ಕೃಷ್ಣ ಪ್ರಸಾದ್ ಅವರ ನೇತೃತ್ವದಲ್ಲಿ ಆಶೀಶ್ ಅವರು Z ಸರ್ಟಿಫಿಕೇಷನ್, ಈ ಆಶೀಶ್ ಅವ್ರದ್ದು ಸಹ ನಂಬರ್ ತಗೊಳ್ಬೇಕು. ನೀವು ಎಲ್ಲರದ್ದು ಸಹ ನೀವು ನಂಬರ್ ತಗೊಳ್ಬೇಕು. ಈ ಕಾರ್ಯಕ್ರಮ ಮುಗಿದು ಆಮೇಲೆ ನಾಳೆ ಯಾರು ನನ್ನ ಹತ್ರ ಕೇಳಬಾರ್ದು, ನಾನು ಯಾರಿಗೂ ಕೊಡೋದಿಲ್ಲ, ನನ್ನ ಹತ್ರ ಇದ್ದರೂ ಕೊಡೋದಿಲ್ಲ. ದಯವಿಟ್ಟು ನಮ್ಮ ಅಭಿವೃದ್ಧಿಗೋಸ್ಕರ, ಯಾಕಂತ ಹೇಳಿದರೆ ಇದು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಮಾರ್ಕೆಟ್ ಆಗುತ್ತೆ. ಏನು ನಾವು ಪ್ರಾಡಕ್ಟ್ ಮಾಡ್ತಾ ಇದ್ದೇವೆ, ಇದೀಗ ಪುತ್ತೂರು ತಾಲೂಕು, ಸುಳ್ಯ ತಾಲೂಕು ಇರ್ಬೋದು. ದಯವಿಟ್ಟು ನಾನು ಡಾಕ್ಟರ್ ಶಿವಾನಂದರವ್ರು ಕೇಳ್ತಾ ಇದ್ದೇನೆ, ನಿಮ್ಮ ಹೆಡ್ ಕ್ವಾರ್ಟರ್ಸ್, ನಮ್ಮ ಸುದ್ದಿ ಬಿಡುಗಡೆದು ಅರಿವಿದು ಎಂಟರ್ಪ್ರೈಸಸ್, ದಯವಿಟ್ಟು ನಮ್ಮ ಇವರು ಮಾಡ್ತಾ ಇದ್ದಾರೆ ಸಿಂಚನ ಕೂಡ ವೇದಿಕೆ ಬರಬೇಕು. ಸಿಂಚನ ಬನ್ನಿ ಬನ್ನಿ. ಶ್ರೀ ದ MD ಫಾರ್ ಅರಿವು ಎಂಟರ್ಪ್ರೈಸಸ್. ಶ್ರೀ ವೇದಿಕೆಯಲ್ಲಿರುವಂಥ ಇಲ್ಲಿವರೆಗೆ ಇರ್ಬೋದು ನಿಮ್ಮ ಹತ್ರ ನಂಬರ್, ಸಿಂಚನದಿಂದ ಹಿಡಿದು ಚೈತ್ರಣ್ಣವರೆಗೆ ಇವರು ನಿಮಗೆ ಪ್ರಾಡಕ್ಟ್ ಕೊಡುವಂಥದ್ದು, ತಗೊಳ್ಳುವಂಥದ್ದು, ರೇಟ್ ಗೀಟ್ ಎಲ್ಲ ಮಾಡೋದು ಅವರು. ನೀವು ಅವರು ಹೇಳಿದ ತಕ್ಷಣ ನೀವು ಮುಟ್ಟಿಸ್ಬೇಕು. ಅವರು ಹೇಳಿದ ಪ್ಲೇಸಿಗೆ ಎಷ್ಟು ಕ್ವಾಂಟಿಟಿ, ಯಾವುದು, ಎಷ್ಟು ಪ್ಯಾಕೆಟ್ ಇದೆ, ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಎಲ್ಲ ಇವರಿಗೆ ತಿಳಿಸ್ಬೇಕು ನೀವು. ಇದು ತಿಳಿಸಿದ ತಕ್ಷಣ ಡಾಕ್ಟರ್ ಕೃಷ್ಣ ಪ್ರಸಾದ್ ಹೇಳಿದಂಥ ಡಾಕ್ಯುಮೆಂಟೇಷನ್ ಇದೆ, ISO ಇರ್ಬೋದು ಅಥವಾ FSSAI ಇನ್ನೂ ಗುಣಮಟ್ಟದ ಎಲ್ಲ ದಾಖಲಾತಿಗಳನ್ನು ನೀವು ಪ್ರಿಂಟ್ ಮಾಡಬೇಕು. ಎಸ್ಪೆಷಲಿ ಇಂಗ್ರೀಡಿಯೆಂಟ್ಸ್ ನಾನು ನೋಡ್ತಾ ಇದ್ದೇನೆ, ಅದನ್ನು ಎಲ್ಲರೂ ಹಾಕಬೇಕು. ನಿಮ್ಮ ಪ್ರಾಡಕ್ಟಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಸುಲಭ. ಈಗ ಅಕ್ಕಿ ರೊಟ್ಟಿಗೆ ಸುಮಾ ಹರೀಶ್ ಅವರಿಗೆ ಸುಲಭ, ರೈಸ್ ಮತ್ತು ಸಾಲ್ಟ್ ಮತ್ತು ವಾಟರ್ ಸುಲಭ ಇದೆ, ಅವ್ರು ಹಾಕ್ಬೋದು. ಅದಕ್ಕೆ ದೊಡ್ಡ ದೊಡ್ಡ ಪ್ಯಾಕ್ ಮಾಡಿದ್ದಾರೆ ನೋಡಿ, ದೊಡ್ಡ ಅಕ್ಷರದಲ್ಲಿ ಬರಿಬೋದು ಅಲ್ಲ ಹೇಳೋದು. ಸಿಮಿಲರ್ಲಿ ಯು ಹ್ಯಾವ್ ಟು ರೈಟ್ ಇನ್ ಯುವರ್ ಆಲ್ ಪ್ರಾಡಕ್ಟ್ ಇನ್ಕ್ಲೂಡಿಂಗ್ ಆಯಿಲ್. ಇಟ್ ಮೇ ಬಿ ಎಡಿಬಲ್ ಆಯಿಲ್, ಕೊಕೊನಟ್ ಆಯಿಲ್, ಗ್ರೌಂಡ್ನಟ್ ಆಯಿಲ್, ವಾಟರ್, ಇಟ್ ಮೇ ಬಿ ಯುವರ್ ಟೆಂಡರ್ ಕಾಕೊನಟ್ ಅಲ್ವಾ. ಟೆಂಡರ್ ಕಾಕೊನಟ್ ಜಾಗೃತಿ ಮೂಡಿಸ್ಬೇಕು ನಾವು. ಓಕೆ, ಅದೇ ರೀತಿ ಈಗ ಇವರು ನಮ್ಮ ಹಬೀಬ್ ಅವರು ತರಲಿಲ್ಲ, ಅವ್ರದ್ದು ಸಹ ಇದು ಇದೆ, ಯಾವುದು ನೂಡಲ್ಸ್ ಇದೆ. ದಯವಿಟ್ಟು ಭಾಸ್ಕರ್ ಅವರು ಬನ್ನಿ, ಅದನ್ನು ಹಿಡ್ಕೊಂಡು ಬನ್ನಿ. ನೀವು ಅವರಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಅಂತ ನಿಮ್ಮ ಎಲ್ಲ ನೂಡಲ್ಸ್ ಇಟ್ಕೊಂಡು ಬನ್ನಿ ದಯವಿಟ್ಟು. ಓಕೆ, ಈ ನೂಡಲ್ಸ್ ಎನ್ನುವಂಥದ್ದು ನಮಗೆ ವಿದೇಶದಿಂದ ಬರುತ್ತೆ ರೀ ಅಲ್ಲ, ವಿದೇಶಿ ನೂಡಲ್ಸ್. ಅವ್ರು ಏನಾಗ್ತಾರೆ ಗೊತ್ತಿಲ್ಲ, ನಾವು ತಿಂತೇವೆ, ಮಕ್ಕಳಿಗೆ ಕೊಡ್ತೇವೆ, ನೆಂಟರು ಬರ್ತಾರಲ್ಲ ತಿನ್ನಲೆ ಅಂತ, ಅವ್ರಿಗೆ ಏನಾಕಿದ್ದಾರೆ ಗೊತ್ತಿಲ್ಲ ಅಲ್ವಾ. ಹೌದಾ? ದಯವಿಟ್ಟು ನಮ್ಮ ಇದೇ ಪ್ರಾಡಕ್ಟ್ ನಮ್ಮ ಇವರು ಹಬೀಬ್ ಸಹ ದಯವಿಟ್ಟು ಇಲ್ಲಿ ಬನ್ನಿ, ಅವರು ತೋರಿಸ್ತಾರೆ. ಇಲ್ಲಿ ಬನ್ನಿ, ಈಚೆ ಬನ್ನಿ. ಅವ್ರು ಮಾತಾಡಲಿಕ್ಕೆ ಭಯ. ಸೊ ಇವರ ಹೆಸರು ಭಾಸ್ಕರ್ ಅಂತ. ಇವರ ಓನರ್ ಬಂದು ಎವ್ಜಿನ್ ಲೀ ಅಂತ. ಎವ್ಜಿನ್ ಲೀ ಅಂತ ಹೇಳಿದರೆ ಕೇಳಿರ್ಬೋದು ನೀವು, ಎಲ್ಲಿಯವರಾಗಿರ್ಬೋದು? ಒರಿಜಿನಲಿ ಈಸ್ ಫ್ರಮ್ ಚೈನಾ. ಸಿನ್ಸ್ 40 years he is residing in India, that also near Kankanadi Father Mullers Hospital on Suvarna lane is there. Ground floor he is established entire factory. Upstairs they are living along with family, along with Mr. Bhaskar. He is from our place. He is the manager. Just you show your noodles. Okay, ಚುಂಗ್ಫು ಅಂತ ಈಗಾಗಲೇ ಮಾರ್ಕೆಟಲ್ಲಿದೆ. ಓಕೆ, ಸೊ ಇದು ಈಗಾಗಲೇ ಅವರು ಇಂಟ್ರೊಡಕ್ಷನ್ ಮಾಡಿದ್ದಾರೆ, ಸುದ್ದಿ ಬಿಡುಗಡೆ ಅವರ ಔಟ್ಲೆಟಲ್ಲಿ ಈಗಾಗಲೇ ಬಂದಿದೆ ಅಲ್ವಾ. ಮಾತಾಡ್ತೀರಾ? ಇಲ್ಲ, ಮಾತಾಡೋದಿಲ್ಲ ಅವರು. ಅವರು ಮಾತಿಗಿಂತ ಕೃತಿನೇನು ಅಂತ. ಭಾಸ್ಕರ್ಗೆ ಜೋರು ಚಪ್ಪಾಳೆ ಕೊಡಿ. ಅದರ ಆ ಯೋಜನೆ ಅವ್ರದ್ದು ಫುಲ್ ಮ್ಯಾನೇಜ್ಮೆಂಟ್ ನೋಡ್ತಾ ಇದ್ದಾರೆ. ಥ್ರೂ ಔಟ್ ಸೌತ್ ಇಂಡಿಯಾ ಸಪ್ಲೈ ಮಾಡ್ತಾರೆ.
ಎಲ್ಲೆಲ್ಲಿ ಚೈನೀಸ್ ಇದ್ದಾರೆ ಅವರಿಗೆ ಬೇರೆ ಯಾವುದು ಕೇಳಲ್ಲ ಅವರು. ನೆಕ್ಸ್ಟ್ ಹಬ್ಬದ ಇನ್ನೂ ಇಂಟ್ರಡಕ್ಷನ್ ಮಾಡಬೇಕು ನಿಮ್ಮ ಯಾವುದು ನಿಮ್ಮ ಇಂಡಸ್ಟ್ರಿ, ಫುಡ್ ಇಂಡಸ್ಟ್ರಿ. ಬಟ್ ಈಗ ಇದು ಹೋಗ್ತಾ ಇದೆ, ಯು ಹ್ಯಾವ್ ಟು ಗಿವ್ ಕಾಂಪಿಟೇಷನ್ ಟು ಮಿಸ್ಟರ್ ಭಾಸ್ಕರ್. ನೀವು ಮಾತಾಡಿ ಹೋಗಿ. ಥ್ಯಾಂಕ್ ಯು ಭಾಸ್ಕರ್ಜಿ. ಓಕೆ ಓಕೆ. ಸೊ ಅವ್ರದ್ದು ಪ್ರಾಡಕ್ಟ್ ಬರುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಲ್ಲಿ ಇದು ನಿಮಗೆ ಮಾರ್ಕೆಟಿಂಗ್ ಸೆಂಟ್ರ್. ಇದು ಯಾವುದು ಇವತ್ತಿನ ವೇದಿಕೆ. ನೀವು ಪ್ರತಿಯೊಬ್ಬರದ್ದು ಸಹ ಪರಿಚಯ ಮಾಡಬೇಕು. ಅವ್ರ ಪ್ರಾಡಕ್ಟ್ ನೀವು ತಗೊಳ್ಬೇಕು, ನಿಮ್ಮ ಪ್ರಾಡಕ್ಟ್ ಅವ್ರು ತಗೊಳ್ಬೇಕು. ನೀವು ಅಂಗಡಿ ತಗೊಳ್ಳೋ ಬದಲು ಕಷ್ಟ ಇದೆಯಾ? ಓಕೆ. ನೆಕ್ಸ್ಟ್ ಈಗ ಇದಾಗಿದೆ. ನೆಕ್ಸ್ಟ್ ಮೀಟಿಂಗ್ ಕೆಲವರಿಗೆ ಬರಲಿಕ್ಕೆ ದೂರದವರು ಬರಲಿಲ್ಲ. ಓಕೆ, ನೆಕ್ಸ್ಟ್ ಮೀಟಿಂಗ್ ನೀವು ಆರ್ಗನೈಸ್ ಮಾಡಬೇಕು. ಅರೆ ನೀವು ಎಲ್ಲರನ್ನೂ ಎಲ್ಲ ಕರಿಬೇಕು. ನಮ್ಮದು ಊಟದ ಖರ್ಚು, ಹಾಲ್ ರೆಂಟ್ ಕೊಡಬೇಕಲ್ಲ, ಅಷ್ಟೇ, ಜಾಸ್ತಿ ಏನಿಲ್ಲ. ಮತ್ತು ಪ್ರಾಡಕ್ಟ್ ಇಟ್ಕೊಂಡು ಬರಬೇಕು, ಮತ್ತು ಅತಿಥಿಗಳನ್ನು ವೆಲ್ಕಮ್ ಮಾಡಬೇಕು ಎಲ್ಲ. ನೆಕ್ಸ್ಟ್ ಯು ಹ್ಯಾವ್ ಟು ಟೇಕ್ ಇನಿಷಿಯೇಟಿವ್. ಎಲ್ಲಿ ಸಿಗಬೇಕು. ಹಾಂ, ಗೊತ್ತಾಯ್ತಲ್ಲ. ಸೊ ಇದರದ್ದು ಇನಿಷಿಯೇಟಿವ್ ಯು ಹ್ಯಾವ್ ಟು ಟೇಕ್ ಎಂಟೈರ್. ಐ ಆಮ್ ರೆಡಿ ಟು ಗಿವ್ ಯು ಟು ಅರಿವು ಎಂಟರ್ಪ್ರೈಸಸ್ ಸಿಂಚನ. ಐ ಆಮ್ ರೆಡಿ ಟು ಸಪ್ಲೈ ಯು ಕ್ವಾಲಿಟಿ ಪ್ರಾಡಕ್ಟ್ಸ್, ಬಟ್ ಯು ಹ್ಯಾವ್ ಟು ಗಿವ್ ಕ್ವಾಲಿಟಿ ಆರ್ಡರ್. ಅರ್ಥ ಆಯ್ತಾ ನಿಮಗೆ? ಹಾಂ, ಓಕೆ, ವೆರಿ ಗುಡ್. ಓಕೆ, ಆವಾಗ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು ಇಲ್ಲಿ ಬಂದದ್ದು, ಮತ್ತು ಆಶೀಶ್ ನಮ್ಮ ಗ್ಲೋಬಲ್ ಜೆಡ್ ಸೆಂಟರ್ನವರು ಇಲ್ಲಿ ಬಂದದ್ದು ಸಾರ್ಥಕ ಆಗುತ್ತೆ, ಹೌದಲ್ಲ? ಓಕೆ, ನೀವು ಕೊಡಬೇಕು ನಿಮ್ಮ ಕಾನ್ಫಿಡೆನ್ಸ್. ನಂದು ಕ್ವಾಲಿಟಿ ಪ್ರಾಡಕ್ಟ್ ಇದೆ, ನೀವು ಮಾರ್ಕೆಟ್ ಮಾಡಿ. ರೇಟ್ ನೀವು ಮಾತಾಡ್ಕೊಳ್ಳಿ. ರೇಟ್ MRP, ಡಿಸ್ಟ್ರಿಬ್ಯೂಟರ್ಸ್ ಪ್ರೈಸ್ ಇದೆಯಲ್ಲ, DP ಇದೆಯಲ್ಲ, ಹೌದಾ? ಓಕೆ, ಅದನ್ನೆಲ್ಲ ನೀವು ಮಾಡ್ಕೊಳ್ಳಿ. ನೀವು ಊಟ ಆಗಿ ನಾವು ಇರ್ತೇವೆ. ನಾವು ಎಲ್ಲರದ್ದು ನಂಬರ್, ಈ 6 ಮಂದಿದು ಸಿಂಚನನೊಂದು ಹಿಡಿದು ಚೈತ್ರ ಅವರೆಗೆ ನಾನು ಎಲ್ಲರದ್ದು ಚೆಕ್ ಮಾಡ್ತೇನೆ. ದಯವಿಟ್ಟು ಎಲ್ಲರ ನಂಬರ್, ಯಾಕಂದರೆ ಅವರು ಪುತ್ತೂರಲ್ಲಿ ಇರ್ತಾರೆ, ಸುಳ್ಳ್ಯದಲ್ಲಿ ಇರ್ತಾರೆ, ಮತ್ತು ಅವರು ಬೆಳ್ಳಾರಿಯಲ್ಲಿ ಇರ್ತಾರೆ, ಹಸೈನಾರ್ ಅವರು ಎಲ್ಲ ಕಡೆ ಮಾರ್ಕೆಟಿಂಗ್ ಜನಗೆ ಇದು ಮಾಡ್ತಾರೆ. ಅವ್ರಿಗೆ ಉಪದ್ರ ಕೊಡಿ, ಅವ್ರಿಗೆ ಉಪದ್ರ ಕೊಡ್ರಿ. ಯಾಕೆ? ನಮ್ಮ ಪ್ರಾಡಕ್ಟ್ ಸೇಲ್ ಆಗಬೇಕಿದ್ರೆ ನಾವು ಇನ್ನೊಬ್ಬರಿಗೆ ರಿಕ್ವೆಸ್ಟ್ ಮಾಡಬೇಕಲ್ಲ, ಹೌದಾ? ಇವರು ಪಾಪ ಅಲ್ಲೇ ಇದ್ದಾರೆ, ಇವರಿಗೆ 1 ಕಿಲೋಮೀಟ್ರ್ ನಮ್ಮ ವಿಶ್ವನಾಥ್ಜಿಗೆ ಅಲ್ವಾ? ಹಾಗಾಗಿ ನೀವೆಲ್ಲರೂ ಕೂಡ ಇದನ್ನು ಮಾಡಬೇಕು. ಯಾಕಂದರೆ ಎಲ್ಲ ಧರ್ಮ, ಎಲ್ಲ ಭಾಷೆಯನ್ನು ಸಹ ಕಲೀರಿ. ನೀವು ಎಷ್ಟು ಸಾಧ್ಯ ಇದೆ ಅಷ್ಟು ಭಾಷೆ ಕಲೀರಿ. ಯಾಕಂದರೆ ನಿಮಗೆ ನಾರ್ತ್ ಇಂಡಿಯಾಕ್ಕೆಲ್ಲ ಹೋದರೆ ಅಲ್ಲಿಂದ ನಿಮಗೆ ಫೋನ್ ಬರುವಾಗ ಮಾತಾಡಬೇಕು ಅಲ್ವಾ? ಕೇರಳಕ್ಕೆ ಹೋಗ್ಬೋದು ಕೆಲವು ಪ್ರಾಡಕ್ಟ್. ಈಗ ನಿಮಗೆ ಈಗಾಗಲೇ ನಾನು ರಾಜಕೀಯ ಮಾತಾಡೋದಿಲ್ಲ, ಕೇರಳದಿಂದ ನಮಗೆ ವಸ್ತುಗಳು ಬರ್ತಾಯಿದೆ, ಫಲಭರಿತ ಆಹಾರ ಬರ್ತಾಯಿದೆ. ಪತ್ರಿಕೆಯಲ್ಲಿ ನೋಡಿರ್ಬೋದು ನೀವು, ಹೌದಾ? ನಾವು ಒಳ್ಳೆಯ ಆಹಾರ, ಮಂಗಳೂರು ಉತ್ಪನ್ನ, ಮಂಗಳೂರು ಅಂತ ಹೇಳಿದರೆ ಜೀವ ಬಿಡ್ತಾರೆ ಅವರು. ಮಂಗಳಾಪುರ ಪ್ರೊಡಕ್ಷನ್ನಲ್ಲಿ ಅವರು ನಿಮಗೆ ರಕ್ಷಾ ಕೊಡು ಅಲ್ವಾ? ಮಲಯಾಳ ಕಲೀರಿ, ಹಿಂದಿ ಕಲೀರಿ, ಇಂಗ್ಲೀಷ್ ಕಲೀರಿ, ತೆಲುಗು ಕಲೀರಿ. ಬರೀ ಎಂಕು ತುಳು ಮಾತ್ರ ಮುಚ್ಚಿ, ಕನ್ನಡ ಮಾತ್ರ ಅಲ್ಲ, ಎಲ್ಲ ಭಾಷೆ ಕಲಿಬೇಕು. ಆಗಿದ್ದಾಗ ನೀವೇನಾಗ್ತೀರಿ? ಸಂಪೂರ್ಣ ಉದ್ಯಮಿ ಅಂತ ಆಗ್ತೀರಿ. ಯು ಕಾಲ್ ಆಸ್ ಎ ನಾಟ್ ಓನ್ಲಿ ಮಾಡೆಲ್ ಎಂಟರ್ಪ್ರಿನ್ಯೂರ್, ಯು ಆರ್ ಕಂಪ್ಲೀಟ್ ಎಂಟರ್ಪ್ರಿನ್ಯೂರ್. ಕಂಪ್ಲೀಟ್ ಎಂಟರ್ಪ್ರಿನ್ಯೂರ್. ಆ ಒಂದು ಕಂಪ್ಲೀಟ್ ಎಂಟರ್ಪ್ರಿನ್ಯೂರ್ಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ನಾವು ಇನ್ನೂ ಬಡವರಾಗಿದ್ದೇವೆ. ಸುದ್ದಿ ಬಿಡುಗಡೆ ಚೈತ್ರ ಮತ್ತು ರಶ್ಮಿ ಕರೀತಾರೆ, ಎಷ್ಟು ಜನ ಬರ್ತಾರೆ? 50-60 ಜನ ಬರ್ತಾರೆ. ಎಲ್ಲರೂ ಕೂಡ BPL ಹೋಲ್ಡರ್, ಎಲ್ಲರೂ BPL. ಇದರ ಅರ್ಥ ಏನು? ಎಲ್ಲ ಪವರ್ಟಿ ಲೈನ್ಗಿಂತ ಕೆಳಗಿದ್ದಾರೆ, ಬಿಲೋ ಪವರ್ಟಿ ಲೈನ್. ಅಂದರೆ ನಮಗೆ ಸಾಕು ಅಂತ ಅವರು ನೆಗೆಟಿವ್ ಆ್ಯಟಿಟ್ಯೂಡ್. ಐ ಟ್ರೈ ಟು ಚೇಂಜ್. ಕೆಲವರು ಸ್ಟಾರ್ಟ್ ಮಾಡಿದ್ದಾರೆ ಅಲ್ವಾ, ಚೈತ್ರ ಅಲ್ವಾ, ಹಸನಾರ್ಜಿ, ಕೆಲವರು ಸ್ಟಾರ್ಟ್ ಮಾಡಿದ್ದಾರೆ, ಕೆಲವ್ರದ್ದು ಡಾಕ್ಯುಮೆಂಟ್ ಬರ್ತಾ ಇದೆ. EMFM ಇರ್ಬೋದು, ಯಾವುದೇ ಒಂದು ಸಹಾಯಧನ ಸಿಗಲಿಕ್ಕೆ ನಾನು ತಯಾರಿದ್ದೇನೆ ಕೊಡಲಿಕ್ಕೆ. ನಿಮ್ಮ ಒಂದು ನೇತೃತ್ವದಲ್ಲಿ ನೀವು ಅಲ್ಲಲ್ಲಿ ಈಗ ಐಸನಾರ್ ಮತ್ತು ತಾರನಾಥ್ ಬಳ್ಳಾರಿಯಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮ ಊರುಗಳಲ್ಲಿ 25-50 ಜನ ಸೇರಿಸಿ ಅರಿವು ಉದ್ಯಮ ಮಾಹಿತಿ ಶಿಬಿರ, ಅಷ್ಟೇ ಸಾಕು, ಅಷ್ಟೇ. ಹಾಂ, ಹಾಂ, ನೀವು ಬರಲೇಬೇಕು. ಎಲ್ಲರೂ ಅದೊಂದು ವಿಶೇಷ. ಇನ್ನು ಎಲ್ಲರೂ ಕೂಡ ಪುತ್ತೂರು ಫಸ್ಟ್. ನಮ್ಮ ಹೆಡ್ ಕ್ವಾರ್ಟರ್ಸ್ ಯಾವುದು? ಪುತ್ತೂರು ಅರಿವು ಎಂಟರ್ಪ್ರೈಸಸ್, ಕ್ರಿಸ್ಟೋಫರ್ ಕಾಂಪ್ಲೆಕ್ಸ್, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ. ಹಾಂ, ಗ್ರೌಂಡ್ ಫ್ಲೋರಲ್ಲೇ ಇದೆ. ಎಲ್ಲರೂ ಒಮ್ಮೆ ಭೇಟಿ ನೀಡಿ. ನಿಮ್ಮ ಪ್ರಾಡಕ್ಟ್ ಅಲ್ಲಿ ಡಿಸ್ಪ್ಲೇ ಆಗಬೇಕು. ಅಷ್ಟರಿಗೆ ಅವರಿಗೆ ಸಹಕಾರ ಬೇಕಾದಂಥ ಯಾವುದು ದಾಖಲಾತಿ ನೀವು ಕೊಡಬೇಕು. ಅದಕ್ಕಿಂತಲೂ ಮುಖ್ಯವಾಗಿ ನಮಗೆ ಅಂಥ ಕನಸು ಇರಬೇಕು. ನಾನು ಈ ಸಣ್ಣ ಉದ್ಯಮಿ ಅಲ್ಲ, ಇನ್ನೂ
ಮಧ್ಯಮ ಉದ್ಯಮಿ ಆಗಬೇಕು, ನಾನು ಬೃಹತ್ ಉದ್ಯಮಿ ಆಗಬೇಕು, ನನ್ನ ಉತ್ಪನ್ನ ಥ್ರೂ ಔಟ್ ಇಂಡಿಯಾ, ನಾಟ್ ಓನ್ಲಿ ಥ್ರೂ ಔಟ್ ಇಂಡಿಯಾ, ಎಕ್ಸ್ಪೋರ್ಟ್, ಇಟ್ ಶುಡ್ ಬಿ ಎಕ್ಸ್ಪೋರ್ಟ್. ಉದಾಹರಣೆಗೆ ನೀವು ಜ್ಯೋತಿಯಿಂದ ಅಂಬರ್ಕಟ್ಟೆಯಿಂದ ಜ್ಯೋತಿಯ ಮೇಲೆ ಬರುವಾಗ ರೈಟ್ ಸೈಡಲ್ಲಿ ನಿಮಗೆ KMC ಆಸ್ಪತ್ರೆ ನೋಡಿದಿರಲ್ಲ, ಲೆಫ್ಟ್ ಸೈಡಲ್ಲಿ ವಿಮೆಲ್ಸ್ ಓನ್ಲಿ ಅಂತ ಇದೆ, ನೋಡಿದಿರಾ? ಹ್ಯಾವ್ ಯು ನೋಟಿಸ್ ವಿಮೆಲ್ಸ್ ಓನ್ಲಿ? ಹ್ಯಾವ್ ಯು ಹರ್ಡ್ ವಿಮೆಲ್ಸ್ ಓನ್ಲಿ? ಹೂ ಇಸ್ ದ ಫೌಂಡರ್ ಆಫ್ ವಿಮೆಲ್ಸ್ ಓನ್ಲಿ? ಹೂ ಇಸ್ ದ ಫೌಂಡರ್? ವಿಚ್ ಅಂಬಾನಿ? ಧೀರುಭಾಯಿ ಅಂಬಾನಿ. ಇದೇ ಧೀರುಭಾಯಿ ಅಂಬಾನಿ ಅಲ್ಲಿಗೆ ಲೋನ್ ಸಿಗಲಿಲ್ಲ ಅಹಮದಾಬಾದಲ್ಲಿ, ಇದೇ ಮಣಿಪಾಲದಲ್ಲಿ ಸಿಂಡಿಕೇಟ್ ಬ್ಯಾಂಕಿಗೆ ಬಂದು 5 ಲಕ್ಷ, ಮಿಸ್ಟರ್ ಉಡುಪ ಅಂತ ಇದ್ರು, ಅವ್ರು ತೀರ್ಕೊಂಡ್ರು, ನನ್ನ ಆತ್ಮೀಯರು. ಮಣಿಪಾಲದಲ್ಲಿ ಒಂದು ವಿಕಾಸ ಟ್ರಸ್ಟ್ ಅಂತ ಇದೆ, ನಾನು ತರಬೇತಿ ಕರಿತಾರೆ ಅವರನ್ನು, ಅವರು ಇತ್ತೀಚೆಗೆ ತೀರ್ಕೊಂಡ್ರು. ಅವರು ಮತ್ತು ಅದೇ ಧೀರುಭಾಯಿ ಅಂಬಾನಿ ಅವರು ಹೋಗಿ ಮಣಿಪಾಲದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಈ ಹೆಡ್ ಆಫೀಸ್, ನಾವು ಇಟ್ ಕನ್ವರ್ಟೆಡ್ ಇಂಟು ಕೆನರಾ ಬ್ಯಾಂಕ್. ಓಕೆ, ಯುವರ್ ಬ್ಯಾಂಕ್, ಬಿಕಾಸ್ ಯುವರ್ ಬ್ಯಾಂಕ್, ಓಕೆ, ಯುವರ್ ರಿಮೆಂಬರ್. ಓಕೆ, ಸೊ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇದೇ ಧೀರುಭಾಯಿ ಅಂಬಾನಿಗೆ 5 ಲಕ್ಷ ಎಗೇನ್ಸ್ಟ್ ವಿಮಲ್ಸ್ ಓನ್ಲಿ ಗಾರ್ಮೆಂಟ್ ಮೇಕಿಂಗ್ ಅಹಮದಾಬಾದ್ನಲ್ಲಿ. ಯಾರು? ಧೀರುಭಾಯಿ ಅಂಬಾನಿ. ಅಫ್ಕೋರ್ಸ್ ನಮ್ಮದು ಪ್ರೆಡಿಸೆಸರ್ಸ್ ಆರ್ ದ್ಯಾರ್, ಮುಖೇಶ್ ಅಲ್ವಾ, ಅನಿಲ್, ನೀತಾ ಎಲ್ಲ ಇದ್ದಾರೆ, ಅದು ಬೇರೆ ಪ್ರಶ್ನೆ. ಇದೇ ಧೀರುಭಾಯಿ ಅಂಬಾನಿ ಜಸ್ಟ್ ಎಸ್ ಎಸ್ ಎಲ್ ಸಿ, ಬಟ್ ಅವರ ಮಕ್ಕಳನ್ನು ಹಾರ್ವರ್ಡ್ಗೆ ಕಳಿಸಿದರು. ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಅವರು ಪದವಿಯನ್ನು ಮಾಡಿ ಈಗ ದೊಡ್ಡ ಹೆಸರಾಗಿದೆ. ನೀವು ಹೇಳಿದ್ರಲ್ಲ, ಆ ಹೆಸರು ಬಂದಿದೆ, ಯಾವುದು ಅಲ್ಲ, ಬ್ರ್ಯಾಂಡ್. ಬಟ್ ಸ್ಟಿಲ್ ವಿಮೆನ್ಸ್ ಓನ್ಲಿ ಇಸ್ ದೇರ್. ಯಾಕೆ ಅದನ್ನು ಬದಲು ಮಾಡಲಿಲ್ಲ? ಯು ಹ್ಯಾವ್ ಟು ಟೆಲ್ ಎಂಟರ್ಪ್ರಿನರ್ಸ್. ಮದರ್ ಕನ್ಸರ್ನ್. ಹಾಗಾಗಿ ಇವತ್ತು ಸಹ ಅದನ್ನು ವಿಮೆನ್ಸ್ ಓನ್ಲಿ ಅಂತ ಇಟ್ಟಿದ್ದಾರೆ. ಅವರಿಗೆ ಹೇಳ್ಬೋದಲ್ಲ ರಿಲಯನ್ಸ್ ಓನ್ಲಿ ಅಂತ. ದಟ್ ಈಸ್ ಕಾಲ್ಡ್ ಎಂಟರ್ಪ್ರಿನರ್ಶಿಪ್ ಕ್ವಾಲಿಟಿ, ಉದ್ಯಮಶೀಲತಾ, ಡ್ರೀಮ್ ಆಫ್ ಎಂಟರ್ಪ್ರಿನರ್, ಕನಸು. ಅದೇ ರೀತಿ ಅಜೀಂ ಪ್ರೇಮ್ಜಿ ಅಲ್ವಾ, ಅಜೀಂ ಪ್ರೇಮ್ಜಿ ಅವರು ಸಹ ಒಂದು IT ಕ್ಷೇತ್ರದಲ್ಲಿ ದೊಡ್ಡ ಉದ್ಯಮಿ ಅಲ್ವಾ, ಹೆಸರುವಾಸಿ. ಯಾಕಂದರೆ ಹೆಸರುವಾಸಿಯಾದವರು ಹೆಸರು ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅಲ್ವಾ. ಅಜೀಂ ಪ್ರೇಮ್ಜಿ ಅವರು 100 ರೂಪಾಯಿ, 200 ರೂಪಾಯಿ, ನನ್ನ ಹತ್ರ 100 ರೂಪಾಯಿ, ಆಶೀಶ್ ಹತ್ರ, ಡಾಕ್ಟರ್ ಶಿವಾನಂದ್ರ ಹತ್ರ, ಹಾಗೆ 100 ರೂಪಾಯಿ, 1000, 2000 ಕಲೆಕ್ಟ್ ಮಾಡ್ತಾ ಇದ್ರು. ಯಾರು? ಅಜೀಂ ಪ್ರೇಮ್ಜಿ, ವಿಪ್ರೋದು ಮ್ಯಾನೇಜಿಂಗ್ ಡೈರೆಕ್ಟರ್. Still is active, around 78 years. One person has called, Mr. Muhammad has given 1000 as a share. ಆಗ ಇಂಥದ್ದು ನಿಮ್ಮ ಸಬ್ಸಿಡಿ ಸ್ಕೀಮ್, ಇಂಥ ಗೌರ್ಮೆಂಟ್, ಡಾಕ್ಟರ್ ಪ್ರಸಾದ್ ಮೊಹಮ್ಮದ್ ಇದ್ದಾರೆ, ಅಜೀಂ ಪ್ರೇಮ್ಜಿ ಇದ್ದಾರೆ. ದಟ್ ಅರೌಂಡ್ 55 to 60. ಆ 10,000 ಶೇರ್ ಈಗ ಎಷ್ಟಾಗಿರ್ಬೋದು? ಎನಿಬಡಿ ಶೇರ್ ಹೋಲ್ಡರ್ಸ್ ಆರ್ ದರ್? ಎಷ್ಟು? ಜೀವನ್ ಅಪ್ರಾಕ್ಸಿಮೇಟ್ ಐ ಆಮ್ ಟೆಲಿಂಗ್. ಬಟ್ ಅವರು 1 ಕೋಟಿ ಮಾತ್ರ ತೆಗಿತಾ ಇದ್ದಾರೆ. ಯಾರು? ಮಹಮ್ಮದ್ ಹೇಳ್ತಾ ಇದ್ದಾರೆ, ಐ ಡೋಂಟ್ ವಾಂಟ್ ವಿಡ್ರಾ ಮೈ ಎಂಟೈರ್ shares, still my owner Ajim Premji is live. ಇಬ್ಬರು ಜೀವಂತ ಇದ್ದಾರೆ ರೀ. ದಟ್ಸ್ ವಾಟ್ ಇಸ್ ಕಾಲ್ಡ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್. 100 ರೂಪಾಯಿ, 200 ರೂಪಾಯಿಂದ ಸರ್ ನಿಮಗೆ ನಾನು 10 ಲಕ್ಷ 1 ಕೋಟಿ ಕೊಡ್ತೇನೆ ಹೇಳಿದ್ರೆ ಮಾಡೋದಿಲ್ಲ ಕೆಲವರು ಅಲ್ವಾ. 100 ರೂಪಾಯಿ, 200 ರೂಪಾಯಿಂದ ಶೇರ್ಸಿಂದ ಮಾಡಿದಂಥ ವಿಪ್ರೋ ಅಜೀಂ ಪ್ರೇಮ್ಜಿ ಎಷ್ಟೋ ಟ್ರಸ್ಟನ್ನು ಮಾಡಿದ್ದಾರೆ. ಅದೇ ರೀತಿ ಸುಧಾ ನರಸಿಂಹಮೂರ್ತಿ ಕೇಳಿರ್ಬೋದಲ್ಲ ಅಲ್ವಾ, ಅವರು ಸಹ ಹಾಗೆ, ಸುಧಾ ನಾರಾಯಣ ಮೂರ್ತಿ ಅವರು ಸಹ ಹಾಗೆ 100-200 ರೂಪಾಯಿಂದ ಕಲೆಕ್ಟ್ ಮಾಡಿದವರು. ಅದೇ ರೀತಿ ನಿಮಗೆ ಸಾಕಷ್ಟು ನಮಗೆ ಉದ್ಯಮಿಗಳಿದ್ದಾರೆ. ರತನ್ ಟಾಟಾ ಒಬ್ಬ ಪಾರ್ಸಿಯಾಗಿ ಇದ್ದುಕೊಂಡು ಅವರು ನಮಗೆ ಸೂಜಿಯಿಂದ ಹಿಡಿದು ಏರೋಪ್ಲೇನ್ವರೆಗೆ ಕೊಟ್ಟರು. ನಿಮ್ಗೆ ಗೊತ್ತಿದ್ದಲ್ಲ, ಇತ್ತೀಚೆಗೆ ತೀರೋದ್ರಲ್ಲ ಅಲ್ವಾ. ಈಸ್ ಆಲ್ಸೋ ಸ್ಟಾರ್ಟೆಡ್ ಫ್ರಮ್ 100 ರೂಪೀಸ್, ಜಸ್ಟ್ 100 ರೂಪೀಸ್. ನಾವು ಸಹ ಹಾಗೆ ನಾವು ಬೃಹತ್ ಉದ್ಯಮಿಗಳಾಗಬೇಕು. ಆ ರೀತಿಯ ಕನಸನ್ನು ನೀವು ಕಾಣಬೇಕು. ಈಗ ಊಟ ಆಗಿ ಇವತ್ತಿನ ಸೆಷನಲ್ಲಿ ಅರ್ಧ ಗಂಟೆ ನಿದ್ರೆ ಅಂತ ಹೇಳಿದರೆ ಒಳ್ಳೆ ಕನಸು ಬೀಳೋದಿಲ್ಲ. ಆ ಕನಸಲ್ಲ. ಐ ಡೋಂಟ್ ವಾಂಟ್ ದಟ್ ಟೈಪ್ ಆಫ್ ಡ್ರೀಮ್. ಇಟ್ ಶುಡ್ ಬಿಕಮ್ ಟ್ರೂ. ನನಗೆ ಖುಷಿ ಆಗ್ತದೆ ನೀವೆಲ್ಲರೂ ಕೂಡ, ಎಸ್ಪೆಷಲಿ ನಮ್ಮದು ಜೀವನ್ ಅವರು ವಿದೇಶದಲ್ಲಿದ್ದರು, ಆಮೇಲೆ ವಿಶ್ವನಾಥ್ ಶೆಟ್ಟರು ನಮ್ಮ ಇವರಲ್ಲಿ ರಾಮ್ಕೋದಲ್ಲಿದ್ದರು ಅಲ್ವಾ, ದೇವಿದಾಸ್ ಶೆಟ್ಟರು ಅವರೇನು ಒಂದು ಕೌಟುಂಬಿಕ ಮತ್ತು ಅವರು
ಎಲ್ಲ ನಿಮ್ಮ ಏನು ಟ್ರೆಡಿಷನಲ್ ಸಾಂಪ್ರದಾಯಿಕ ಉತ್ಪನ್ನಗಳನ್ನು ಅವರು ಅಜ್ಜರ ಕಾಲದಿಂದ ಮಾಡ್ತಾಯಿದ್ರು ಅಲ್ವಾ, ಇವತ್ತು ಬಂದಿದ್ದಾರೆ ಅವರು. ಅದೇ ರೀತಿ ನಮ್ಮ ಜಯಪ್ರಕಾಶ್ ಬಂದಿದ್ದಾರೆ, ನಮ್ಮ ಶಶಿಕಲಾ ಮತ್ತು ರಾಘವೇಂದ್ರ ಅವರು. ಮತ್ತು ಅದೇ ರೀತಿ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ, ನಾಳ್ದು ಒಂದು ವಾರದಲ್ಲಿ ಸಬ್ಸಿಡಿ ಕೈಗೆ ಬರ್ತಾ ಇದೆ. ನಮ್ಮ ಕಸ್ತೂರಿ ಮಹೇಶ್ ಜೋರಾಗಿ ಚಪ್ಪಾಳೆ ಹೊಡೆಯಿದೆ ಅವರಿಗೆ ಐಸ್ಪೇಸಸ್ಸಿಗೆ ಅವ್ರ ಕೈಗೆ ಬರ್ತಾ ಇದೆ. ಅದೇ ರೀತಿ ಸ್ವಲ್ಪ ದಿವಸದಲ್ಲಿ ಗೀತಾ ರಾಜಾರಾಮ್ ಮತ್ತು ಶಶಿಕಲಾ ಅವ್ರದ್ದು ಕೈಗೆ ಬರ್ತಾ ಇದೆ. ಅದೇ ರೀತಿ ನಿಮಗೆ ಎಲ್ಲರಿಗೂ ಕೂಡ ನಮ್ಮ ಸಬ್ಸಿಡಿ ಕೈಗೆ ಬರ್ತಾ ಇದೆ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಕೈಗೆ ಬರ್ತಾ ಇದೆ ಅಂತ ಹೇಳಿದರೆ, ದೇ ಕಂಪ್ಲೀಟೆಡ್ ಸಕ್ಸಸ್ಫುಲ್ 3 years. 3 years ನಂತರವೇ ನಿಮಗೆ ಸಬ್ಸಿಡಿ ಕೈಗೆ ಬರೋದು. ಬ್ಯಾಂಕಿನಲ್ಲಿ ಇರ್ತದೆ, ಯಾಕಂದರೆ ಬ್ಯಾಂಕ್ ಅವರ ದುಡ್ಡು ನೀವು ತಗೊಂಡಿದ್ದೀರಲ್ಲ, ಹೌದಲ್ವಾ? ಹಾಗೆ ನವೀನ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪತ್ರಿಕೆಯಲ್ಲಿ ಒಂದು ಇದು ಕೊಟ್ಟಿದ್ದಾರೆ, ಅವರಿಗೆ ಏನು ಒಂದು ಅಭಿನಂದನಾ ಪತ್ರ. ಯಾಕೆಂದರೆ PMFMಯಲ್ಲಿ 1 district 1 product ಅಂತ ಹೇಳಿದರೆ ಫಿಶ್, ರಾ ಮೆಟೀರಿಯಲ್ಸ್ ಫಿಶ್ ಅಂದರೆ ಜಾಸ್ತಿ ಸಿಗುತ್ತೆ ಅಂತ. ಹಸಿ ಮೀನಿಗೆ ಸಿಗಲ್ಲ, ಅದರ ವ್ಯಾಲ್ಯೂ ಅಡಿಷನ್ ಒಣ ಮೀನು ಈಗ ವೈಜ್ಞಾನಿಕವಾಗಿ ತಯಾರಿಸಿದ್ದಾರೆ ಅವರು. ನೀವು ಅದಕ್ಕೆ ಹೋಗಿ ಕಡಂಬೈನಲ್ಲಿ ಮೇಲೆ ಮಾಳಿಗೆ ಮೇಲೆ ಕಾಗೆ ಹಕ್ಕಿ ನಾಯಿಗಳು ಬರೋದಿಲ್ಲ, ಆಯಿತಾ? ನೀವು ದಕ್ಕೆಯಲ್ಲಿ ಹೋಗಿರ್ತೀರಿ, ನೀವು ಮೀನು ತಿನ್ನುತ್ತಾ ಇಲ್ಲ ಗೊತ್ತಿಲ್ಲ, ತಿನ್ನುವವರು ದಕ್ಕೆಯಲ್ಲಿ ಪ್ಯಾಕ್ ಮಾಡಿ ನಿಮ್ಮದು ಮಾರ್ಕೆಟಿಗೆ ಹೋಗಿದರೆ ಒಂದು ಕಡೆಯಲ್ಲಿ ಹಸಿ ಮೀನು, ಇನ್ನೊಂದು ಕಡೆಯಲ್ಲಿ ಒಣ ಮೀನು ಮಾರ್ತಾರೆ. ನಾವು ತಗೊಂಡಿದ್ದೇವೆ, ಮನೆಗೆ ಹೋಗಿ ಚಟ್ನಿ ಮಾಡಿದ್ದೇವೆ. ಅದಕ್ಕೆ ನಾನು ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು ಉತ್ತರ ಕೊಡಬೇಕು. ಏನು ಮಾಡೋದು, ಏನು ಮಾಡಲಿಕ್ಕೆ ಆಗಲ್ಲ, ಸಾಧ್ಯವೇ ಇಲ್ಲ. ಬಟ್ ಐ ವಾಂಟೆಡ್ ಟು ವ್ಯಾಲ್ಯೂಯೇಟೆಡ್ ಪ್ರಾಡಕ್ಟ್ಸ್ ಇನ್ ಎ ಸೈಂಟಿಫಿಕ್ ವೇ ಆ್ಯಂಡ್ ಹೈಜಿನಿಕ್ ವೇ. ಡ್ರೈಯರ್ ಸಿಗುತ್ತೆ, ಅದರಲ್ಲಿ ಮೀನಿಟ್ರಿ ಪ್ಯಾಕ್ ಮಾಡಿ ಕೊಡಿ. ಬೇಕಾದಷ್ಟು ನಮ್ಮ ಸಾಗರ ಬಿಟ್ಟು ಹೊರಗೆ ಹೋದರೆ ನಿಮ್ಮ ಮೀನಿಗೆ ಕ್ಯೂ ಇದೆ, ಕ್ಯೂ ಸಾಲಾಗಿ ನಿಂತು ತಗೊಳ್ತಾರೆ ಅಂತ. ಅದು ವ್ಯಾಲ್ಯೂಯೇಟೆಡ್ ಪ್ರಾಡಕ್ಟ್, ಅದು ಫಿಶ್ ಪಿಕ್ಕಲ್ ಇರ್ಬೋದು, ಡ್ರೈ ಫಿಶ್ ಇರ್ಬೋದು, ಫಿಶ್ ಕಬಾಬ್ ಕಟ್ಲೆಟ್ ಇರ್ಬೋದು, ಆಮೇಲೆ ಮ್ಯಾರಿನೇಟೆಡ್ ಫಿಶ್ 6 ತಿಂಗಳು ಇಡ್ಬೋದು. ಇವತ್ತು ಅವ್ರು ಮಾಡುವವರು ಬರಲಿಕ್ಕೆ ಆಗಲಿಲ್ಲ, ಬೆಂಗಳೂರಲ್ಲಿದ್ದಾರೆ. ಎಲ್ಲ ಫಿಶ್ಗಳನ್ನು ಮ್ಯಾರಿನೇಟ್ ಮಾಡಿ ಮಾರ್ಕೆಟ್ ಮಾಡೋದು. ಜಸ್ಟ್ ಯು ಹ್ಯಾವ್ ಟು ಮೇಂಟೈನ್ 2 to 3 degrees ಸೆಂಟಿಗ್ರೇಡ್ ಅಷ್ಟೇ. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೋದು. ಅಂದರೆ ಅಷ್ಟು ಮೀನಿನಲ್ಲಿ ಅಷ್ಟು ಪೌಷ್ಟಿಕಾಂಶ ಲವಣಾಂಶ ಇದೆ, ಮತ್ತು ರುಚಿ ಕೂಡ ಇದೆ, ಹೆಲ್ತಿಗೆ ಸಹ ಒಳ್ಳೆಯದು. ಮತ್ತು ರೆಸಿಸ್ಟೆನ್ಸ್ ಒಮೆಗಾ 3 ಇದೆಯಲ್ಲ, ಒಮೆಗಾ 3 ನಮ್ಮ ಭೂತಾಯಿ ನಾವು ತಿನ್ನೋದಿಲ್ಲ, ಅವು ಪುರಾಣ ಬರ್ಪಣ ಅಂತ ಬಿಸಾಡಿ. ನಮ್ಮ ಭೂತಾಯಿ ವಿದೇಶಕ್ಕೆ ಹೋಗಿ ಒಮೆಗಾ 3 ಕನ್ವರ್ಟಿಂಗ್ ಇಂಟು ಮಿಸ್ಟರ್ ವಿಕ್ಟರ್, ಯು ನೋ ದಟ್ ಇಸ್ ಇಟ್ ನಾಟ್? ಒಮೆಗಾ 3 ಕ್ಯಾಪ್ಸೂಲ್ಸ್ 1000 ಗಟ್ಟಲೆ ಕೊಟ್ಟು ತಗೊಳ್ತಾರೆ. ಯಾವುದು? ನಮ್ಮ ಭೂತಾಯಿ ರೀ. ಮೀನು ತಿನ್ನೋರಿಗೆ ಮಾತ್ರ ಬೇಸರ ಮಾಡಬೇಡಿ, ಇರಲಿ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಅಲ್ಲ ಈಗ ಏನಾಗಿದೆ, ನಾನು ಮತ್ತು ಡಾಕ್ಟರ್ ಶಿವಾನಂದ್ ಮೊನ್ನೆ CPCRಗೆ ಹೋದೆವು. ಅಲ್ಲಿ ನಾನ್ ವೆಜ್ ವಿತ್ ಸಸ್ಯ, ಪ್ಲಾಂಟೆಡ್ ನಾನ್ ವೆಜ್. ಮೀನಿದೆ ರುಚಿ, ಎಟ್ಟಿದೆ ಸಿಗಲಿದೆ ರುಚಿ, ಗಂಜಿದೆ ರುಚಿ, ಪ್ಲಾಂಟೇಜ್ ಮೀಟ್ ತಯಾರಾಗ್ತಾ ಇದೆ. ಹಾಗೆ ಬರ್ತದೆ ರೀ. ನೀವು ಹೇಳ್ತೀರಿ, ಹೇಗೆ ಹೇಳ್ತೀರಿ ನಾನ್ ವೆಜ್ ಅಂತ? ನಾನ್ ವೆಜ್ ಅಂತ ಹೇಳಿ ಸಾಧ್ಯ ಅಂತ? ಅಂದರೆ ಅವರ ಉದ್ದೇಶ ಏನು? ದೊಡ್ಡ ಸಂಸ್ಥೆ ಅದು CPCRI ಅಲ್ವಾ, ಓಕೆ. ಅವರ ಉದ್ದೇಶ ಏನು? ಎಲ್ರಿಗೂ ಕೂಡ ಪೌಷ್ಟಿಕ ಆಹಾರ ಸಿಗಬೇಕು. ಯಾಕೆ? ಅದು ಕಾಣೆ ಆಗ್ತಾ ಇದೆ, ನೈಸರ್ಗಿಕ ಪೌಷ್ಟಿಕ ಆಹಾರ ಬಿಕಾಸ್ ಆಫ್ ಕೆಮಿಕಲ್ಸ್, ರಾಸಾಯನಿಕದಿಂದಾಗಿ ವಿಷಪೂರಿತ ಆಹಾರ ತಿಂತಾ ಇದ್ದೇವೆ. ಜನರಾದರೂ ಒಳ್ಳೆ ಆಹಾರ ತಿನ್ನಲಿ ಅನ್ನುವಂಥ ಉದ್ದೇಶದಿಂದ ಆ ಪ್ಲ್ಯಾಂಟ್ಸ್ ಮತ್ತು ರಿಸರ್ಚ್ ಇನ್ನೋವೇಷನ್ ಆಗ್ತಾ ಇದೆ. ಅದೇ ರೀತಿ ನೀವು ಸಹ ಇನ್ನೋವೇಷನ್ ಮಾಡಬೇಕು ಅನ್ನುವಂಥದ್ದು PMFMA ಉದ್ದೇಶ. ಫ್ರಮ್ ಅನ್ಆರ್ಗನೈಸ್ಡ್ ಟು ಆರ್ಗನೈಸ್ಡ್ ಸೆಕ್ಟರ್, ನಾಟ್ ಓನ್ಲಿ ಯು ಹ್ಯಾವ್ ಟು ಬ್ರಿಂಗ್ ಯುವರ್ ಆಲ್ ಅನ್ಎಂಪ್ಲಾಯ್ಸ್, ಫ್ರೆಂಡ್ಸ್, ರಿಲೇಟಿವ್ಸ್, ಹೂಎವರ್ ಇಟ್ ಮೇ ಬಿ. ಐ ಆಮ್ ರೆಡಿ ಟು ಹೆಲ್ಪ್ ಯು. ಓಕೆ. ಈ ಒಂದು ಸಂದರ್ಭದಲ್ಲಿ ನೀವು ಹೆಚ್ಚಿನ ಒಂದು ಗ್ರಾಹಕರ ಸಂಖ್ಯೆಯನ್ನು ಹೆಚ್ಚು ಮಾಡಿಸಿ, ಆಮೇಲೆ ಮಾರ್ಕೆಟನ್ನು ನೀವು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೋಗಲಿಕ್ಕೆ ನಮ್ಮ ಅರಿವು ಎಂಟರ್ಪ್ರೈಸಸ್ ತಯಾರಿದೆ. ಎಲ್ಲರೂ ತಯಾರಿದ್ದೀರಾ? ಥ್ಯಾಂಕ್ ಯು ವೆರಿ ಮಚ್. ಓವರ್ ಟು ಆಶೀಶ್. ಆಮೇಲೆ ನಿಮ್ಮದು ಏನೋ ಪ್ರಶ್ನೆಗಳಿದ್ರೆ, ಯಾಕಂದರೆ ನೀವು ಕೇಳಬೇಕೀಗ, ಒಂದು 5 ನಿಮಿಷ ಆದರೂ ತೊಂದರೆ ಇಲ್ಲ. ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ, ಹೇಗೆ ಮಾರ್ಕೆಟ್ ಮಾಡೋದು, ಹೇಗೆ ನೆಕ್ಸ್ಟ್ ಪ್ರೊಸೀಜರ್ಸ್. ಮೊಬೈಲ್ ನಂಬರ್ 9902627566 9902627566. ಸೊ ಆಲ್ರೆಡಿ ಟೈಮ್ 2:05 ಆಗಿದೆ. ಸೊ ಜಸ್ಟ್ ಬ್ರೀಫಾಗಿ ಒಂದು 2 ಮಿನಿಟ್ಸಲ್ಲಿ ಮುಗಿಸ್ತೇನೆ. ಝೆಡ್ ಅಂತ ಸರ್ಟಿಫಿಕೇಷನ್ ನಡೀತಾ ಇದೆ ಸುಮಾರು 3 ಇಯರ್ಸಿಂದ. ಬಟ್ ಪ್ರಸ್ತುತ 1 ವರ್ಷದಿಂದ ತುಂಬ ಇಂಪಾರ್ಟೆಂಟ್ ಕೊಟ್ಟು
ಪ್ರಸ್ತುತ ಪ್ರಧಾನಮಂತ್ರಿಯವರ ಒಂದು ಕನಸು ಝೀರೋ ಡಿಫೆಕ್ಟ್ ಮತ್ತು ಝೀರೋ ಎಫೆಕ್ಟ್. ಡಿಫೆಕ್ಟ್ ಮತ್ತು ಎಫೆಕ್ಟ್ ಫ್ರೀ ಇರುವಂಥ ಪ್ರಾಡಕ್ಟನ್ನು ಪ್ರತಿಯೊಬ್ಬರು ಮಾಡಬೇಕು. ಹೇಗೆಂದರೆ ಅದು ಹೈಜೆನಿಕ್ ಇರ್ಬೋದು, ಸರ್ ಹೇಳಿದಾಗೆ ಸೇಫ್ಟಿ ಇರ್ಬೋದು, ಸೊ ಕ್ವಾಲಿಟಿ ಇರ್ಬೋದು, ಪ್ರತಿಯೊಂದು ವಿಷಯ ಕೂಡ ಇಂಪಾರ್ಟೆಂಟ್ ಕೊಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಈಟ್ ರೈಟ್ ಇಂಡಿಯಾ ಅಂತ ಹೇಳುವಂಥ ಕಾನ್ಸೆಪ್ಟ್ ನೀವು ಕೇಳಿರ್ಬೋದು. ಹಾಗೆಯೇ ಪ್ರತಿಯೊಬ್ಬರು ಕೂಡ ಸಸ್ಟೈನೇಬಲ್ ಆಗಿ ಗ್ರೋತ್ ಮಾಡುವಂಥದ್ದು. ಸೊ ಯಾರೆಲ್ಲ ಮೈಕ್ರೋ ಇದ್ದವ್ರನ್ನು ಮೀಡಿಯಮ್, ಸ್ಮಾಲ್, ಹೀಗೆ ಅಪ್ಗ್ರೇಡ್ ಮೈಲ್ ಸ್ಟೋನ್ ನೀವು ರೀಚ್ ಆಗಲಿಕ್ಕೋಸ್ಕರ ಈ ಯೋಜನೆಯನ್ನು ಇಟ್ಕೊಂಡಿದ್ದಾರೆ. ಸೊ ಈ ಯೋಜನೆಯಲ್ಲಿ 3 ವೆರೈಟಿ ಸರ್ಟಿಫಿಕೇಷನ್ ಇದೆ. ಒಂದು ಬ್ರೌನ್ ಸರ್ಟಿಫಿಕೇಷನ್, ಆಲ್ರೆಡಿ ಒಬ್ಬರು ಸರ್ಟಿಫಿಕೇಷನ್ ಆಗಿದೆಯಲ್ಲ, ಬ್ರೌನ್ ಸರ್ಟಿಫಿಕೇಷನ್, ಯಾವ Z ಸರ್ಟಿಫಿಕೇಷನ್ ಆಗಿದೆ ಅಂತ ಹೇಳಿ. ಓಕೆ ಆಗಿ. ಸೊ ಇಲ್ಲಿ 3 ಲೆವೆಲ್ ಸರ್ಟಿಫಿಕೇಷನ್ ಇದೆ, ಬ್ರೌನ್ಸ್, ಸಿಲ್ವರ್, ಗೋಲ್ಡ್ ಅಂತ. ಬ್ರೌನ್ಸ್ ಬಂದು 5 ಪ್ಯಾರಾಮೀಟರ್ಸ್ ಇದೆ, ಸಿಲ್ವರಲ್ಲಿ 14 ಪ್ಯಾರಾಮೀಟರ್, ಗೋಲ್ಡ್ಗೆ 20 ಪ್ಯಾರಾಮೀಟರ್ಸ್ ಇದೆ. ಈ ಪ್ಯಾರಾಮೀಟರ್ಸ್ ಏನಂದರೆ ಆಲ್ರೆಡಿ ನಿಮ್ಮಲ್ಲಿ ಏನು ಡೈಲಿ ವರ್ಕಲ್ಲಿ ಅದು ವರ್ಕ್ ಪ್ಲೇಸಲ್ಲಿ ಮಿಷನರಿ ಇರ್ಬೋದು, ಲೆಜರ್ಮೆಂಟ್ ಇರ್ಬೋದು, ಪ್ರೊಡಕ್ಷನ್, ರಾ ಮೆಟೀರಿಯಲ್, ಈ ರೀತಿಯ ಪ್ಯಾರಾಮೀಟರ್ಸನ್ನು ನಾವು ಸೈಟ್ಗೆ ಬರಲಿಕ್ಕೆ ಇರುತ್ತೆ. ಸೈಟ್ ಬಂದಮೇಲೆ ವೆರಿಫೈಡ್ ಮಾಡಿ ಅದನ್ನು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದಾದಮೇಲೆ ವಿದಿನ್ 24 hours, ಸಮ್ಟೈಮ್ 48 hours ಸರ್ಟಿಫಿಕೇಟ್ ಇಶ್ಯೂ ಆಗುತ್ತೆ. ಆ ಸರ್ಟಿಫಿಕೇಟ್ ನಿಮ್ಮ ಮೇಲ್ಗೆ ಬರುತ್ತೆ. ಆ ಮೇಲಿಗೆ ಬಂದ ಮೇಲೆ ಆ ಸರ್ಟಿಫಿಕೇಟ್ ನೀವು ಪ್ರಿಂಟೌಟ್ ಮಾಡಿಕೊಂಡು ಲೆಜರ್ ಮೇಂಟೈನ್ ಮಾಡುವಂಥದ್ದು. ಫಸ್ಟ್ ಇದಕ್ಕೆ ಎಲಿಜಿಬಿಲಿಟಿ, ಪ್ರತಿಯೊಬ್ಬರಲ್ಲಿ ಕೂಡ ಉದ್ಯಮ ಸರ್ಟಿಫಿಕೇಟ್ ಇರಬೇಕು, ಅದು ಫಸ್ಟ್ ಎಲಿಜಿಬಿಲಿಟಿ. ಕೆಲವೊಂದು ಪ್ಯಾರಾಮೀಟರ್ಸಲ್ಲಿ ನಿಮ್ಮಲ್ಲಿ ಸೇಫ್ಟಿ ರಿಲೇಟೆಡ್, ಅದು ಹೈಜಿನಿಕ್, ಟಾಯ್ಲೆಟ್, ಸೊ ಇದನ್ನೆಲ್ಲ ನೀವು ಕಂಪ್ಲೀಟಾಗಿ ನನ್ನ ನಂಬರ್ ನಿಮಗೆ ಆಲ್ರೆಡಿ ಕೊಟ್ಟಿದ್ದೀನಿ. ಆ ಡೌಟನ್ನು ಫೋನ್ ಮೂಲಕ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ಇನ್ನೊಂದು ವಿಚಾರ ನಿಮಗೆ ಸಿಲ್ವರ್ ಮತ್ತು ಗೋಲ್ಡ್, ಸರ್ ಆಲ್ರೆಡಿ ಹೇಳಿದಾಗೆ SOP ಅಂತ. ಸೊ ನಿಮ್ಮ ಪ್ರಾಡಕ್ಟನ್ನು ದಿನನಿತ್ಯದಲ್ಲಿ ಯಾವ ರೀತಿ ತಯಾರು ಮಾಡ್ತೀರಾ, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ, ಸೊ ಈ ರೀತಿ ದಾಖಲಾತಿಯನ್ನು ಅದನ್ನು ರೆಡಿ ಮಾಡುವಂಥದ್ದು ಅಗತ್ಯತೆ ಇರುತ್ತೆ. ಸಿಲ್ವರ್ ಸರ್ಟಿಫಿಕೇಷನ್ ಮೈಕ್ರೋಗೆ ಸಿಲ್ವರ್ ಅಗತ್ಯ ಇರೋದಿಲ್ಲ, ಬಟ್ ಸ್ಮಾಲ್ ಇಂಡಸ್ಟ್ರಿ ಮತ್ತು ಮೀಡಿಯಮ್ ಇಂಡಸ್ಟ್ರಿ ಅವರು ಸಿಲ್ವರಿಗೆ ಮತ್ತು ನಿಮ್ಮ ಸ್ಟ್ಯಾಂಡರ್ಡೈಸನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಈ Z ಸರ್ಟಿಫಿಕೇಷನ್ಸ್ ತುಂಬ ಸಹಕಾರಿಯಾಗಿದೆ. ಸರಿ, ಹಾಗಿದ್ರೆ Z ಸರ್ಟಿಫಿಕೇಷನ್ ಮಾಡಿದರೆ ಏನೆಲ್ಲ ಬೆನಿಫಿಟ್ಸ್ ಬರುತ್ತೆ ಅಂದರೆ ಒಂದು 5 ಪಾಯಿಂಟ್ ಇದೆ. ಮೊದಲನೇದು ಒಂದು ಸ್ಟ್ಯಾಂಡರ್ಡೈಸ್ ಬರುತ್ತೆ, ಇಂಡಸ್ಟ್ರಿಯಲ್ಲಿ ನೀವೇನು ವರ್ಕ್ ಮಾಡ್ತಿದ್ರೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ. ಎರಡನೇದು, ನೀವೇನು ಇವಾಗ ಪ್ರೆಸೆಂಟ್ ಲೋನ್ ಸಬ್ಸಿಡಿ ಮೂಲಕ PMFME ಇರ್ಬೋದು, PMEGP ಇರ್ಬೋದು, ಕ್ರೆಡಿಟ್ ಬೇರೆ ಬೇರೆ ಸ್ಕೀಮಿಂದ ಪಡ್ಕೊಂಡಿರ್ಬೋದು, NRLM ಬೇಸಲ್ಲಿ ಅದು ಕೂಡ ಪಡ್ಕೊಂಡಿರ್ಬೋದು. ಸೊ ಏನು ರೇಟ್ ಆಫ್ ಇಂಟ್ರೆಸ್ಟ್ ಇದೆ 0.5 ಅಪ್ ಟು 2% ತನಕ ರೇಟ್ ಆಫ್ ಇಂಟ್ರೆಸ್ಟ್ ರೆಡ್ಯೂಸ್ ಆಗುತ್ತೆ. ಸಿಲ್ವರ್ ಸರ್ಟಿಫಿಕೇಷನ್ ಹೋದಲ್ಲಿ ಅಪ್ ಟು 4% ತನಕ ರೇಟ್ ಆಫ್ ಇಂಟ್ರೆಸ್ಟ್ ರೆಡ್ಯೂಸ್ ಆಗುತ್ತೆ. ಸೊ ಅದು ಇಮಿಡಿಯೇಟ್ ನಿಮಗೆ ಬ್ಯಾಂಕಲ್ಲಿ ಹೋದಾಗ ಕೊಡ್ತಾರೆ ಅಂತಲ್ಲ. ಸೊ ನಿಮ್ಮ ಸ್ಟ್ಯಾಂಡರ್ಡೈಸನ್ನು ಬ್ಯಾಂಕಿಗೆ ಸಬ್ಮಿಷನ್ ಮಾಡಬೇಕು. ನಿಮ್ಮ ಟೈಮ್ ಬೀಯಿಂಗ್ 6 ಮಂತ್ ತನಕ ನಿಮ್ಮ ಏನು ರೀಪೇಮೆಂಟ್ ಎಲ್ಲ ಯಾವ ಸಿಸ್ಟಮಲ್ಲಿ ಮಾಡ್ತಾ ಇದ್ದೀರಾ ಅದರ ಬೇಸಲ್ಲಿ ಮಿನಿಮಮ್ 0.5% ಆಲ್ರೆಡಿ ಕೆಲವರಿಗೆ ಸಿಕ್ಕಿದೆ, ಅದು ಕೆಲವರಿಗೆ 2% ಕೂಡ ಸಿಕ್ಕಿದೆ. ಸೊ ಏನಂದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಬೇಸಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ರೆಡ್ಯೂಸ್ ಆಗುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, ನಾನು ಗ್ಲೋಬಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ರಿಸರ್ಚ್ ಫೌಂಡೇಶನಲ್ಲಿ ಅಸೆಸ್ಮೆಂಟ್ QCL ಕೂಡ ಮಾಡ್ತಾಯಿದ್ರು ಕೂಡ ಯಾವುದೋ ಒಂದು ರೀಸನಿಂದ ಸುದ್ದಿ ಸಂಸ್ಥೆ ಜೊತೆ ಕನೆಕ್ಟ್ ಆಯಿತು. ಅದಾದಮೇಲೆ ಡಾಕ್ಟ್ರಿದು ಚಿಂತನೆ ಕೂಡ ಇತ್ತು, ಅರಿವು ಎಂಟರ್ಪ್ರೈಸಸ್ ಮಾಡುವಂಥದ್ದು. ಸೊ ಗೌರ್ಮೆಂಟ್ ಏನು ಪ್ಲ್ಯಾನಿಂಗ್ ಮಾಡಿದೆ ಅದನ್ನು ಆಲ್ರೆಡಿ ಮಾಡಿ ಆಯಿತು ಡಾಕ್ಟ್ರೆ. ಅಂದರೆ ಯಾರೆಲ್ಲ ಕ್ವಾಲಿಟಿ ಪ್ರಾಡಕ್ಟ್ ಮಾಡ್ತಾರೆ, ಅಂದರೆ ಉದಾಹರಣೆಗೆ ಒಂದು ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು 10 ಜನ ಕೊಕೊನೆಟ್ ಆಯಿಲ್ ಮಾಡ್ತಾರೆ, ಒಬ್ಬರು 10 ಬಾಟ್ಲಿ, ಇನ್ನೊಬ್ಬರು 5 ಬಾಟ್ಲಿ, ಇನ್ನೊಬ್ಬರು 50 ಬಾಟ್ಲ್. ಸೊ ಮಾರ್ಕೆಟ್ ಸಮಸ್ಯೆ ಇದೆ ಅಥವಾ ಯಾರಿಗೆ ರೀಚ್ ಮಾಡಬೇಕು, ಇನ್ನೊಂದು ಕ್ವಾಲಿಟಿ ಕೊಟ್ಟರೆ ಕೆಲವರು ಕೈಸ್ ಕೊಟ್ಕೊಂಡಿದ್ದಾರೆ. ಯಾಕಂದರೆ ಮಾರ್ಕೆಟಲ್ಲಿ 10 ರೂಪಾಯಿ ಕೊಟ್ಟರೆ ಒಬ್ಬರು ಇನ್ನೊಬ್ರು 9 ರೂಪೀಸ್ ಸೇಲ್ ಮಾಡೋರು ಇರ್ತಾರೆ. ಸೊ ಗೌರ್ಮೆಂಟ್ ವೇಟ್ ಮಾಡ್ತಾ ಇದ್ರೆ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ಸ್ ಯಾರೆಲ್ಲ ಮಾಡ್ತಾರೆ, ಈಗ ನೀವು APMC ಕೇಳಿರ್ಬೋದು. ಸೊ ಅದೇ ರೀತಿ ಒಂದು ಮಾರುಕಟ್ಟೆಯನ್ನು ರೆಡಿ ಮಾಡ್ತಾ ಇದೆ ಗೌರ್ಮೆಂಟ್. ಮುಂದಿನ ದಿವಸದಲ್ಲಿ ಎಲ್ಲ ಪ್ರಾಡಕ್ಟ್ಸನ್ನು ತಗೊಂಡು ಎಕ್ಸ್ಪೋರ್ಟ್ ಮಾಡುವಂಥ ವಿಚಾರ. G20 ಕಂಟ್ರೀಸ್ ಕೇಳಿರ್ಬೋದು. ಈ ಕಂಟ್ರೀಸಲ್ಲಿ ಆ ಕಮಿಟಿ ಏನು ಮಾಡ್ತಾ ಇದೆ ಅಂದರೆ ಯಾರೆಲ್ಲ ಸ್ಟ್ಯಾಂಡರ್ಡೈಸ್ ಆಗಿದೆ, ಇಂಡಿಯಾದಲ್ಲಿ ಯಾರೆಲ್ಲ Z ಸ್ಟ್ಯಾಂಡರ್ಡ್ ಆಗಿದೆ, ಸೊ ಅಂಥ ಪ್ರಾಡಕ್ಟ್ನ ಕೊಡಿ. ಅಂದರೆ ನಾವು ಡೈರೆಕ್ಟ್ ನಿಮ್ಮ ಪ್ರಾಡಕ್ಟ್ನ ತಗೊಳ್ಳಿಕ್ಕೆ ಬರಲ್ಲ. ಈಗ ಜಸ್ಟ್ ಡಿಸ್ಪ್ಲೇ ಆಗಿದೆ, ಬಟ್ ನೀವು ಯಾವ ರೀತಿ ಪ್ರೊಸೆಸ್ ಮಾಡ್ತಿದ್ದೀರಿ ಅಂತ ಗೊತ್ತಾಗುವಂಥದ್ದು ಒಂದು ಸ್ಟ್ಯಾಂಡರ್ಡೈಸ್ ಸರ್ಟಿಫಿಕೇಷನ್. Z ಸ್ಟ್ಯಾಂಡರ್ಡ್ ಆಗಿದೆ, ಸೊ ಇವರ ಪ್ರಾಡಕ್ಟ್ ನಾವು ಬೈ ಮಾಡ್ಬೋದು.
ಸೊ ನೀವು ಕೆಲವೊಂದು ಅಬ್ಸರ್ವ್ ಮಾಡ್ಬೋದು, ಈ ಪ್ರಾಡಕ್ಟ್ ಗ್ರೀನ್ ಸಿಂಬಲ್ ಇದೆ, ರೆಡ್ ಸಿಂಬಲ್ ನಿಮಗೆ ಗೊತ್ತಿದೆ, ವೆಜ್. ಸೊ ಈ ರೀತಿ ಅದೇ ರೀತಿಯಲ್ಲಿ ISO ಅಂದರೆ ಸ್ಟ್ಯಾಂಡರ್ಡ್ ಇದೆ, ಹಾಗೆಯೇ Z ಸ್ಟ್ಯಾಂಡರ್ಡ್ ಅಂದರೆ ಈ ಪ್ರಾಡಕ್ಟ್ನ ಕನ್ಸ್ಯೂಮ್ ಮಾಡ್ಬೋದು. ಸೊ ಇವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಹಾಗೆಯೇ ಸ್ಟ್ಯಾಂಡರ್ಡೈಸ್ ಕೂಡ ಮಾಡಲಿಕ್ಕೆ. ಹಾಗೆಯೇ ಮುಂದಿನ ದಿವಸದಲ್ಲಿ ಕೇವಲ ಸರ್ಟಿಫಿಕೇಶನ್ ಮಾಡಿದ ಕೂಡಲೇ ಸ್ಟ್ಯಾಂಡರ್ಡ್ ಆಗೋದಿಲ್ಲ, ಪ್ರಾಕ್ಟೀಸನ್ನು ಗುಡ್ ಮ್ಯಾನುಫ್ಯಾಕ್ಚರ್ ಪ್ರಾಕ್ಟೀಸನ್ನು ಹೇಗೆ ಮಾಡಬೇಕು ಅಂತ. ಸೊ ನಮ್ಮ ಫುಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಕೃಷ್ಣಕುಮಾರ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಇದನ್ನೆಲ್ಲ ಇಟ್ಕೊಂಡು ನಾವು ಹೊಸ ಒಂದು ಇರಾ ಸ್ಟಾರ್ಟ್ ಮಾಡೋಣ ಅಂತ ನಾವು ಇವತ್ತು ಎಲ್ಲರೂ ಸೇರಲಿಕ್ಕೆ ಕಾರಣ. ಸೊ ಹಾಗೆ ಸಮಯ ತುಂಬ ಲೇಟ್ ಆಗಿದೆ. ಸೊ ಯಾರ್ಯಾರು ಕ್ವಶನ್ಸ್ ಇದ್ದರೆ Z ಇರ್ಬೋದು, ಓವರ್ ಆಲ್ ಕ್ವಶನ್ಸ್ ಇದ್ದರೆ ಕೇಳ್ಬೋದು. ಓಕೆ, ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, ಜಸ್ಟ್ ಎಕ್ಸಾಂಪಲ್ ಒಂದು ಕೊಡುವ ಮೂಲಕ ನಾನು ಹೇಳ್ತೀನಿ. ಈಗ ಬ್ಯಾಂಗ್ಳೂರಲ್ಲಿ ಮುಂದಿನ ಜನವರಿಯಲ್ಲಿ ಅದು ಡೇಟ್ ಫಿಕ್ಸ್ ಆಗಿಲ್ಲ ಇನ್ನೂ ಕೂಡ, ಕಂಬ್ಳ ಅಂತ ಇದೆ. ಓಕೆ, ಲಕ್ಷ ಜನಗಳು ಬರ್ತಾರೆ. ಅಲ್ಲೊಂದು ಸ್ಟಾಲ್ ಹಾಕಬೇಕಾದ್ರೆ ಸುಮಾರು 1 ಲಕ್ಷ, ಲಾಸ್ಟ್ ಇಯರ್ 70,000 ಇತ್ತು, ಈ ಸಲ 1 ಲಕ್ಷ ಇದೆ. ಸೊ ಇಂಥೆಲ್ಲ ಸ್ಟಾಲಲ್ಲಿ ನಾವು ನಮ್ಮ ಪ್ರಾಡಕ್ಟ್ಸನ್ನು ಇಡೋ ಮೂಲಕ ಜನಗಳಿಗೆ ಬೇಗ ರೀಚ್ ಆಗಲಿಕ್ಕೆ ಆಗುತ್ತೆ. ಬಟ್ ಪ್ರತಿಯೊಬ್ಬ ಒಂದು ಪ್ರಾಡಕ್ಟ್ ಹಾಕಿದ್ರೆ ಲಕ್ಷಗಟ್ಟಲೆ ಖರ್ಚು ಮಾಡಬೇಕಾಗುತ್ತೆ. ಈ ಅರಿವು ಒಂದು ಯೋಜನೆ ಏನಿದೆ ಅಂದರೆ, ಗೌರ್ಮೆಂಟ್ ಎಲ್ಲೆಲ್ಲ ಸ್ಟಾಲ್ ಅವಕಾಶ ಸಿಗುತ್ತೆ, ನಾವೇ ಒಂದು ಸ್ಟಾಲನ್ನು ತೆಕ್ಕೊಂಡು ಎಲ್ಲ ಪ್ರಾಡಕ್ಟ್ಸನ್ನು ನಾವು ಆ ಸ್ಟಾಲಲ್ಲಿ ಇಡ್ತೀವಿ. ಅವಾಗ ಏನಾಗುತ್ತೆ, ಆ ಎಲ್ಲ ಅಮೌಂಟು ಡಿವೈಡ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ನಾವು ಈಸಿಯಾಗಿ ಸ್ಟಾಲ್ ಹಾಕಲಿಕ್ಕೆ ಆಗುತ್ತೆ. ಸೊ ಹಾಗೆಯೇ ಬೇರೆ ಬೇರೆ ಮಾರುಕಟ್ಟೆಗೆ ಸಂಬಂಧಪಟ್ಟ ಯೋಚನೆಗಳು ನಮ್ಮಲ್ಲಿದೆ. ಸೊ ಆ ಯೋಚನೆಗೆ ನಿಮ್ಮ ಕಡೆಯಿಂದ ಸಹಕಾರ ಬೇಕು, ನಮ್ಮ ಕಡೆಯಿಂದ ಸಹ ಯೋಚನೆಯನ್ನು ಈ ರೀತಿ ಸೇರೋ ಮೂಲಕ ಮಾಡ್ತೀವಿ ಅಂತ ಹೇಳ್ತಾ. ಸೊ ಯಾರೆಲ್ಲ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಹೌದು, ಟರ್ನ್ ಓವರ್ ನಾವು ಪ್ರತಿ ನಿಮಗೆ ಪಾನ್ ಕಾರ್ಡ್ ಲಿಂಕ್ ಆಗಿರುತ್ತೆ ಉದ್ಯಮಕ್ಕೆ, ನೀವು ಎವ್ರಿ ಇಯರ್ ಸಬ್ಮಿಟ್ ಮಾಡ್ತಾ ಹೋಗ್ತೀರಾ. ಸೊ ಆ ಟರ್ನ್ ಓವರ್ ಬೇಸಲ್ಲಿ ಮೈಕ್ರೋ, ಸ್ಮಾಲ್, ಮೀಡಿಯಮ್ ಅಂತ ಡಿಸೈಡ್ ಆಗುತ್ತೆ. ಸೊ 2 lakhs ಇನ್ಕಮ್ ತೋರಿಸ ಕೂಡ ಲಾರ್ಜ್ ಸ್ಕೇಲಿಗೆ ಕನ್ವರ್ಟ್ ಆಗುತ್ತೆ. 2 crores, ಎಸ್, ಅದಕ್ಕಿಂತ ಬಿಲೋ ಏನಿದ್ರು ಕೂಡ ಅದು ಅದೇ ಸೆಕ್ಟರ್ಸ್ ಮೇಲೆ ಹೋಗುತ್ತೆ. ಕೇಕ್ ರಾ ಮೆಟೀರಿಯಲ್ ಮಿಕ್ಸಿಂಗ್ ಪ್ರೋಸೆಸ್, ಕೇಕ್. ಓಕೆ, ಬಟ್ ಅದಂದರೆ 2 ವೆರೈಟೀಸ್ ಇದೆ. ಒಂದು ಮ್ಯಾನುಫ್ಯಾಕ್ಚರ್ ವೆರೈಟಿ, ಇನ್ನೊಂದು ಸರ್ವಿಸ್ ಟ್ರೇಡಿಂಗ್. ಸೊ ನೀವು ಇವಾಗ ಪ್ರೆಸೆಂಟ್ ಡೆಮೋ ಏನಿದೆ ಸರ್ವಿಸ್ ಸೆಕ್ಟರ್ಸಲ್ಲಿದೆ. ಬಟ್ ನೀವು ನಿಮ್ಮ ಉದ್ಯಮದಲ್ಲಿ 3 ವೆರೈಟೀಸ್ ಇದೆ, ಸರ್ವಿಸ್, ಮ್ಯಾನುಫ್ಯಾಕ್ಚರ್ ಮತ್ತು ಟ್ರೇಡಿಂಗ್. ಸೊ ನೀವು ಯಾವುದನ್ನು ರಿಜಿಸ್ಟರ್ ಮಾಡಿರೋ ಅದ್ರ ಬೇಸಲ್ಲಿ ನಾವು ಮಾಡ್ಬೋದು. ಈಗ ಸರ್ವಿಸ್ ಇದೆ, ಮ್ಯಾನುಫ್ಯಾಕ್ಚರ್ ಇದೆ. ಸರ್ವಿಸ್ ಇದೆ, ಮ್ಯಾನುಫ್ಯಾಕ್ಚರಿಂಗ್. ಅಂದರೆ ನನಗೆ ಈಗ ಸರ್ವಿಸ್ ಅಂದರೆ ಕೇಕ್ ಮಾಡಿ ನಂದು ಹಾಗೆಲ್ಲ ನಾನು ಹೇಳ್ತಿರೋದು ಉದ್ಯಮದಲ್ಲಿ ಇವಾಗ ಸರ್ವಿಸ್ ಅಂತ ಉಂಟು, ಮ್ಯಾನುಫ್ಯಾಕ್ಚರ್ ಅಂತ ಉಂಟು. ಮ್ಯಾನುಫ್ಯಾಕ್ಚರಿಂಗ್ ಉಂಟು ನಂದು. ಹಾಗಿದ್ರೆ ಪ್ರಾಬ್ಲಮ್ ಇಲ್ಲ. ಸೊ ಆ ಪ್ರೊಸೀಜರ್ಸ್ ನಮಗೆ ಗೈಡ್ ಮಾಡ್ತೇವೆ ಹೇಗೆ ಮಾಡಬೇಕು. ಅಂದರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಮ ಉದ್ಯಮದಲ್ಲಿ NIC ಕೋಡ್ ಅಂತ ಇರುತ್ತೆ. ಸೆಕೆಂಡ್ ಪಾಯಿಂಟ್ ಮ್ಯಾನುಫ್ಯಾಕ್ಚರ್ ಅಂತ ಅದರಲ್ಲಿ ಮೆನ್ಷನ್ ಆಗಿರಬೇಕು. ಸರ್ವಿಸ್ ಸೆಕ್ಟರ್ ಇದ್ರೆ ಅದಕ್ಕೂ Z ಸರ್ಟಿಫಿಕೇಟ್ ಆಲ್ಮೋಸ್ಟ್ ಡಿಸೆಂಬರ್ ಹಂತಕ್ಕೆ ಬರ್ತಾ ಇದೆ. ಅದೀಗ ನೀವು 3 ಕ್ಯಾಟಗರಿ ಹೇಳಿದಿರಲ್ಲ, ಒಂದು 5 ಪ್ರೋಟೋಕಾಲ್, ಇದು ಯಾವುದು ಪ್ಯಾರಾಮೀಟರ್ಸ್ 5, 14. ಅದೀಗ ಅದರೊಳಗೆ ಇದು ಕಿಚನ್ ಇದೆಲ್ಲ ಬರ್ತದೆ, ಸ್ಟ್ಯಾಂಡರ್ಡ್ಸ್, ಮ್ಯಾನುಫ್ಯಾಕ್ಚರಿಂಗ್, ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿದ್ದು ಎಕ್ವಿಪ್ಮೆಂಟ್ ಎಲ್ಲ ಬರುತ್ತೆ. ಅಂದರೆ ವರ್ಕ್ ಪ್ಲೇಸ್, ಸ್ವಚ್ಛ, ಹೀಗೆಲ್ಲ ಬರುತ್ತೆ. ಸೊ ಯಾಕಂದ್ರೆ ನನ್ನ ಟೈಮ್ ಕಡಿಮೆ ಇರೋ ಕಾರಣ ನಾನು ಪಿನ್ ಟು ಪೆನ್ 10 ಮಿನಿಟ್ ಮಾಡ್ತೇನೆ. ಸೊ ಇದೆ ನಾನು ಆಲ್ರೆಡಿ. ಓಕೆ, ಸೊ ನನ್ನ ನಂಬರ್ ಅಥವಾ ನನಗೆ ಕಾಲ್ ಮಾಡಿದ್ರೆ ಸಿಕ್ಕಿಲ್ಲ ಅಂತಿದ್ರೆ ಅದೇ ಅರಿವು ಏನಿದೆ ಅಲ್ಲಿಗೆ ಕನೆಕ್ಟ್ ಮಾಡಿದ್ರೆ ಮಾಹಿತಿ ಕೊಡ್ತಾರೆ. 35 ನಂದೀಗ ಲೇಬಲ್ ಆಗಿರೋದಿಲ್ಲ ನನಗೀಗ. ಕೇಕ್ ಮ್ಯಾನುಫ್ಯಾಕ್ಚರಲ್ಲಿ ಖಾಲಿ ನಮ್ದೊಂದು ಅಡ್ರೆಸ್ ಇರ್ತದೆ. ಆ ಕಸ್ಟಮರಿಗೆ ಹೇಗೆ ಗೊತ್ತಾಗ್ತದೆ ವಾಟ್ ಕೈಂಡ್ ಆಫ್? ಅದೇ ನೀವು ಒಂದು ಪ್ರಾಕ್ಟೀಸ್ ಮಾಡಬೇಕಂದ್ರೆ, ನೀವು ಇವಾಗ ಡೆಲಿವರ್ ಮಾಡಬೇಕಾದ್ರೆ ಒಂದು ಬಾಕ್ಸ್ ಮೇಲೆ ಇದೆ, ಲೇಬಲಿಂಗ್ ಮಾಡಿ ಆ ಲೇಬಲಲ್ಲಿ Z ಸರ್ಟಿಫೈಡ್ ಅಂತ ಹಾಕ್ಬೋದು. ಮಾತ್ರ ಇಷ್ಟೊಳಗೆ ಗೌರ್ಮೆಂಟ್ ಅಲ್ಲಿ ಸಹ Z ಸರ್ಟಿಫಿಕೇಶನ್ ಅನ್ನು ಮಾರ್ಕೆಟ್ ಮಾಡಲಿಲ್ಲ ಇಷ್ಟೊಳಗೆ. ನೋಬಡಿ ನೋಸ್ ಅಬೌಟ್ ಇಟ್. ಲೈಕ್ ಸರ್ ಈಗ ಗೊತ್ತಿದೆ ಸರ್, ನಿಮಗೆ ಆಲ್ರೆಡಿ ಮೇಲ್ ಕೂಡ ಬಂದಿದೆ. ನನಗೆ ಬಂದಿದೆ. ಇದು ಓಕೆ, ಅದೇ ಕನ್ಸ್ಯೂಮರ್ ಇಸ್ ನಾಟ್ ಅವೇರ್ ಆಫ್. ಅದೇ ಅವೇರ್ನೆಸ್ ಆಗ್ತಾ ಇದೆ. ಬಟ್ ಅದೇ ಈಟ್ ಇಂಡಿಯಾ ರೈಟ್ ಏನಿದೆ 2047ಗೆ ಇದು ರೀಚ್ ಆಗುತ್ತೆ ಗೋಲ್. ಸೊ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಧನ್ಯವಾದ ಸಮರ್ಪಣೆ. ಈ ಧನ್ಯವಾದ ಸಮರ್ಪಣೆ ಶ್ರೀ ದೇವಿದಾಸ್ ಶೆಟ್ಟಿ ಮಾಲಕರು, ಶ್ರೀ ಕಲ್ಪ ಕಿನ್ನಿಗೋಲಿ. ಎಂಟ್ರಿ ಮಾಡಿಸಿ ಎಂತ ಸ್ಯಾಂಪಲ್ ಅಂತೇಳಿ ಎಷ್ಟು ಕೊಟ್ಟದ್ದು ಅಂತ ಎಂಟ್ರಿ ಮಾಡಿ. ದಿಸ್ ಓನ್ಲಿ ಸ್ಯಾಂಪಲ್ ಫಾರ್ ಡಿಸ್ಪ್ಲೇ. ಮತ್ತು ಅದರ ಬಗ್ಗೆ ಕ್ವಾಲಿಟಿ ಬಗ್ಗೆ ನಾವು ಗೊತ್ತಿಲ್ಲ, ನಮಗೆ ನಮ್ಮ ತಗೊಳ್ತೇವೆ.
ಐಟಮ್ ಅವ್ರ ಹತ್ರ ಕೊಡ್ಬೋದು, ಎಂಟ್ರಿ ತಗೊಳ್ತೀರಿ. ಏನೇ ಆರ್ಡ್ರ್ ಇದ್ದರೆ ನಿಮಗೆ ಕಳಿಸ್ತೇವೆ. ಎನಿ ಆರ್ಡರ್ ನಮ್ಮ ಅಕೌಂಟಲ್ಲಿ ಎನ್ಕ್ವೈರಿ ಮಾಡಿದರೆ ಕೊಡ್ತೇವೆ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಎಲ್ರಿಗೂ ಹಸಿವು ತುಂಬ ಆಗಿರ್ಬೋದು, ಹಾಗಾಗಿ ನಾನು ಭಾಳ ಚಿಕ್ಕದಾಗಿ ಚೊಕ್ಕದಾಗಿ ಮುಗಿಸುವಂಥ ಆಲೋಚನೆಯಲ್ಲಿದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಉಚಿತವಾಗಿ ಸಿಯಾಳ ಜ್ಯೂಸು ಮತ್ತು ಐಸ್ ಕ್ರೀಮು ನೀಡಿದವರು ಶಶಿಕಲಾ ರಾಘವೇಂದ್ರ ಭಟ್, ಸುಮುಖ ಎಂಟರ್ಪ್ರೈಸಸ್ ನೀರ್ಮಗ. ಇವರಿಗೆ ನಿಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಮಸಾಲ ಮಜ್ಜಿಗೆ ನೀಡಿದವರು ಶ್ರೀ ಸುಜೀರ್ ವಾಸುದೇವ ನಾಯಕ್, ಇಡ್ಲಿ ನೀಡಿದವರು ಅನಂತ ಕೃಷ್ಣ ಕಾಮತ್ ಅತ್ತಾವರ. ಇವರಿಗೂ ನಿಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು. ಇವತ್ತಿನ ಸ್ವಾಗತ ಭಾಷಣ ಮಾಡಿ ಹಾಗೂ ತುಂಬ ನಮ್ಮ ISO ಬಗ್ಗೆ ಆಗಲಿ ಯಾವುದೇ ಗ್ರೇಡಿಂಗ್ ಬಗ್ಗೆ ಆಗಲಿ ನಮಗೆ ಮಾಹಿತಿ ಕೊಟ್ಟವರು ಆಶೀಶ್, ರಾಜ್ಯ Z ಸರ್ಟಿಫಿಕೇಷನ್ ಅಧಿಕಾರಿ. ಇವರಿಗೂ ನಿಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಉದ್ಘಾಟನೆ ಮಾಡಿ ಹಾಗೂ ನಮಗೆ ಹಾಲಿನ ವ್ಯವಸ್ಥೆ ಮಾಡಿದವರು ವಿನ್ಸೆಂಟ್ ಡಿಸೋಜಾ, ನಿರ್ದೇಶಕರು CODP ಮಂಗಳೂರು. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.